ಅಂಬುನಿಧಿಯ ಮಗೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪುಣಮಡುತ್ತ ವರ್ಣಿಪಿನಿ ಕಥಾಮೃತವಾದ ದುರ್ಜನನೆಡೆಗೆ ಪೋಪುದೆಂದ ಗಣಿತಾಯುಧ ಸಾಧ್ಯಕ್ಕೆ ತುಂಬಿದ ರಥದೊಳು ಧನುಜಾರಿ ದ್ರೌಪದಿಯ ಸಂತೈದನಲ್ಲಿಗೋ ಬೆಂಕಿಯಲ್ಲಿ ಹುಟ್ಟಿದ ಮಗಳು ಬೆಂಕಿಯಲ್ಲಿ ಸುಡಲಿಲ್ಲ, ನಿತ್ಯ ಕಣ್ಣೀರು ಮಾತ್ರ ಅವಳನ್ನು ಸುಡುತ್ತಾ ಉಂಟು. ತನ್ನ ಕಣ್ಣೀರನ್ನೇ ಮುತ್ತಿನ ಹನಿಗಳೋಪಾದಿಯಲ್ಲಿ ನನ್ನ ಪಾದ ಮೂಲದಲ್ಲಿ ಸುರಿಸುತ್ತಾ ಬೇಡಿಕೊಂಡದ್ದು. ಅಣ್ಣ, ನೋಡಿದೀಯ ನನ್ನ ಮುಡಿಯನ್ನು? ಬಿಚ್ಚಿದ ಈ ತುರುಬನ್ನು ಕಟ್ಟಿಸಬೇಕಾದವ ನೀನೇ ಅಂತ ನನ್ನ ಕಾಲಡಿಯಲ್ಲಿ ಬಿದ್ದು ಗೋಗರಿಯುತ್ತಾ ಇದ್ದಳು ತಂಗಿಯಾದ ದ್ರೌಪದಿ. ಅವಳನ್ನು ನಾನು ಸಂತೈಸಿದ್ದ ಆ ಕಾಲಕ್ಕೆ. ಅವಳನ್ನು ನಾ ಸಂತೈಸಿದ ಹೊತ್ತಿಗೆ ಉಳಿದವರು ಕಂಡವರು ಹೇಳಿದರು, ಧನುಜಾರಿ ದ್ರೌಪದಿಯ ಸಂತೈಸಿದ. ಹೌದು, ಒಂದರ್ಥದಲ್ಲಿ ಧನುಜಾರಿ ಅಂತ ಕರೆಯಲ್ಪಟ್ಟಂತಹ ನಾನು ದ್ರೌಪದಿಯನ್ನು ಸಂತೈಸಿದ್ದ. ಹೌದು, ಅಲ್ಲಿಗೆ ಕಾಣುವವರ ಕಣ್ಣಿಗೆ. ವಾಸ್ತವವಾಗಿ ಹೌದು ಅಂತ ಆಲೋಚನೆ ಮಾಡಿದರೆ ಧನುಜಾರಿ ನಾನೆನ್ನುವುದಕ್ಕಿಂತಲೂ ಹೆಚ್ಚಾಗಿ ಧನುಜತ್ವದ ನಿರ್ಮೂಲನೆಯಲ್ಲಿ ದ್ರೌಪದಿ ದೇವಿಯೇ ಈ ವರ್ತಮಾನದಲ್ಲಿ ಧನುಜಾರಿಯಾಗಿ ಕಾಣಿಸಿಕೊಳ್ತಾ ಇದ್ದಾಳೆ ನನಗೆ. ಹಿಂದೊಂದು ಯುಗದಲ್ಲಿ ಪ್ರಪಂಚದ ದೌಷ್ಟ್ಯ ಎಲ್ಲವೂ ಏಕೀಕರಣಗೊಂಡು ಕ್ಷತ್ರಿಯರಲ್ಲದು ವಿಜೃಂಭಿಸುವ ಹೊತ್ತಿಗೆ ಆ ದೌಷ್ಟ್ಯದ ಕಾರಣದಿಂದಲೇ ರೇಣುಕಾದೇವಿಯ ಕಣ್ಣಲ್ಲಿ ನೀರು ಬಂತಂತೆ. ರೇಣುಕಾದೇವಿಯ ಕಣ್ಣಲ್ಲಿ ನೀರು ಬಂದದ್ದೇ ಕಾರಣವಾಗಿ ಆಚಾರ್ಯ ಭಾರ್ಗವರು ಕೈಯಲ್ಲಿ ಕೊಡಲಿಯನ್ನು ಹಿಡಿದು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಬಂಡ ಕ್ಷತ್ರಿಯರ ಮಂಡೆಯನ್ನು ಕಡಿದು ಪ್ರಚಂಡ ಭಾರ್ಗವರನ್ನುವ ನೆಗಳತೆಯನ್ನು ಹೊಂದಿದರು. ಕೊಂದದ್ದು ಭಾರ್ಗವರಾದರೂ ಕೂಡ ಧನುಜತ್ವದ ನಿವಾರಣೆಗೆ ಹಿಂದಿನ ಶಕ್ತಿಯಾಗಿದ್ದದ್ದು ರೇಣುಕಾದೇವಿ. ಧನುಜಾರಿ ಆ ಕಾಲಕ್ಕೆ ರೇಣುಕೆಯೇ. ಮತ್ತೆ ಭೂಮಿಯಲ್ಲಿ ದೌಷ್ಟ್ಯ ವಿಜೃಂಭಿಸಿದ್ದು ರಾವಣಾದಿಗಳ ಕಾಲದಲ್ಲಿ. ಧನುಜತ್ವವು ರಾವಣಾದಿಗಳಲ್ಲಿ ವಿಜೃಂಭಿಸುವ ಹೊತ್ತಿಗೆ ಕಣ್ಣೀರು ಹಾಕಿದವಳು ಸೀತಾದೇವಿ. ರಾಮಚಂದ್ರಮನ ಕೋದಂಡದಿಂದ ರಾವಣಾದಿಗಳ ವಧೆಯಾದರೂ ಕೂಡ ರಾವಣಾದಿಗಳ ವಧೆಗೆ ಸ್ಫೂರ್ತಿಯನ್ನು ಒದಗಿಸಿದವಳು ಸೀತಾಮಾತೆ. ಅಂದರೆ ಅವಳ ಕಣ್ಣೀರು. ಆ ಯುಗದ ಧನುಜರ ನಿವಾರಣೆಗೆ ಧನುಜಾರಿಯಾಗಿ ಕಾಣಿಸಿಕೊಂಡದ್ದು ಸೀತಾದೇವಿಯೇ. ಇದು ದ್ವಾಪರ, ಎರಡಲ್ಲದ್ದು. ಇಲ್ಲಿಯೂ ಕೂಡ ಧನುಜತ್ವ ಎನ್ನುವುದು ಕೌರವಾದಿಗಳಲ್ಲಿ ವಿಜೃಂಭಿಸುವ ಹೊತ್ತಿಗೆ ಅದರ ನಾಶಕ್ಕೆ ಬೇಕಾಗಿ ಕಣ್ಣೀರು ಹಾಕುತ್ತಾ ಇದ್ದವಳು ನನ್ನ ತಂಗಿ ದ್ರೌಪದಿ ದೇವಿ. ಈಗಲೂ ನನಗೆ ಕಾಣುವುದೇ ಧನುಜಾರಿ ದ್ರೌಪದಿಯೇ, ನಾನಲ್ಲ ಅಂತ. ಧನುಜಾರಿ ದ್ರೌಪದಿಯನ್ನು ಸಂತೈಸಿದ್ದೇನೆ. ತಂಗಿ, ನಿನ್ನ ತುರುಬನ್ನು ಕಟ್ಟಿಸುವ ಹೊಣೆಗಾರಿಕೆ ನನ್ನದ್ದು. ಇಲ್ಲ, ಲೋಕಕ್ಷೇಮಕ್ಕೆ ಬೇಕಾಗಿ ನೀ ತುರುಬನ್ನು ಕಟ್ಟಬೇಕಾಗುತ್ತದೆ. ಒಟ್ಟಿನಲ್ಲಿ ನ್ಯಾಯಯುತವಾದ ಒಂದು ಪರಿಹಾರಕ್ಕಾಗಿ ನಿನ್ನ ಅಣ್ಣ ಶ್ರಮಿಸ್ತಾನೆ ಎನ್ನುವ ಭರವಸೆಯ ಮಾತುಗಳನ್ನಾಡಿದ್ದು. ಯಾವುದು ಧನುಜತ್ವ? ಧನುವಿನ ಮಕ್ಕಳಾಗಿ ಕೆಂಪು ಕಣ್ಣು ಮಾಡಿಕೊಂಡು ನಾಲಿಗೆಯನ್ನು ಹೊರಹಾಕಿಕೊಂಡು 2 ಕೋರೆ ಹಲ್ಲುಗಳನ್ನು ಹೊರಬಿಟ್ಟವರು ಧನುಜರಲ್ಲ ಜಗತ್ತಿನಲ್ಲಿ. ಯಾರಲ್ಲಿ ದೌಷ್ಟ್ಯ ಉಂಟು, ಯಾರಲ್ಲಿ ಆಲೋಚನೆಗಳು ಉಂಟು, ಯಾರಲ್ಲಿ ದುರ್ಬುದ್ಧಿಗಳುಂಟು, ಅವರನ್ನೆಲ್ಲ ಧನುಜರಾಗಿಯೇ ಕಂಡದ್ದು. ಕೃತಯುಗದಲ್ಲಿ ನೋಡುವಾಗ ಧನುಜತ್ವಕ್ಕೂ ಮನುಷ್ಯತ್ವಕ್ಕೂ ಬಹಳ ಅಂತರ ಇತ್ತಂತೆ. ಲೋಕಾಂತರದ ವ್ಯಾಪ್ತಿ ಇತ್ತು. ಸ್ವರ್ಗಲೋಕದಲ್ಲಿ ಶಿಷ್ಟರಾದ ದೇವತೆಗಳಿದ್ರೆ ಪಾತಾಳದಲ್ಲಿ ದುಷ್ಟರಾದಂತಹ ರಾಕ್ಷಸರು ಇರ್ತಾ ಇದ್ರು. ತ್ರೇತೆಗೆ ಬರುವಾಗ ಅದಕ್ಕೊಂದು ದ್ವೀಪಾಂತರದ ವ್ಯಾಪ್ತಿ ಸಿಕ್ಕಿತ್ತು. ಭರತ ವರ್ಷದಲ್ಲಿ ರಾಮನಂತವರಿದ್ರೆ ಲಂಕೆಯಲ್ಲಿ ರಾವಣನಂತವರಿದ್ದದ್ದು. ಇದು ದ್ವಾಪರ, ಒಂದೇ ಮನೆಯಲ್ಲಿದ್ದಾರೆ ಈಗ ಒಳ್ಳೆಯವರು ಕೆಟ್ಟವರು.
ಬಹುಶಃ ಬರುವ ಕಲಿಯುಗದಲ್ಲಿ ಒಬ್ಬರಲ್ಲಿಯೇ ಇರಬೇಕು, ಒಬ್ಬ ಒಳ್ಳೆಯವ ಒಬ್ಬ ಕೆಟ್ಟವ ಮುಂದೆ. ಹಾಗಾದರೆ ಈ ಕಾಲಕ್ಕೆ ದುಷ್ಟತೆಯನ್ನು ಹೊಂದಿರಬಹುದಾದಂತಹ ಕೌರವಾದಿಗಳು ಧನುಜರಾಗಿ ಒದಗಿ ಬರ್ತಾ ಇದ್ದಾರೆ ಈ ಭೂಮಿಗೆ. ಆ ಧನುಜತ್ವದ ನಿವಾರಣೆಗಾಗಿ ಧನುಜಾರಿಯಾಗಿದ್ದವ ನಾನು ಹೌದಾದರೂ ಪೂರಕ ಶಕ್ತಿಯಾಗಿ ಒದಗಿ ಬಂದವಳು ದ್ರೌಪದಿ ದೇವಿ. ಸಂತೈಸಿದ್ದೇನೆ ಅವಳಿಗೆ, ಹೋಗಿ ಬರ್ತೇನೆ ಸಂಧಾನಕ್ಕಾಗಿ, ಯುದ್ಧವನ್ನೇ ಗಂಟಿಕ್ಕಿ ಬರ್ತೇನೆ ತಂಗಿ ಅಂತ. ಸೂರ್ಯದ್ಯೂತದಿಂದ ತೊಡಗಿದ್ದು ಅನುದ್ಯೂತದ ಮುಖಾಂತರವಾಗಿ ವನವಾಸವನ್ನು ಅಜ್ಞಾತವನ್ನು ಮುಗಿಸಿದ ಬಳಿಕ ಪಾಂಡವ ಪಕ್ಷದಿಂದ ಹೊರಟರಲ್ಲ ಶತಾನಂದರು, ದೃಪದ ಪುರೋಹಿತರು. ಹೋದ ದೃಪದ ಪುರೋಹಿತರಲ್ಲಿ ಕೌರವ ಆಡಿದನಂತೆ, ದರೆಯಂ ಪಾರ್ಥಿವರು ಸೋತ ಮೇಲರಿಗಳಂ ದುರದಿ ಜಯಿಸಿಕೊಂಬುದು ಧರ್ಮ. ಹಾಗಾದರೆ ಒಂದು ಅರಿತನವನ್ನು, ಹಗೆತನವನ್ನು, ವೈರತ್ವವನ್ನು ಪಾಂಡವರೆಲ್ಲ ಇಟ್ಟಿದ್ದಾನೆ ಅಂತಾಯಿತು. ಆ ಬಳಿಕ ಅಲ್ಲಿಂದ ಬಂದಂತಹ ಸಂಜಯನು ಸಂಧಿಯ ಯತ್ನಕ್ಕೆ ಮುಂದಾದರೂ ಕೂಡ ಫಲದಾಯಕವಾದ ಯಾವ ಅಂಶವೂ ಅದರಲ್ಲಿರಲಿಲ್ಲ. ಬಂದ ಸಂಜಯನಲ್ಲಿ ನಮ್ಮ ಯುಧಿಷ್ಠಿರ ಆಡಿದ ಮಾತದು, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ. ಕಡುಗವೇ ಆಗಲಿ ನೀತಿಯೇ ಆಗಲಿ ಒಡೆಯನಾದಂತಹ ಲಕ್ಷ್ಮೀರಮಣನೈತಿರ್ತಾನೆ ಅಲ್ಲಿಯವರೆಗೆ ಅಂತ. ಆ ನೆಲೆಯಿಂದಲೇ ಸಂಜಯ ಬಂದು ಹೋದ ಬಳಿಕ ನನ್ನನ್ನು ಕರೆದಾಡಿದ್ದವ. ದಾಯಭಾಗದೊಳೈದು ಗ್ರಾಮವನ್ನು ಕುರುರಾಯ ಸುವಿವೇಕದಿಂ ಕೊಡುವಂದದಲ್ಲಿ ಕೃಷ್ಣರಾಯ ಸಂಧಾನವನ್ನು ಮಾಡಿ ಬರಬೇಕು ಅಂತ. ಮರುಗಳಿಗೆಯಲ್ಲೇ ಪ್ರಶ್ನೆ ಮಾಡಿದೆ, ನೀತಿಯೇ ಇದು ನಿನಗೆ ಕರುಣಾಳು ಅಂತ. ಉಳಿದವರೆಲ್ಲರಲ್ಲಿಯೂ ಪ್ರಶ್ನೆ ಮಾಡಬೇಕು, ನಿನ್ನೊಬ್ಬನಲ್ಲಿ ಅಲ್ಲಲ್ಲ ಅಂತ ಹೇಳಿದಾಗ ಭೀಮಸೇನನನ್ನು ಕರೆದು ಕೇಳಿದೆ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಉತ್ತರ ಕೊಟ್ಟ ಭೀಮಸೇನ, ಅಣ್ಣನವರಿಗೆ ನೀತಿಯಾದರೆ ನಿನ್ನ ಮನ ಕೊಪ್ಪಿದರೆ ಭೂತಳವನ್ನು ಕೌರವ ಕೊಟ್ಟರೆ, ಮೂರೇ ಅವನದ್ದು. ನೀತಿಯಾದರೆ ಒಪ್ಪಿದರೆ ಕೊಟ್ಟರೆ, ಇನ್ನು ನನಗಿನ್ನೇನು ದುಗುಡ. ಅವ ಹೇಳುವಾಗಲೇ ಗೊತ್ತಾಯ್ತು ನನಗೆ ಅಷ್ಟಾದರೆ ದುಗುಡವೇ ಅಂತ, ಅವನಿಗೆ ಬೇಸರವೇ ಅದರಲ್ಲುಂಟು ಅಂತ. ಅರ್ಜುನನಲ್ಲಿ ಕೇಳಿದರೆ ನಿಮ್ಮ ಮೂವರ ಮನಸ್ಥಿತಿ ಹೇಗುಂಟೋ ನಮ್ಮದು ಅದೇ. ನಕುಲನು ಅದೇ ಹೇಳಿದ. ಭವಿಷ್ಯವನ್ನು ತಿಳಿದ ಸಹದೇವ ಮಾತ್ರ ಹೇಳಿದ, ಸಂಧಿಯ ಬೆಸುಗೆ ಹತ್ತದು ಇಲ್ಲಿ ಅಂತ. ಅದಕ್ಕಿಂತಲೂ ಅಗತ್ಯವಾಗಿ ಬೇಕಾದದ್ದು ದ್ರೌಪದೀ ದೇವಿಯ ಮನಸ್ಸಿನ ಇಂಗಿತ. ಆಳುಗಳನ್ನಟ್ಟಿ ಅವಳನ್ನು ಬರಮಾಡಿಕೊಳ್ಳುವ ಹೊತ್ತಿಗೆ ಭೀಮಸೇನ ಮಧ್ಯದಲ್ಲಿ ಸಿಕ್ಕಿದ್ದಂತೆ ಮಾತುಕತೆ ಆಯಿತು. ಹೆಚ್ಚಾಗಿ ಬೆಂಕಿ ಉರಿಯುವುದಕ್ಕೆ ಗಾಳಿ ಬೀಸಬೇಕು, ಅದು ಲೋಕದ ನ್ಯಾಯ. ಆದರೆ ಕೆಲವೊಮ್ಮೆ ಲೋಕದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತದೆ, ಹೆಚ್ಚು ಬೆಂಕಿ ಉರಿದಾಗ ಬೆಂಕಿಯಿಂದಲೇ ಗಾಳಿ ಹೊರಡುತ್ತದೆ, ಬಿಸಿ ಗಾಳಿ. ಸ್ವಲ್ಪ ಬೆಂಕಿಯ ಮಗಳೇ ಹೆಚ್ಚು ಬಿಸಿ ಆದ್ಲು ಅಂತ ಕಾಣ್ತದೆ, ಅದಕ್ಕೆ ಗಾಳಿಯ ಮಗ ಹಾರುವುದಕ್ಕೆ ತೊಡಗಿದ. ಮತ್ತೆ ಬಂದು ನನ್ನಲ್ಲಿ ಕೇಳಿದ, ಎಲ್ಲವೋ ಕಂಸ ಅಂತ ಕಣೆ ಅಂತ. ಅಣ್ಣನಿಗೆ ಬೇಕಾದರೆ ನೀ ಸಂಧಾನವನ್ನು ಮಾಡಿಕೊಂಡು ಬಾ, ನಾನು ಯುದ್ಧದಲ್ಲಿ 2 ಊರನ್ನು ಪಡೀತೇನೆ ಅಂತ. ಆಗ ನನಗೂ ಗೊಂದಲ ಆದದ್ದೇ. ಧರ್ಮರಾಯನನ್ನು ಮತ್ತು ಕರೆದು ಕೇಳಿದೆ, ಈಗ ಏನು ದ್ರೌಪದಿಯ ಮನೋರಥ ಬೇರೆ ಆಯಿತು, ಭೀಮಸೇನನ ಮನಸ್ಸು ಬೇರೆ ಆಯಿತು, ಬಾಯ್ಬಿಟ್ಟು ಹೇಳಬೇಕು, ಸಂಧಾನವೋ ಸಂಗ್ರಾಮವೋ ಏನು ನಿಶ್ಚಯ ಮಾಡಿ ಬರಬೇಕು ನಾನು ಅಂತ. ಆಗ ಅವನಾಡಿದ್ದ ಮಾತದ್ದೇ, ದಾನವಾಂತಕನ ಇನ್ನೇನೆಂಬೆ ಬಗೆಗೆ ಅಂತಲೇ. ಅವನೂ ನನ್ನನ್ನು ಕಂಡದ್ದು ದಾನವಾಂತಕನಾಗಿಯೇ. ಕೌರವ ಒಪ್ಪಿ ಸಂಧಿಯನ್ನು ಪ್ರಯತ್ನದಲ್ಲಿ ಫಲಶಾಲಿಯಾಗಿ ನೀ ಬಂದರೆ 5 ಗ್ರಾಮಗಳಿಂದಲಾದರೂ ನಾನು ಒಪ್ಪಿ ಸುಖ ಜೀವನವನ್ನು ಮಾಡ್ತೇನೆ. ವಂಶದವರ ಮಧ್ಯದಲ್ಲಿ ನಡೆಯಬಹುದಾದ ಭೀಕರ ಸಂಗ್ರಾಮ ಯಾವ ಕಾರಣಕ್ಕೂ ನಮಗೆ ಬೇಡ. ಒಪ್ಪದೆ ಹೋದ ಅಂತಾದರೆ ಇನ್ನು ಭೀಮಾರ್ಜುನರು ಏನು ಹೇಳಿದ್ದಾರೋ ಅವರು ಹೇಳಿದಾಗೆ ಕೇಳಿ ಮುಂದುವರಿಯಬಹುದು ಅಂತ. ಹೌದು, ಅವರೆಲ್ಲರ ಆಶಯವನ್ನು ಪಡೆದು ಉಪಪ್ಲಾವ್ಯದಿಂದಲೇ ಹೊರಡುವುದು ಅಂತ ನಿಶ್ಚಯ ಮಾಡಿದ್ದೆ. ಯಾಕಂದರೆ ಮದುವೆಗೆ ಬಂದದ್ದಲ್ವ ನಾವು. ಅಭಿಮನ್ಯು ಉತ್ತರೆಯರ ವಿವಾಹಕ್ಕಾಗಿ ಬಂದು ಸೇರಿದ್ದು ಉಪಪ್ಲಾವ್ಯದಲ್ಲಿ ವಿರಾಟ ನಗರಿಯಲ್ಲಿ. ಇಲ್ಲಿಂದಲೇ ಅಲ್ಲಿಯವರೆಗಾಗಿ ಹೋಗಿ ಒಂದು ಶಾಂತಿಯ ದೂತನಾಗಿ ಭರತ ವರ್ಷದಲ್ಲಿ ಉಂಟಾಗಬಹುದಾದಂತಹ ಮಹಾರಕ್ತ ಪ್ರವಾಹವನ್ನು ನಿಲ್ಲಿಸಬಹುದಾದ ಒಂದು ಮುಕ್ತ ಮನಸ್ಸಿನಿಂದಲೇ ಹೊರಡುವುದು. ಕೇವಲ ವ್ಯಕ್ತಿಯ ನಾಶದಿಂದಲೇ ಲೋಕದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ, ಧರ್ಮ ಸ್ಥಾಪನೆ ಆಗುತ್ತದೆ ಅಂತ ಇಲ್ಲ. ಕೆಲವೊಮ್ಮೆ ಕೆಲವು ವ್ಯಕ್ತಿತ್ವ ನಾಶ ಆದರೂ ಸಾಕಾಗುತ್ತದೆ. ಅದಕ್ಕೊಂದು ಅವಕಾಶವನ್ನಾದರೂ ಕೊಡೋಣ ಎನ್ನುವ ಉದ್ದೇಶದಿಂದಲೇ ಒಂದು ಸಂಧಾನದ ಪ್ರಯತ್ನವನ್ನು ಮಾಡುವುದಕ್ಕೆ ಬೇಕಾಗಿ ಆಗುವುದಕ್ಕೆ 2 ಕಡೆಯಲ್ಲಿಯೂ ಯುದ್ಧಕ್ಕೆ ಸನ್ನಾಹಗಳಾಗಿದೆ. ಸೈನ್ಯವೂ ಬಂದು ಸೇರಾಗಿದೆ. ಆ ಕಡೆಯಲ್ಲಿ 11 ಅಕ್ಷೋಹಿಣಿ ಸೈನ್ಯ ಉಂಟು, ಈ ಕಡೆಯಲ್ಲಿ 7 ಅಕ್ಷೋಹಿಣಿಯ ಸೈನ್ಯ ಉಂಟು.
ಧರ್ಮಾತ್ಮನಾದವ ಧರ್ಮರಾಯ ಎನ್ನುವುದು ಲೋಕವೂ ತಿಳಿದಿದೆ. ಆದರೂ ಧರ್ಮಾತ್ಮರ ಪಕ್ಷಕ್ಕೆ ಬಂದು ಸೇರಿದವರೆಷ್ಟು 7 ಅಕ್ಷೋಹಿಣಿ. ಕೌರವ ದುಷ್ಟ ಎನ್ನುವುದು ಪ್ರಪಂಚಕ್ಕೆ ಗೊತ್ತಿದೆ, ಆದರೆ ಅಲ್ಲಿ ಸೇರಿದ್ದೆಷ್ಟು 11 ಅಕ್ಷೋಹಿಣಿ. ಜಗತ್ತು ಹೆಚ್ಚು ಇಷ್ಟಪಡುವುದು ದುಷ್ಟರನ್ನೇ, ಕೆಟ್ಟದ್ದೇ ಜನರನ್ನು ಆಕರ್ಷಿಸುವುದು ಹೆಚ್ಚು ಅಂತ. ಆದರೂ ಈ ಒಂದು ಹಂತದಲ್ಲೊಂದು ಸಂಧಾನದ ಯತ್ನವನ್ನು ಮಾಡುವ ಮುಖಾಂತರವಾಗಿ ಆಗಬಹುದಾದಂತಹ ಲೋಕಕಂಟಕವಾದಂತಹ ಒಂದು ಯುದ್ಧವನ್ನು ನಿಲ್ಲಿಸಿದರೆ ಆಗುವ ರಕ್ತಪಾತವನ್ನು ನಿಲ್ಲಿಸಿದ ಹಾಗಾಗುತ್ತದೆ. ಇಲ್ಲ, ತಿಳಿಸುವ ವಿಷಯವನ್ನು ಸರಿಯಾಗಿ ತಿಳಿಸಿ ನಾವು ಹೊಡೆಯುವುದಕ್ಕೆ ನಮಗೆ ಧರ್ಮದ ಬೆಂಬಲ ಉಂಟು ಅನ್ನುವುದನ್ನಾದರೂ ಅವರಿಗೆ ಸ್ಪಷ್ಟಗೊಳಿಸುವ ಮುಖಾಂತರವಾಗಿ ಆ ಮೂಲಕವಾಗಿ ನಾವು ಯುದ್ಧ ಮಾಡಿದ್ದು ತಪ್ಪಲ್ಲ ಅಂತ ಜಗತ್ತಿನ ಮುಂದಿಡುವುದಕ್ಕೂ ಒಂದಾಗುತ್ತದೆ. ಅಷ್ಟೇ ಅಲ್ಲ, ನಾವಿನ್ನು ಪೂರ್ಣ ಯುದ್ಧಕ್ಕೆ ಸಿದ್ಧರಾಗಲಿಲ್ಲ. ಕೆಲವೊಂದಷ್ಟನ್ನೆಲ್ಲ ಮಾಡಬೇಕಾದದ್ದು ಹಾಗೆ ಉಂಟು. ಕೆಲವೊಂದನ್ನೆಲ್ಲ ನಾನು ನಿಗ್ರಹಿಸಬೇಕು, ಕೆಲವರಿಗೆ ಕೆಲವು ಸತ್ಯಗಳನ್ನೆಲ್ಲ ಹೇಳಬೇಕು. ಅದೆಲ್ಲ ಹೇಳದೆ ಯುದ್ಧ ಮಾಡುವ ಸ್ಥಿತಿಯಲ್ಲಿಯೂ ಪಾಂಡವ ಪಕ್ಷ ಇಲ್ಲ. ಆ ಆಲೋಚನೆಯಿಂದಲೇ ಹೊರಡ್ತೇನೆ ಅಂತಾಗುವ ಹೊತ್ತಿಗೆ ನನ್ನ ಸಾರಥಿಯಾದಂತಹ ದಾರುಕ ಮಣಿಮಯವಾದ ರಥವನ್ನು ತಂದು ನಿಲ್ಲಿಸಿದ. ನಮ್ಮ ಸಾತ್ಯಕ್ಕೆ ತಂದು ಆ ರಥದಲ್ಲಿ ಬೇಕಾದ ಆಯುಧಗಳನ್ನೆಲ್ಲ ತುಂಬಿಸಿಡ್ತಾ ಇದ್ದಾನೆ. ಹೊರಟದ್ದು ಶಾಂತಿಗಾಗಿ, ನಾವು ಶಾಂತಿಯ ಮಾತುಕತೆಗಾಗಿ ಹೊರಟ ಹೊತ್ತಿಗೆ ಈ ಆಯುಧಗಳೆಲ್ಲ ಬೇಕೋ ಅಂತ ಅವನಲ್ಲಿ ಕೇಳಿದೆ. ದುರ್ಜನರೆಡೆಗೆ ಹೋಗುವುದು, ದುಷ್ಟರೆಡೆಗೆ ಹೋಗುವಾಗ ಇದೆಲ್ಲ ಬೇಕು. ಇನ್ನೊಂದು ಹೌದು, ಬರಿಗೈಯಲ್ಲಿ ಹೋಗಿ ಸಂಧಾನದ ಮಾತಾಡ್ತೇವೆ ಅಂತ ಹೇಳಿದರೆ ಇವರಲ್ಲಿ ಎಂಥದ್ದು ಇಲ್ಲ, ಅದಕ್ಕೆ ಸಂಧಾನಕ್ಕೆ ಬಂದಿದ್ದಾರೆ ಅಂತ. ಇಲ್ಲ, ನಮ್ಮಲ್ಲಿ ಹೊಡಿಲಿಕ್ಕೆ ಇಷ್ಟೆಲ್ಲ ಉಂಟು, ಮಾತಾಡ್ಲಿಕ್ಕೆ ಬಂದರೆ ಅದೆಲ್ಲ ಕೆಳಗಿಡ್ತೇವೆ ಎನ್ನುವುದನ್ನು ಸೂಚ್ಯವಾಗಿ ತೋರಿಸುವುದಕ್ಕಾದ್ರು. ಹಿಂದೆ ರಾಮನ ಕಾಲದಲ್ಲಿ ಆದದ್ದು ಅದೇ ಅಲ್ವೋ? ಸಮುದ್ರದ ಆಚೆಯಿಂದ ಅಂಗದನ್ನು ಸಂಧಾನಕ್ಕೆ ಕಳಿಸಿದ್ದಲ್ಲ, ಸೇತು ಬಂಧ ಮಾಡಿ ತ್ರಿಕೂಟಾಚಲದ ಸಮೀಪಕ್ಕೆ ಹೋದ ಬಳಿಕ ಅಂಗದನನ್ನು ಕಳಿಸಿದ್ದು. ಯಾಕೆ? ಅಭೇದ್ಯವಾದಂತಹ ಸಮುದ್ರವನ್ನೂ ದಾಟಿ ಬಂದಿದ್ದೇವೆ, ಇನ್ನು ಹೊಡೆಯುವುದು ಹೆಚ್ಚು ಕಷ್ಟ ಅಲ್ಲ ನಮಗೆ. ಈಗಲಾದರೂ ಒಪ್ಪತಿಯೋ? ಬದುಕುವುದಕ್ಕೊಂದು ಅವಕಾಶ ಉಂಟು. ಇದೇ ಕೌರವನಿಗೂ ಕೊಡಬೇಕು ಅಂತ ಆಯುಧಗಳನ್ನು ತುಂಬಿಸಿಟ್ಟುಕೊಂಡು ನಾವು ಪ್ರಬಲರಾಗಿದ್ದೇವೆ ಎನ್ನುವ ಸಂದೇಶವನ್ನು ಕೊಡುವುದಕ್ಕೆ ಬೇಕಾಗಿ ಅಷ್ಟೆಲ್ಲ ಸಿದ್ಧತೆ ಆಯಿತು. ರಥ ಏರಿ ಮೇಲ್ ನೋಡುವ ಅಂತ ನೋಡಿದ್ರೆ ಅನಿಮಿಷರು ಜಯವೆನಲು, ಅನಿಮಿಷರು ಜಯ ಜಯನು ವನಜಾಕ್ಷನೇರ್ದನ ಸಿಂಧನವನ, ವನಜಾಕ್ಷನೇರ್ದನ ಸಿಂಧನವನು. ಮೇಲೆ ನೋಡಿದರೆ ಸುರಗಣ ಎಲ್ಲ ಜಯ 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 ಅಂತ ಹೇಳ್ತಾ ಉಂಟು. ಇದೇ ಸುಮುಹೂರ್ತ ಅಂತ ತಿಳಿದು ಚಂದನವನ್ನು ಏರಿ ಹೊರಟದ್ದು. ಹೊರಟ ಕಾಲಕ್ಕಾದ ಅನುಭವ, ಮಾರ್ಗ ಮಧ್ಯದಲ್ಲಿ ನನಗೆ ಒಡನಾಡಿಗಳಾಗಿ ಜೊತೆಯಾಗಿ ಸೇರಿಕೊಂಡಂತವರು ಆಚಾರ್ಯ ಭಾರ್ಗವರು ಬಂದು ಜೊತೆಯಾದರು, ನಾರದ ಮಹರ್ಷಿಗಳು ಬಂದರು, ಕಣ್ವರಂತಹ ಮಹಾಮುನಿಗಳು ಬಂದು ಸೇರಿದರು. ಹೊರಟದ್ದು ಉಪಪ್ಲಾವ್ಯದಿಂದ. ಹೊರಟಾಗ ಅದಕ್ಕೆ ಬೇಕಾದ ಅಧಿಕೃತವಾದಂತಹ ಮುದ್ರೆಯನ್ನು ಕೊಟ್ಟವರು ದೇವತೆಗಳು. ಮತ್ತೆ ಬಂದು ಸೇರಿದ್ದು ಋಷಿ ಪರಿಷತ್ತು. ದೇವಕಲ್ಪವೂ ಒಪ್ಪಿದ, ಋಷಿಕಲ್ಪವೂ ಒಪ್ಪಿದ ಕಾರ್ಯವನ್ನು ಮಾಡುವುದಕ್ಕೆ ಕೃಷ್ಣ ಹೊರಟಿದ್ದಾನೆ ಸಂಧಾನಕ್ಕೆ. ಭಾರ್ಗವರು ಕೇಳ್ತಾ ಇದ್ದಾರೆ, ಯಾಕೆ ಕೊಡುವುದಿಲ್ಲ ಅಂತ ಹೇಳುವುದಕ್ಕೆ ಕೌರವ ಯಾರು? ಒಂದು ಕಾಲದಲ್ಲಿ ಇಲ್ಲಿರುವ ಕ್ಷತ್ರಿಯರನ್ನೆಲ್ಲ ಕೊಂದು ಈ ಭೂಮಿಯನ್ನು ಕಶ್ಯಪನಿಗೆ ದಾನ ಕೊಟ್ಟು ಹಿಂದಿದ್ದ ಕಾಶ್ಯಪಿ ಎನ್ನುವ ಹೆಸರನ್ನು ಭೂಮಿಗೆ ಸ್ಥಿರಗೊಳಿಸಿದವ ನಾನು. ನಾ ದಾನ ಕೊಟ್ಟ ಭೂಮಿ ಇದು, ಇದನ್ನು ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಅವನೋ ಜನ? ನಾನು ಪ್ರಶ್ನೆ ಮಾಡ್ತೇನೆ ಅಂತ ಬಂದು ಸೇರಿದ್ದಾರೆ ಆಚಾರ್ಯ ಭಾರ್ಗವರು. ಕಣ್ವರು ಬಂದಿದ್ದಾರೆ. ಆ ವಂಶಕ್ಕೆ ಹೆಣ್ಣು ಕೊಟ್ಟಿದ್ದೇನೆ ನಾನು, ಚಂದ್ರವಂಶಕ್ಕೆ. ಶಕುಂತಲೆಯನ್ನು ಆ ವಂಶಕ್ಕೆ ಕೊಟ್ಟು ಭರತನಂತಹ ಒಬ್ಬ ಭೂಮಿ ಪಾಲನಿಗೆ ಹೊಂದುವುದಕ್ಕೆ ಆ ವಂಶಕ್ಕೆ ಮಗಳು ಕೊಟ್ಟವ ನಾನು. ಆ ವಂಶದ ಒಳಿತು ಕೆಡುಕುಗಳ ಮೇಲೆ ನನಗೂ ಉಂಟು ಅಧಿಕಾರ. ನಾ ಬಂದು ಮಾತಾಡ್ತೇನೆ ಅಂತ ಕಣ್ವಾದಿಗಳು ಬಂದು ಸೇರಿದ್ದಾರೆ. ಋಷಿ ಪರಿಷತ್ತನ್ನು ಸೇರಿಸಿಕೊಂಡು ದೇವತೆಗಳದಾದಂತಹ ಜಯಘೋಷವನ್ನು ಕೇಳಿ ಸರಿಯಾದ ಸಮಯವನ್ನು ಕಂಡು ಉಪಪ್ಲಾವ್ಯದಿಂದ ನೇರವಾಗಿ ಹಸ್ತಿನಾವತಿಯತ್ತ ಸಾಗಿಬಿಡೋಣ. ಮುರಗರು ಬರ್ಪನಾರು ಗಣಿಗೆ, ಮುರಕರ ಬರ್ಪನಾರು ಗಣಿಗೆ ತಮ್ಮ ಮಂದಿರಕ್ಕೆಂದು ಭೀಷ್ಮ ಕೃಪದ್ರೋಣಾದಿಗಳು ಸಾರ ದೊರದೊರವಂ ಕೂಡಿಕೊಂಡಿರಲು ಕೌರವರು ಬರುವನಚ್ಯುತನಿರುತ್ತಲೀ ವರ
ದಿವ್ಯ ರಸ ಭರಿತದಡಿಗೆಯ ಮಾಡಿದಳಿ ಕುರುರಾಯನುಳಿದೆಲ್ಲರಾಲಯವ ಸತ್ಕರುಣರಿವು ಕುಶಲವೋ ಬೆಸಗೊಳುತ್ತ ವಿದುರನರ ಮನೆಗೈದಿರೋ ಕೃಷ್ಣನು ವಿದುರನರ ಮನೆಗೈದಿರೋ ಕೃಷ್ಣನು. ಹಸ್ತಿನಾವತಿಯನ್ನು ಸೇರಿದ್ದು ಹೌದು. ರಾಜತಾಂತ್ರಿಕನಾಗಿ ಪಾಂಡವ ನಿಯೋಗಿಯಾಗಿ ಬರುತ್ತಿರುವಂತಹ ಕೃಷ್ಣನನ್ನೆದುರುಗೊಳ್ಳುವುದಕ್ಕೆ ಹಸ್ತಿನಾವತಿ ಬಹಳಷ್ಟು ಶೃಂಗಾರಗೊಂಡಿದೆ. ಎಲ್ಲಿ ನೋಡಿದರಲ್ಲಿ ಕೃಷ್ಣನ ಸ್ವಾಗತಕ್ಕಾಗಿರುವಂಥದ್ದು ತಳಿರು ತೋರಣಗಳು, ರಂಗವಲ್ಲಿಗಳು, ಇದೆಲ್ಲ ನನ್ನದಾದಂತಹ ಬರೋಣವನ್ನು ಸ್ವಾಗತಿಸುವುದಕ್ಕಾಗಿಯೇ ಸಿದ್ಧಪಡಿಸಿದ್ದು. ಮಾತ್ರ ಅಲ್ಲ, ಎಲ್ಲಿ ನೋಡಿದರೂ ಅಲ್ಲಲ್ಲಿ ಪರಿಮಳಯುಕ್ತವಾದಂತಹ ಅಡುಗೆ ಮಾಡಿದ ಅನುಭವ. ಅಂದರೆ ಎಲ್ಲರ ಮನೆಯಲ್ಲಿಯೂ ಮೃಷ್ಟಾನ್ನ ಭೋಜನ ಸಿದ್ಧಗೊಂಡಿದೆ. ಯಾಕಂದ್ರೆ ಬಂದ ಕೃಷ್ಣ ಯಾರ ಮನೆಗೆ ಹೋಗಲಿ ಅಲ್ಲಿ ಅವನಿಗೆ ಬೇಕಾದಂತಹ ಊಟದ ವ್ಯವಸ್ಥೆ ಆಗಬೇಕು. ಆಹಾ ಆಹಾ, ಎಂಥ ಪರಿಮಳ ಇದು! ಎಲ್ಲ ಭೀಷ್ಮಾಚಾರ್ಯರ ಮನೆ ಬಾಗಿಲಿಗೆ ಬಂದ್ರೆ ಅಲ್ಲಿಯೂ ಉಂಟು ಪರಿಮಳ, ಆಚಾರ್ಯ ದ್ರೋಣರ ಮನೆಯ ಬಾಗಿಲಿನಲ್ಲಿಯೂ ಪರಿಮಳ ಉಂಟು, ಅಶ್ವತ್ಥಾಮಾಚಾರ್ಯರ ಮನೆಯ ಬಾಗಿಲಿನಲ್ಲಿಯೂ ಉಂಟು ಪರಿಮಳ, ಧೃತರಾಷ್ಟ್ರನಾಲಯದಲ್ಲಿಯೂ ಉಂಟು. ಹಾಗಾದ್ರೆ ಹೋಗುವುದೆಲ್ಲಿಗೆ ಅನ್ನುವುದು ಪ್ರಶ್ನೆ. ಬಂದದ್ದು ರಾಜತಾಂತ್ರಿಕನಾಗಿ, ನಾನು ಊಟಕ್ಕಾಗಿ ಬಂದದ್ದಲ್ಲ. ಉದ್ದೇಶ ಇರುವುದು ಮಾತುಕತೆಗೆ ಬೇಕಾಗಿ. ಹಾಗಂತ ಬಂದವರನ್ನೆಲ್ಲ ಮಾತಾಡಿಸದೇ ಇಡುವ ಹಾಗೂ ಇಲ್ಲ. ಮೂಲ ಉದ್ದೇಶವಾಗಿರಬೇಕಾದಂತಹ ಕೌರವನ ಮನೆ ಅಂದ್ರೆ ಸುಯೋಧನನ ಮನೆ, ಅವನೊಬ್ಬನ ಮನೆಯನ್ನು ಬಿಟ್ಟು ಉಳಿದವರೆಲ್ಲರ ಮನೆಯನ್ನು ಹೋಗಿದ್ದೇನೆ. ಅವರ ಕುಶಲಕ್ಷೇಮವನ್ನೂ ಕೇಳಿದ್ದೇನೆ, ಅವರಲ್ಲಿಯೂ ಮಾತಾಡಿದ್ದೇನೆ. ಹಾಗಂತ ಊಟಕ್ಕೆ ಅವರಾಗಿ ಬಾ ಅಂತ ಹೇಳಲಿಲ್ಲ, ನನಗೂ ಹೋಗಬೇಕು ಅಂತಲೂ ಕಾಣಲಿಲ್ಲ. ಆದರೆ ಸುದೀರ್ಘವಾದಂತಹ ಈ ಪ್ರಯಾಣದಲ್ಲಿ ನನ್ನೊಂದಿಗೆ ಬಂದ ಋಷಿಗಳೆಲ್ಲ ಆಗ ಆಚೆಗೆ ಸೇರಿದ್ದಾರೆ. ನಾಳೆಗೆ ಮಾತಾಡುವುದಕ್ಕೆ ಹೋಗುವ ಹೊತ್ತಿಗೆ ಸರಿಯಾಗಿ ಬಂದು ಸೇರಿಕೊಳ್ತೇವೆ ಅಲ್ಲಿಗೆ ಅಂತ. ಹಾಗಾದ್ರೆ ನನ್ನೊಟ್ಟಿಗೆ ಬಂದ ಪರಿವಾರಕ್ಕೂ ನನಗೂ ಆದರೆ ಉಣ್ಣುವುದಕ್ಕೋ ತಿನ್ನುವುದಕ್ಕೋ ವ್ಯವಸ್ಥೆ ಆಗಬೇಕಲ್ಲ. ಎಲ್ಲಿ ಉಂಟು ಅಂತ ಆಲೋಚನೆ ಮಾಡಿದ್ದು, ಯಾರಲ್ಲಿ ಹೋಗುವುದು ಅಂತ. ಹೌದು, ಉಳಿದವರೆಲ್ಲ ಮನೆ ಬಾಗಿಲಿನಲ್ಲಿ ಮಾಡಿಟ್ಟು ಕಾಯ್ತಾ ಇದ್ದಾರೆ. ನಾನು ಬರ್ತೇನೋ ಬರುವುದಿಲ್ವೋ ಅನ್ನೋ ಗೊಂದಲದಲ್ಲಿ ಅವರೂ ಇದ್ದಾರೆ. ಹಾಗಾಗಿ ಬಾಯಿ ಬಿಟ್ಟು ಬನ್ನಿ ಅಂತಲೂ ಹೇಳುವುದಿಲ್ಲ ಅವರೆಲ್ಲ. ಪರಿಮಳ ಬರ್ತಾ ಉಂಟು, ಆ ಪರಿಮಳವನ್ನು ಆಗ್ರಹಿಸಿದ್ದೇನೆ, ಹೊರ ಬಂದಿದ್ದೇನೆ. ಆದರೆ ನಾನು ಹಸ್ತಿನಾವತಿಯಲ್ಲಿ ಹೋಗಬಹುದಾದ ಮನೆ ಯಾವುದುಂಟು ಅಂತ ಆಲೋಚನೆ ಮಾಡುವಾಗ ಒಂದು ಮನೆ ಇಲ್ಲುಂಟಲ್ಲ. ಯಾಕಂದ್ರೆ ಪಾಂಡವ ಪಕ್ಷೀಯನಾಗಿ ಬಂದಂತಹ ನನಗೆ ಪಾಂಡವರ ತಾಯಿ ಇರಬಹುದಾದ ಮನೆಗೆ ಹೋಗುವುದಕ್ಕೆ ಯಾವ ಅಡೆತಡೆಗಳಿಲ್ಲ. ಪಾಂಡವರ ತಾಯಿಯಾದಂತಹ ಕುಂತಿದೇವಿ ಈಗಿರುವುದೆಲ್ಲಿ? ವಿದುರನ ಮನೆಯಲ್ಲಿ. ಆಗುವುದಕ್ಕೆ ಹಸ್ತಿನಾವತಿಗೆ ಮಂತ್ರಿ ಹೌದೋ ಕೇಳಿದರೆ ಹೌದು, ಮಂತ್ರಿ ಅಲ್ಲವೋ ಕೇಳಿದರೆ ಅಲ್ಲ. ಆದರೆ ಒಬ್ಬ ನಿಜವಾದ ದಾರ್ಶನಿಕ, ಪಾಂಡವರ ಪಾಲಿಗೆ ಸದಾಕಾಲ ಅಲ್ಲ ಒಳಿತನ್ನೇ ಬಯಸುವಂತವ. ಹಾಗಾದರೆ ನನ್ನ ಮನಸ್ಸು ಯಾಕೋ ವಿದುರನತ್ತಲೇ ಸಾಗಬೇಕು ಅಂತ ಅನ್ನಿಸ್ತಾ ಉಂಟು. ಸರಿ, ಹಾಗಾದರೆ ಇಲ್ಲಿನ ಸ್ಥಿತಿಗತಿಗಳನ್ನು, ಇಲ್ಲಿರುವ ರಾಜಕೀಯ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದಕ್ಕೂ ಇಲ್ಲಿಯ ಸಚಿವನಾಗಿ ಅವನ ಮನೆ ಆದೀತು. ಪಾಂಡವರ ತಾಯಿ ಇರುವುದರಿಂದಲೂ ನಮ್ಮವರಿಗಾಗಿ ಇರಬಹುದಾದ ಸ್ಥಳವೂ ಅದು ಹೌದು ಅಂತ ಆಯಿತು. ಇನ್ನು ಹೊತ್ತು ಕಳೆಯುವುದೇಕೆ? ದಾರುಕನಿಗೆ ಆಜ್ಞೆ ಮಾಡಿದ್ದೇನೆ, ನಮ್ಮ ರಥ ವಿದುರನರ ಮನೆಯ ಬಾಗಿಲಿಗೆ ಹೋಗಲಿ. ಚಿನ್ಮಯನ ಮೂರ್ತಿಯೋ ನೋಡಿದ ಕಣ್ದಣಿ, ಚಿನ್ಮಯನ ಮೂರ್ತಿಯೋ ಮಾಡಿದ ಮಗಳ ಸಂಸ್ಕೃತಿಗಳು ಪಿರಿದುಕೊಂಡ ತನಗಿ ಲಕ್ಷ್ಮೀ
ತನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿಧುರರು ಪಾಡಿದರು ಗುಣಗಣವ ಬೇಕಾದ ಪರಗಳು ಮನಸ್ಸಿನುಳ ನೋಡಿದೋಡಿ ಕಂದಣಿಯ ಚಿನ್ಮಯನ ಮೂರ್ತಿಯೋ ಮಾಡಿದಂಬಗಳ ಸಂಸ್ತುತಿಗಳು ಪಿರಿದು ಕೊಂಡಾಡಿದಳು ತನಗೆ ಲಕ್ಷ್ಮೀ ರಮಣ ದಯವಾದ ಲಕ್ಷ್ಮೀ ರಮಣ ದಯವಾದ ನಿರುತಲ ವಿದುರನು ಜೀವನದ ಉತ್ಕರ್ಷೆಗೆ ಸಿಂಹಾವಲೋಕನ ಎನ್ನುವುದು ಅಗತ್ಯ ಬೀಳುವುದು. ಎಲ್ಲಿಂದ ಸಿಂಹಾವಲೋಕನವನ್ನು ಮಾಡುವುದು? ಇದು ಅವಲೋಕನವೋ ಅಥವಾ ನೋಡುವುದೋ ಅಂತ ಒಂದು ಪ್ರಶ್ನೆ ಮೂಡುವುದು. ವಿದುರನ ಜೀವನದಲ್ಲಿ ನೋಡುವುದೇ ಆಗಿ ಹೋಯಿತಲ್ಲ. ಎಲ್ಲಿಂದ ಅಂತ ನೋಡುವುದಕ್ಕೆ ತೊಡಗಲಿ? ನೋಡುವುದಾದರೆ ನಾವು ಹುಟ್ಟಿನಲ್ಲಿಂದ ನೋಡುವುದಕ್ಕೆ ತೊಡಗಬೇಕು. ಹಾಗಾದರೆ ಆ ನೋಡುವಿಕೆಯಲ್ಲಿ ಹುಟ್ಟೇ ನೋಡುವವರಿಗೆ ನೋಟವಾಗಿ ಹೋಯಿತು ಅಂತ ಆಲೋಚನೆ ಮಾಡುವುದು. ನೋಟವಾಗಿಯೇ ಉಳಿದು ಹೋಯಿತಲ್ಲ. ಎಲ್ಲವೂ ಇದ್ದು ಏನೂ ಇಲ್ಲದಂತಹ ಪರಿಸ್ಥಿತಿ ಈಗ ನೋಡುವುದಕ್ಕೆ ಮತ್ತೊಮ್ಮೆ ಪ್ರಾರಂಭ ಆಗಿದೆ. ಹಾಗಾದರೆ ಆದಿಯಿಂದ ನೋಡಿದರೆ ಇಲ್ಲಿಯ ತನಕ ನೋಡುವುದೇ ಆಯಿತು, ಸಿಂಹಾವಲೋಕನವೇ ಆಯಿತು ಅಷ್ಟೇ ಹೊರತು ಅದರಿಂದ ಅನುಭವಿಸಿದ್ದೇನು, ಪಡೆದುಕೊಂಡದ್ದೇನು, ಎಲ್ಲವನ್ನು ಆಲೋಚನೆ ಮಾಡಿದರೆ ನೋಡಿದ್ದೇ ಪಡೆದುಕೊಂಡದ್ದು. ಅಂತೂ ನೋಡುವುದೇ ಒಂದು ಜೀವನ ಅಂತ ಆಡುವುದಕ್ಕೆ ತೊಡಗಿದೆ. ಆದರೆ ಬರಬೇಕಾದಂತಹ ಪ್ರತಿಯೊಂದು ಜೀವನದ ಘಟ್ಟಗಳೂ ಕೂಡ ಎಲ್ಲವನ್ನು ದಾಟಿಯೇ ಮುಂಬರಿದು ಬಂದವರಲ್ವೇ. ನನ್ನ ಜೀವನವನ್ನೇ ನೋಡಿದರೆ ಬೇಕಾದಂತಹ ಪಟ್ಟವೇ ನನಗೆ ದೊರಕಿದೆ, ಆದರೆ ಅದನ್ನು ಆಚರಿಸುವಂತಿಲ್ಲ. ಆಚರಿಸಿದ ಪಟ್ಟ ನನಗುಂಟು, ಆಚರಿಸುವುದಕ್ಕೆ ಹೋದರೆ ಆ ಪಟ್ಟವೇ ನನ್ನನ್ನು ದೂರ ಇಡುತ್ತದೋ ಅಥವಾ ಅದಕ್ಕಿಂತ ಮೇಲಿನ ಪಟ್ಟದವರು ನನ್ನನ್ನು ದೂರ ಇರಿಸುತ್ತಾರೋ, ಅದರಲ್ಲಿ ಯಾವುದನ್ನು ಅಂತ ನೋಡುವುದು? ಅದು ಬಹಳಷ್ಟು ಕಷ್ಟವಾಯಿತು. ನಡೆಯಬೇಕಾದದ್ದು ಏನೋ, ನಡೆಯಬಾರದ್ದು ಏನೋ. ನಡೆಯಬೇಕಾದದ್ದು ನಡೆಯುತ್ತಾ ಇಲ್ಲ ಈ ಹಸ್ತಿನಾಪುರದಲ್ಲಿ. ಹಾಗಾದರೆ ಎಲ್ಲಿ ಕವಲೊಡೆಯಿತು? ಅಲ್ಲಿ ನಾವು ನೋಡುವುದಕ್ಕೆ ತೊಡಗಿದೆವು. ಅದನ್ನಾದರೂ ಇನ್ನು ಸರಿಪಡಿಸೋಣ. ಮುಂದುವರಿದು ನೀತಿಗಳನ್ನಾಡುವುದಕ್ಕೆ ತೊಡಗಿದರೆ ನೀತಿಯಾಗಿಯೇ ಉಳಿಯಿತು. ನೀತಿಯನ್ನು ನೋಡುವುದಕ್ಕೆ ತೊಡಗಿದರು. ನೀತಿಯನ್ನು ನೀತಿಯಂತೆಯೇ ನೋಡುತ್ತಿದ್ರೆ, ಅದನ್ನು ಅಳವಡಿಸಿಕೊಳ್ಳುತ್ತಿದ್ರೆ ಈ ಹೊತ್ತಿಗೆ ಆ ನೀತಿಗೊಂದು ಬೆಲೆ ಬರುವುದಕ್ಕೆ ಪ್ರಾರಂಭವಾಯಿತು. ಈಗ ಪ್ರದರ್ಶನಾಲಯದಲ್ಲಿ ಇರಿಸುವಂತಹ ನೀತಿಯಾಗಿ ಹೋಯಿತು. ಆಡಿದಂತಹ ಸಮಸ್ತ ವಿಚಾರಗಳು ಕೂಡ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಲ್ಲಿ ಗಾಳಿಯಲ್ಲಿ ಹೊರಸೋರುವಂತೆ ಸೋರಿ ಹೋಯಿತೇ ವಿನಃ, ಒಂದು ಕಿವಿಯಿಂದ ಕೇಳಿ ಅದನ್ನು ತಲೆಗೆ ಸ್ವೀಕರಿಸಿ ಅದರಿಂದ ಮತ್ತೆ ಉಪಯೋಗಿಸಿ ಅದನ್ನು ಆಚರಿಸುವಂತಹ ವಿದ್ಯಮಾನಗಳು ಯಾವುದನ್ನು ಕಂಡದ್ದಿಲ್ಲ. ಅಲ್ಲಿಯೂ ನೋಡಿಯೇ ಉಳಿದೆವು. ಎಲ್ಲವೂ ಆಯಿತು. ಇನ್ನೇನಿದ್ರು ಪಡೆದುಕೊಳ್ಳುವುದಾದರೆ ಪಡೆದುಕೊಳ್ಳಲಿ, ಮಾಡುವುದನ್ನು ಮಾಡಲಿ. ಆದರೂ ನಮ್ಮ ಕರ್ತವ್ಯಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಈಗ ಜೀವನವನ್ನು ಸವೆಸುವುದು. ಹಾಗಾದರೆ ಬರುವವರು ಯಾರು? ಇಲ್ಲಿ ಆಗಬೇಕಾದದ್ದು ಏನು? ಮಾತನಾಡಬೇಕಾದದ್ದು ಯಾವುದು? ಎಲ್ಲವನ್ನು ಗ್ರಾಹ್ಯಪಡಿಸುವುದಾದ ಬರ್ತಾರಂತೆ ಅಂತ ಆಡಿದ್ರು. ಲಕ್ಷ್ಮೀರಮಣನೈತಃ ಅಂತ ಒಂದು ವಿದ್ಯಮಾನ ಬಂದಿತ್ತು. ಎಷ್ಟು ಸಂತೋಷವಾಯಿತು.
ಇದನ್ನು ಕಾತರದಿಂದ ನೋಡಬೇಕಾದಂತಹ ಪರಿಸ್ಥಿತಿ ಈಗ ವಿದುರನಿಗೆ ಧುರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದು ಅಂತ ಕೇಳಿದರೆ ಮಾಡುವುದಾದರೂ ಮಾಡಿ ಏನು. ಆದರೆ ಇದುವರೆಗೂ ಕುಳಿತಂತಹ ಪರಿಸ್ಥಿತಿ ಏನು, ಮುಂದಕ್ಕದು ಉಲ್ಬಣ ಆಗಕೂಡದು. ಯಾವುದನ್ನು ನಮ್ಮ ಪೂರ್ವಜರು ಬಯಸಿದರು, ಶಾಂತಿಯುತವಾಗಿ ಯಾವುದು ನಡೆಯಬೇಕು ಅದೇ ನಡೆಯಬೇಕು ಎನ್ನುವ ಮೂಲ ಉದ್ದೇಶದಿಂದಲೇ ನಡೆದುಕೊಂಡಂತಹ ರೀತಿ. ಅದಕ್ಕಾಗಿ ಶಾಂತಿದೂತನಾಗಿ ಬರ್ತಾ ಇದ್ದಾನಂತೆ. ಲಕ್ಷ್ಮೀರಮಣನೇ ಬರ್ತಾನೆ ಅಂತಾದರೆ, ನೀತಿಯನ್ನು ಸಾರುವುದಕ್ಕೆ ಬರ್ತಾನೆ ಅಂತಾದರೆ ಬರಲಿ ಎನ್ನುವಂತಹ ಆಲೋಚನೆಯಲ್ಲಿಯೇ ಇದ್ದದ್ದು. ಆದರೆ ಕೌರವ ಸಿದ್ಧಪಡಿಸಿದಂತಹ ಪ್ರತಿಯೊಂದನ್ನು ಕಾಣುವಾಗ ಲಕ್ಷ್ಮೀರಮಣನೆಲ್ಲಿಗೆ ಬರ್ತಾನೆ ಅಂತ ನೋಡುವುದು. ಜೀವನದಲ್ಲಿ ನೋಡುವುದೇ ಒಂದು ಘಟ್ಟವಾಗಿ ಹೋಯಿತಲ್ಲ. ಎಲ್ಲರ ಮನೆಯಲ್ಲಿ ಅಲಂಕಾರಗಳು, ಶೃಂಗಾರಗಳು, ತಳಿರು ತೋರಣಗಳು, ರಂಗವಲ್ಲಿಗಳು, ಮೃಷ್ಟಾನ್ನ ಭೋಜನದ ರಸಧಾರೆಯೇ ಇರಬಹುದು. ಎಷ್ಟು ರಸ ಇದ್ದರೆ ಏನು ಮಾಡೋಣ, ಕೊಡುವಂತಹ ಮನದಲ್ಲಿ ಆ ರಸ ಎನ್ನುವಂತಹ ಭಾವ ಇಲ್ಲದೆ ಹೋದರೆ ಕೊಟ್ಟಂತಹ ರಸಗಳು ಎಷ್ಟು ಸಂಪೂರ್ಣತೆಯನ್ನು ಕೊಟ್ಟಿತ್ತು. ಹೀಗೆ ಆಲೋಚಿಸುತ್ತಾ ಮನೆಯ ಹೊರಗೆ ಬಂದು ಏನಿದು ಲಕ್ಷ್ಮೀರಮಣನೇ ಬಂದಿದ್ದಾನಲ್ವೇ, ದೇವ ಬಂದಿದ್ದಾನಲ್ವೇ. ಈ ದೇವನನ್ನು ಕಾಣುವುದಕ್ಕೆ ಕಣ್ಣುಗಳು ಎರಡಾಗಿ ಹೋಯಿತಲ್ಲ. ಕಾಣಬಾರದೆ ಆತನ ಮುಖ ಶೃಂಗಾರವನ್ನು, ಸಂಪೂರ್ಣವಾದಂತಹ ಮುಖ. ಆ ಮುಖದಲ್ಲಿ ಕಳೆಯನ್ನು ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ. ಯಾವ ಕಳೆ ಕಾಣೋಣ ಎಂದರೆ ಸಂಪೂರ್ಣತ್ವದ ಕಳೆಯನ್ನು ಕಾಣುತ್ತೇವೆ, ಅದರಲ್ಲಿ ಕರ್ಷಿಸುವಂತಹ ಒಂದು ಶಕ್ತಿಯನ್ನು ಕಾಣುತ್ತೇವೆ. ಆ ಮುಖದಲ್ಲೂ ಸ್ವಲ್ಪ ಬೆವರಿನ ಅಂಶವನ್ನು ಕಾಣುವುದಕ್ಕೆ ತೊಡಗಿದ್ದೇವೆ. ಬರುವಂತಹ ಸಂದರ್ಭದಲ್ಲಿ ಕುದುರೆಯ ಗೊರಸುಗಳಿಂದ ಮೇಲೆದ್ದಂತಹ ಕೆಂದೂಳು ಇವುಗಳೆಲ್ಲವೂ ಆತನ ಕೂದಲನ್ನೆಲ್ಲವನ್ನು ಆವರಿಸಿಕೊಂಡಿದೆ. ಆ ಕೊಡಿ ಮೀಸೆಯಲ್ಲಿ ಕೆಂಪು ಬಣ್ಣದ ಮಣ್ಣುಗಳು. ಇದನ್ನು ನೋಡುವಂತಹ ಸಂದರ್ಭದಲ್ಲಿ ಕಣ್ಣುಗಳು ಪಾವನವಾಗಿ ಹೋದವು. ಹಿಂದೆ ಇದ್ದಂತಹ ಯಾವುದೋ ಕತ್ತಲೆಗಳೆಲ್ಲವೂ ಬೆಳಕಾಗಿ ಕಂಡವು. ಸೂರ್ಯನ ಪ್ರಕಾಶಕ್ಕೆ ಎಳೆಯಾಗಿ ಕಾಣುವಂತಹ ತುಳಸಿ ಮಾಲೆ ಅದನ್ನು ಧರಿಸಿದಂತಹ ಈ ದೇವ ಇಲ್ಲಿಗೆ ಬಂದನೆ. ಗರುಡ ಗಮನ ಬಂದ, ಭುಜಗ ಶಯನ ಬಂದ, ದೇವರ ದೇವ ಶಿಖಾಮಣಿ ಬಂದ, ಚಕ್ರಧರ ಬಂದಿದ್ದಾನೆ, ನಿಗಮಗೋಚರ ಬಂದಿದ್ದಾನೆ. ಈ ತೆರನಾಗಿ ಇಲ್ಲಿ ಬರ್ತಾನೆ ಅಂತಾದರೆ ಇಲ್ಲೇ ಕುಳಿತುಕೊಳ್ಳುವುದಲ್ಲ, ಅವನ ಬಳಿಗೆ ತೆರಳಬೇಕು. ದೇವ, ಕೃಷ್ಣ, ಮುಕುಂದ, ಅಚ್ಯುತ, ಮುರಾರೆ, ಮುರಮರ್ಧನ, ಇದೋ ವಂದಿಸಿಕೊಳ್ತಾ ಇದ್ದೇನೆ ಪ್ರಭೋ, ವಂದಿಸಿಕೊಳ್ತಾ ಇದ್ದೇನೆ. ವಿದುರ ಓ ಸತ್ಕೈ ಮುರಗರನೆರನು ನಿನ್ನ ಭಕ್ತಿಗೆ ಮೆಚ್ಚಿದೇನು, ನಿನ್ನ ಭಕ್ತಿಗೆ ಮೆಚ್ಚಿದೇನು.
ದೇವರ ದೇವ. ಒಮ್ಮೆ ನನಗೆ ಹೌದು ಅಲ್ಲವೋ ಅಂತ ಅನ್ನಿಸಿದ್ದು. ವಿದುರ ಹೌದು ಅಂತ ಅನ್ನಿಸಿದ್ದ. ಅಂದ್ರೆ ಆ, ನಾವೆಲ್ಲ ಕೇಳಿ ತಿಳಿದ ಹಾಗೆಯೇ ಈಗ ವಯೋಮಾನದಲ್ಲಿರುವ ವಿದುರ ವೃದ್ಧನಾಗಿದ್ದಾನೆ. ಬುದ್ಧಿಯಲ್ಲಿ ಮೊದಲಿಂದಲೂ ವೃದ್ಧನೇ. ವಯೋಮಾನ ಸಹಜವಾಗಿ ವೃದ್ಧತೆಯು ಈಗ ಬಂದಿದೆ ಅಂತ. ಅದು ಸುಳ್ಳು ಅಂತ ಈಗ ಕಂಡಿದ್ದು ನನಗೆ. ಯಾಕೆ ಪ್ರಭು? ನನ್ನ ರಥ ಬಂದು ನಿನ್ನ ಮನೆಯ ಬಾಗಿಲಲ್ಲಿ ನಿಂತದ್ದೇ ಪುಣ್ಯಾತ್ಮ. ಹೌದು. ಆ ಮನೆಯ ಜಗಲಿಯಿಂದ ನೇರ ಅಂಗಳಕ್ಕೊಂದು ಜಿಗಿದೆ ನೋಡು ನೀನು. ಹಾ, ಸಣ್ಣ ಮಕ್ಕಳಿಗಾದ್ರೂ ಅದು ಅಸಾಧ್ಯ ಅಂತ, ಅಷ್ಟು ಸುಲಭದಲ್ಲಿ ಜಿಗಿಲಿಕ್ಕೆ. ಪ್ರಭು, ಹಾ, ಯಾವುದು ನಮಗೆ ಲಭ್ಯವಾಗುತ್ತದೋ ಹಾ, ಅದು ನೇರ ಲಭ್ಯವಾದಾಗ ಸಂತೋಷ ಬರುವುದಿಲ್ಲ. ಮಕ್ಕಳಾದರೂ ಅಷ್ಟೇ, ಅವರು ಆಸೆ ಪಟ್ಟದ್ದನ್ನು ತಕ್ಷಣವೇ ತಮಗೆ ದೊರೆಯಿತು ಎಂದಾಕ್ಷಣವೇ ಅದರ ಮೌಲ್ಯ ಸಿಕ್ಕುವುದಿಲ್ಲ, ಸಂತೋಷವೂ ಆಗುವುದಿಲ್ಲ. ಯಾವುದು ಅಲಭ್ಯವಾದದ್ದು ಲಭ್ಯವಾಗಿ ಪರಿಣಮಿಸ್ತದೋ ಆಗ ಸಂತೋಷಕ್ಕೆ ಪಾರ ಉಂಟೆ ಪ್ರಭು. ಆ ಸಂತೋಷಕ್ಕೆ ವ್ಯಾಖ್ಯಾನ ಕೊಡುವುದಕ್ಕುಂಟೆ. ಬಹುಶಃ ಇದು ಬಾಲ್ಯದಲ್ಲಿಯೇ ಬಯಸಿದ್ದು ಕಾಣಿಸ್ತದೆ. ಅದಕ್ಕೆ ವೃದ್ಧಾಪ್ಯದಲ್ಲಿ ಸಿಕ್ಕಿದ್ರು ಬಾಲ್ಯ ಮತ್ತೆ ಪುನಃ ಬಂದು ನಿನ್ನೆಗೆದದ್ದಿಲ್ಲಿಗೆ. ಭಕ್ತಿಗೆ ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ ಎನ್ನುವುದುಂಟೆ. ಅದು ಚಿರಂತನವಾದದ್ದಲ್ವಾ? ಅಲ್ವೋ? ಹಾಗಾದ್ರೆ ಬಹುಶಃ ನೀ ನೆಗೆದದ್ದಲ್ಲ, ನಿನ್ನ ಭಕ್ತಿಯೇ ನಿನ್ನ ಇಲ್ಲಿಯವರೆಗೆ ನೆಗೆದದ್ದು ಅಂತ. ನೆಗೆಯುವುದಕ್ಕೆ ನನಗೆ ಸಾಧ್ಯವೋ ಹೇಳು ಈ ದೈಹಿಕವಾದ ಪರಿಸ್ಥಿತಿಯನ್ನು ಕಂಡು? ವಿದುರ, ಭಕ್ತಿ ಭಾವದಿಂದ ನನ್ನ ಪಾದ ಮೂಲದಲ್ಲಿ ಬಿದ್ದು ಅರ್ಚಿಸ್ತಾ ಇದ್ದಿ. ನನಗೆ ಲಕ್ಷ್ಮೀ ರಮಣ ದಯವಾದ. ನಿನ್ನ ಭಕ್ತಿಯ ಮಾತುಗಳನ್ನು ಕೇಳುವಾಗ, ನಿನ್ನ ಹೊಗಳಿಕೆಯನ್ನು ಕೇಳುವಾಗ ನನಗೂ ನಿನ್ನ ಜೊತೆಯಲ್ಲೊಂದೆರಡು ಮಾತು ಸೇರಿಸುವಂತ ಕಾಣುವುದು. ಹೇಗೆ ಪ್ರಭು? ನಿನ್ನ ಭಕ್ತಿಗೆ ಮೆಚ್ಚಿದೇನು. ಧನ್ಯ. ಮೆಚ್ಚಿದ ನಾನು ನಿನಗೆ ಹೆಚ್ಚಿನದ್ದನ್ನು ಸ್ವಲ್ಪ ಹೇಳುವಂತ ಅನ್ನಿಸಿದ್ರು ಸತ್ಯ ಹೇಳು ಪ್ರಭು. ಮುಪ್ಪಿನಲ್ಲಿರುವ ನೀನು ಕೌಮಾರ್ಯಕ್ಕೆ ಬಂದೆ. ಪ್ರಾಯದಲ್ಲಿರುವ ನಾನು ಮುಪ್ಪಾದವರ ರೀತಿಯಲ್ಲಿ ಕುಗ್ಗಿದ್ದೇನೆ ಈ ಕಾಲಕ್ಕೆ. ಕಾರಣ? ಅನ್ನಪಾನಗಳಿಲ್ಲದೆ ಬಳಲಿರ್ಪೆ. ನಿನಗೋ? ಹೌದು, ಉಪಪ್ಲಾವ್ಯದಿಂದ ಹೊರಟದ್ದು. ದೀರ್ಘ ಪ್ರಯಾಣ. ಆ ದೀರ್ಘ ಪ್ರಯಾಣದಲ್ಲಿ ಬರುವಾಗ ಎಲ್ಲಿಯೂ ನಮಗೆ ಬೇಕಾದ ಹಾಗೆ ಉಣ್ಣುವುದಕ್ಕೋ ಕುಡಿಯುವುದಕ್ಕೋ ವ್ಯವಸ್ಥೆಗಳಿದ್ದರೂ ನಮಗೆ ಒಗ್ಗುವ ಹಾಗಿರಲಿಲ್ಲ. ಹಾಗಾಗಿ ಇಷ್ಟು ಬಳಲಿಕೆಯ ಕಾರಣದಿಂದಾಗಿ ಈಗ ಬಂದ ನಿನ್ನಲ್ಲಿ ಎರಡು ಮಾತಾಡುವ, ನಿನಗೆ ಪ್ರೀತಿಯಿಂದ ನಿನ್ನನ್ನು ಸತ್ಯಕ್ಕೆ ಎಬ್ಬಿಸಿ ನಿಲ್ಲಿಸುವಂತ ಕಂಡರೂ ಕೂಡ ನನ್ನ ದೇಹಕ್ಕೆ ಆ ತ್ರಾಣವೇ ಬರುವುದಿಲ್ಲ. ನೀನ್ ಇಲ್ಲಿಯೇ ಭಕ್ತಿಯಲ್ಲಿ ಪೂಜೆ ಮಾಡ್ತಾ ಇದ್ದಿ, ಇಲ್ಲಿ ಹಾಡಿ ಹೊಗಳ್ತಾ ಇದ್ದಿ, ಕೀರ್ತನೆ ಮಾಡ್ತಾ ಇದ್ದಿ, ನನ್ನ ದೇವರು ಬಂದ ಅಂತ ಹೇಳ್ತಾ ಇದ್ದಿ. ಈಗ ದೇವರೇ ಬಂದದ್ದಾಗಿರ್ಲಿ, ಉತ್ಸವ ಮೂರ್ತಿ ಬಂದು ಮನೆ ಬಾಗಿಲಲ್ಲಿ ಪೂಜೆ ಮಾಡಿಸಿ ಕಳಿಸುವ ಹಾಗಲ್ಲ. ನಿನ್ನ ನನ್ನನ್ನು ದೇವರಾಗಿಯೇ ಕಂಡೆ ಅಂತ ಇಟ್ಟುಕೊಳ್ಳೋಣ. ಈ ದೇವರನ್ನು ಮನೆಗೆ ಕರ್ಕೊಂಡು ಹೋಗಿ ನೈವೇದ್ಯ ಏನಾದರೂ ಕೊಡುವ ಆಲೋಚನೆ ಮಾಡ್ತೀಯೋ ಅಥವಾ ಇಲ್ಲೇ ನಿಂತಲ್ಲಿಯೇ ಕೈ ಮುಗಿದು ಹೋಗ್ಲಿ ಅಂತ ನಿನ್ನ ಆಲೋಚನೆಯೋ? ಇದೀಗ ದೇವರ ಬಯಕೆ ಅಂತ ಭಾವಿಸುವುದು ಅಲ್ಲ. ನನಗೆ ಧನ್ಯತೆ ಇದರಲ್ಲಿ. ಯಾರಿದ್ದಾರೆ?
ಮನ ಸುಪ್ಪತ್ತಿಗೆಯನೇ ಸಿರಿಪದ ಯುಗಳ ಅರ್ಚಿಸಿ ನಮಿಸಿ ಸಿರಿಪದ ಯುಗಳ ನಮಿಸಿ ಕೃಷ್ಣ ಪರಮ ಪುರುಷನೇ, ವಿದುರ, ವಿಶ್ವವಂದ್ಯನೇ, ಜಗತ್ತಿನ ಸೂತ್ರ ಯಾರ ಕೈಯಲ್ಲುಂಟು ಕೇಳಿದ್ರೆ ಅದು ನಿನ್ನ ಕೈಯಲ್ಲಿ. ನಾನು ನಿನ್ನ ಮನೆಯ ಹೊರಗಿದ್ದೇನೆ ಈಗ. ಅಯ್ಯೋ ದೇವ್ರೆ, ಈ ಕೊಳಿ ಹಿಡಿದಿದ್ದೇನೆ ಕರ. ಬನ್ನಿ ಬನ್ನಿ, ಹೀಗೆ ಬನ್ನಿ ಬನ್ನಿ ಬನ್ನಿ. ಸುಪ್ಪತ್ತಿಗೆ ಯಥಾಭಕ್ತಿ ಯಥಾಶಕ್ತಿ ಅನುಸಾರವಾಗಿ ಇದರಲ್ಲಿ ಏರಿ ಕುಳಿತುಕೊಳ್ಬೇಕು. ನಿಜ ಹೇಳು. ಓ, ಯಥಾಶಕ್ತಿಯಾಗಿ ಯಥಾಯುಕ್ತಿಯಾಗಿ ಕೊಟ್ಟದ್ದು ಯಾವುದುಂಟು ಅದು ಸುಪ್ಪತ್ತಿಗೆ ಬಿಟ್ರೆ, ನಮಗೆ ಶಕ್ತಿಯದ್ದನ್ನು ಮೀರಿ ಕೊಟ್ರೆ ಅದು ಸುಪ್ಪತ್ತಿಗೆ ಆಗುವುದೇ ಇಲ್ಲ. ಕೆಲವೊಮ್ಮೆಗೆ ಎತ್ತರದಲ್ಲಿರ್ತದೆ ಒಂದು, ಏರುವ ವ್ಯಕ್ತಿಯೇ ಅದಕ್ಕಿಂತ ಕುಳ್ಳನಾದ್ರೆ ಅವನಿಗೆ ಹತ್ತುವುದಕ್ಕೆ ಕಷ್ಟ, ಮತ್ತೆ ಸುಪ್ಪತ್ತಿಗೆ ಆಗಿದ್ರೆ ಆಗುವುದೆಲ್ಲಿ ಅದು ಅಲ್ವೋ? ಯಾರಿಗೆ ಯಾವುದು ಸುಲಭದಲ್ಲಿ ಸಿಗ್ತದೆಯೋ ಅದು ಸುಪ್ಪತ್ತಿಗೆ ಆಗುವುದು. ಹೌದು. ಆದ್ರೆ ಈಗ ನನಗೆ ಸುಪ್ಪತ್ತಿಗೆ ಆದದ್ದು ಧನ್ಯತೆಯನ್ನು ಕಂಡು ಧನ್ಯನಾದೆನು. ಹೌದು, ಒಳ್ಳೆ ಶಬ್ದ ಪ್ರಯೋಗ ನೋಡೋದು. ಯಾಕೆ? ಪ್ರಪಂಚದ ಹೆಚ್ಚಿನವರೆಲ್ಲ ಬಯಸುವುದು ಅದನ್ನೇ, ನನ್ನ ಹತ್ತಿರ ಧನ ಬರಬೇಕು, ಧನವನ್ನು ಹೊಂದಿದ ನಾನು ದಣಿಯಾಗಬೇಕು. ನಿಜವಾಗಿ ಆಗುವುದು ಅದೇ. ಯಾರಲ್ಲಿ ಧನ ಉಂಟು ಅವ ಧಣಿಯೇ ಆಗುವುದು. ಯಾರು ಅವನೇ ಧನವಾಗುತ್ತಾನೋ ಅವನಿಗೆ ಮಾತ್ರ ಧನ್ಯತೆ ಬರುವುದು ಅಲ್ವಾ? ನಿಜವಾಗಿ ನೀನೇ ಒಂದು ಸಂಪತ್ತು, ಅದಕ್ಕೆ ಆ ಧನ್ಯತೆ ಬಂದಿದೆ ನಿನಗೆ. ಈಗ ಸಂಪತ್ತು ಬರಬೇಕು ಅಂತಾದ್ರೆ ನೀನಾಡುವುದು ಧನ ಬೇಕು, ಧಣಿಯಾಗಬೇಕು. ಎಲ್ಲವೂ ನಿನ್ನಲ್ಲೇ ಅಡಕವಾಗಿರುವಾಗ ನೀನೇ ನನ್ನ ಬಳಿಗೆ ಬಂದಾಗ ಮತ್ತೆ ಧನ್ಯತೆ ಆಗದೆ ಮತ್ತಿನ್ನೇನೆ ಹೇಳು? ಅದೇ ಹೇಳಿದ್ದು, ಅದಕ್ಕೆ ನೀನೇ ಸಂಪತ್ತಾದೆ ಅಂತ. ಆಡುವುದಕ್ಕೆ ನಮ್ಮಲ್ಲೆಲ್ಲವೂ ಶ್ರೀಮಂತಿಕೆ ಉಂಟು, ಬೇಕದು. ಅಂದ್ರೆ ಹಿಂದಿನ ಕಾಲದಲ್ಲಿ ಮಾಡಿದಂತಹ ಕರ್ಮಗಳಿಗೆ ಅನುಸಾರವಾಗಿ ದೊರೆತಂತಹ ಕೆಲವು ಸಂಪತ್ತುಗಳನ್ನು ಇರಿಸಿಕೊಂಡರೂ ಕೂಡ ಮತ್ತೆ ಈಗ ನಾವೆಲ್ಲ ಉಪಯೋಗಿಸುವ ಸಂಪತ್ತುಂಟು ನೋಡು, ಅದು ಜ್ಞಾತಾಜ್ಞಾತವಾಗಿ ಹಿಂದೆ ಮಾಡಿ ಕೂಡಿಸಿಟ್ಟದ್ದೇ ಅದು. ಈಗ ಅನುಭವಿಸ್ತಾ ಇರುವುದಷ್ಟೇ ಅದನ್ನು. ಪಾರಲೌಕಿಕವಾಗಿ ಆಡುವುದಾದ್ರೂ ಲೌಕಿಕವಾಗಿ ಆಡುವುದಾದ್ರೂ ಸಹಜವೇ ಅದು. ಏನೋ ಒಂದು ದೈಹಿಕವಾದಂತಹ ವಿಷಯಗಳಲ್ಲಿರ್ತವೆ, ಕೆಲವುದಕ್ಕೆ ದೈಹಿಕವಾಗದೆ ಅಲ್ಲದ್ದು ಮತ್ತೊಂದಿರ್ತವೆ, ಕೆಲವು ಮಾನಸಿಕವಾಗಿಯೂ ಇರ್ತದೆ, ನೆಮ್ಮದಿಯಾದಿಯಾಗಿ. ಅಲ್ಲವೋ? ಅದರ ಮೂಲದಲ್ಲಿ ನಾವು ಆಡುವಾಗ ಎಲ್ಲಿಂದ ಬಂತು ಅಂತ ಆಡಿದ್ರೆ ಅದು ನಿನ್ನ ಶ್ರೀಮುಖದಿಂದಲೇ ಎನ್ನುವುದು ಸ್ಪಷ್ಟ. ತಿಳಿದವರಾಡಿದ್ರು ನಿನ್ನನ್ನು ಹೇಗೆ? ಜಗತ್ರಯ, ವಿರತ ನಾಟಕ, ವಸ್ತುತಂತ್ರ, ಪ್ರಸ್ತಾವನ, ಪ್ರತಿಸಮಾಪನ, ಸೂತ್ರಧಾರ. ಜಗತ್ರಯ, ಜಗತ್ತು ಯಾವುದೇ ಇರಲಿ ಅಲ್ಲಿ ಒಂದು ಉತ್ಪಾದನೆ ಆಗಬೇಕು ಅಂತಾದ್ರೆ ಅದಕ್ಕೊಂದು ರಂಗ ಎನ್ನುವ ಹಾಗೆ ನಾವು ನಿರ್ಮಿಸುವುದಕ್ಕೆ ಸಾಧ್ಯ ಉಂಟು. ಹೌದು, ಅದು ನಿನಗೆ ಅಂಕಿತ ನಾಮವಾಗಿ ಬಂದಿದೋ ಅನ್ವರ್ಥವಾಗಿ ಬಂದಿದೋ, ಅದರ ಇನ್ನೊಂದು ಅರ್ಥ ಅದು. ಆ ರಂಗದ ಒಳಗೆ ಒಂದು ಪ್ರಸ್ತಾವನೆಯನ್ನು ಮಾಡದೇ ಇದ್ರೆ ಅದಕ್ಕೊಂದು ತಂತ್ರ ಬೇಕು. ಆ ತಂತ್ರವನ್ನು ರೂಢಿಸಿಕೊಳ್ಳುತ್ತಾ ಅದಕ್ಕೊಂದು ಪ್ರಸ್ತಾವನೆಯನ್ನು ಪ್ರಾರಂಭಿಸಿ ಪ್ರತಿ ಸಮಾಪನ, ಒಂದು ಪ್ರಾರಂಭ ಆಯಿತು ಅಂತಾದ ಮೇಲೆ ಲೋಕಧರ್ಮ ಅನುಸಾರವಾಗಿ ಅದಕ್ಕೊಂದು
ಪ್ರಸ್ತಾವನೆಯೂ ಆಗಬೇಕು, ಪ್ರತಿ ಸಮಾಪನೆಯೂ ಆಗಬೇಕು. ಹೆಚ್ಚಿನ ಅಂಶ ಎಲ್ಲ ಆಗುದು ಹಾಗೆ ಅಲ್ವಾ? ಹಾ. ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ ಅಂತ ಎಲ್ಲ ನೋಡುವುದು. ಹೌದು. ಪ್ರಾರಂಭ ಆಯ್ತು, ಸ್ವಲ್ಪ ಹೊತ್ತಿನ ಬಿಟ್ಟು ಕೆಲವರು ಕೇಳುದು ಎಷ್ಟೊತ್ತಿಗೆ ಮುಗೀತದೆ ಇದು ಅಂತ. ಅದರಲ್ಲಿಯೂ ಮತ್ತೊಂದುಂಟು, ಹಾ, ಮುಗಿಯುವುದು ಪ್ರಾರಂಭವಾದ ಬಳಿಕ ಅಲ್ವಾ? ಹೌದು. ಮತ್ತೆ ಕೆಲವೊಮ್ಮೆ ಮುಗಿಯುವಾಗಲೇ ಪ್ರಾರಂಭ ಆಗುದಿರ್ತದೆ. ಅದು ಉಂಟು. ಆದರೆ ನಿಘಂಟುಗೊಳಿಸಿ ಹೇಳುವುದಾದ್ರೆ ಇಷ್ಟರಿಂದ ಅಂತ ಆಡುವುದು. ಅಷ್ಟಕ್ಕಾದ್ರೂ ಆಗಲಿ ಅಂತ ಅದು. ಅಷ್ಟಕ್ಕಾದ್ರೆ ಆಗಬೇಕು ಅಂತ ಇಷ್ಟರಿಂದ ಪ್ರಾರಂಭ, ಇಷ್ಟಕ್ಕೆ ಮುಕ್ತಾಯ ಅಂತ ಯಾವ ಕಾಲಕ್ಕೂ ಹೇಳುವುದಿಲ್ಲ. ಯಾಕಂದ್ರೆ ಇಷ್ಟಕ್ಕೆ ಮುಕ್ತಾಯ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಆಗ್ಲಿಕ್ಕಿಲ್ಲ, ಅದರ ನಂತರವೇ ಅಂತ. ಹೌದು, ಯಾಕಂತ ಹೇಳಿದ್ರೆ ಅದು ನಿನ್ನ ರಂಗ, ಅದರ ಸೂತ್ರಧಾರ ನೀನಾಗಿರುವ ಕಾರಣ ಇಷ್ಟಕ್ಕೆಲ್ಲ ಕಾರಣವಾಯಿತು. ಚಿನ್ಮಯಾತ್ಮಕ ಅಂತ ನಿನ್ನನ್ನು ಕೊಂಡಾಡುವುದು ಲೋಕದಲ್ಲಿ. ಮೃಣ್ಮಯರಾದಂತಹ ನಮಗೆ ಚಿನ್ಮಯಾತ್ಮಕ ನೀನು ದುರ್ಲಭನಾಗಿ ಒದಗಿ ಬಂದಾಗ, ಯಥಾರ್ಥದಲ್ಲಿ ಚಿನ್ಮಯ ಅಂತ ಹೇಳಿದ್ರೆ ಅರ್ಥ ಏನು? ರೂಪ ಇಲ್ಲದವನು, ನಿರಾಕಾರಿ ಎನ್ನುವ ಅರ್ಥದಿಂದ ನಾವು ಕಂಡರು ಮೃಣ್ಮಯರಿಗೆ ಮೃಣ್ಮಯರಂತೆ ಕಾಣುವ ನೀನು ಈ ಹೊತ್ತು ಅನ್ನಪಾನಗಳಿಲ್ಲದೆ ಬಳಲಿದೆ ಅಂತ ಆಡುವುದಕ್ಕೆ ತೊಡಗಿದೆ ದೇವ. ಅದು ನೆನಪುಂಟಲ್ಲ ನಿನ್ಗೆ? ಆಡಿದ್ದೇನೆ. ಅದನ್ನು ಮರೆತಿಷ್ಟು ಹೇಳ್ತಾ ಇದ್ದೀಯ ಅಂತ ನಾ ಗ್ರಹಿಸಿದ್ದಿಲ್ಲ. ಇಷ್ಟೆಲ್ಲ ಹೊಂದಿದವನಿಗೂ ಹಸಿವೆ ಆಗುತ್ತದೆ ಅಲ್ವೋ? ನಾನು ವಸುದೇವನಿಗೆ ಮಗ ಅಲ್ವೋ? ವಸುದೇವನಿಗೆ ಮಗನಾದ್ರೂ ಕೂಡ ಸಂಕಲ್ಪ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಿನಗೆ ಹಸಿವಾದದ್ದು ಯಾವುದು ಅಂತ ನನಗೀಗ ಅರ್ಥವಾಯಿತು. ನನಗೆ ಹೊಟ್ಟೆ ಹಸಿವಾದದ್ದು ಈಗ ಕಾರ್ಯಕ್ಷಮತೆಯ ಕುರಿತಾದಂತಹ ಹಸಿವು. ಆದ್ರೆ ನಮಗೆ ಇದುವರೆಗೂ ಇದ್ದಂತಹ ಹಸಿವು ಯಾವುದು? ಯಾವುದು? ನಿನ್ನನ್ನು ಕಾಣುವಂತಹ ಹಂಬಲ, ನಿನ್ನ ವಿಚಾರಗಳ ಹಂಬಲ, ನೀ ಮಾಡಿದಂತಹ ಲೀಲೆಗಳ ಹಂಬಲ, ಇವುಗಳನ್ನೆಲ್ಲ ಹಸಿವಾಗಿ ಪರಿಣಮಿಸಿದಾಗ ಲಕ್ಷ್ಮೀರಮಣ ನಮಗೆ ದಯವಾದ ಅವ ದಯ ತೋರಿ ನಮಗೆ ದಯವಾದನೋ ಅಥವಾ ನಮ್ಮ ಕರ್ಮಾನುಸಾರವಾಗಿ ಅವ ದಯವಾದನೋ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ನೋಡಿದ್ರೆ ನಿನಗ ಹಸಿವು ಬಣ್ಣವೇ? ಅಲ್ಲ, ಈಗ ಒಂದು ಕೇಳೋದು ನಿನಗೆ, ಏನು? ನೀ ಎಷ್ಟು ಆಡಬಹುದು, ಏನಾದ್ರೂ ತಿನ್ನೋದಕ್ಕೆ ಕೊಟ್ಟು ಮಾತಾಡಿದ್ರು ಕೇಳ್ತೇನೆ ನಾನು, ಇಲ್ಲ ಅಂತಲ್ಲ. ಮೊದಲು ಅದಕ್ಕೊಂದು ವ್ಯವಸ್ಥೆ ಆದ್ರೆ ಅಲ್ಲ, ವ್ಯವಸ್ಥೆ ಹೌದು. ಆದ್ರೆ ಮತ್ತೊಂದು ಆಡುವುದು, ಯಥಾರ್ಥವಾಗಿ ನಾವು ದೇವರನ್ನು ಹಂಬಲಿಸುವುದು. ಯಾಕೆ? ನಮಗೇನು ಕೊಡುತ್ತಾನೆ, ನಾವು ಏನು ಹಂಬಲಿಸಿದ್ದೇವೆ, ಚಿತ್ತದಲ್ಲಿ ಏನನ್ನು ಇರಿಸಿಕೊಂಡಿದ್ದೇವೆ, ಅವ ದೇವನಾಗಿ ನಮಗೇನನ್ನು ಕರುಣಿಸ್ತಾನೆ ಎನ್ನುವಂತಹ ಆಶೆಯಿಂದ ಸಹಜವಾಗಿ ಈ ಭೂತಳದಲ್ಲಿ ಒಂದು ಮಾತು ಉದ್ಭವಿಸಿದೆ. ದೇವ ದೇವ ಎನ್ನುತ್ತೀರಿ, ದೇವರ ಪೂಜೆ ಮಾಡುತ್ತೀರಿ, ನಿಜವಾದ ದೇವ ಬಂದರೆ ಮಾನವ ಬಂದ ಎನ್ನುತ್ತೀರಿ. ಇನ್ನು ಅದೇ ಮುಂದುವರಿದು ಹಿಂದಿನ ಯುಗದ ಹನುಮ, ಆತನನ್ನು ದೇವ ಎನ್ನುವ ಹಾಗೆ ನಾವು ಕೊಂಡಾಡ್ತೇವೆ. ಅದೇ ಹನುಮ ಎದುರಾಗಿ ಬಂದರೆ ಮಂಗ ಬಂತು ಎನ್ನುತ್ತೀರಿ ಅಂತ. ಹೀಗೆ ಆಡುವುದಕ್ಕೆ ತೊಡಗಿದರೆ ನಿನ್ನನ್ನು ದೇವನಾಗಿ ಕಾಣುವುದು ಅಥವಾ ಕೃಷ್ಣನಾಗಿ ಕಾಣುವುದು, ಸಾಮಾನ್ಯ ಮನುಷ್ಯರ ಹಾಗೆ ಕಾಣುವುದು, ಇದೆಲ್ಲ ಪ್ರಶ್ನೆಗಳು ಮತ್ತೊಮ್ಮೆ ಬರುವುದಕ್ಕೆ ಪ್ರಾರಂಭ ಆಗುವುದು. ನೀ ಹೇಗೂ ಕಾಣು, ತಿನ್ಲಿಕ್ಕೆ ಏನಾದ್ರು ಮೊದಲು ಕೊಟ್ಟು ನೀ ಹೇಗೆ ಕಂಡ್ರು ನನಗಾಗ್ತದೆ. ಈಗ ತಿನ್ಲಿಕ್ಕೆ ಕೊಡಬೇಕು ಅಂತಾದರೂ ವ್ಯವಸ್ಥೆ ಮಾಡದೆ ನಿನ್ನನ್ನು ಕೊಡುವುದಕ್ಕಾಗುತ್ತದು ಹೇಳು? ಅಲ್ಲ, ವ್ಯವಸ್ಥೆ ನಂಗೆ ಇರುವ ವ್ಯವಸ್ಥೆಯಲ್ಲಿ ಆದಿತ್ತು ನನಗೆ. ಮಗುಳೆ ಪುರುಷೋತ್ತಮ ಅಂದ್ರೆ ಹೊಸತಾದ ಪುರುಷೋತ್ತಮ ಅಂತ ನಿನ್ನನ್ನು ಆಡಬೇಕಾಗಿಲ್ಲ. ಆ ಹೊಸತಿಗೆ ಮೂಲ ಯಾವುದು ಕೇಳಿದ್ರೆ ಪುರುಷೋತ್ತಮನಾದಂತಹ ನೀನೆ. ಈ ಹೊತ್ತಿಗೆ ಇಲ್ಲಿಯವರೆಗೆ ಪದವನ್ನು ಬೆಳೆಸಿ ನಿನ್ನ ಪಾದಾಂಬುಜವನ್ನು ಕಾಣುವಾಗ ಅಯ್ಯೋ ಈ ಪಾದಗಳನ್ನು ಕಾಣಬೇಕು ಎನ್ನೋ ಹಾಗೆ ಹಪಹಪಿಸಿದವರು ನಾವು ಈ ಹೊತ್ತಿಗೆ ಇಷ್ಟು ಸುಲಭವಾಗಿ ಸಿಕ್ಕಿ ಹೋಯಿತಲ್ಲ. ಇದೇ ಪೂರ್ವ ನಿರ್ಧಾರವಾಗುತ್ತಿದ್ರೆ, ಪೂರ್ವ ಯೋಚನೆಯಾಗಿ ನಮ್ಮಲ್ಲಿಗೆ ಇರ್ತಿದ್ರೆ, ನಮ್ಮಲ್ಲಿಗೇ ಬರುವುದು ಎನ್ನುವ ಹಾಗೆ ನಿರ್ದಿಷ್ಟವಾಗಿರ್ತಿದ್ರೆ, ಇನ್ನು ಇದಕ್ಕಿಂತ ಹೆಚ್ಚಿನದಾದಂತಹ ಸೌಕರ್ಯಗಳನ್ನು ಇನ್ನೂ ಒದಗಿಸಬಹುದಾಗಿತ್ತಲ್ವೋ ಕೃಷ್ಣ? ಅಲ್ಲ, ಈಗ ಏನು ಕೊಡ್ಲಿಲ್ಲ ನೀನು, ಮತ್ತೆ ಹೆಚ್ಚಿನದ್ದು ಮತ್ತೆ ನೋಡುವ. ಈಗ ಮೊದಲೇನಾದ್ರೂ ಆಗ್ಲಿ ಅಂತ. ಆದ್ರೆ ಒಂದು ನೈವೇದ್ಯ ಮಾಡುವ ಮುಂಚಿತವಾಗಿ ಮುಂದೆ ಇನ್ನೂ ಹಲವು ಕಾರ್ಯಗಳುಂಟಲ್ಲ. ಈಗ ಒಂದು ಕೆಲಸ, ಈಗ ಹಸ್ತೋದಕ ಆಗದೆ ನೈವೇದ್ಯ ಕೊಡುವುದಕ್ಕಾಗುತ್ತದೋ? ಪಂಚೋಪಚಾರ ಉಂಟು ಅಲ್ವಾ, ಷೋಡಶೋಪಚಾರ ಉಂಟು. ಅದರಲ್ಲಿ ಉಳಿದದ್ದೆಲ್ಲ ಮತ್ತೆ ಮಾಡುವ. ನೈವೇದ್ಯ ಒಂದು ಮೊದಲಾಗಲಿ. ಮತ್ತೆ ಮಾಡುವ ಮುಂಚಿತವಾಗಿ ಇಲ್ಲಿ ಮೂಲವೇ ಗಟ್ಟಿ ಇಲ್ಲದಿದ್ರೆ ಪಂಚಾಂಗವನ್ನೇ ನಾವು ಗಟ್ಟಿ ಮಾಡದೆ ಸೂರು ಕಟ್ಟುತ್ತೇನೆ ಅಂತ ಎನ್ನುವ ಹಾಗೆ ಮುಂದುವರಿದು ಹೋದ್ರೆ ಪಂಚಾಂಗಲ್ಲಿ ನಷ್ಟ ಆಗುವುದಲ್ವಾ? ಅಲ್ಲಿಗ ನೀನು ಪಂಚಾಂಗವು ಮಾಡದೆ ಹೋದದ್ದು ಕೇಳಿದ್ದು ನಾನೀಗ. ಹಾಗಾಗಿ ಇದನ್ನೆಲ್ಲ ಕಾಣುವಾಗ ನನ್ನ ಸತಿಗೆ ನಾನು ಆಡುವುದು ಶ್ರೀರಮಣ ದಯವಾದ ಅಂತ. ಶ್ರೀರಮಣ ದಯವಾದ
ಶ್ರೀರಮಣ ದಯವಾದ ನಮಗಿನ್ನಾರು ಲೋಕದೊಳೆಮೆಯೋ ನೀ ಕಣ್ಣಾರಿ ನೋಡಿದು ಪಿಲ್ಲಣ ಘೋರ ದುರಿತವರುವುದರೋ ನೀ ಕಣ್ಣಾರಿ ನೋಡಿದು ಪಿಲ್ಲಣ ಘೋರ ದುರಿತವರುವುದರೋ ಸತಿಯೋಳೋ ನೀ ಕಣ್ಣಾರೆ ನೋಡಿರು ತೀಟು ಪಿನ್ನಣ ಘೋರ ದುರಿತವದ ಎಂದನೋ ಶ್ರೀರಮಣ ದಯವಾದ ನಮಗಿನ್ನಾಲೋಕದೊಳಿನೆಯೋ ದಯವಾದ ಶ್ರೀರಮಣ ಶ್ರೀರಮಣನಿಗೊಂದು ಶ್ರೀರಾಗ ಇಲ್ಲದಿದ್ರೆ ಹೇಗಾಗುವುದು ಪ್ರಭೋ? ಅಲ್ಲಿ ಎಲ್ಲದೂ ಉಂಟು, ನಾ ಕೇಳಿದ್ದೊಂದು ಬಿಟ್ಟು ಮಾತ್ರ ಈಗ. ಕೊಡಬೇಕಾದದ್ದನ್ನು ಕೊಡದೆ ಹೋದರೆ ಆ ಕೊಡುವಲ್ಲಿ ಎಷ್ಟು ಸಾರ್ಥಕತೆ ಹೊಂದುವುದು ಅಂತ ನನಗೆ ಮತ್ತು ಜಿಜ್ಞಾಸೆಯಾಗುವುದು. ಈಗ ನಿನ್ನ ಜಿಜ್ಞಾಸೆ ಎಲ್ಲ ಮುಗಿಯುವಲ್ಲಿವರೆಗೆ ನನಗೆಷ್ಟು ಹಸಿವಾದೀತು. ಪಾರಸವಿ ನೋಡೆ ನೋಡೆ ನಮ್ಮ ಈ ಪುಣ್ಯವನ್ನು, ಇಂತಹ ಪುಣ್ಯವನ್ನು ಆರ್ಜಿಸಿಕೊಳ್ಳುವಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ಮಂದಿ ಇದ್ದಾರು ಅಂತ ನನ್ನ ಹೆಂಡತಿಗೆ ಕರೆದಾಡುವಂತಹ ಮಾತುಗಳು. ನೀನು ವಿದುರ, ಹೌದು, ಹಾಗಂತ ವಿದುರ ಅಲ್ಲ, ಹೆಂಡತಿ ಇದ್ದಾಳೆ ನಿನಗೆ. ಹೌದು, ಯಾವುದರಿಂದಲೂ ದೂರ ಹೊಂದಿದವನು ನಾನಲ್ಲ. ಎಲ್ಲವನ್ನು ಹತ್ತಿರದಲ್ಲಿರಿಸಿಕೊಂಡು ಉಳಿದವರಿಗೆ ನಾವು ವಿದೂರನಾದೆ. ಹೌದೌದು. ಆದರೆ ನೀನು ಕ್ಲಿಷ್ಟವನ್ನು ವಿದೂರಗೊಳಿಸುವವನು. ನಿಜವಾಗಿ ಯಾವುದೂ ಬೇಡ ಅಂತ ದೂರ ಹೋದವರಿಗೆ ಕೆಲವೊಂದಿಷ್ಟು ಹತ್ತಿರ ಆಗುವುದು. ಅದಕ್ಕೆ ಕಾರಣ ಏನು? ಆ ವೈರಾಗ್ಯವೇ ಕಾರಣವಾಗುವುದು. ಯಾವತ್ತಿದ್ದರೂ ನಮಗೆ ಮೂಡಿದಂತಹ ಮೌಢ್ಯ, ಅದರಿಂದಲಾಗಿ ನಾವು ಭ್ರಮೆಗೆ ಒಳಗಾಗಿ ಬಿಡ್ತೇವೆ. ಬರಬೇಕಾದದ್ದು ಸನಿಹಕ್ಕೆ ಕಾಲ ಕಾಲಕ್ಕೆ ಬರದೇ ಇದ್ದಾಗ ಇಷ್ಟೆಲ್ಲ ಅವಂತಾರಗಳೆಲ್ಲ ನಡೆದು ಹೋಗುವುದು. ಅದು ಗೊತ್ತುಂಟು ನೋಡಿ. ಬರಬೇಕಾದ ಹಸಿವೆಗೆ ಸರಿಯಾಗಿ ಬಾರದು ಹೋದ್ರೆ ಇಷ್ಟೇ ಆಗ್ತದೆ. ಆದ್ರೆ ನಮಗೆ ಬರಬೇಕಾದದ್ದನ್ನು ನಾವು ತಲ್ಲಣಗೊಳಿಸದೇ ಇದ್ರೆ ನಮಗೂ ಒಂದು ಸಾರ್ಥಕತೆ ಬೇಡವೆ? ಪುಣ್ಯ ಲಭ್ಯವಾಗಬೇಕು ಅಂತಾದ್ರೆ, ದೇವ ಏನನ್ನಾದ್ರೂ ನೀಯಬೇಕು ಅಂತಾದ್ರೆ ನಮ್ಮ ಪಾತ್ರತ್ವವನ್ನು ನಾವೆಷ್ಟು ಸೃಷ್ಟಿ ಮಾಡಿಕೊಂಡಿದ್ದೇವೆ ಎನ್ನುವುದು ಮತ್ತು ಜಿಜ್ಞಾಸೆಯಾಗುವುದು. ದೇವ, ಅಯ್ಯೋ, ನಿನ್ನ ಜಿಜ್ಞಾಸೆಯಿಂದ ನನ್ನ ಹಸಿವಿಗೆ ಏನಾದ್ರೂ ಸಿಗ್ತದೋ ಅಂತ ನೋಡಿದ್ರೆ, ನಿನ್ನ ಆ ಸಿರಿಪಾದ ಪಾದ ಯುಗಳಗಳು, ಈ ಸಿರಿಪಾದದಲ್ಲಿ ಎಲ್ಲಿಂದ ನಾವು ತೊಡಗುವುದು ಅಂತ ಹೇಳಿದ್ರೆ ಅದಕ್ಕೆ ಆದಿಯೂ ಇಲ್ಲ, ಮಧ್ಯವೂ ಇಲ್ಲ, ಅಂತ್ಯವೂ ಇಲ್ಲ. ಎಲ್ಲಿಂದ ತೊಡಗೋಣ ಅಂತ ಹೇಳಿ ಇಲ್ಲ. ಅಪ್ರಮೇಯ, ಅದು ಅಚಿಂತ್ಯ, ಚ್ಯುತಿರಹಿತವಾದಂತಹ ವಿಚಾರಗಳು ನಿನ್ನಲ್ಲಿ ನಾವು ಆ ಪಾದದಿಂದಲೇ ಕಾಣುವುದಕ್ಕೆ ಸಾಧ್ಯವಾಗುವುದು. ಮೂಲ ಹುಡುಕುವುದಕ್ಕೆ ಸಾಧ್ಯವಿಲ್ಲ. ಆದರೂ ಇದೇ ಮೂಲ ಎನ್ನುವ ಹಾಗೆ ಭಾವಿಸುತ್ತಾ ಗಂಗೆ ಉದ್ಭವಿಸಿದಂತಹ ಪಾದವಲ್ವೇ ಪ್ರಭು. ಈಗಲೂ ತೀರ್ಥ ಸೇವನೆ ಮಾಡುವಾಗ ಹಾಗೆ ಹೇಳುವುದು, ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶಮನಂ, ಶ್ರೀ ವಿಷ್ಣು ಪಾದೋದಕಂ ಎನ್ನುವ ಹಾಗೆ. ಹೀಗೇ ನಾವು ತೀರ್ಥವನ್ನು ಸ್ವೀಕಾರ ಮಾಡುವವರು. ಆ ಬಳಿಕ ಅಹಲ್ಯೆಯನ್ನು ಉದ್ಧರಿಸಿದಂತಹ ಪಾದವಲ್ವೇ ಪ್ರಭು. ಅದು ಎಂತಹ ಪಾದ ಅಂತ ಕೇಳಿದ್ರೆ ಜಗತ್ತನ್ನೇ ಅಳೆಯುವುದಕ್ಕೆ ಅಸಾಧ್ಯವಾದಂತಹ ಪಾದವಾಗಿ ಒದಗಿ ಬಂದಿತ್ತು. ಅದು ವೇದೋದ್ಧರಣ ಕಾಲದಿಂದಲಾದರೂ ಅಷ್ಟೇ. ನಿನ್ನ ಪಾದವನ್ನು ಸಾಗರದ ಒಳಗೆ ನೀವು ಊರುವುದಿಲ್ಲ ಅಂತಾದ್ರೆ ಇವತ್ತು ವೇದೋದ್ಧರಣ ಆಗುತ್ತಿರ್ಲಿಲ್ಲ. ಮಂದರಗಿರಿಯನ್ನು ಎತ್ತಬೇಕು ಅಂತಾದ್ರೆ ನಿನ್ನ ಆ ಪಾದ ಅಲ್ಲಿ ಇರದೇ ಇರ್ತಿದ್ರೆ, ಅಂದ್ರೆ ಮೂಲ ಪಾದವನ್ನಾಡಿತ್ತು, ಆ ಪಾದ ಇರ್ತಿದ್ರೆ ಇವತ್ತಿಗೂ ಸಮುದ್ರ ಮಥನವೇ ಆಗುತ್ತಿರ್ಲಿಲ್ಲ, ಕಳೆದು ಹೋದ ಸುವಸ್ತುಗಳೂ ಮೇಲೆ ಬರ್ತಾನೂ ಇರಲಿಲ್ಲ. ಭೂದೇವಿಗೆ ಬಂದಂತಹ ಕಷ್ಟವನ್ನು ನಿವಾರಿಸುವುದಕ್ಕೆ ಬೇಕಾಗಿ ನೀ ರಸಾತಳದಿಂದಲೇ ಮತ್ತೆ ಪಾದ ಊರಬೇಕಾಯಿತು. ಮತ್ತೆ ಕಾಣಬೇಕಾದಂತಹ ನರಸಿಂಹ ಅವತಾರದಲ್ಲಿ ಅಲ್ಲಿ ಪಾದ ಊರದೇ ಇರ್ತಿದ್ರೆ ಪ್ರಹ್ಲಾದನಿಗೆ ಮತ್ತೊಂದು ಪುಣ್ಯ ಲಭಿಸ್ತೋ ಇರ್ತಿತ್ತಿಲ್ಲೋ ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ. ಬಲಿಯನ್ನು ಉದ್ಧರಿಸಿದಂತಹ ಪಾದ, ಈ ಪಾದವನ್ನು ಇಲ್ಲಿ ನೀ ಇಟ್ಟಂತಹ ಸಂದರ್ಭದಲ್ಲಿ ಕಳೆದ ಜನ್ಮದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳು ದೂರವಾಗಿ ಹೋಯಿತು.
ಯಾವುದು ವೇದವನ್ನು ಅನುಸರಿಸುವಂತಹ ಅಥವಾ ಯಾರು ವೇದವನ್ನು ಅನುಸರಿಸುತ್ತಾರೋ ಅವರಿಗೆ ಉತ್ತರ ಸಿಗಬೇಕು ಅಂತಾದರೆ ಅದಕ್ಕೆ ಕೃಷ್ಣ ಪಾದವೇ ಆಗಬೇಕು. ಯಾವುದು ಉಪನಿಷತ್ತು ಅರಸಿಕೊಂಡು ಹೋಗುತ್ತದೋ ಅದಕ್ಕೆ ಮೂಲವಾದಂತಹ ಪಾದ ಯಾವುದು ಕೇಳಿರೋದು ಈ ಪಾದ. ಇದು ಪುಣ್ಯ ಪಾದ. ಈ ಪಾದ ನಮಗಿಂದು ಲಭ್ಯವಾಗುತ್ತದೆ ಅಂತ ಆಗುವಾಗ ಇದು ಮುಂದೆ ಎಲ್ಲಿ ನಾವು ಹೆಜ್ಜೆ ಇಡೋಣ, ಇದಕ್ಕೆ ಏನು ಕೊಡೋಣ, ಇದಕ್ಕೆ ಎಷ್ಟು ಕೊಟ್ಟರೆ ಕಡಿಮೆಯಾದೀತು ಎನ್ನುವಂತಹ ಮತ್ತೊಂದು ಭಾವ. ಇಷ್ಟೆಲ್ಲ ಭಾವವನ್ನು ಇರಿಸುತ್ತಾ ಮುಂದೆ ಹೋದಾಗೆ ಏನು ಮಾಡೋಣ, ಏನು ನೀ ನನ್ನ ಕಾಲು ನೋಡುವುದೇ ಬೇಡ, ಮತ್ತೆ ನನ್ನ ಹೊಟ್ಟೆ ನೋಡು ಸಾಕು. ಹಾಗಾದ್ರೆ ನಾ ತಪ್ಪಿ ಹೋದದ್ದಿಲ್ಲಿಯೇ. ಹಾ, ಈಗ ನೀನು ಆಡಿದಂತಹ ಮಾತು ಕೇಳಿತ್ತು. ಹಾ, ಹಾ. ನಿನಗೆ ಹಸಿವಾದದ್ದಲ್ವಾ? ಅನ್ನ ಪಾನಗಳಿಲ್ಲದೆ ಬಳಲಿಪೆ. ಬರೀ ಹಸಿವೆ ಅಲ್ಲ, ಹಸಿವೆಯೂ ಆಗಿದೆ, ಬಾಯಾರಿಕೆಯೂ ಆಗಿದೆ ನನಗೆ. ಈಗ ಅರ್ಥ ಆಯ್ತು ನನಗೆ. ಹಾ. ನಿನಗೆ ಹಸಿವಾಯಿತು ಅಂತಾದ್ರೆ ಇಲ್ಲಿ ಒಂದು ಪ್ರಸಂಗ ನಡೀತದೆ ಅಂತ ಅದರ ಅರ್ಥ. ನನಗೆ ಹಸಿವೆ ಆದಾಗ ಪ್ರಸಂಗ ನಡೆಯುವುದು ಒಳ್ಳೆಯದು. ಈ ಪ್ರಸಂಗದಲ್ಲಿ ನನ್ನ ಹಸಿವೆಗೆ ಏನಾದ್ರೂ ಉಂಟಾ ಅಂತ. ಯಾಕೆ ಬಲ್ಲೆ? ಕುಚೇಲ ಬಂದಾಗ್ಲೂ ನಿನಗೊಮ್ಮೆ ಹಸಿವು ಆಗಿತ್ತಲ್ಲೋ? ಹೌದು. ಆ ಕುಚೇಲಿನಿಂದ ಅವಲನ್ನು ಆಘ್ರಾಣಿಸಿ ನೀ ತಿಂದ ಕಾರಣ ಆ 2 ಹಿಡಿಯಲ್ಲೇ ಅವನಿಗೆ ಬೇಕಾದಂತಹ ಸಕಲ ಐಶ್ವರ್ಯಗಳು ಸಿಕ್ಕಿತೋ. ಈ ಹಸಿವು ಇಲ್ಲಿ ಬಂದಾಗ ಆಗ್ತದೆ ಅಂತ ಆಗುವಾಗ ಇಲ್ಲಿ ಭಕ್ತಿಗೆ ಒಂದು ಪಾರಮ್ಯ ಅವಕಾಶ ಉಂಟು ಅಂತಾದ್ರೆ ಅದರಿಂದ ಹಿಂದುಳಿಯುವುದು ಯಾಕೆ? ಇರುವುದು ಒಂದು ವಿಷಯ. ಅಲ್ಲಿ ನೋಡು ಪ್ರಭೋ, ಸ್ವರ್ಣ ಕ್ಷೀರಾಬ್ಧಿ ಶಯನ ನೀನು. ನಿನಗೆ ಏನು ಕೊಡುವುದು ಅಂತ ಆಲೋಚಿಸಿದ್ರೆ ಕ್ಷೀರವಾರಿದಿಯಲ್ಲೇ ಸದಾ ಶಾಯಿಯಾಗಿರುವಂತಹ ನೀನು ಇನ್ನೂ ನಂಜಿನ ಶಾಯಿಯಾಗಿರುವವನು ನೀನು. ಇದು ಯಾಕೆ ಆಡಿದ್ದು ಪ್ರಪಂಚದಲ್ಲಿ? ನಿನಗೆ ಮತ್ಸರ ಉಂಟು ಎನ್ನುವ ಕಾರಣಕ್ಕಾಗಿ ಅಲ್ಲ. ಅಂತಹ ಮತ್ಸರ ಹೊಂದಿದವರನ್ನು ತನ್ನ ಅಡಿಯಲ್ಲಿ ಇರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದವನು ಎನ್ನುವ ಹಾಗೆ ಮತ್ತೊಂದು ತತ್ವವಾಗಿ ನಾವು ಕಾಣುವುದಕ್ಕೆ ಸಾಧ್ಯ ಉಂಟು. ಆದರೆ ನಿನಗೆ ಕೊಡುವುದಕ್ಕೆ ನಮ್ಮಲ್ಲೇನಿದೆ ಅಂತ ಆಲೋಚನೆ ಮಾಡಿದ್ರೆ ಇದ್ದದ್ದು ಕೊಟ್ರೆ ಸಾಕು. ಇರುವುದು ಕ್ಷೀರವೇ ಅಲ್ವೋ? ಅದೇ ಇರುವುದ ನಿನ್ನಲ್ಲಿ ಸ್ವರ್ಣದ ಕಲಶದಲ್ಲಿ. ಅದು ಒಂದು ಕೊಡತೆಯಷ್ಟು ಹಾಲಿರುವುದು. ಅದನ್ನೇ ನಿನಗಾಗಿ ಕೊಡಬೇಕು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ಅಳತೆ ಎಷ್ಟು ಹೇಳಿದ್ದು ನೀನು? ಒಂದು ಕುಡುತೆ. ಕುಡುತೆಯೊಂದು ಕುಡುತೆಯೊಂದರ ಪಾಲು. ಹೌದು, ಪ್ರಾಕೃತ ಪ್ರಯೋಗ ಅದು. ಹಾಲಿಗೆ ಪಾಲು ಅಂತ. ಹೌದು. ಎಷ್ಟು ಚಂದ ಆಗಿ ಉಂಟು ನೋಡು ಈ ಒಂದು ಪ್ರಸಂಗ ನೀನು ಆಡಿದಾಗ. ಪಾಲು ಕೇಳುವುದಕ್ಕೆ ಬಂದವ ನಾನು ಈ ಊರಿಗೆ. ಪಾಂಡವರಿಗೆ ಬೇಕಾದ ಪಾಲು ಕೊಡುವುದಕ್ಕೆ ಕೇಳುವುದಕ್ಕೆ ಬಂದಾಗ ಸಿಕ್ಕಿದ್ದು ನನಗೆ ಪಾಲೇ ಇಲ್ಲ. ಈಗ ಪಾಲು ಸಿಕ್ಕಿತ್ತು ಅಲ್ಲ, ಇದರಲ್ಲಿ ಇನ್ನೂ ಪಾಲು ಮಾಡುವುದಕ್ಕಿಲ್ಲ, ಇರುವ ಒಂದು ಪಾಲು ಅಂತ. ಅದೇ ಅಂದ್ರೆ ಒಂದರ್ಥದಲ್ಲಿ ನನಗೆ ಬೇಕಾದ ಪಾಲು ಸಿಗ್ತದೆ. ನಿನ್ನ ಪಾಲು ನಿನಗೆ ದೊರಕಿದ್ರೆ ನಮಗೆ ಬೇಕಾದ ಪಾಲು ಅದರಿಂದ ಲಭ್ಯವಾದೀತು. ನನ್ನ ಪಾಲು ನನಗೆ ಸಿಕ್ಕಿದ್ರೆ ಉಳಿದವರ ಪಾಲಿಗೆ ಅದರಲ್ಲಿ ಮೋಸ ಇಲ್ಲ ಅನ್ನೋದು ಅದರ ಧ್ವನಿ. ಅದು ಸತ್ಯ. ಕುಡುತೆಯೊಂದರ ಪಾಲಲ್ವ? ಹೌದು. ಇದೋ ಈ ಕುಡುತೆಯೊಂದರ ಪಾಲನ್ನು ಕುಡಿಯುವಾಗ ಕಟ್ಟಬಾಯಿಯಿಂದ ಇದು ಬಿಂದು ಚಲ್ಲಿ ಹೋಯ್ತು. ಏನಾಯ್ತು? ಜನರು
ಬಿಟ್ಟದ್ದು ಭೂಮಿಗೆ. ಹೌದು, ಹಸ್ತಿನಿಯಲ್ಲಿ ಹಾಲ ಹೊಳೆಯಾಯಿತು ಅಂತ ಬಂದವರೆಲ್ಲ ಹೇಳಿದರು. ಜನರ ಸಂಭ್ರಮ. ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಿತಾಪುರ. ತುಂಬಿತೆ? ಯಾವುದರಿಂದ ತುಂಬಿತು ಅಂತ ನನಗನ್ನಿಸುವುದೇನು ಗೊತ್ತುಂಟೋ? ಏನು? ಪಾಂಡವರು ಹೇಳಿ ಕಳಿಸಿದ್ದಾರೆ ತುಂಬಿತಾಪುರ, ಆ ಇಡೀ ಪುರವನ್ನು ತುಂಬಿತಾ ನೀನು ಅಂತ. ಏನು ಪರೋಕ್ಷ ಮಾತುಗಳು, ನನಗೆ ಅರ್ಥವಾಗುವುದಿಲ್ಲ. ಅದರ ಒಂದು ಇದುರ ಏನು? ಭಕ್ತಿಯಿಂದ ನೀನರ್ಪಿಸಿದ ಒಂದು ಪಾಲು ಹಾಲು, ಕುಡುತೆಯೊಂದರ ಪಾಲು. ಹೌದು. ನೀ ಆಗ ಎಚ್ಚರಿಸಿದ ಜ್ಞಾತವಾಗಿಯೋ ಅಜ್ಞಾತವಾಗಿಯೋ. ಕುಚೇಲನ ಹಿಡಿ ಅವಲಕ್ಕಿಯನ್ನು ತಿಂದವ. ಹೌದು. ತನ್ನ ಕಂಕುಳಲ್ಲಿ ಬಚ್ಚಿಟ್ಟು ತಂದದ್ದು ಅಲ್ವೇ? ತಪಿಸ್ತಾ ಇದ್ದದ್ದವ, ಕೊಡುವುದೋ ಬೇಡವೋ ಅಂತ. ಆ ತಪವೇ ತಾಪವಾಗಿ ಅವನ ತಪಸ್ಸಿನ ಬಿಸಿಯನ್ನು ತಿಂದದ್ದು. ಇಲ್ಲಿಯವರೆಗೂ ಆ ನನ್ನ ಜಠರದಲ್ಲದೊಂದು ಬಿಸಿ ಹಾಗೆ ಇತ್ತು. ಹಾಗೆ ಅಕ್ಷಯ ಪಾತ್ರೆಯಲ್ಲೂ ನೀನೊಂದು ಅಗುಳನ್ನು ಹುಡುಕಿದ್ದೀಯಂತೆ. ಬಿಸಿಯಾಗಿದ್ದ ನನ್ನ ಒಡಲು ತಂಪಾದದ್ದು ಯಾವಾಗ ಗೊತ್ತಾ? ನೀ ಕೊಟ್ಟ ಈ ಒಂದು ಕುಡತೆ ಪಾಲನ್ನು ಕುಡಿದಾಗ. ಧನ್ಯೋಸ್. ಆ ದಿವಸ ಸುಧಾಮ ಕೊಟ್ಟ ಅವಲಕ್ಕಿಯ ಬಿಸಿ ತಣ್ಣಗಾದದ್ದು ಈ ಹಾಲು ಕುಡಿದಾಗ. ಹಾಗಾದ್ರೆ ಇದುವರೆಗೂ ಅಲ್ಲೇ ಇತ್ತು? ಅಲ್ಲೇ ಇತ್ತು. ಸರಿ. ಓ, ತುಂಬಿತಾಪುರವಲ್ಲ ಅಂತ ಸಿಕ್ಕವರೆಲ್ಲ ತುಂಬಿಸಿಕೊಂಡು ಹೋಗುತ್ತಾ ಇದ್ದಾರೆ. ಕೌರವನಿಗಿದೂ ಪಾಠ ಆಗಬೇಕು. ಅವ ಕೊಟ್ರೆ ಅವನಿಗೆ ಅದು ದ್ವಿಗುಣವಾಗುತ್ತದೆ, ಇಲ್ಲದಿದ್ರೆ ಅದನ್ನು ತುಂಬಿಸಿಕೊಂಡು ಹೋಗುತ್ತಾನೆ. ಹೇಗೂ ಈ ನಾಡಿನ ಮಂತ್ರಿ ಅಲ್ವೋ ನೀನು? ಹೌದು. ರಾಜನೈತಿಕ ಹೊಣೆಯಾರಿಕೆಯನ್ನು ಹೊತ್ತು ಇಲ್ಲಿಯವರೆಗಾಗಿ ಬಂದವ. ಇಲ್ಲಿಯ ವ್ಯವಸ್ಥೆ ಹೇಗುಂಟು, ಮಹಾರಾಜರಿಗೆ ಯಾವ ಸಮಯದಲ್ಲಿ ಸಮಯಾವಕಾಶ ಉಂಟು, ಇದೆಲ್ಲ ಕೇಳಿ ತಿಳಿಯುವುದಕ್ಕೆ ನಿನ್ನಷ್ಟು ಸರಿಯಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಆದಷ್ಟು ಬೇಗ ಅಲ್ಲಿಯವರೆಗೆ ಹೋಗಿ ಸರಿ ನಾನು ಮಾತಾಡುವುದಕ್ಕೆ ಅವಕಾಶ ಯಾವಾಗ ಉಂಟು ಅಂತ ಕೇಳಿ ಬರಬೇಕು. ಸರಿ. ಅಲ್ಲಿಯವರೆಗೂ ಅತ್ತೆ ಕುಂತಿದೇವಿ ಇಲ್ಲೇ ಇರುವುದು. ಅವಳಲ್ಲಿ 4 ಮಾತಾಡ್ಲಿಕ್ಕೆ ಸರಿ. ಅವಳಲ್ಲಿ ಮಾತಾಡ್ತಾ ಇರ್ತೇನೆ. ಸಮಯಾವಕಾಶವನ್ನು ಕೇಳಿ ಸರಿ ಬಾ, ಕಾರ್ಯಪ್ರವೃತ್ತನ. ಹೇಳಿದ್ದು ಸರಿ ಉಂಟು. ಅರಸ ಕೇಳಾದಿನದ ಕುರುಭೂವರನ ಒಡ್ಡೋಲಗದ ಘನಸಿರಿ. ಯಾವ ಕುರುಭೂವರ? ವರ್ತಮಾನದಲ್ಲಿ ನನ್ನನ್ನು ಕುರುಭೂವರ ಎನ್ನುವ ಹಾಗೆ ಅನ್ವರ್ಥವಾಗಿ ಪ್ರತಿಯೊಬ್ಬರು ಅಂಗೀಕರಿಸಿದ್ದು ಹೌದಾದರೂ ನಿಜವಾಗಿಯೂ ಕುರುವಂಶ ಎನ್ನುವ ಹಾಗೆ ಕೀರ್ತಿಯನ್ನು ಬೆಳಗಿದವ ನಿಜವಾದ ಕುರುಭೂಪತಿ ಆ ಕಾಲದಲ್ಲಿ. ಅದು ನಿಜವಾದ ಒಡ್ಡೋಲಗ. ಹಾಗಾದರೆ ಅದು ಏಕಚಕ್ರದಲ್ಲಿಯೇ ನೆಲೆಯಾದಂತಹ ಒಂದು ಒಡ್ಡೋಲಗ. ಅದು ಬಿಟ್ಟರೆ ಈಗ ಎಲ್ಲರೂ ಕೂಡ ತಾವು ಚಕ್ರವರ್ತಿಗಳು ಅಂತ ಹೇಳಿಕೊಳ್ಳುವುದಕ್ಕೆ ಅರ್ಹತೆಯನ್ನು ಸ್ಥಾಪಿಸುವುದಕ್ಕೆ ಬಂತು ಬಿಟ್ರೆ ಇಂಥವನೇ ಎನ್ನುವ ಹಾಗೆ ಹೇಳುವುದಕ್ಕೆ ಹಸ್ತಿನಾವತಿಯಲ್ಲಿ ಯಾರಿದ್ದಾರೆ? ನಾನು ಇಲ್ಲಿ ಕೂತುಕೊಂಡು ಹೇಳುವುದು ನಾನು ಚಕ್ರವರ್ತಿ ಬಲ್ಲಿರೇನಯ್ಯ ಅಂತ ಹೇಳುವಂತಹ ಒಡ್ಡೋಲಗದ ಕ್ರಮಕ್ಕೆ ಅರ್ಥವೇ ಇಲ್ಲ ಅಂತ ಆಗಿದೆ. ಅರಮನೆಯಲ್ಲಿದ್ದವರು ಕೂತುಕೊಂಡು ಅಲ್ಲಿಯೇ ಬಲ್ಲಿರೇನಯ್ಯ ಅಂತ ಕೇಳುವುದು. ಇನ್ನು ಕೆಲವರು ಮರದ ಬುಡದಲ್ಲಿ ಕೂತು ಅಲ್ಲಿ ಒಡ್ಡೋಲಗ ಕೊಟ್ಟು ಅಲ್ಲಿ ಬಲ್ಲಿರೇನಯ್ಯ ಅಂತ ಕೇಳುವುದು. ಹಿಂದೆ ಕೂತವರಿಗೆ ಸಮಸ್ಯೆ ಅಲ್ವ? ಯಾರು ಅಂತ ಹೇಳುವುದಕ್ಕೆ ಇದಮಿತ್ತಮಿ ಎನ್ನುವ ತೀರ್ಮಾನ ಇಲ್ಲದೆ ಇದ್ರೆ ಇದು ಈಗ ವರ್ತಮಾನದ ಸಮಸ್ಯೆ. ಆ ಭೂವರನ ಒಡ್ಡೋಲಗಾದ್ರೆ ಹೌದು, ಈ ಕಾಲಕ್ಕೆ ಈ ಭೂವರ ಅದಾಗಬೇಕು ಎನ್ನುವ ಆಶೆಯಿಂದ ಹೊತ್ತವ ಕೌರವ, ಸುಯೋಧನ,
ದುರ್ಯೋಧನ ಏನು ನಿಲುಮೆಯನ್ನು ಹೊಂದಿ ವರ್ತಮಾನದಲ್ಲಿ ಹಸ್ತಿನಾವತಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದೇನೆ. ಒಂದು ನೆಲೆಯ ಒಳಗೆ ನಮ್ಮದ್ದಾದಂತಹ ಹಸ್ತಿನಾವತಿ, ಅದು ಇದಮಿತ್ತಮ್ಮಿ ಎನ್ನುವ ಹಾಗೆ ಒಂದು ಬದ್ಧವಾದಂತಹ ಸ್ಥಿತಿಯಲ್ಲಿ ಚಕ್ರವರ್ತಿ ಪೀಠ ಆಗಬೇಕು ಎನ್ನುವುದು ನನ್ನ ಆಶೆ. ಅದಕ್ಕೆ ಬೇಕಾಗಿ ಏನು ಊನ ಉಂಟು, ನ್ಯೂನತೆ ಉಂಟು, ಇದನ್ನು ಎತ್ತಿ ಆಡಿದರೆ ನಾ ಕೆಟ್ಟವ, ಅಲ್ಲದೆ ಇದ್ರೆ ಉಂಟು. ಹಸ್ತಿನಾವತಿಗೆ ಪಾಂಡವರು ಬರುವುದಕ್ಕಿಂತ ಮೊದಲು ಹಸ್ತಿನಾವತಿಯಲ್ಲಿ ಯಾರು ಉತ್ತರಾಧಿಕಾರಿ ಅಂತ ಕೇಳುವಾಗ ಎಲ್ಲರೂ ಬೆಟ್ಟೆತ್ತಿ ತೋರಿಸ್ತಾ ಇದ್ದದ್ದು ನನ್ನನ್ನೇ ಅಲ್ವಾ. ವ್ಯಾಸಕೃತವಾದಂತಹ ದಿವ್ಯವಾದಂತಹ ಒಂದು ಪಿಂಡ ಅದು ಆ ಮೂಲಕವಾಗಿ ನಮ್ಮ ಅವ್ವೆಯ ಉದರದಲ್ಲಿ ಬೆಳೆದು ಹಸ್ತಿನೆಯ ಭದ್ರವಾದ ಭವಿಷ್ಯತ್ತಿಗೆ ಒಬ್ಬ ಯೋಗ್ಯನಾದಂತಹ ಉತ್ತರಾಧಿಕಾರಿ ಆಗಬೇಕು ಎನ್ನುವ ಆಶಯದಿಂದ ಕೊಡಲ್ಪಟ್ಟದ್ದು. ಹಾಗಾದರೆ ಅದಕ್ಕೆ ಪೂರಕವಾಗಿ ಎಲ್ಲವೂ ಇದ್ದಾಗ ಒಮ್ಮಿಂದೊಮ್ಮೆಗೆ ಎಲ್ಲಿಂದಲೋ ಬಂದಂತಹ ಪಾಂಡವರು ಆಮೇಲೆ ಹಸ್ತಿನೆಯನ್ನು ಹೊಕ್ಕ ಮೇಲೆ ಅದು ಧರ್ಮರಾಯನಿಗೆ ಆಗ್ತದೆ ಅಂತ ಆದರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೋ? ಹಾಗಾದರೆ ಯಾರು ಒಂದು ಕಾಲದಲ್ಲಿ ಹಸ್ತಿನೆಯ ಜಲರಾಶಿ ಎಡೆವರಿತುದು ವಿಚಿತ್ರನಲ್ಲಿ, ವಿಚಿತ್ರ ವೀರ್ಯನ ಕಾಲದಲ್ಲಿ ಒಮ್ಮೆ ನಮ್ಮ ವಂಶವಾಹಿನಿ ನಿಂತು ಹೋಗ್ತದೆ ಅಂತ ಆಗುವಾಗ ವಂಶವಾಹಿನಿಯನ್ನು ಮತ್ತೆ ಸರಿಪಡಿಸಿದವರು ವ್ಯಾಸರು. ಅವರಿಂದಲೇ ಅನುಗ್ರಹೀತವಾದಂತಹ ದಿವ್ಯ ಪಿಂಡದಿಂದ ಈ ಪ್ರಪಂಚದ ಬೆಳಕನ್ನು ಕಂಡಂತಹ ನಾನಲ್ಲದೆ ಇನ್ನೊಬ್ಬನಿಗೆ ಅದು ಹೇಗೆ ಹೋಗ್ತದೆ? ಹಾಗಾಗಿಯೇ ಇದರ ಸ್ಥಾಪನೆಗೆ ಬೇಕಾಗಿ ಎಲ್ಲ ವಿಧವಾದಂತಹ ಅರ್ಹತೆಯನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿ ನಾನು ಹೌದು ಎನ್ನುವುದನ್ನು ರೂಪಿಸ್ತಾ ಬಂದವ. ಹಸ್ತಿನೆಯನ್ನು ಇಬ್ಬಾಗವಾಗಿಸಿ ಆ ಮೂಲಕವಾಗಿ ಇಂದ್ರಪ್ರಸ್ಥವನ್ನು ಪ್ರತ್ಯೇಕವಾಗಿ ಕೊಟ್ಟು ಅಲ್ಲಿ ಧರ್ಮರಾಯನಿಗೆ ಓಲಗ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಏಕಛತ್ರ ಎನ್ನುವುದು ಇಬ್ಬಾಗವಾಯಿತು. ಆ ನೋವಿನಿಂದಲೇ ನಾನು ಅವರನ್ನು ವಿರೋಧಿಸಿದ್ದು. ಯಾವಾಗ ಹಸ್ತಿನಾವತಿಯ ಒಂದು ಓಲಗ ಅದು ಇಂದ್ರಪ್ರಸ್ಥದಲ್ಲಿ ಕೊಡುವುದಕ್ಕೆ ಆರಂಭ ಆಗ್ತದೆ, ರಾಜಸೂಯ ಎನ್ನುವುದು ಪರೋಕ್ಷವಾಗಿ ತಂದೆಗೆ ಕೊಡುವಂತಹ ಒಂದು ಸ್ಥಾನಕ್ಕಾಗಿ ಮಾಡಿದ್ದು ಪಾಂಡವರು ಹೌದು ಅಂತಾದರು. ಅದರ ಹಿನ್ನೆಲೆಯಾಗಿರುವುದೇನು? ಚಕ್ರವರ್ತಿ ಪೀಠದ ಒಂದು ಭದ್ರತೆಯನ್ನು ಸೂಚಿಸುವುದಕ್ಕೆ ಅವನದ್ದಾದ ಅರ್ಹತೆ ಅಲ್ವೋ ಅದು. ಹಾಗಿದ್ರೆ ಅವನೋ ನಾನು ಇದು ಇತ್ಯರ್ಥ ಆಗಬೇಕು ಅಂತ ಇದ್ರೇನು? ಅದಕ್ಕೆ ಬೇಕಾಗಿ ರಾಜಸೂಯಾಮೃತವನ್ನು ಮಾಡಿದವ ಪ್ರಚ್ಛನ್ನ ದೂರ್ತರನ್ನು ಗೆಲ್ಲುವುದಕ್ಕೆ ಬೇಕಾಗಿ ತನಗೆ ಹಿತಶತ್ರುಗಳೆನಿಸಿಕೊಂಡವರು ಯಾರಿದ್ದಾರೆ ಅವರನ್ನು ಗೆಲ್ಲುವುದಕ್ಕೆ ಯಾವ ಒಂದು ರಾಜ್ಯಾಂಗದಲ್ಲಿ ಅಥವಾ ವೇದಾಂಗವಾಗಿ ಬಂದಿರುವಂತಹ ಒಂದು ಮಾರ್ಗ ಏನುಂಟು ಅದಕ್ಕನುಸಾರವಾಗಿಯೇ ಅಕ್ಷದಿವ್ಯವನ್ನು ಮುಂದಿರಿಸಿ ಕರೆಸಿದ್ದು. ಒಂದು ವೇಳೆ ಧರ್ಮಾತ್ಮರೇ ಹೌದಾಗಿದ್ರೆ ಅವರಿಗೆ ವಿಜಯ ಪ್ರಾಪ್ತಿಯಾಗಬೇಕಿತ್ತು. ಪ್ರಾಪ್ತಿಯಾಗಲಿಲ್ಲ, ಸೋತರು, ಕಾಡಿಗೆ ಹೋದರು. ಹಾಗಾದರೆ ಒಂದು ಯುದ್ಧಕ್ಕೆ ಸರಿಯಾದಂತಹ ಉಪಾಧಿಯಲ್ಲಿ ದ್ಯೂತವನ್ನಾಡಿ ಸೋತವರು ಮತ್ತೆ ಭೂಮಿಯನ್ನು ಪಡೆದುಕೊಳ್ಳಬೇಕು ಅಂತ ಇದ್ರೆ ಅದಕ್ಕೆ ದಾರಿ ಏನು? ಸೋತ ನೆಲವನ್ನು ಜಯಿಸಿಯೇ ಪಡೆಯಬೇಕು. ಸೋತ ನೆಲವನ್ನು ಜಯಿಸಿಯೇ ಪಡೆಯಬೇಕು ಅಂತ ಇದ್ರೆ ಅದನ್ನು ಮತ್ತೆ ದ್ಯೂತದಿಂದ ಆಡಿಯಲ್ಲ, ಅದು ಶೌರ್ಯದಿಂದಲೇ ಆಗಬೇಕು. ಯಾಕಂದ್ರೆ ಆಮನಾಯ ವಿಧಿಯಲ್ಲಿರುವುದು ಹಾಗೆ, ಮತ್ತೆ ದ್ಯೂತವನ್ನಾಡಿ ಪಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಹಾಗಾಗಿ ಸೋತ ಭೂಮಿಯನ್ನು ಮತ್ತೆ ಪಡೆಯುವುದು ಯುದ್ಧದ ಮೂಲಕವಾಗಿಯೇ ಅದು ಇತ್ಯರ್ಥ ಆಗಬೇಕು. ಶತಾನಂದರ ಮೂಲಕವಾಗಿ ನಾನು ಹೇಳಿ ಕಳುಹಿಸಿದ್ದದನ್ನೇ ಆಮೇಲೆ ಸಂಜಯನ ಮೂಲಕವಾಗಿ ಸಾಕೂತವಾಗಿ ಇದನ್ನೇ ಸಾರಿ ಹೇಳಿದ್ದು ಹೌದು. ಇನ್ನೇನು ಹಸ್ತಿನಾವತಿಯ ಒಂದು ಉತ್ತರಾಧಿಕಾರಿಯಾಗುವಂತಹ ನೆಲೆಯಲ್ಲಿ ಯುದ್ಧ ಅಲ್ಲದೆ ಇನ್ನೊಂದಿಲ್ಲ ಎನ್ನುವ ಇತ್ಯರ್ಥ ಆಗುವಂತಹ ಸ್ಥಿತಿಯಲ್ಲಿ ಯುದ್ಧವೇ ಬದ್ಧವಾಗ್ತದೆ ಎನ್ನುವ ತೀರ್ಮಾನದಲ್ಲಿರುವಾಗ ಹೋದ ಸಂಜಯ ಬಂದು ಹೇಳಿದ ಮಾತು, ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ. ಇರ್ಲಿಯಪ್ಪ, ಈಗ ಕೃಷ್ಣ ಬರುವುದಿದ್ರೆ ನಮ್ಮ ಆಕ್ಷೇಪ ಏನುಂಟು? ಪಾಂಡವ ಪಕ್ಷೀಯನಾಗಿಯೇ ಕೃಷ್ಣನಿದ್ದಾನೆ ಎನ್ನುವುದು ಗೊತ್ತುಂಟು. ಗೊತ್ತಿದ್ರು ರಾಯಭಾರಿಯಾಗಿ ಬರ್ತಾನೆ ಅಂತಾದರೆ ಏನು ಹಿಂಬಾಗಿಲಿನಿಂದ ಬರುವುದಲ್ವಲ್ಲ. ಬಂದವನು ಒಂದು ಇತ್ಯರ್ಥ ಮಾಡುವುದಿದ್ರೆ ಅವನ ಸಮಕ್ಷದಲ್ಲಿ ಆಡುವುದಕ್ಕೆ ನಮ್ಮಲ್ಲೇನುಂಟು? ನಮ್ಮದು ಯಾವತ್ತಿದ್ರೂ ಹಿಂದಿನ ವ್ಯವಹಾರ ಇಲ್ಲ, ಮುಂದಿನಿಂದಲೇ ಮಾತಾಡುವುದು ನಾವು. ಹಾಗಿದ್ರೆ ಅಂತಹ ಒಂದು ಸೂಚನೆ ಧರ್ಮರಾಯನಿಂದ ಬಂದು ಕೃಷ್ಣ ಬರ್ತಾನೆ ಅಂತ ಕೃಷ್ಣನಿಗಾಗಿ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿ ದಾರಿಯಲ್ಲಿ ಬರುವಾಗಲೇ ಅರವಟ್ಟಿಗೆಗಳ ವ್ಯವಸ್ಥೆ ಮಾಡಿ ಬೇಕಾದ ಹಾಗೆ ಅವನು ರಾಯಭಾರಿ ಬರ್ತಾ ಇರುವುದು ವ್ಯವಸ್ಥೆಯಲ್ಲಿ ಕೊರತೆ ಆಗಬಾರದು ಎನ್ನುವ ಹಾಗೆ ಎಲ್ಲವನ್ನು ವ್ಯವಸ್ಥೆ ಮಾಡಿದರೆ ಕೃಷ್ಣ ಒಬ್ಬ ರಾಜಕಾರಣಿ ಅಂತ ತೋರಿಸಿಕೊಟ್ಟ.
ನೋವಾಗುವುದು ಇದು. ಬರುವವನು ಹೇಗೆ ಬಂದ? ಒಬ್ಬ ರಾಯಭಾರಿಯಾಗಿ ಬಂದವ ತನ್ನದ್ದಾದಂತಹ ಪ್ರವೃತ್ತಿಯನ್ನು ತೋರಿಸುವಾಗ ಅದರಲ್ಲಿ ಕುಟಿಲತನವನ್ನು ಹೊಂದಿರಬಾರದು. ಎಲ್ಲರ ಮನೆಯಲ್ಲಿಯೂ ಬಂದರೆ ಕೃಷ್ಣನಿಗೆ ಏನು ಬೇಕು ಅಂತಹ ವ್ಯವಸ್ಥೆಯನ್ನು ನಾನು ಮಾಡಿದ್ದೆ. ಎಲ್ಲರ ಆಲಯವನ್ನು ಹೊಕ್ಕು, ಎಲ್ಲಿಯೂ ನಿಲ್ಲದೆ ಸುಮ್ಮನೆ ಏನೋ ಔಪಚಾರಿಕವಾಗಿ ಮಾತಾಡಿ, ನಮ್ಮ ಅಪ್ಪ ಬೇಕಾದಷ್ಟು ಹೇಳಿದ್ರಂತೆ, ಇಲ್ಲಿ ನಿಂತು ನೀನು ಉಪಚಾರವನ್ನು ಸ್ವೀಕರಿಸಿ ಹೋಗು. ಆದರೆ ಹೊಕ್ಕಿದ್ದು ಬಿಟ್ರೆ ಯಾವ ಮನೆಯಲ್ಲಿಯೂ ಕೃಷ್ಣ ಊಟ ಮಾಡಲಿಲ್ಲ, ಒಂದು ಒಟ್ಟು ನೀರು ಕುಡಿಯಲಿಲ್ಲ ಅಂತ ನಾವು ಕೇಳಿದ್ದೇವೆ. ಇರಲಿ, ಎಲ್ಲಿಯಾದರೂ ಬರುವಾಗಲೇ ಇಂಥದ್ದೊಂದು ಹರಕೆ ಹೊತ್ತೇ ಬಂದಿದ್ದಾನೆ ಅಂತಾದ್ರೆ ನಮ್ಮ ಆಕ್ಷೇಪ ಇಲ್ಲ. ಅದು ಎಲ್ಲಿಯೂ ಕುಡಿಯಲಿಲ್ಲ ಅಂತಾದ್ರೆ ನನ್ನ ಆಕ್ಷೇಪ ಇರಲಿಲ್ಲ. ಆದರೆ ವಿದುರನ ಮನೆಗೆ ಹೋದ. ರಾಜಕಾರಣದಲ್ಲಿ ಇನ್ನೊಂದು ಪಕ್ಷದ ಮಂತ್ರಿಯನ್ನು ತನ್ನ ಚೀಲಕ್ಕೆ ಹಾಕಿಕೊಂಡ್ರೆ ಅರ್ಧ ಬೇಳೆ ಬೇಯಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿಕೊಳ್ಳುವ ಪಕ್ಷಾಂತರ ರಾಜಕಾರಣಕ್ಕೆ ಮೊದಲು ಮುನ್ನುಡಿ ಬರೆದವ ಇವ. ಅಲ್ಲಿ ಹೋದದ್ದೇ ತಡ, ಒಬ್ಬ ಮಂತ್ರಿಯನ್ನು ತನ್ನ ಚೀಲದ ಒಳಗೆ ಹಾಕಿಕೊಂಡ. ಎಲ್ಲಿಯೂ ಆಗದೇ ಇದ್ದ ಹಸಿವು ಅವನಿಗೆ ಅಲ್ಲಿಗೆ ಹೋಗುವಾಗ ಆದದ್ದು. ಅಂದ್ರೆ ಏನು? ನಮಗೆ ಹುಳುಕನ್ನು ತೋರಿಸುವುದಕ್ಕೆ, ನಿಮ್ಮಲ್ಲಿ ಇಂಥದ್ದೊಂದು ಹುಳುಕುಂಟು ಎನ್ನುವುದನ್ನು ಬೆಟ್ಟೆತ್ತಿ ತೋರಿಸುವುದಕ್ಕೆ ಇವ ಮಾಡಿದಂತಹ ಯತ್ನ. ಸಂಬಂಧದಲ್ಲಿ ನಮ್ಮೊಳಗೆ ಸಾವಿರ ಭಿನ್ನಾಭಿಪ್ರಾಯ ಇರಬಹುದು. ಸಂಬಂಧದಲ್ಲಿ ನನಗೆ ಚಿಕ್ಕಪ್ಪ, ಬಹಿರಂಗದಲ್ಲಿ ನಾನು ಹೇಳಿಕೊಳ್ಳದೇ ಇದ್ರು ಈ ಸಂಬಂಧವನ್ನು ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ವಲ್ಲ. ಅಲ್ಲಿಗೆ ಹೋಗಿ ಅಲ್ಲಿಂದ ಅವನನ್ನು ನನಗೆ ಜನ ಇಡುವುದಿವ. ನನ್ನ ಮನೆಗೆ ಬಂದು ನನ್ನ ಚಿಕ್ಕಪ್ಪನನ್ನು ನನಗೆ ಜನ ಇಡುವುದು ಎಂತಹ ಬುದ್ಧಿವಂತಿಕೆ! ಬರುವಾಗ ಪುರುಸೊತ್ತುಂಟ? ಎಷ್ಟು ಹೊತ್ತಿಗೆ ನೀನು ವ್ಯವಹಾರ ಎಲ್ಲ ಮುಗಿಸಿ ನೀನು ಮುಕ್ತವಾಗುತ್ತಿ? ನಿನ್ನ ಹತ್ರ ಇಂದು ಎರಡು ಮಾತಾಡ್ಲಿಕ್ಕುಂಟು. ನನ್ನ ಚಿಕ್ಕಪ್ಪ ಅಲ್ಲ, ಇವರಿಗೂ ತಲೆ ಸರಿ ಉಂಟು. ಈ ಮಳೆಗಾಲದಲ್ಲಿ ಜೋರು ಮಳೆ ಬರುವಾಗ ಕೆಲವೊಮ್ಮೆ ಈ ಒದ್ದೆಯಾದ ಕೋಳಿ ಬಂದಾಗೆ ಹೀಗೆ ಒಂದು ಬರ್ಲಿಕ್ಕುಂಟಂತೆ, ಒಂದು ಸಮಯ ಉಂಟ. ಸಿಟ್ಟು ನೆತ್ತಿಗೇರಿದ್ದು ಒಂದೇ ಮಾತು, ಗೋಪನಿಗೆ ಹಿಂದೇನು ಕೆಲಸ ಕಜ್ಜ? ಎಲ್ಲ ಹಟ್ಟಿಗೆ ದನಗಳು ಬಂದು ಹೋಗಿ ಆಗಿದೆ, ಇನ್ನು ಗೋಪಾಲಕ ಬಂದ್ರೆ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿದೆ. ಈ ದೊಡ್ಡ ಒಂದು ಸಮಸ್ಯೆ ಕೆಲವರಿಗೆ. ಅವರನ್ನು ಯಾರಾದರೂ ಕಾಯಬೇಕು. ಅವರು ಸಮಯಕ್ಕೆ ಬರ್ಲಿಕ್ಕೆ ಆದರೂ ಕೂಡ ಹೊತ್ತಿಗೆ ಬರುವುದೇ ಇಲ್ಲ. ಅವರನ್ನು ಸ್ವಲ್ಪ ಇನ್ನೊಬ್ಬರನ್ನು ನಾವು ಕಾಯಿಸದೇ ಇದ್ರೆ ಅವರಿಗೆ ನಿದ್ರೆ ಬರಲಿಕ್ಕಿಲ್ಲ. ಇಡೀ ದಿವಸ ಕಾದದ್ದೇವಂತಲ್ಲ ನಾವು. ಹಾಗಾದ್ರೆ ನಮ್ಮ ಸಮಯಕ್ಕೆ ಬೆಲೆ ಇಲ್ವಾ? ಅಲ್ಲಿ ಬರ್ತಾನೆ ಕೃಷ್ಣ, ಇಲ್ಲಿ ಬರ್ತಾನೆ ಅಂತ ಹೇಳಿಕೊಂಡು ಎಲ್ಲ ಮನೆಯಲ್ಲಿ ವ್ಯವಸ್ಥೆ ಮಾಡಿದರೆ ಒಂದೂ ಮನೆಗೆ ಹೋಗದೆ ಅಡಿಗೆ ಮಾಡದೇ ಇದ್ದ ಅವನ ಮನೆಗೆ ಹೋಗಿ ಹಸ್ತಿನಾವತಿಯಲ್ಲಿ ಏನಿಲ್ಲ ಅಂತ ಮಾಡಲಿಕ್ಕೆ ತೊಡಗಿದ್ದಲ್ವ? ಆ ಪುಣ್ಯಾತ್ಮ ಕನಸಿನಲ್ಲಿಯೂ ನೆನೆಸಿರ್ಲಿಕ್ಕಿಲ್ಲ ಇವ ನಮ್ಮ ಮನೆಗೆ ಬರ್ತಾನೆ ಹೇಳಿ. ಹಾಗಾದರೆ ಇಂತಹ ಕಾಯಿಸುವಂತಹ ಮನುಷ್ಯರಿಗೆ ಅವರನ್ನು ಸ್ವಲ್ಪ ಕಾಯಿಸಬೇಕು. ಹೇಗೂ ಬಂದಲ್ಲಿ ಕೂತಿದ್ದಾನಲ್ಲ, ಬಂದವನಲ್ಲಿ ಹೇಳಿದ್ದಾಗೆ ಇವತ್ತು ಬರುವುದು ಬೇಡ, ನಾಳೆ ಹೇಳಿ ಕಳಿಸ್ತೇನೆ. ಅಷ್ಟು ಹೊತ್ತು ಅಲ್ಲಿಯೇ ಕೂತ್ಕೊಳ್ಬೇಕು. ಕೂತು ಕೂತು ಸಾಕಾಗಬೇಕು. ಕತ್ತು ಉದ್ದ ಮಾಡಿ ಇನ್ನು ಯಾವಾಗ ಕರೀತಾನೆ ಅಂತ ಹೇಳುವಂತಹ ಸ್ಥಿತಿ ಬರಬೇಕು. ಅಲ್ಲಿಯವರೆಗೆ ನನಗೆ ಕೆಲಸ ಉಂಟು ಇಲ್ಲಿ. ಆದ್ದರಿಂದಲೇ ಆ ಕುರುಭೂವರನ ಒಡ್ಡೋಲಗ ಅಂತ ಒಮ್ಮೆ ನೆನಪು ಮಾಡಿದ್ದು, ಒಮ್ಮೆ ಅದು ಇಲ್ಲಿ ಕಾಣಬೇಕು ಅಂತ. ಸುರಪನ ಸಭೆಯ ನಿಂದಿಸಿತು ಅಂತ ಹೇಳಿಕೊಂಡು ಒಂದು ಉತ್ಪ್ರೇಕ್ಷೆಗೆ ನೀವು ಹೇಳ್ಬಹುದು. ದೇವರಾಣೆಗೂ ನಾನು ಹೋಗ್ಲಿಲ್ಲ, ಸ್ವರ್ಗದಲ್ಲಿ ಇಂದ್ರನ ಒಡ್ಡೋಲಗ ಹೇಗುಂಟು ಅಂತ ನೋಡ್ಲಿಲ್ಲ. ಆದರೂ ಹೇಳುವವರ ಒಂದು ಕಲ್ಪನೆಗೆ ಹಾಗುಂಟು, ಅದನ್ನು ಮೀರಿ ಉಂಟು ಎನ್ನುವ ಹಾಗೆ ಇವತ್ತಿನ ಒಡ್ಡೋಲಗದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನನ್ನ 99 ಮಂದಿ ಅನುಜರಿಗೆ ಹೇಳಿದ್ದೇನೆ, ನಿಮ್ಮ ಯಾವ ತುರ್ತು ಕಾರ್ಯಕ್ರಮ ಇದ್ರೂ ಇವತ್ತು ಬದಿಗಿಡಬೇಕು. ಎಲ್ಲರಿಗೂ ಒಂದೇ ಸರದಿಯಲ್ಲಿ ಆಸನ ಇಟ್ಟಿದ್ದೇನೆ. ಮತ್ತೆ ಕಣ್ಣ ದೃಷ್ಟಿಗೆ ಇಡುವ ಹಾಗೆ ನನ್ನ ಮಾವನನ್ನೊಂದು ಎದುರು ಕೂರಿಸುವುದು. ಅವರಿದ್ರೆ ಸಾಧಾರಣ ಯಾವ ಮಾಟವೂ ಬರಲಿಕ್ಕಿಲ್ಲ ನಮಗೆ. ಅಂತಹ ಒಬ್ಬ ಮಾವ, ಶಕುನಿ ಮಾವನನ್ನು ಎದುರು ಕಾಣುವ ಹಾಗೆ ಕೂರಿಸಿದ್ದೇನೆ. ಮತ್ತೆ ನಮ್ಮಲ್ಲಿ ಒಂದು ವಿಶೇಷ, ನಮ್ಮಲ್ಲಿ ಹೆಣ್ಣು ಕೊಟ್ಟವರು ಇಲ್ಲೇ ಇರುವುದು, ಹೆಣ್ಣು ತಂದರು ಮತ್ತೆ ಅವರು ಇಲ್ಲಿಗೆ ಬರುವುದು. ಹಾಗೆ ನಮ್ಮ ಒಂದು ಕುಟುಂಬದ ವ್ಯವಸ್ಥೆ ಹಾಗೆ. ಜಯದ್ರಥ ಇರುವುದು ಇಲ್ಲೇ, ಶಕುನಿ ಒಂದಿರುವುದು ಇಲ್ಲೇ.
ಹಾಗಾಗಿ ನಮ್ಮಲ್ಲಿ ಒಂದು ಕೂಡು ಕುಟುಂಬ ಅದು ಹೇಗೆ ಎನ್ನುವುದು ಇವರಿಗೆ ಕಾಣಿಸಬೇಕು. ಬಂದವನಿಗೆ ಗೊಂದಲ ಆಗಬೇಕು, ಏನಾಗ್ತಾ ಉಂಟು ಇಲ್ಲಿ, ಬಂದ ವಿಷಯ ಮರೆತು ಹೋಗಬೇಕು. ಅಷ್ಟರ ಮಟ್ಟಿಗೆ ಇವತ್ತಿನ ವ್ಯವಸ್ಥೆ. 16 ವರ್ಷದ ಹೆಣ್ಣು ಮಕ್ಕಳಿಂದ ತೊಡಗಿ ಸಾಧಾರಣ 65ರ ಒಳಗೆ ಇರುವ ಎಲ್ಲ ಹೆಂಗಸರನ್ನು ಸೇರಿಸಿಕೊಂಡು ಒಟ್ಟಿಗೆ ಗಾನ ವೈಭವ, ನಾಟ್ಯ ವೈಭವ. ಯಾಕಂದ್ರೆ ಇವನಿಗೆ ಆ ಹುಚ್ಚುಂಟು, ಅದನ್ನೇ ನೋಡಿ ಇವ ಏನು ಅಂತ ದಂಗ ಆಗಬೇಕು. ಗಾನ ವೈಭವ, ನಾಟ್ಯ ವೈಭವ. ನನಗೆ ತಾಳ ಬರುವುದಿಲ್ಲ ಸರಿ, ಸಂಗೀತ ಸರಿ ನನಗೆ ಗೊತ್ತಿಲ್ಲ. ಆದರೂ ಗೊತ್ತಿಲ್ಲದೆ ಇದ್ರೂ ಗೊತ್ತಿದ್ದವರ ಹಾಗೆ. ಅದು ಕೆಲವೊಮ್ಮೆ ಹಾಗೆ, ಒಳ್ಳೆ ಹಾಡುವವರು ಹಾಡಿದರೆ ಎದುರು ಕೂತವರು ತಾಳ ಹಾಕ್ತಾರೆ. ಹೋಗಿ ಅವರ ಹತ್ರ ಕೇಳಿದರೆ ಗೊತ್ತಿಲ್ಲ, ಅವರು ಬೇತಾಳ ಅಂತಲೇ ಹೇಳ್ಬೇಕು. ಆದರೆ ಅವರು ಗೊತ್ತಿರುವ ಹಾಗೆ ಮಾಡುವುದು, ಅದು ಓಘಕ್ಕೆ ತಲೆ ತೂಗುವುದು ಅಂತ ಅರ್ಥ. ಇವತ್ತು ಹಾಗೆ ನಾನು ನನಗಾಗಿ ಒಂದು ವಿಶೇಷ ಸಿಂಹಾಸನವನ್ನು ವ್ಯವಸ್ಥೆ ಮಾಡಿ, ಎಲ್ಲ ವ್ಯವಸ್ಥೆ ಆಯ್ತಲ್ಲ, ಇನ್ನಿವನನ್ನು ಬರಲಿಕ್ಕೆ ಹೇಳಬೇಕು. ನನ್ನ ಹಾಗೆ ನನ್ನ ಅನುಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸುವ ನನ್ನ ನಿಷ್ಠಾವಂತ ಸೇವಕನೊಬ್ಬನಿಗೆ ಹೇಳಿ ಕಳುಹಿಸಿದ್ದೇನೆ. ಹೇಗೆ ಹೇಳಬೇಕು ಅಂತ. 7 ಏಳೈ ಭೂಪ, ಭೂಪನ ಅನುಜ್ಞೆ ಆಯ್ತು, ಬರುವುದಿದ್ರೆ ಈಗ ಬರಲಿ, ಇಷ್ಟೇ ಹೇಳಬೇಕು, ಅದಕ್ಕಿಂತ ಹೆಚ್ಚು ಹೇಳಬಾರ್ದು. ಬರ್ತಾರೆ ಅಂತ ಹೇಳುವ ನಿರೀಕ್ಷೆ ನೋಡೋಣ. ಕರೆದು ಬಂದವನರಗಿ ತೆರಳೈ ಭೂಪನನು ಜ್ಞೇಯೆಂದ ವಿದುರ, ದೇವ, ನಿನ್ನೆಯ ದಿವಸ ಅವಕಾಶ ಸಿಗ್ತದೆ ಅಂತ ನಿರೀಕ್ಷೆ ಇದ್ದದ್ದು ನಮಗೆ. ನಮಗೆ ಸಮಯ ಇಲ್ಲ ಅನ್ನೋ ವಿಷಯ ಬಂತಲ್ಲ. ಹೌದು. ಅವನಿಗೆ ಸಮಯ ಇಲ್ವೋ ಅವನಿಗೆ ಸಮಯ ಇಲ್ವೋ ಯಾರಿಗೆ ಗೊತ್ತುಂಟು ಆ ದಿವಸಕ್ಕೆ. ಅಲ್ಲ, ಹಾಗೆ ವರ್ತಿಸಿದ್ರೆ ಗೊತ್ತಿಲ್ಲ. ಹೌದು. ನಾವು ಬಂದದ್ದೇ ಕೆಲಸಕ್ಕೆ ಅಂತ ಆಗುವಾಗ ಎಷ್ಟು ಕಾದ್ರೆ ನಮಗೇನು. ಹೌದು. ನಾನು ಬರುವಾಗ ಇಂತಿಷ್ಟು ಹೊತ್ತಿಗೆ ಈ ದಿವಸ ಬರ್ತೇನೆ ಅಂತ ಹೇಳಿ ಬಂದದ್ದಿಲ್ಲ. ಅಲ್ಲಿಗೆ ಹೋಗ್ತೇನೆ ಅಂತ ಮಾತ್ರ ಹೇಳಿದ್ದು, ಹೋಗಿ ಬರ್ತೇನೆ ಅಂತ. ನಮ್ಮ ಕೆಲಸ ಆದಲ್ಲಿಗೆ ನಾವು ಹೋಗುವುದು ಅಲ್ವಾ. ನಮಗೆ ಕಾಯ್ಲಿಕ್ಕೆ ಎಷ್ಟು ದಿವಸ ಆದ್ರೂ ಆದಿತ್ತು, ವಿಷಯವೇ ಅಲ್ಲ ಅದು. ಯಾಕೆ ಕೆಲವರಿಗೆಲ್ಲ ಹಾಗಿರ್ತದೆ, ಸ್ವಲ್ಪ ದಿವಸ ಕಾಯಿಸಿ ನೋಡುವ, ಅವ್ರು ಹೋದ್ರೆ ಹೋಗ್ಲಿ ಅಂತ. ನಮ್ಮದು ಹಾಗಲ್ಲ, ನಾವು ಎಷ್ಟು ದಿವಸ ಆದರೂ ಕಾಯ್ತೇವೆ. ನಾವು ಕಾಯುವುದು ನೋಡಿ ಅವರಿಗೆ ತಡಿಲಿಕ್ಕೆ ಆಗಬಾರ್ದು, ಅಷ್ಟು ಕಾಯಿಸ್ಲಿಕ್ಕೆ ನಮಗೂ ಬರ್ತದೆ. ಬಹುಶಃ ಅಷ್ಟೇ ಆಗಿರ್ಬೇಕು. ಒಂದೇ ದಿವಸಕ್ಕೆ ಬೆಳಿಗ್ಗೆ ಬಂದನಲ್ಲ ಒಬ್ಬ, ಎಂತಹ ದೂತ ನೋಡು. ಹೌದು. ಒಬ್ಬ ರಾಜನ ಸಂಸ್ಕಾರ ಆ ದೂತನ ನಾಲಿಗೆಯಲ್ಲಿ ಕಾಣಿಸ್ತದೆ. ಹೌದು. ತೆರಳೈ ಕೃಷ್ಣ, ಭೂಪನ ಅನುಜ್ಞೆ ಆಯ್ತು. ಮತ್ತೇನು ಕೇಳಿದೆ, ಮತ್ತೆಂತ ಹೇಳಲಿಲ್ಲ ಅವರು ಅಂತ ಹೇಳಿದವ. ಹೌದು. ಅಂದ್ರೆ ಹೇಳಿಕೊಟ್ಟದಷ್ಟೇ ಅವನಿಗೆ. ಹೌದು. ಇಷ್ಟೇ ಹೇಳಬೇಕು ಅಂತ. ಈ ಸಮಸ್ಯೆ ಆಗುದೇನು ಗೊತ್ತುಂಟು, ಈ ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿಯೆಲ್ಲ ನಂಬಿ ದೀರ್ಘ ತಿರುಗಾಟಕ್ಕೆ ಹೋಗಲೇಬಾರದು. ಆ ಬುತ್ತಿ ಮುಗಿದ ಬಳಿಕ, ಹೇಳಿಕೊಟ್ಟ ಮಾತು ಮುಗಿದ ಬಳಿಕ ಮತ್ತೆ ಬೇರೆ ಮಾತೇನು ಬರ್ತದೆ ಅಂತ ಅವರಿಗೂ ಗೊತ್ತಿರುವುದಿಲ್ಲ. ಇನ್ನೊಬ್ಬರ ಬಂಡವಾಳದಲ್ಲಿ ನಾವು ವ್ಯವಹಾರ ಮಾಡಿದ್ರೆ ಹೀಗೆ ಆಗುವುದು. ಅದೇ ಸ್ವಯಂ ಬಂಡವಾಳ ಬೇಕು ಸ್ವಲ್ಪ. ಹಾಗಿನವರಲ್ಲಿ ಇಲ್ಲಿ ಇರುವುದು ಅನ್ನೋದು ಸ್ಪಷ್ಟ ಆಯ್ತು. ಗೋಪನಂದನಗೆ ನಮ್ಮೊಳೇನು ಕಜ್ಜ. ಎಂತ ಗೋವುಗಳೆಲ್ಲ ಹಟ್ಟಿಗೆ ಹೋದ ಬಳಿಕ ಮತ್ತೆ ಬರುವುದೆಂತ, ಯಾಕೆ ಗೋಪರಿಗೆ ಕೆಲಸ ಇಲ್ಲ ಅಂತ. ಹೌದು. ಅಂತೂ ಗೋಪಾಲಕ ಅಂತ ಒಪ್ಪಿದ್ದಾನಲ್ವಾ. ಹೌದು. ನನ್ನನ್ನು ಗೋಪಾಲಕ ಅಂತ ಒಪ್ಪುದಿರ್ಲಿ, ತಮ್ಮನ್ನು ತಾವು ಪಶುಗಳು ಅಂತ ಜ್ಞಾನವೂ ಅವನಿಗುಂಟಲ್ಲ. ಎಲ್ಲ ಹಟ್ಟಿಗೆ ಸೇರಾಗಿ ದಿನ ಬರುವುದು ಬೇಡ ಅಂತ ಸ್ವಸ್ವರೂಪ ಜ್ಞಾನ ಉಂಟು, ಸ್ವಲ್ಪ ಉಂಟು, ಬೇಕಾದಲ್ಲಿ ಬರುವುದಿಲ್ಲ ಅಂತ ಅಷ್ಟೇ. ಸರಿ, ಹೊರಡು ಅಂತ ಹೇಳಿ ಆಗಿದೆ. ಆಗಬೇಕಾದ ಕೆಲಸ ನಮ್ಮದು. ಹೇಗೆ ಹೊರಡೋಣವಾ? ನಿನ್ನಪ್ಪಣೆ. ಹೀಗೆ ಬರ್ತೀಯ ನೀನು? ಬೇಡವೇ? ಅಲ್ಲ, ಏನಾದರೂ ಹಿಡ್ಕೊಂಡು ಬರುವುದಾದ್ರೆ ಬರ್ಲಿಕ್ಕೆ ತೊಂದರೆ ಇಲ್ಲ ಅಂತ. ಆಗಲಿ ಪ್ರಭು. ಹಾ, ಪರೋಕ್ಷವಾಗಿ ನೀ ಆಡ್ತಿ ಅಂತಾದ್ರೆ ಅದನ್ನು ಪರೋಕ್ಷವಾಗಿ ಇರಿಸಿಕೊಳ್ತೇನೆ. ಸರಿ, ಎಲ್ಲ ಸಿದ್ಧತೆ ಉಂಟು ಅಂತ ಆದಮೇಲೆ ಹೊರಟಿದ್ದೇವೆ. ಬಂದು ಹಸ್ತಿನಾವತಿಯ ರಾಜ ಚಾವಡಿಗೆ. ಹೌದು. ವಿದುರ, ಓ ನೋಡಿದೆಯಾ? ನೋಡಿದೆಯಾ ವಿದುರ, ಕೌರವ ಮಾಡಿದೋ ಲಗವ.
ನೋಡಿದೆಯಾ ಅಂತ ಕೇಳಿದ್ದು ನಿನ್ನನ್ನು. ಪ್ರಾರಂಭದಿಂದಲೂ ನೋಡ್ತಾ ಇದ್ದೇನೆ. ಬಹುಶಃ ಇಂಥದ್ದು ನಿನ್ನ ಜೀವಮಾನದಲ್ಲಿ ನೀನು ನೋಡ್ಲಿಲ್ಲ ಅಂತ. ಈ ಪ್ರಸಂಗದಲ್ಲಿ ಪ್ರಾರಂಭ ಆದದ್ದೇ ನೋಡಿದ್ದೀಯಾ ಅಂತ. ಹೌದಲ್ವಾ? ಆದ್ರೆ ಈಗ ನೋಡುವಾಗ ಹ್ಮ್ ಬಹುಶಃ ಹಿಂದೆಂದೂ ಕಾಣದ ಹಸ್ತಿನಾವತಿಯನ್ನೇ ನೀನು ನೋಡ್ತಾ ಇದ್ದೀಯಲ್ವ. ಹೊಸತು. ಹ್ಮ್ ಕೌರವ ಮಾಡಿದೋಲಗವ ಮಾಡಿದ್ದಲ್ವ. ಅಂದ್ರೆ ಬಹುಶಃ ಎಲ್ಲ ಕಡೆಯಲ್ಲಿ ಓಲಗ ನೀಡುವುದಂತೂ ಕ್ರಮ. ಹೌದೌದು. ಇದು ಹಾಗಲ್ಲ, ಓಲಗ ಮಾಡಿದ್ದಿದ್ದು. ಹಾ ಮಾಡಿದೋಲಗ ಹಾ ಯಾಕೆ ಕೇಳಿದ್ರೆ ಓಡಿ ಹೋಗಲಿ ಕೃಷ್ಣನೆನ್ನುತ್ತಾ. ಈಗ ನಿನ್ನನ್ನು ಓಡುವಂತೆ ಆಜ್ಞೆ ಮಾಡುವುದು ಅಲ್ಲ, ನಾನು ಅದೇ ಆಲೋಚನೆ ಮಾಡುವುದು. ನಿನಗೆ ಓಡುವುದಕ್ಕೆ ಕಲಿಸಿಕೊಡ್ಬೇಕಾ? ಅಲ್ಲ, ನಾನು ಓಡಿದರೆ ಓಡಿಸಿದವರು ಉಳಿದಾರು ಅನ್ನುವುದು ನನ್ನ ಯೋಚನೆ. ಅದಕ್ಕಲ್ಲೂ ಆಡಿದ್ದು ಓಡಿಕೊಂದನು ಅಂತೇಳಿ, ಕೆಲವರನ್ನು ಆಡಿಕೊಂದನು ಅಂತೇಳಿ. ಯಾಕೆ? ದೇವೇಂದ್ರನ ಸಭೆಯನ್ನೂ ಮೀರಿಸಬಹುದಾದ ಸಭೆ ಅಂತ ಉಳಿದವರೆಲ್ಲ ಇಲ್ಲಿ ಹೊಗಳ್ತಾ ಇದ್ದಾರೆ. ಹೌದು. ಯಾರಾದರೂ ದೇವಸಭೆಯನ್ನು ನೋಡಿ ಬಂದವರಿದ್ದಾರೋ ಇಲ್ಲಿ? ನಾ ಹೋಗಿ ಬಂದಿದ್ದೇನೆ ದೇವಸಭೆ ಹೇಗುಂಟು ಅಂತ. ದೇವೋತ್ತಮ ನೀನು. ದೇವಸಭೆಯನ್ನು ನೋಡಿದ್ದೇನೆ, ವರುಣ ಸಭೆಯನ್ನು ನೋಡಿದ್ದೇನೆ, ಹೆಚ್ಚೆಕ್ಕೆ ಯಮನ ಸಭೆಯನ್ನೂ ನೋಡಿ ಜೀವಂತ ಹಿಂದೆ ಬಂದಿದ್ದೇನೆ ನಾನು. ಅಷ್ಟು ಉಂಟು ನಿನ್ನಲ್ಲಿ. ಈ ಯಮನ ಸಭೆ ನೋಡಿ ಬಂದ ನನಗೆ ಇದೆಲ್ಲ ಸಭೆ ಹೆಚ್ಚಾದೀತು. ಅಂದ್ರೆ ಪರೋಕ್ಷವಾಗಿ ನೀನು ಆಡುವುದು ಪ್ರಭು ಏನು ಅಂತ ಅಂದ್ರೆ ನನ್ನನ್ನು ಓಡಿ ಹೋಗಲಿ ಅಂತ ಇಷ್ಟೆಲ್ಲ ನಿರ್ಣಯ ಮಾಡಿದ್ರೆ ನಾವು ಓಡಿ ಹೋಗ್ತೇನೋ? ಒಂದು ಕಾಲದಲ್ಲಿ ನನ್ನನ್ನು ಓಡಿಸಿಕೊಂಡು ಒಬ್ಬ ಬಂದಿದ್ದ. ಓಡಿಸಿ ಬರುವಾಗ ತನ್ನ ಕೈಯಲ್ಲಿದ್ದ ಗದೆಯನ್ನು ಹಿಡಿದು 99 ಬಾರಿ ಹೀಗೆ ತಿರುಗಿಸಿ ಬಿಟ್ಟದ್ದು. ಅದು ಮಥುರೆಗಿಂತ ಸ್ವಲ್ಪ ಹಿಂದೆ ಬಿತ್ತು. ಅದಕ್ಕೆ ಗದಾವಸಾನ ಅಂತ ಹೆಸರು. ಗದಾಪಾತ ತೀರ್ಥ ಅಂತ ಕರೀತಾರೆ. ಅವನನ್ನು ನಟ್ಟಿಸಿಕೊಂಡು ಬಂದದ್ದು. ನಾವು ಓಡಿದ್ದು. ಬರುವಾಗ ಅಕ್ಷೋಹಿಣಿ ಸಂಖ್ಯೆಯ ಸೈನ್ಯದೊಂದಿಗೆ ಓಡಿಸಿಕೊಂಡು ಬರುದವ. ನಾವೆಲ್ಲ ಆಚೆಗೆ ಓಡೋದು. ಹಿಂದಕ್ಕೆ ಹೋಗುವಾಗ ಅವ ಒಬ್ಬನೇ ಹೋದದ್ದು ಹಿಂದೆ. ಒಂದಲ್ಲ ಎರಡಲ್ಲ 17 ಬಾರಿ ಬಂದಿದ್ದಾನೆ. ಜರಾಸಂಧ ಅಂತ ಅವನಿಗೆ ಹೆಸರು. ಎಲ್ಲರೂ ತಿಳಿದ್ರು ಕೃಷ್ಣನನ್ನು ಓಡಿಸಿದ ಅಂತ. ಆದ್ರೆ ಅವನಿಗೆ ಅರ್ಥ ಆಗ್ಲಿಲ್ಲ. ಬರುವಾಗ ಅಲ್ಲಿಂದ ಅಕ್ಷೋಹಿಣಿ ಸಂಖ್ಯೆ ಒಟ್ಟಿಗೆ ಬರುವುದು, ಬಂದವರೆಲ್ಲ ಸಾಯುವುದು, ಇವ ಒಬ್ಬ ಹಿಂದೆ ಮತ್ತೆ ತಿರುಗಿ ಹೋಗುದು. ನಾವು ಹೋದವರು ಅಲ್ಲೇ ಇರುವುದು. ಇವನಿಗೆ ಆಚೆಯಿಂದ ಓಡ್ಲಿಕ್ಕೆ ಒಂದು, ಈಚೆಗೆ ತಿರುಗಿ ಹೋಗ್ಲಿಕ್ಕೆ ಒಂದು. 17ರಲ್ಲಿ 34 ತಿರುಗಾಟ ಮಾಡಿದವ ಅಲ್ವಾ. ನನ್ನನ್ನು ಓಡಿಸುವುದಕ್ಕೆ ಹೊರಟವರಿಗೆಲ್ಲ ಇದೇ ಬರುವುದು ಗತಿ ಅಂತ ಆದೀತು, ಹೇಳುವುದಕ್ಕೆ ಸಾಧ್ಯವಿಲ್ಲ. ಇನ್ನೊಮ್ಮೆ ನನ್ನ ನಟ್ಟಿಸಿಕೊಂಡು ಮತ್ತೊಬ್ಬ ಬಂದಿದ್ದ, ಕಾಲಯವನ ಅಂತ. ಅದೇ ಓಡಿ ಹೋದದ್ದು, ಗುಹಾ ಪ್ರವೇಶ ಮಾಡಿದೆ, ಅಲ್ಲಿ ಮುಚುಕುಂದ ಎದ್ದ, ಅವ ಸತ್ತು ಹೋದ. ಅಂದ್ರೆ ನನ್ನನ್ನು ಓಡಿಸಿದವರಿಗೆ ಇಂಥದ್ದೇ ಗತಿ ಬರುವುದು. ಇದನ್ನು ತಿಳಿದವರು ಯಾರು? ನನ್ನನ್ನು ಓಡಿಸುವ ಪ್ರಯತ್ನ ಮಾಡುವುದಿಲ್ಲ ಅಂತ. ಹೌದು. ಬಹುಶಃ ಓಡಿ ಹೋಗಲಿ ಅಂತ ಅಲ್ಲ, ಇದನ್ನೆಲ್ಲ ನೋಡಿ ಹೋಗಲಿ ಅಂತ ಮಾಡಿದ್ದಿರ್ಬೇಕವ. ಏನು ಅಂತ ಅರ್ಥ ಆಗುವುದಿಲ್ಲ. ಎಂಥದ್ದು ಆ ಕಡೆಯಲ್ಲಿ 16 ವರ್ಷದ ಹೆಣ್ಣು ಮಕ್ಕಳಿಂದ ತೊಡಗಿ 65ರ ಮುದುಕಿಯರು ಇದ್ದಾರೆ. ಕೌರವನ ಊರಿನಲ್ಲಿ ಹೆಣ್ಣನ್ನು ಪೂಜಿಸಿದ ಒಂದು ಭೂಮಿಯಲ್ಲಿ ಅವರನ್ನು ಪ್ರದರ್ಶನಕ್ಕಿಡುವಲ್ಲಿಯವರೆಗೆ ಬಂದು ಬಿಟ್ಟಿತ್ತಲ್ಲ ಇವನ ಆಡಳಿತ. ಹಾಗಾದ್ರೆ ಮಾಡಿದೋಲಗವ ಸರಿ ಆಯ್ತಾ? ಇಲ್ಲದಿದ್ರೆ ಹೆಣ್ಣಿಗೆ ಕೊಟ್ಟ ಸ್ಥಾನ ಎಂತದ್ದು? ಹೆಣ್ಣಿಗೆ ಬಿಡು, ಹೆಣ್ಣಿನ ಒಂದು ಸೆರಗಿಗೆ ಚಂದ್ರವಂಶ ಕೊಟ್ಟ ಮಾನ್ಯತೆ ಎಂತದ್ದು? ಅಯ್ಯೋ, ಬಾವಿಯಲ್ಲಿ ಬಿದ್ದ ದೇವಯಾನಿ ಸೆರಗಿಲ್ಲದ ಸ್ಥಿತಿಯಲ್ಲಿದ್ದಾಳೆ ಎನ್ನುವುದನ್ನು ಕಂಡ ಈ ವಂಶದ ಮೂಲ ಪುರುಷ ಯಯಾತಿ ಆ ಸ್ಥಿತಿಯಲ್ಲಿ ಅವಳನ್ನು ಕಂಡಿದ್ದೇನೆ, ಅವಳಿಗೆ ತಾನು ಗಂಡನಾಗಬೇಕು. ಹೆಣ್ಣಿನ ಸೆರಗಿಗೆ ಕೊಟ್ಟ ಮಹತ್ವ ಅದು ಚಂದ್ರವಂಶ. ಈಗ ಹೆಣ್ಣಿನ ಸೆರಗಿಗೆ ಕೈ ಹಾಕುವವರೆಲ್ಲ ಸಿದ್ಧರಾದ ಮೇಲೆ ಅದೆಲ್ಲ ಮಹತ್ವಕ್ಕೇನು ಚಂದ್ರವಂಶದಲ್ಲಿ ಎಲ್ಲಿಂದ ನಿರೀಕ್ಷೆ ಮಾಡುವುದಲ್ವಾ? ಇತ್ತೀಚೆಗೆ ಪ್ರಸಂಗ. ಹೌದು. ಇದು ಇಂಥದ್ದೆಂಥದ್ದು ಇದೆಲ್ಲ ಗಾನ ವೈಭವ ಅಲ್ಲ. ಈಚೆ ಕಡೆಯಲ್ಲಿ ನಾಟ್ಯ ವೈಭವ. ಹೌದು, ನಿಜವಾಗಿ ಗಾನವೇ ವೈಭವ, ಅದಕ್ಕೆ ಬೇರೆ ವೈಭವ ಬೇಡ. ನಾಟ್ಯವೇ ವೈಭವ, ಅದಕ್ಕೆ ಬೇರೆ ವೈಭವ ಬೇಡ. ಆ ಕಡೆಯಲ್ಲಿ ಗಾನ ವೈಭವ, ಈಚೆ ಕಡೆಯಲ್ಲಿ ನಾಟ್ಯ ವೈಭವ. ಒಂದಿಷ್ಟು ಮಂದಿ ಕುಳಿತು ನೋಡುವುದು. ಸತ್ಯಕ್ಕೆ ಹೇಳೋ, ಅವರಿಗೆ ನಾಟ್ಯ ವೈಭವವೂ ಸರಿ ಕಾಣಿಸುವುದಿಲ್ಲ, ಈಚೆ ಆಗುವ ಗಾನ ವೈಭವವೂ ಸರಿ ಕೇಳಿಸುವುದಿಲ್ಲ. ದ್ವಂದ್ವದ ಇದೇ ವಿಚಾರ. ವಾಸ್ತವವಾಗಿ ಅವರು ಕುಳಿತದ್ದಾಕೆ ಗೊತ್ತುಂಟ? ಆಯೋಜಕರು ಬರ್ಲಿಕ್ಕೆ ಹೇಳಿದ್ದಾರೆ ಅವರಿಗೆ. ಬಾರದೆ ಹೋದ್ರೆ ಅವರಿಗೆ ಬೇಸರ ಆಗ್ತದೆ ಅಂತ ಅವರು ಕುಳಿತದ್ದು ಬಿಟ್ರೆ ಅವರಿಗೆ ಗಾನ ವೈಭವವೂ ಬೇಡ, ನಾಟ್ಯ ವೈಭವವೂ ಬೇಡ. ಕೆಲವರು ಕುಳಿತಿದ್ದಾರೆ ಯಾಕೆ? ಕಾರ್ಯಕ್ರಮ ಮುಗಿದ ಬಳಿಕ ಉಪಹಾರ ಉಂಟು, ಅದಕ್ಕಾಗಿ ಇರುವುದು. ಅದೇ. ಹಾಗಾದ್ರೆ ಇವತ್ತು ಹೇಳಿದದ್ದೇನು? ನಾ ಮಾಡಿದ ನಾಟ್ಯ ವೈಭವವನ್ನು, ಗಾನ ವೈಭವವನ್ನು ನೋಡುವುದಕ್ಕಾಗಿ ಕುಳಿತಿದ್ದಾರೆ ಅಂತ. ಅಲ್ಲ, ಗಾನ ವೈಭವ ನನ್ನಲ್ಲೋ, ನಿನ್ನಲ್ಲಿ. ಮುರುಳಿನಾದವನ್ನು ಮಾಡಿ ನಾನು ಕೊಡಬಹುದಾದಂತಹ ಗಾನಕ್ಕೆ
ಪಶುಗಳೆಲ್ಲ ತಲೆ ತೂಗಿದ್ದಾರೆ. ನನ್ನಲ್ಲಿ ಇವನದ್ದು ಗಾನ ವೈಭವ. ನೆಲದ ಮೇಲೆ ಕುಣಿಯುವವರು ಕುಣಿತಗಾರರಲ್ಲೋ, ಹಾವಿನ ಹೆಡೆಯ ಮೇಲೆ ಕುಣಿದಿದ್ದೇನೆ ನಾನು ಅಲ್ವೋ. ನನ್ನಲ್ಲಿ ಇವನದು ನಾಟ್ಯ ವೈಭವ ನಡೆದಿತ್ತು. ಇಷ್ಟೆಲ್ಲ ಮಾಡಿದ್ಯಾಕೆ? ಒಟ್ಟಿನಲ್ಲಿ ಕೃಷ್ಣನಿಗೆ ಗೊಂದಲ ಆಗಬೇಕು. ಆದ್ರೆ ಏನು ಎಲ್ಲ ಮಾಡಿ ಆ ಕಡೆಯಲ್ಲಿ ಎಂತದ್ದು 99 ಮಂದಿ ಇವನ ತಮ್ಮಂದಿರು. ಹೌದು, ಸಾಲಾಗಿ ಕುಳಿತುಕೊಂಡಿದ್ದಾರೆ. ಬಹುಶಃ ಒತ್ತಾಯಕ್ಕೆ ಬಂದಾಗ ಉಂಟವ್ರು, ಯಾರು ಬರಬೇಕಾಗಿ ಬಂದಾಗಿ ಕಾಣಿಸುವುದಿಲ್ಲ. ಕೆಲವರ ಮುಖ ಕಂಡಾಗೆಲ್ಲ ಯಾರೋ ಹೇಳಿದ್ದಾರೆ ಬಾರದೆ ಹೋದ್ರೆ ಸರಿಯಾಗುವುದಿಲ್ಲ, ಅದಕ್ಕಾದ್ರೂ ಬರಬೇಕು ಅಂತ. ಈಚೆ ಎಂತದ್ದು ದೃಷ್ಟಿಗೊಂದಿಟ್ಟ ಹಾಗೆ. ಓ, ಇದು ಇಲ್ಲಿಯದ್ದಲ್ಲ, ಇದು ಗಾಂಧಾರದ್ದು ದೃಷ್ಟಿಬೊಂಬೆ. ಹಾ ಹೌದು, ನಿಜವಾಗಿ ಒಳ್ಳೆ ಹುಡುಗ ಅವ. ಸುಮ್ಮನೆ ಹೇಳುದಲ್ಲ, ಕೌರವ. ಏನು ಮಾಡುವ, ಕೇಡುಗರ ಒಡನಾಡಿ ಕೆಟ್ಟ. ನಿಜವಾಗಿ ಹುಡುಗ ಚಿನ್ನ. ಕಿವಿ ಕರ್ಣ ಉಂಟಲ್ಲ, ಅದೊಂದು ಹಿತ್ತಾಳೆ, ಅದು ಒಟ್ಟಿಗೆ ಉಂಟದು. ಅವ ಚಿನ್ನವೇ, ಅದರ ಹಿತ್ತಾಳೆಯ ಕಿವಿ ಹೊಂದಿದ್ದರಿಂದಾಗಿ ಇದ್ದ 4 ಮಂದಿಯನ್ನು ಸೇರಿಸಿಕೊಂಡು ತಮ್ಮನಾದ ದುಶ್ಯಾಸನ. ನಿಜವಾಗಿ ದುಶ್ಯಾಸನ ಶಬ್ದಕ್ಕೆ ಅರ್ಥ ಎಂತದ್ದು? ದುಷ್ಟ. ಆ ಊರಿನಲ್ಲಿ ಶಾಸನ ಹಾಳಾಗದ ಹಾಗೆ ನೋಡ್ತಾನೆ ಎನ್ನುವುದು ನೆಲೆ ಅದು. ಆದ್ರೆ ಇವನ ತಮ್ಮ ಹಾಗಲ್ಲ, ಅದು ಶಾಸನವೇ ಕೆಟ್ಟದಾಗಿ ಮಾಡಿದ್ದಾನೆ. ಒಟ್ಟಿನಲ್ಲೊಬ್ಬ ಭಾವ, ಮತ್ತೊಬ್ಬ ಮಾವ, ಮತ್ತೊಬ್ಬ ಮಿತ್ರ, ಇಂಥವರನ್ನೆಲ್ಲ ಸೇರಿಸಿಕೊಂಡು ಕೇಡುಗರ ಒಡನಾಡಿ ಕೆಟ್ಟ ಅಲ್ವಾ? ಏನು ಮಾಡ್ಲಿಕ್ಕಿಲ್ಲ. ಆದ್ರೆ ನಮಗೆ ಮಾತಾಡ್ಬೇಕಲ್ಲ, ನೋಡುವ. ಅವ ಮಾತಾಡಿಸುವಲ್ಲಿವರೆಗೆ, ಇಲ್ಲದ್ರೆ ನಾನು ಮಾತಾಡಿಸ್ತೇನೆ ಅವನನ್ನು ಮಾತಾಡಿಸುವುದು ಹೇಗೆ ಅಂತ ಗೊತ್ತುಂಟು. ಆದ್ರೆ ಒಂದು, ನಾನು ಮಾತಾಡಿ ಆದ ಮೇಲೆ ಇಲ್ಲಿರುವುದನ್ನ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಒಮ್ಮೆ ಅದನ್ನು ನೋಡಿ ಏನಂತ ನೋಡುವ. ನೀನು ಬೇಸರ ಮಾಡೋದು ಬೇಡ, ನಿನ್ನ ಹೆಗಲನ್ನೇ ನಾನು ಆಶ್ರಯಿಸ್ತೇನೆ. ಸರಿ, ನಿನಗೆ ದಣಿವಾಯ್ತು, ನನ್ನ ಹೆಗಲ ಮೇಲೆ ನೀ ಕೈ ಹಾಕು. ಯಾವುದಕ್ಕೂ ಬೇಸರ ಮಾಡೋದು ಬೇಡ, ಒಟ್ಟಾಗಿ ನೋಡ್ತಾ ಸಾಗುವ. ನೋಡಿರಿ 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 ಪರಮಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ನನ್ನ ಆಸ್ಥಾನವನ್ನು ಪ್ರವೇಶ ಮಾಡಿದಂತಹ ಕೃಷ್ಣ ಜೊತೆಯಾಗಿ ವಿಧುರನನ್ನು ಸೇರಿಸಿಕೊಂಡು ನನ್ನ ಮುಂದೆ ಒಂದು ಅಣಕು ಪ್ರದರ್ಶನ ಇದು. ಅವನ ಹೆಗಲಿಗೆ ಇವ ಕೈ ಹಾಕುವುದು, ಇವ ಒಂದು ಕೈಯನ್ನು ಸುತ್ತಿ ಬಳಸಿ ಅವನ ಸೊಂಟ ಹಿಡ್ಕೊಳ್ಳುವುದು. ಆಹಾ, ಏನು ಚಂದ! ಅದು ಹೀಗೆ ಕೆಲವು ಕಡೆ ಕೆಲವು ವ್ಯಕ್ತಿಗಳು ಆ ಊರಿನಲ್ಲಿ ಅವರಿಗೆ ಗೌರವವೇ ಇಲ್ಲ, ಅವರನ್ನು ಮೂಸಿ ನೋಡುವ ಗತಿ ಇಲ್ಲ. ಪರ ಊರಿನಿಂದ ಗಣ್ಯರು ಬರುವಾಗ ಇವರು ಒಟ್ಟಿಗೆ ಸೇರಿಸಿಕೊಳ್ಳುವುದು. ಯಾಕೆ? ಅವರ ಒಟ್ಟಿಗೆ ಒಂದು ದೊಡ್ಡ ಹಾರ ಕೊಡುವಾಗ ಇವನಿಗೊಂದು ಪುಷ್ಪಗುಚ್ಛ ಆದರೂ ಸಿಗ್ತದಲ್ಲ. ಇವನನ್ನು ಇಲ್ಲಿ ಮೂಸುವ ಗತಿ ಇಲ್ಲ ನಮ್ಮ ಆಸ್ಥಾನದಲ್ಲಿ. ಹಾಗೆ ಇವತ್ತು ಅವ ಬರ್ತಾನೆ ಅಂತ ಹೇಳಿಕೊಂಡು ಅವನ ಜೊತೆ ಸೇರಿಕೊಂಡು ಇವ ನಮ್ಮ ಆಸ್ಥಾನದಲ್ಲಿ ಪ್ರದರ್ಶನಕ್ಕೆ ಮಾಡಲಿ. ಆದೀತು, ಆಸ್ಥಾನ ನನ್ನದ್ದಲ್ವೋ. ಇವರು ಬಂದಾಗ ಇವರಿಗೆ ಹೇಗೆ ಉಪಚಾರ ಸಿಗಬೇಕು ಅದನ್ನು ಉಪಚಾರ ಎಲ್ಲರೂ ಕೊಟ್ಟಿದ್ದಾರೆ, ಅದನ್ನು ಗಮನಿಸ್ತಾ ಇದ್ದೇನೆ. ಬರುವ ರೀತಿಯಲ್ಲಿ ಬರ್ತಿದ್ರೆ ನನ್ನದ್ದಾದಂತಹ ಒಂದು ಪ್ರತಿಕ್ರಿಯೆ ಅದು ಧನಾತ್ಮಕವಾಗಿರ್ತಿತ್ತು. ನನಗೆ ಮೂದಲಿಸುವ ಹಾಗೆ ಇವರ ಪ್ರವೃತ್ತಿ ಉಂಟು ಅಂತಾದರೆ ಮತ್ತೆ ಇವರ ಕುರಿತಾಗಿ ನಾನು ಯಾಕೆ ಆದರದಿಂದ ವರ್ತಿಸಬೇಕು? ಆಸ್ಥಾನ ನನ್ನದ್ದು ಹೌದು, ಇಲ್ಲಿರುವಂತಹ ಸಭಿಕರು ನನ್ನವರು. ಈ ಜನರು ಹೇಗೆ ಅಂತ ಹೇಳಿಕೊಂಡು ತೀರ್ಮಾನ ಕೊಡಲಿಕ್ಕೆ ಇವರಲ್ಲ. ಎಲ್ಲಿಂದಲೂ ಬಂದವರು ನನ್ನ ಸಭೆಗೆ ಬಂದು ನನ್ನ ಕುರಿತಾಗಿ ಉಪೇಕ್ಷೆ ತೋರಿಸ್ತಾರೆ ಅಂತ ಆದರೆ ಇವರ ಕುರಿತಾಗಿ ಅತೀವ ಉಪೇಕ್ಷೆ ನನ್ನದ್ದು. ಮೌನವಾಗಿರ್ತೇನೆ, ನೋಡೋಣ. ವಿದುರ ಪ್ರಭು, ಹೌದು, ಮಾತಾಡಿಸ್ತಾನೆ ಎನ್ನುವ ನಿರೀಕ್ಷೆಯಲ್ಲಿದ್ದದ್ದು ನಾವು.
ಮಾತಾಡಿಸುವ ಯಾವ ಲಕ್ಷಣವೂ ಕಾಣಲಿಲ್ಲ. ಅಷ್ಟಕ್ಕೆ ಅವನಷ್ಟಕ್ಕೆ ಅವ ಮಾತಾಡಿದ್ದ ಹೌದು. ಕೆಲವೊಮ್ಮೆ ಏನೇನೋ ಹೇಳಿದ, ನಮ್ಮ ಕಿವಿಗೆ ಕೇಳುವ ಹಾಗೆ ಹೇಳಿದ್ದ ಹೌದು. ಸತ್ಯಕ್ಕೂ ಅವ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಮಾತಾಡಿಸ್ತಾನೆ ಎನ್ನುವ ಉದ್ದೇಶದಲ್ಲಿ ಅವ ಇದ್ರೆ ಮಾತನಾಡಿಸೆ ಅಂತಲೇ ಕುಳಿತಿದ್ದಾನೆ. ಹೌದು. ಹೇಳುವಾಗ ಕುಲಹೀನನಳು ಮಾತಾಡಿ ಬಹ ಗೋವಳನ ಟಿವಿಯ ಏನೇನೆಲ್ಲ ಹೇಳಿದವ. ಅದು ಹೌದು. ಕೆಲವೊಮ್ಮೆ ಹಾಗೆ ವಿದುರ. ಕೆಲವೊಂದು ವಿಶಿಷ್ಟ ವಸ್ತುಗಳು ಒಂದು ಊರಿನಲ್ಲಿ ಇರ್ತದೆ. ಊರಿನಲ್ಲಿ ಇದ್ದವರಿಗೆ ಅದರ ಬೆಲೆಯೇ ಗೊತ್ತಿರುವುದಿಲ್ಲ. ಬೇರೆ ಊರಿಂದ ಒಬ್ಬ ಬಂದು ಅದನ್ನು ಹುಡುಕಿಸ್ತಾನೆ, ಇಂಥದ್ರಲ್ಲಿ ಇಂಥೊಂದು ಶಕ್ತಿ ಉಂಟು ಅಂತ. ಅಂದ್ರೆ ಆ ವಸ್ತುವಿನ ದೋಷ ಅಲ್ಲ, ಅಲ್ಲಿದ್ದವರ ದೋಷ. ಅವರಿಗೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅದು ಅಂತ. ಅದೇನೂ ಅಲ್ಲ ಅಂತ ತಿಳಿದಿರ್ತಾರೆ ಅವರು. ಕಸ್ತೂರಿ ಮೃಗ ಅಂತ ಒಂದು ಮೃಗ ಉಂಟು, ಗೊತ್ತುಂಟ? ಹೌದು. ಅದರ ದೇಹದಲ್ಲಿಯೇ ಒಂದು ಪರಿಮಳ ಸೂಚಿಸಬಹುದಾದ ಒಂದು ವಸ್ತು ಉಂಟು. ಅದಕ್ಕದು ಎಲ್ಲುಂಟು ಅಂತಲ್ಲಿ ಗೊತ್ತಿಲ್ಲ. ಅದು ಊರು ತುಂಬ ಹುಡುಕ್ತದೆ ಎಲ್ಲಿ ಉಂಟು ಅಂತ ನೋಡುವುದಕ್ಕೆ. ಹೆಚ್ಚಿನವರೆಲ್ಲ ಸೋಲುವುದು ಎಲ್ಲಿ ಗೊತ್ತುಂಟೋ, ಎಲ್ಲಿ ಒಳ್ಳೆಯದುಂಟು ಅಂತ ಹೊರಗೆಲ್ಲ ಹುಡುಕ್ತಾ ಹೋಗ್ತಾರೆ. ನಮ್ಮೊಳಗಿರಬಹುದಾದ ಒಳ್ಳೆಯದನ್ನೇ ಮರೆತು ಬಿಡ್ತಾರೆ. ಅದೇ ಸ್ಥಿತಿ ಆದದ್ದು ಕೌರವನಿಗೆ. ಅವನನ್ನು ಅವ ಹುಡುಕಿಕೊಳ್ಳಿಲ್ಲ, ಅವನೂರಿನಲ್ಲಿ ಅವ ಹುಡುಕಿಕೊಳ್ಳಿಲ್ಲ, ಊರಲ್ಲಿಲ್ಲದನ್ನು ಹುಡುಕುವುದಕ್ಕೆ ತೊಡಗಿದ. ಆದ್ರೆ ಏನು, ಮದಗರ್ವದಿಂದ ಕುಳಿತಿದ್ದಾನೆ. ಹೌದಾ? ಇವ ಕುಳಿತಿದ್ದನ್ನು ನೋಡುವಾಗ ಬರೀ ಮದ ಅಲ್ಲ, ಮತ್ತೆ ಇದು ಘನ ಮದ. ಕಲಬದೋ ಮದದಿಂದ ಗುಳೆದಿಗ ಬಣಗುರಾಯನ ಗರ್ವ ಇಳಿದುವೆ. ಎಳುದಲೊತ್ತಿದ ಸಿರಿ ಚರಣದ ಗುಟಿರವನಿಯವಳು ಒತ್ತಿದ ಸಿರಿ ಚರಣದ ಅಂಗುಲಿಯೊಳವನಿಯವಳು. ಘನಮದದಿಂದ ಉನ್ಮತ್ತನಾಗಿ ಕುಳಿತಿರುವ ಇವ ಬಣಗುರಾಯ. ನಿಜವಾಗಿ ಇವ ರಾಯ ಅಲ್ಲ, ಆಗುವುದಕ್ಕೆ ಧೃತರಾಷ್ಟ್ರ ಭೂಪತಿಯೇ ಇಲ್ಲಿಗೆ ಅರಸ. ಹೌದು. ಆದರೂ ತನ್ನನ್ನು ತಾನು ಅನಭಿಷಿಕ್ತನಾಗಿಯೇ ದೊರೆ ಅಂತ ಕರೆಸಲ್ಪಟ್ಟು ಇಲ್ಲಿರುವ ಇವರನ್ನೆಲ್ಲ ಸೇರಿಸಿ ಇವ ಆಡಳಿತ ಮಾಡುತ್ತಾ ಇದ್ದಾನೆ. ಉಳಿದವರಿಗೆಲ್ಲ ಮಾತಾಡಬೇಕು ಅಂತ ಉಂಟು ನನ್ನಲ್ಲಿ, ಆದ್ರೆ ಇವ ಅವರ ಮೇಲೆ ಮುನೀತಾನಲ್ಲ, ಆ ಭಯದಲ್ಲಿ ಅವರೆಲ್ಲ ಸುಮ್ಮನೆ ಕುಳಿತಿದ್ದಾರೆ. ಅವರ ಕಣ್ಣು ನೋಡುವಾಗ ಗೊತ್ತಾಗ್ತದೆ ನನ್ನ ಕುರಿತಾದ ಗೌರವ ಅವರಿಗುಂಟು ಅಂತ. ಆದ್ರೆ ಬಂದದ್ದು ನಮ್ಮ ಕೆಲಸ ಆಗುವುದಕ್ಕಲ್ವಾ? ನಮ್ಮ ಕೆಲಸ ಆಗಬೇಕು ಅಂತಾದ್ರೆ ನಾವು ಮಾತಾಡಿಸಿದ್ರು ತಪ್ಪಿಲ್ಲ. ಆದ್ರೆ ಒಂದು ಏನು, ಬಹಳ ಎತ್ತರದಲ್ಲಿ ಕುಳಿತಿದ್ದಾನೆ ಆತ. ಮಾತಾಡುವುದಕ್ಕೊಂದು ಸಮಾನ ಸ್ತರ ಬೇಕು. ಯಾಕಂದ್ರೆ ಸಮಾನ ಸ್ತರದಲ್ಲಿದ್ರೆ ನಮ್ಮ ಮಾತು ಸರಿ ಕೇಳ್ತದೆ. ಇಲ್ಲ ಒಬ್ಬ ಮೇಲೆ ನೋಡಿ ಮಾತಾಡೋದು, ಇನ್ನೊಬ್ಬ ಕೆಳಗೆ ನೋಡಿ ಮಾತಾಡೋದು, ಆ ಮಾತು ಮೇಲೆ ಕೆಳಗೆ ಆಗುತ್ತದೆ. ಒಂದು ಸಮಾನ ಸ್ತರ ಬೇಕು ಅಂತಾದ್ರೆ ಒಂದು ನಾವು ಆ ಎತ್ತರಕ್ಕೆ ಹೋಗಬೇಕು. ಬೇರೆ ಊರಿನಲ್ಲಿ ಹೋಗಿ ನಾವು ಎತ್ತರಕ್ಕೆ ಹೋಗೋದು ಸರಿಯಲ್ಲ. ಅವರನ್ನು ನಮ್ಮ ಹತ್ತಿರಕ್ಕೆ ಕರ್ಕೊಳ್ಬೇಕು. ಇದು ಸುಲಭ. ಹಾಗಾದ್ರೆ ಆಗಲೇ ನಿನಗೊಂದು ಮಾತಾ ಹೇಳಿದ್ದೆ ನಾನು, ನೋಡಿವನೊಡನೆ ನಾ ಮಾತಾಡುವ ಪರಿಗಳನ್ನು ಅಂತ, ಹೇಗೆ ಮಾತಾಡ್ತೇನೆ ಎನ್ನುವುದನ್ನು ತೋರಿಸ್ತೇನೆ ಅಂತ. ಈಗ ನೋಡು, ಮೇಲೆ ಕುಳಿತಿದ್ದಾನಲ್ವಾ, ನನ್ನ ಹೆಬ್ಬೆರಳಿನಿಂದ ಈ ಭೂಮಿಯನ್ನಿದು ಮೆಟ್ಟಿದ್ದೇನೆ. ನೋಡಿದ್ಯಾ? ಹೌದು. ಕಾಲನ್ನು ನೆಲಕ್ಕೆ ಒತ್ತಿದ್ದೇ ತಡ ಪೀಠ ಸಹಿತ ಬಿದ್ದ. ಬೇಕಿತ್ತ? ಅಲ್ಲ, ನನಗೆ ಆಶ್ಚರ್ಯ ಆಗುದು, ಏನು ಬೀಳುವಾಗ್ಲೂ ಪೀಠ ಒಂದು ಬಿಡ್ಲಿಲ್ಲ ಅಲ್ಲ ಇವ ಪುಣ್ಯಾತ್ಮ. ಅದನ್ನು ಭದ್ರಪಡಿಸುವುದಕ್ಕೆ ಬೇಕಾಗಿ ಇಷ್ಟಲ್ವ ಪ್ರಯತ್ನ. ಗಟ್ಟಿ ಹಿಡ್ಕೊಂಡಿದ್ದಾನೆ. ಪೀಠ ಭದ್ರ ನೀವು. ನಾನು ಎಷ್ಟು ಕೇಳಿದೆ, ಯಾಕೆ ಬಿದ್ದೆ? ಇವ್ ನಮ್ಮಲ್ಲಿ ಮಾತಾಡುವುದಕ್ಕೆ ಬೇಕು ಅಂತಿದ್ರೆ ಅಲ್ಲಿಗೆ ನಾನೇ ಬರ್ತಿದ್ದೆ, ಅಷ್ಟು ಗಡಿಬಿಡಿಯಲ್ಲಿ ಇಲ್ಲಿ ಬಂದು ಬೀಳಬೇಕಿತ್ತು ಅಂತ. ಇವ ಎಲ್ಲ ಕೇಳಿಯೂ ತಲೆ ತಗ್ಗಿಸಿದ್ದಾನೆ, ಒಂದು ರೀತಿಯದ್ದಾಗಿ ಮುಖ ಮುಚ್ಚಿದ್ದಾನೆ. ಆ ಬಳಿಕ ಇರಬಹುದಾದಂತ ಭೀಷ್ಮ ದ್ರೋಣರೆಲ್ಲರೂ ಬಂದು ನನಗೆ ಕುಳಿತುಕೊಳ್ಳುವುದಕ್ಕೊಂದು ಆಸನವು ಎಲ್ಲವೂ ಕೊಟ್ಟಿದ್ದಾರೆ ಅಂತ ಆಗುವಾಗ ಈಗ ಕೆಲಸ ಆಗಬೇಕಾದದ್ದು ನಮಗೆ ಮಾತಾಡಬೇಕಾದ. ಈಗ ನಮಗೂ ಒಂದು ಸ್ಥಾನಮಾನ ಸಿಕ್ಕಿದೆ, ನಮಗೂ ಒಂದು ಅವಕಾಶ ಸಿಕ್ಕಿದೆ. ಇನ್ನು ಅವನಿಗೆ ಮೂದಲಿಸುವುದರಲ್ಲಿ ಅರ್ಥವೇ ಇಲ್ಲ. ಹಾಗಾಗಿ ಎಷ್ಟಿದ್ದರೂ ಈಗ ಅವನೇ ಅಲ್ವಾ ಅರಸ, ಅವನನ್ನೇ ಕರೆದು ಮಾತಾಡ್ತೇನೆ. ಓ ಅರಸ,
ರತಿಯರ ತರದಿ ಮಂಡೆಯ ತಗ್ಗಿಸದೆ ಕಂಟೆರೆದು ನೋಡೈ ಅರಸ ಓ ಅರಸ ಸುಯೋಧನ. ಆ ಅರಸ ಅಂತ ಹೇಳಿದ್ರೆ ಅವ ಆಳುವವ ಅಂತ, ಅವ ರಸಿಕ ಅಂತ ಇಲ್ಲ ಅಲ್ಲ, ಅವನಿಗೆ ರಸಿಕತೆಯೇ ಇಲ್ಲ ಅಂತ ಆಗುವುದಕ್ಕಿಲ್ಲ ಅಲ್ಲ. ಯಾವ ರಸವೂ ಇಲ್ಲದೆ ನಿರ್ಭಾವುಕನಾಗಿ ತಲೆಯನ್ನು ತಗ್ಗಿಸಿ ಅರಸ ಮುನಿದಿಹೆ ಏಕೆ? ಒಂದು ನೋಡುವಾಗ ಸಣ್ಣ ಸಿಟ್ಟು ಬಂದ ಹಾಗೆ ಕಾಣ್ತದೆ. ಅಥವಾ ಸಿಟ್ಟು ಬರಲಿಕ್ಕೆ ಕಾರಣ ಆದರೂ ಏನು ಅದು ನನಗೆ ಸ್ಪಷ್ಟ ಆಗಲಿಲ್ಲ. ನಾನು ಬರಬೇಕು ಅಂತ ಹೇಳಿ ಕಳಿಸಿದ್ದು ನೀನೇ, ಹೊರಟ ಬರಲಿ ಕೃಷ್ಣ, ಮಾತಾಡುವುದಕ್ಕೆ ಅವಕಾಶ ಉಂಟು ಅಂತ. ನಾನು ಗಡಿಬಿಡಿಯಲ್ಲಿ ಬಂದಾಗ ನಾ ಭಾವಿಸಿದ್ದು ನೀ ಬಂದು ಮಾತಾಡಿ ಮುಗಿಸ್ತಿ, ಬಹಳಷ್ಟು ಕಾರ್ಯಭಾರ ಉಳ್ಳವ ನೀನು, ನಮ್ಮಲ್ಲೆಲ್ಲ ಮಾತಾಡುವುದಕ್ಕೆ ಇರುವುದೇ ಕೆಲವು ಸಮಯ, ನಿನಗೆ ಇರುವ ಸಮಯದಲ್ಲೇ ಬೇಗ ಮಾಡಿ ಮುಗಿಸ್ತಿ ಅಂತ ನಾನು ಕಂಡ್ರೆ ನನಗೆ ಮಾತಾಡುವುದಕ್ಕೆ ನೀ ತೊಡಗಿಸ್ತಾ ಇಲ್ಲ. ಬೇರೆ ಯಾವುದೋ ಕೆಲಸದಲ್ಲಿ ವ್ಯಸ್ತನಾಗಿದ್ದೀಯೋ ಅಂತ ತಿಳಿದರೆ ಮಾಡುವುದಕ್ಕೆ ಯಾವ ಕೆಲಸವೂ ಇಲ್ಲ ನಿನಗೆ. ಯಾವ ಕೆಲಸವೂ ಇಲ್ಲದೆ ಮಂಡೆ ತಗ್ಗಿಸಿ, ಅಲ್ಲ ಈಗ ನನಗೆ ಹೀಗೆ ಮಂಡೆ ತಗ್ಗಿಸುವಂಥ ತಪ್ಪನ್ನಾದರೂ ಏನು ಮಾಡಿದ್ದೀನಿ ಪುಣ್ಯಾತ್ಮ? ಕೆಲವರಿಗೆಲ್ಲ ಆಗ್ತದೆ, ಒಂದು ಕೆಲಸ ಮಾಡಿರ್ತಾರೆ, ಒಂದು ತಪ್ಪು ಮಾಡಿರ್ತಾರೆ, ಇನ್ನೊಬ್ಬರ ಮುಖ ನೋಡುವಾಗ ಅವರ ಮುಖಕ್ಕೆ ಮುಖ ಕೊಟ್ಟು ನೋಡುವುದಕ್ಕೆ ಅವರಿಗೆ ಆಗುವುದಿಲ್ಲ. ಅಯ್ಯೋ ನಾವು ಆ ದಿವಸ ಆ ತಪ್ಪು ಮಾಡಿದ್ದೇವಲ್ಲ, ಇವತ್ತು ಹೇಗೆ ಅವರಿಗೆ ಮುಖ ತೋರಿಸುವುದಂತ. ಈಗ ನಿನಗೆ ಮುಖ ತೋರಿಸಲಿಕ್ಕೆ ಕಷ್ಟ ಆದದ್ದೇನು? ಕೆಲವರಿಗೆಲ್ಲ ಉಂಟಂತೆ ಲೋಕನ್ಯಾಯ ನಾ ಹೇಳುವುದು. ತಿನ್ನುವ ಅನ್ನಕ್ಕೆ ವಿಷ ಹಾಕಿದವರಿಗೆ ಬೇರೆಯವರಿಗೆ ಮುಖ ತೋರಿಸಲಿಕ್ಕೆ ಮನಸ್ಸು ಬರುವುದಿಲ್ಲ. ನೀನಂಥದ್ದೇನು ಮಾಡಿದ ಹಾಗೆ ಕಾಣುವುದಿಲ್ಲ ನನಗೆ. ಯಾರಾದರೂ ಉಳಿದ ಮನೆಗೆ ಬೆಂಕಿ ಹಾಕಿದವರಿಗೆ ಹಾಗೆ ಅನ್ನಿಸ್ಬೋದು, ಮುಖ ಎತ್ತು ತೋರಿಸುವುದಕ್ಕಾಗೋದಿಲ್ಲ ಅಂತ. ನೀನು ಎಂತೆಂಥವರಿಗೆಲ್ಲ ಮನೆ ಮಾಡಿ ಕೊಟ್ಟವ, ನಿನ್ನ ಪಕ್ಕದಲ್ಲಿರುವವರಿಗೆಲ್ಲ ಕೆಲವರೆಲ್ಲ ಮನೆ ಬಿಟ್ಟವರು ಇಲ್ಲೇ ಇರುವುದಂತ ಇದೇ ಮನೆಯಲ್ಲಿ. ನೀ ಯಾಕೆ ಮಂಡೆ ತಗ್ಗಿಸ್ತೀಯೋ ನನಗೆ ಅರ್ಥ ಆಗುವುದಿಲ್ಲ. ಬೇರೆಯವರ ಹೆಂಡತಿಯ ಸೆರಗಿಗೆ ಕೈ ಹಾಕಿದವ ತಲೆಗೆ ತಗ್ಗಿಸ್ಬೇಕು. ನೀನು ಇಲ್ಲಿರುವ ಎಷ್ಟು 16ರಿಂದ 65 ವರ್ಷದವರಿಗೆಲ್ಲ ಹೊಸ ಸೀರೆ ಕೊಟ್ಟದ್ದಲ್ವ ಇವತ್ತು? ನೀ ಯಾಕೆ ಮಂಡೆ ತಗ್ಗಿಸುವುದು ಪುಣ್ಯಾತ್ಮ? ಅಲ್ಲ, ಕೆಲವರ ರಾಜ್ಯವನ್ನು ಕಬಳಿಸಿದವರಿಗೆ ಹಾಗಾಗ್ತದೆ, ಮುಖ ಎತ್ತಿ ತೋರಿಸುವುದು ಹೇಗೆ ಅಂತ. ನಿನ್ನದಿದು ಕುರುಬುವರನ ಸಮಯದಲ್ಲಿ ಬಂದ ಏಕಛತ್ರಾಧಿಪತ್ಯದ ಇದಕ್ಕೆ ನೀನು ಮಂಡೆ ತಗ್ಗಿಸುವುದು ಯಾಕೆ? ಸತಿಯರ ತೆರದಿ. ಈಗ ಕೆಲವೊಮ್ಮೆ ಆಗುತ್ತದೆ, ಬೇರೆ ಗಂಡಸರ ಎದುರಿನಲ್ಲಿ ಕೆಲವು ಹೆಂಗಸರು ಮುಖ ತೋರಿಸುವುದಿಲ್ಲ. ಹಾಗೆ ನೋಡಿದರೆ ನೀನು ಗಂಡುಗಲಿ ಕೌರವೇಶ್ವರ ಏನೆಲ್ಲ ನೆಗಳತೆಯನ್ನು ಪಡೆದವ, ನೀ ಮಂಡೆ ತಗ್ಗಿಸಿ ಕುಳಿತಿದ್ದಿ ಪುಣ್ಯಾತ್ಮ. ಈಗ ನಾನು ಕೇಳಬೇಕಾದ್ದು ಕರುಣವಿಲ್ಲವೇ ನಿನಗೆ ಅಂತ. ಅಂದರೆ ಎಂಥದ್ದೇ ಇರಲಿ, ನನ್ನ ಕುರಿತಾದ ಗೌರವ ಉಂಟು, ನನ್ನ ಕುರಿತಾದ ಪ್ರೀತಿ ಉಂಟು ಅನ್ನೋದನ್ನು ನಾ ಬರುವುದಕ್ಕೆ ಬೇಕಾದ ವ್ಯವಸ್ಥೆ ನೋಡಿದಾಗಲೇ ಸ್ಪಷ್ಟ ಆದದ್ದು. ಬರುವಾಗ ಸ್ವಾಗತಕ್ಕೆ ಜನ ಎಂತೆಂಥವರು ಅದೆಲ್ಲ ಇದ್ದ ನೀನು ನನ್ನಲ್ಲಿ ಮಾತಾಡುವುದಕ್ಕೆ ತೊಡಗುತ್ತಿ ಅಂತ ನಾನು ನೋಡಿದರೆ, ಈಗ ಮಂಡೆ ತಗ್ಗಿಸಿ ಕುಳಿತು ಮಾತಾಡದೆ ನೀ ಹೀಗಿರ್ತಿ ಅಂತಾದರೆ ನನ್ನ ಮೇಲೆ ಕರುಣೆ ತೋರಬೇಕು. ಸುಮ್ಮನೆ ತಲೆ ತಗ್ಗಿಸಿ ಕುಳಿತರೆ ಆಗಬೇಕಾದ ಕೆಲಸವೂ ಆಗುವುದಿಲ್ಲ. ಇದು ರಾಜಕಾರಣದಲ್ಲಿದ್ದವರೆಲ್ಲ ತಲೆ ತಗ್ಗಿಸಲೇಬಾರದು ಕೌರವ. ರಾಜಕಾರಣದಲ್ಲಿ ತಲೆ ತಗ್ಗಿಸಿದ್ರು ಇನ್ನು ಮತ್ತೆ ಅವರಿಗೆ ತಲೆ ಎತ್ತುವುದಕ್ಕೆ ಅವಕಾಶ ಇಲ್ಲ ಅಂತ. ಸೋತರು ತಲೆ ಎತ್ತಿಯೇ ಮಾತಾಡಬೇಕು. ನಮಗೆ ನೈತಿಕ ಗೆಲುವಾಗಿದೆ, ನಾವು ಸೋತದಲ್ಲ ಅಂತಲೇ ಹೇಳಬೇಕು ರಾಜಕಾರಣದಲ್ಲಿ, ಇಲ್ಲದಿದ್ದರೆ ಸೋಲೇ ಬರುವುದು ನಮಗೆ. ಅಂತಹ ನೀನು ಮಂಡೆ ತಗ್ಗಿಸಿ, ಅಲ್ಲ ನನ್ನ ಮೇಲೆ ಕರುಣೆ ಇಲ್ಲ ಅಂತ ಪಾಪ ಆದರೂ ಏನಯ್ಯ ನೀ ಮಾಡಿದ್ದೆ? ಕೃಷ್ಣ ಎಲ್ಲ ಬಿಟ್ಟವ ಊರಿಗೆ ದೊಡ್ಡವ ಅಂತ ಒಂದು ಮಾತುಂಟು. ಇದು ಕೃಷ್ಣ ಸುಯೋಧನ ತಲೆ ತಗ್ಗಿಸಿ ಅವಕುಂಠನವನ್ನು ಮಾಡುತ್ತಾ ಇರುವಂತಹ ನನ್ನ ಕುರಿತಾಗಿ ನನ್ನ ಸಭೆಯಲ್ಲಿ ವಿವಿಧಾಯಾಮಗಳಿಂದ ತರ್ಕಿಸುವುದಕ್ಕೆ ತೊಡಗಿದೆ. ನಾನು ಯಾಕೆ ತಲೆ ತಗ್ಗಿಸಿದೆ, ನಾನು ಯಾಕೆ ಸೆರಗನ್ನು ಹೊತ್ತು ಕೂತೆ, ವಿಷ ಹಾಕಿದೀಯ ಇನ್ನೊಬ್ಬರಿಗೆ ಅಂತ ಹಾಕಿದವರು ತಲೆ ತಗ್ಗಿಸ್ಬೇಕು. ಪಶ್ಚಾತ್ತಾಪ ಉಂಟು ನನಗೆ ವಿಷ ಹಾಕಿದ್ದಕ್ಕೆ. ಹಾಕಿದ್ದು ಕಡಿಮೆ ಆಯ್ತು ಅಂತ.
ಪಶ್ಚಾತ್ತಾಪ ಉಂಟು ಅಂತ ಹೇಳಿದ್ದಕ್ಕೆ ಅವರು ಸಾಯಲಿಲ್ಲ ಅಲ್ಲ. ಹಾ 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 ಮತ್ತೆ ಎಂಥದ್ದು? ಹಾ ಸೀರೆ ಎಳೆಯುವುದು. ಹಾ ಜನ್ಮದಲ್ಲಿ ನಿನ್ನ ಒಂದು ದಾಖಲೆ ಮುರಿಯಲಿಕ್ಕೆ ಸಾಧ್ಯ ಉಂಟಾ ಸೀರೆ ಎಳೆಯುವುದರಲ್ಲಿ? ನೀನು ನನಗೆ ಹೇಳುವುದು ಅದನ್ನು. ನಮ್ಮ ರಾಜಕಾರಣದಲ್ಲಿ ಯಾವುದೋ ಒಂದು ಉದ್ದೇಶದಿಂದ ನಾವು ಹಾಗೆ ಮಾಡಿದ್ದುಂಟು. ಆ ಒಂದು ಪ್ರಕರಣ ಬಿಟ್ಟರೆ ನಾವು ಎಲ್ಲಿಯೂ ಯಾವತ್ತೂ ತಪ್ಪಿ ನಡೆದವರಿಲ್ಲ. ಅದಕ್ಕೆ ಹಿನ್ನೆಲೆ ಬೇರೆ ಉಂಟು. ಆಮೇಲೆ ಆಡ್ತಿ ಬೆಂಕಿ ಕೊಟ್ಟಿದೀಯೋ ಮನೆಗೆ? ಕೊಟ್ಟವರಿಗೆ ಹೇಳಿದ್ದು, ನೀ ಯಾಕೆ ಸಿಟ್ಟು ಮಾಡ್ತಿ ಪುಣ್ಯಾತ್ಮ? ನಿನಗೆ ಬೆಂಕಿ ಕೊಟ್ಟರೆ ಯಾರನ್ನಾದ್ರೂ ನೀನು ಬೆಂಕಿ ಕೊಟ್ಟವರಲ್ಲಿ ನೀನು ಸತ್ತಿದ್ಯೋ? ಪರ್ವತದಿಂದ ಹಾರಿದವಲ್ವ ನೀನು? ನನ್ನನ್ನು ಸಾಯುವ ಹಾಗೆ ಕೊಡುವ ಬೆಂಕಿ ಉಂಟವರು. ರಾಜಕೀಯ ಕ್ಷೇತ್ರದಲ್ಲಿ ಶತ್ರುದಮನಕ್ಕೆ ಇದಮಿತ್ತಂ ಎನ್ನುವ ಹಾಗೆ ಏಕಮೇವ ಅದ್ವಿತೀಯ ಸಿದ್ಧಾಂತ ಈ ಪ್ರಪಂಚದಲ್ಲಿ ಪ್ರತಿಪಾದನೆ ಆದದ್ದುಂಟು ಅಂತ ಕೇಳಿದ್ರೆ ಇಲ್ಲ. ಆ ನೆಲೆಯಿಂದ ನಾ ಮಾಡಿದ್ದು ಸರಿ ಅಂತ ಹೇಳುವ ವಿಶ್ವಾಸ ನನಗುಂಟು. ಆದ್ರಿಂದ ನಾನು ಯಾವ ನೆಲೆಯಿಂದಲೂ ಇಲ್ಲಿ ತಲೆ ತಗ್ಗಿಸುವಂತಹ ಸ್ಥಿತಿ ನನಗಿಲ್ಲ. ಅದೇ ನೀ ತಗ್ಗಿಸಿದ್ದು ಯಾಕೆ ಅಂತ ಹೇಳಿದ್ರೆ, ನಿನ್ನ ಮಾಡಿದ ತಪ್ಪು ಅಂತ ಹೇಳಲಿಲ್ಲ ನಾನು. ತಗ್ಗಿಸುವುದಕ್ಕೆ ಕಾರಣ ಆದದ್ದೇನು? ಏನು? ನಿನ್ನಂಥವನ ಮುಖಾವಲೋಕನ ನನಗೆ ನಿಷಿದ್ಧ. ಬರ್ಲಿಕ್ಕೆ ಹೇಳಿದ್ದು ನೀನೇ ಪುಣ್ಯಾತ್ಮ. ಹೀಗೆ ಮುಖಾವಲೋಕನ ಯಾರಯ್ಯ ಹೇಳಿದ್ದು ನಿನ್ನನ್ನು ಬರ್ಲಿಕ್ಕೆ? ನಾನು ಬರ್ತಾನೆ ಅಂತ ಅವ ಹೇಳಿದ್ದಕ್ಕೆ ನಿನ್ನನ್ನು ಬರ್ಲಿಕ್ಕೆ ನೀನು ಜನ ಕಳಿಸಿದ್ದಕ್ಕೆ ಹೇಳಿದ್ದು. ನಾನು ಬರ್ಲಿಕ್ಕೆ ಹೇಳಿದ್ದೇನೆ. ಬಂದವನಿಗೆ ತೆರಳಿ ಕೃಷ್ಣ. ಅದು ಹೌದು, ಅದು ನಂತರದ ಪ್ರಕರಣ. ಮತ್ತೆ ಬಂದ ಮೇಲೆ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ನೈತಃ. ನನಗೆ ಬರುವುದೇ ಬೇಡ, ನನ್ನ ತೀರ್ಮಾನ ಆಯ್ತು ಇಲ್ಲಿಗೆ, ಯುದ್ಧ ಅಂತ ಹೇಳಿ ನಾ ಕಳಿಸಿದ್ದಲ್ವಾ? ಸರಿ. ಆಮೇಲೆ ಅವ ಕಳಿಸಿದ್ದಕ್ಕೆ ಆಮೇಲೆ ಬರಬಹುದು ಅಂತ ನೀ ಕೇಳಿದ್ದಕ್ಕೆ ನಾ ಬರ್ಲಿಕ್ಕೆ ಹೇಳಿದ್ದು. ಹೌದು, ಆಗಲೇ ಹೇಳಬೇಕಿತ್ತು ಮುಖಾವಲೋಕನ ನೋಡ್ಲಿಕ್ಕಿಲ್ಲ ಅಂತ. ಮತ್ತೆ ಬಾ ಅಂತ ಹೇಳಿದ್ದಕ್ಕೆ ಬಂದಿದ್ದು ಅಂತ. ಹೌದಪ್ಪ, ಬರುವ ಹಾಗೆ ಬಂದದ್ದಿದ್ರೆ, ಬರುವ ಹಾಗೆ ಇದ್ದದ್ದಿದ್ರೆ, ವ್ಯಕ್ತಿತ್ವವನ್ನು ಉಳಿಸಿಕೊಂಡದ್ದಿದ್ರೆ ಅಂಥವರನ್ನು ನೋಡುವುದಕ್ಕೆ ಆಕ್ಷೇಪ ಇಲ್ಲ. ಬರುವ ಹಾಗೆ ಬಂದಿದ್ದೇನಲ್ವೋ? ಬರುವ ಹಾಗೆ ನೀ ಬಂದಿದ್ದಿ ಅಂತ ನೀನು ಆಡುವುದು. ನಾ ಬರುವುದೇ ಹೀಗೆ ಅಂತ. ಅದೇ ನೀವು ಬರುವುದೇ ಹಾಗೆ. ಗೋಪಾಲಕರಿಗೆ ಹಟ್ಟಿಗೆ ಹೋಗುವುದಕ್ಕೆ ಹೇಗೆ ಏನು? ಆದ್ರೆ ಇದು ರಾಜಸ್ಥಾನ ಅಲ್ವಾ? ಹಟ್ಟಿಗೆ ಬಂದ ಹಾಗೆ ನೀ ಬಂದದ್ದೇ ನನ್ನ ಆಕ್ಷೇಪಕ್ಕೆ ಕಾರಣ ಆದದ್ದು. ಹಾಗಿರುವಾಗ ನಾನು ಅದನ್ನೇ ಆಡಿದ್ದು. ಬರುವ ಕಾಲದಲ್ಲಿಯೂ ನಿಮ್ಮ ವರ್ತನೆಯನ್ನು ನೋಡಿದ್ದು ಅದನ್ನೇ. ಒಂದು ರಾಜಸ್ಥಾನವನ್ನು ಪ್ರವೇಶ ಮಾಡುವಾಗ ಅಭಿಷೇಚನಗೊಂಡಂತಹ ಒಬ್ಬ ರಾಜ ನಾನು, ಪ್ರಶ್ನಾತೀತನಾದಂತಹ ಪ್ರಭು ನಮ್ಮಪ್ಪ ಈ ರಾಜ್ಯದ ಮಟ್ಟಿಗೆ. ಇಲ್ಲಿ ಜೀವಂತ ಶಿಕ್ಷೆ ರಕ್ಷೆಯ ನಿಯಾಮಕರಣಿಸಿದ ಪ್ರತ್ಯಕ್ಷ ದೇವಸದೃಶನಾದಂತಹ ಒಬ್ಬ ಅರಸನ ಮುಂದೆ ಹೇಗೆ ವ್ಯವಹರಿಸಬೇಕು ಎನ್ನುವಂತಹ ಕನಿಷ್ಠ ಜ್ಞಾನವು ನಿನಗಿಲ್ಲದೆ ಹೋಯಿತು. ನೀನು ಬರ್ತಿ ಎನ್ನುವುದನ್ನು ಕೇಳಿದಾಗ ನಿನ್ನ ಬರೋಣಕ್ಕಾಗಿ ನಾವು ವ್ಯವಸ್ಥೆಯನ್ನು ಮಾಡಿ ಕಷ್ಟ ಬರ್ತಾನೆ ಒಬ್ಬ ಸಂದೇಶ ವಾಹಕನಾಗಿಯೋ ಅಥವಾ ಒಬ್ಬ ರಾಯಭಾರಿಯಾಗಿಯೋ ಅಥವಾ ದೌತ್ಯವನ್ನು ವಹಿಸಿಯೋ ಹೇಗೆ ಬಾ ಬಂದವನಿಗೆ ಹೇಗೆ ಆತಿಥ್ಯವನ್ನು ಕೊಡಬೇಕು ಎನ್ನುವುದನ್ನು ಒಂದು ರಾಜಶಾಸನಕ್ಕೆ ಅನುಸಾರವಾಗಿ ನಾವು ಮಾಡಿದ್ದು ಹೌದು ಅಂತಾದ್ರೆ ಅದಕ್ಕೆ ಬೆಲೆ ಕೊಡುವಂತಹ ಒಂದು ಪ್ರವೃತ್ತಿ ಒಬ್ಬ ಅರಸನ ನೆಲೆಯಿಂದ ನಿನಗುಂಟು ಅಂತ ನೋಡಿದ್ರೆ ಅದಿಲ್ಲ ಅಂತ ಹೇಳುವುದನ್ನು ನೀವು ವ್ಯಕ್ತಪಡಿಸಿದೆ. ನೀನು ನಿನ್ನೆ ನಮ್ಮ ಮನೆಗೆ ಇಲ್ಲಿಗೆಲ್ಲ ಬಂದು ಹೋಗಿದ್ದಿ ಎನ್ನುವುದು ನಮಗೆ ಗೊತ್ತಿದೆ. ಹೌದು. ಈಗ ಆಕ್ಷೇಪ ಆದದ್ದು ಇಲ್ಲಿಗೆ ಬರುವಾಗ ಬಂದದ್ದೇ ಆಕ್ಷೇಪವೋ? ಬಂದದ್ದು ಆಕ್ಷೇಪ ಅಲ್ಲ, ಬಂದ ರೀತಿ ಆಕ್ಷೇಪ ಅಂತ ಆಡಿದ್ದು. ಹೇಗೆ? ಬರುವ ಕಾಲದಲ್ಲಿ ಎಲ್ಲರ ಮನೆಗೂ ಹೋದೆ. ಎಲ್ಲರ ಆಲಯ ನಿನ್ನ ಆಲಯವೋ ಪೊಕ್ಕು? ಎಲ್ಲರ ಆಲಯವನ್ನು ಹೊಕ್ಕು ಇಲ್ಲಿಗೆ ಬಂದವನಿಗೆ ಇಲ್ಲಿ ನಮ್ಮ ಒಂದು ಬೀಗತನ ಉಂಟು, ಆ ಸಂಬಂಧ ಉಂಟು ಅಂತ ಆದರೆ ನನಗೆ ತಿಳಿಯದೇ ಇದ್ದ ಹಾಗೆ ಮೊನ್ನೆಯ ನಮ್ಮ ಒಂದು ವಿವಾಹ ಪ್ರಕರಣ ನಮ್ಮೊಳಗೆ ಆದದ್ದು. ಯಾಕಂದ್ರೆ ಅತ್ಯಂತ ಹತ್ತಿರದ ಸಂಬಂಧಿ ನೀನು. ಹೌದೌದು, ನಿಮ್ಮ ಮನೆ ಹೆಣ್ಣನ್ನೇ ನಾವು ಕೊಂಡೋದದ್ದಲ್ವಾ? ಕೊಂಡೋದದ್ದೇ. ಹೌದೌದು, ಅದೇ ಹೇಳಿದ್ದು. ಕೊಂಡೋಗುವಲ್ಲಿ ನಿಮ್ಮಲ್ಲಿ ಉಂಟು. ಅದು ಮದುವೆ ಅಂತ ಹೇಳುವಾಗ ಸಣ್ಣ ಪುಟ್ಟ ಗಲಾಟೆ ಇದ್ದದ್ದೇ. ಅದು ನಿನ್ನ ಜನ್ಮದಲ್ಲಿ ಎಲ್ಲ ನಿನ್ನ ಹಿನ್ನೆಲೆ ನೋಡಿದರೆ ಯಾವ ಮದುವೆ ನೀನು ಸರಿಯಾಗಿದ್ದೆ? ಎಲ್ಲ ಕೊಂಡೋದದ್ದೇ. ಇದ್ದದ್ದನ್ನು ಗಲಾಟೆ ಮಾಡಿ ಒಂದು ಸಂಬಂಧಿಗರಲ್ಲಿಯೂ ನಿನಗೆ ಸರಿ ಇಲ್ಲ. ಅದು ಈಗ ನಿನ್ನ ಕುಟುಂಬದ ಜಾತಕ ನೋಡಿದರೆ ಯಾರಲ್ಲಿ ಕೇಳಿದ್ರು ನಿನಗೆ ಒಬ್ಬರಲ್ಲಿಯೂ ಸರಿ ಇರ್ಲಿಕ್ಕಿಲ್ಲ. ಆಗ್ಲಿ, ಈಗ ನಮ್ಮ ಕುಟುಂಬ ಸರಿ ಮಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿಕೊಂಡು ಈಗ ದೌತ್ಯ ವಹಿಸಿಕೊಳ್ಳುವುದಕ್ಕೆ ಬಂದಿದ್ದಿ ಅಂತ ಹೇಳುವಂತಹ ವರ್ತಮಾನ ನಾ ಕೇಳಿದ್ದೇನೆ. ಈಗ ಪ್ರಶ್ನೆ ಇರುವುದು, ಬಂದವ ನೀನು ಎಲ್ಲರ ಮನೆಗೆ ಹೊಕ್ಕಿದ್ದಿ ಅಂತ ನಾ ಕೇಳಿದ್ದೇನೆ. ಹೌದು, ಆದೀತು. ಕನಿಷ್ಠ ಪಕ್ಷ ನಮ್ಮ ಆತಿಥ್ಯವನ್ನು ಸ್ವೀಕರಿಸುವಂತಹ ಮನಸ್ಸು ಬೀಗನಾಗಿ ನಿನಗೆ ಇದ್ದೀತು ಅಂತ ನಾವು ಭಾವಿಸಿದ್ರೆ ಏನು ಮಾಡಿದೆ? ನಮ್ಮ ಮನೆ ಆರೋಗ್ಯನಾಗುವುದಿಲ್ಲವಲ್ಲ ನಿನಗೆ?
ಎಲ್ಲರ ಮನೆಯಲ್ಲಿಯೂ ಕೃಷ್ಣನಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಕೃಷ್ಣ ಬರ್ತಾನೆ ಎನ್ನುವ ಹಾಗೆ ಕತ್ತನ್ನು ಉದ್ದ ಮಾಡಿ ಎಲ್ಲರೂ ನಿರೀಕ್ಷೆಯಲ್ಲಿದ್ದರೆ ಹಾ ನೀನು ಮಾಡಿದಂತಹ ಕೆಲಸ ನಮ್ಮೆಲ್ಲರನ್ನು ಕಾಯುವ ಹಾಗೆ ಮಾಡಿದ್ದಿ. ಹ್ಮ್ ಯಾರು ಕೂಡ ಅನ್ನವನ್ನು ಕಾಯಿಸುವ ಕೆಲಸ ಮಾಡಬಾರದು. ತಟ್ಟೆಗೆ ಹಾಕಿ ಕಾಯಿಸಬಾರ್ದಂತೆ. ತಟ್ಟೆಗೆ ಹಾಕಿ ಕಾಯಿಸಬಾರದು. ಮತ್ತೆ ತಟ್ಟೆಗೆ ಬರುವಾಗ್ಲೂ ಹಾಗೆ ಕಾಯದೆ ಅನ್ನ ಆದೀತು ಅದು. ಮತ್ತೆ ಅದೇ ಹಾಗಿದ್ದು. ಕಾಯದೆ ಅನ್ನ ಆಗುವುದಿಲ್ಲ. ಅನ್ನ ಬೆಂದ ಮೇಲೆ ಅದನ್ನು ಕಾಯಿಸಬಾರದು. ಆ ನಿರೀಕ್ಷೆಯಲ್ಲಿ ನಾವಿದ್ರೆ ನಿನಗೆ ಬೇಕಾಗಿ ಒಂದೊಂದು ಮನೆಯಲ್ಲಿ ಒಂದೊಂದು ಬಗೆಯ ವ್ಯವಸ್ಥೆ. ಯಾರ್ಯಾರು ಯಾವ್ಯಾವ್ದು ಮಾಡಿದಾರಂತ ಅವರಿಗೆ ಗೊತ್ತಿಲ್ಲ ಪಾಪ. ಮಾಡಿದ್ದೆಂತದ್ದು ಆದದ್ದು ಒಂದೇ ಕಡೆ, ಅಲ್ಲಿಂದ ತಂದದ್ದು ಅದಲ್ಲ, ಅದೆಲ್ಲ ಮನೆಗೆ ಹೋದದ್ದು. ಅದೀಗ ಹಸ್ತಿನಾವತಿಯಲ್ಲಿ ಅದೇ ಕ್ರಮವೋ ಎಲ್ಲಿಯೋ ಮಾಡಿ ಯಾವತ್ತು ಆಗುವುದು ಹಾಗಲ್ಲ, ಯಾವತ್ತು ಮಾಡಿದ ಹಾಗಲ್ಲ, ಇವತ್ತು ಹಾಗೆ. ಯಾಕೆ? ನಿನ್ನನ್ನೇ ಯಾವತ್ತೂ ಪೂಜಿಸುವಂತಹ ಆಳೆತ್ತರದ ವಾಸುದೇವ ಮೂರ್ತಿ ನನ್ನ ಹೃತ್ಕಮಲದಲ್ಲಿ ಸದಾ ನೆಲೆಯಾಗುವವ ಎನ್ನುವ ಭಾವದಿಂದ ನಿನ್ನನ್ನು ಪೂಜಿಸ್ತಾ ಇರುವವರು ಆಚಾರ್ಯ ಭೀಷ್ಮರು. ಎಲ್ಲಿಯಾದರೂ ಅವರ ಮನೆಗೆ ಹೋಗ್ತಿ ಅಂತ ಹೇಳಿಕೊಂಡು ಅಲ್ಲಿಯೂ ನಾನು ವ್ಯವಸ್ಥೆ ಮಾಡಿದ್ದೆ. ಹಾಗಿದ್ರೆ ಅಲ್ಲಿ ನೀನು ಹೋಗ್ತಿ ಅಂತ ನಾವು ಭಾವಿಸಿದ್ರೆ ಅಲ್ಲಿಯೂ ಹೋದೆ, ಅಲ್ಲಿಯೂ ಊಟ ಮಾಡಲಿಲ್ಲ. ಅಲ್ಲಿ ಹೋಗಿದ್ದೇನೆ, ಊಟ ಮಾಡಲಿಲ್ಲ. ಹಾಗಿದ್ರೆ ಒಂದು ವಿಧಾನದಲ್ಲಿ ನಮ್ಮ ಕುರಿತಾಗಿರುವ ಭಾವ ನಮ್ಮದು ಬಿಡು, ನಮ್ಮಲ್ಲಿ ನಿನ್ನ ಕುರಿತಾಗಿ ಒಬ್ಬ ಜೀವದೇವರು ಎನ್ನುವ ಸಂಬಂಧದಿಂದ ನಿನ್ನನ್ನು ವಾಸುದೇವ ಅಂತ ತಿಳ್ಕೊಂಡ ಅವರ ಬಗ್ಗೆಯೂ ನಿನ್ನಲ್ಲಿ ಗೌರವ ಇಲ್ಲ ಅಂತ ಆದ್ರೆ, ಆಚಾರ್ಯ ದ್ರೋಣರು ಒಬ್ಬ ಶುದ್ಧ ಬ್ರಾಹ್ಮಣ. ಹೌದು, ಬ್ರಾಹ್ಮಣರೇ ಶುದ್ಧ ಅಲ್ಲಿ. ಹೌದು, ಒಬ್ಬ ಶುದ್ಧ ಬ್ರಾಹ್ಮಣ ನಮ್ಮಲ್ಲಿ ಇದ್ದಾರೆ ಅಂತ ಆದ್ರೆ ಅವರು ಅವರ ಮನೆಯಲ್ಲಿ ಹೋಗಿ ನಿನಗೇನಾದ್ರೂ ಊಟ ಮಾಡುವ ಆಶೆ ಇದ್ರೆ ಅಥವಾ ಅಂತಹದ್ದೊಂದು ಮನಸ್ಸಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ಲಿ ಅಂತ ಅಲ್ಲಿಯೂ ವ್ಯವಸ್ಥೆ ಮಾಡಿದ್ದೆ. ಅಲ್ಲಿಗೂ ಹೋಗಿದ್ದೆ ನಾನು. ಅಲ್ಲ, ನಿನಗೆ ಎಲ್ಲಿ ಆದ್ರೂ ಸ್ವಲ್ಪ ಹುಳಿ ಕಡಿಮೆ ಖಾರ ಹೆಚ್ಚು ಬೇಕು ಅಂತ ಇದ್ರೆ ನಮ್ಮಲ್ಲಿ ಸ್ವಲ್ಪ ಖಾರ ಹೆಚ್ಚು ತಿನ್ನುವ ಇನ್ನೊಬ್ಬ ಬ್ರಾಹ್ಮಣರಿದ್ದಾರೆ, ಅಶ್ವತ್ಥಾಮರು. ಆ ಮನೆಯಲ್ಲಿಯೂ ನಿನಗೆ ವ್ಯವಸ್ಥೆ ಆಗಿತ್ತು, ಅಲ್ಲಿಗೂ ಹೋಗ್ಲಿಲ್ಲ. ಅಲ್ಲ, ನಿನ್ನ ಹಾಗೆ ಒಂದು ಸ್ವಲ್ಪ ಈಗ ಸಮಾಜದಲ್ಲಿ ನಿಮ್ಮ ಯಾದವರಿಗೆ ಸ್ಥಾನ ಬಂತು ಅಂತಾದ್ರು ಉಳಿದವರೆಲ್ಲ ವರ್ತಮಾನದಲ್ಲಿ ಹೇಳಿಕೊಳ್ಳುವ ಹಾಗೆ ತುರುಗಾಹಿಗಳು. ಹೌದು, ಅದೇ ಸ್ಥಿತಿಯಲ್ಲಿ ಒಬ್ಬ ಶೋಷಿತ ವರ್ಗದಿಂದ ಬಂದವ ನಮ್ಮಲ್ಲಿದ್ದವ ಕಾರಣ ಎಲ್ಲಿಯಾದ್ರೂ ಅವನಲ್ಲಿ ನಿನಗೆ ಒಂದು ಸಮ್ಮಿಳಿತ ಆಗ್ತದೆ ಅಂತ ಹೇಳಿಕೊಂಡು ಅವನ ಮನೆಯಲ್ಲಿಯೂ ವ್ಯವಸ್ಥೆ ಮಾಡಿದ್ದೆ. ಅದು ಬಿಡು, ನಿನಗೆ ಬೇಕಾಗಿ ನಮ್ಮ ಇಡೀ ಹಸ್ತಿನಾವತಿಯಲ್ಲಿ ಒಂದೇ ಒಂದು ವಾತಾನುಕೂಲಿತ ಮನೆ ಇರುವುದು ನನ್ನ ತಮ್ಮ ದುಶ್ಯಾಸನಿಗೆ ಮಾತ್ರ. ಅವನನ್ನು ಒಕ್ಕಲೆಬ್ಬಿಸಿದ್ದೇನೆ, ಪುಣ್ಯಾತ್ಮ ನೀನು ಬರ್ತಿ ಅಂತ ಹೇಳಿ. ನಿಮ್ಮ ಊರಿನಲ್ಲಿ ನಿನ್ನ ಮನೆಗಿಂತ ತಮ್ಮನ ಮನೆಯ ದೊಡ್ಡದ್ದು ಅಂತೆ. ಅವನಿಗಿದ್ದಷ್ಟು ವ್ಯವಸ್ಥೆ ಯಾರಿಗೂ ಇಲ್ಲ. ಅಂದ್ರೆ ನಿನಗಿಂತ ಹೆಚ್ಚು ಪ್ರಚಾರದಲ್ಲಿ ತಮ್ಮನೇ ಇರೋದು ಅಂತ. ಪ್ರಚಾರದ ಪ್ರಶ್ನೆ ಅಲ್ಲ, ಅದು ನಮ್ಮ ಪ್ರೀತಿ. ಆ ನೆಲೆಯಿಂದ ಅವನ ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಅಲ್ಲಿಗೂ ಹೋಗ್ಲಿಲ್ಲ. ಅಲ್ಲಪ್ಪ, ನಾ ಬರುವುದಕ್ಕೆ ಬೇಕಾಗಿ ಅವನನ್ನು ಕುಳಿತವನನ್ನು ಎಬ್ಬಿಸಿ ನೀನು ಅಲ್ಲ, ಈಗ ನಾನು ಬರ್ತಿ ಅಂತ ಅವನನ್ನೆಲ್ಲ ಎಬ್ಬಿಸಬೇಕಿತ್ತು. ಹೌದು ಪುಣ್ಯಾತ್ಮ, ಅಷ್ಟು ದೂರದಿಂದ ನೀ ಬರುವುದಲ್ವ, ನಮ್ಮ ಸಂಸ್ಕಾರ ಪುಣ್ಯಾತ್ಮ ಅದು. ನಿಮ್ಮಲ್ಲಿ ಹಾಗುಂಟೋ ಇಲ್ವೋ ಗೊತ್ತಿಲ್ಲ, ನಮ್ಮಲ್ಲಿ ಅದು ಕ್ರಮ ಹಾಗೆ. ನಮ್ಮಲ್ಲಿ ಯಾರನ್ನು ಎಬ್ಬಿಸಿಗೊಳಿಸುವುದಿಲ್ಲ. ಎಬ್ಬಿಸಿ ಅಂತಲ್ಲ, ಇದ್ದ ಮನೆಯಲ್ಲಿ ನಾಳೆ ಅವನಿಗೆ ಅದು ನಿನಗೆ ಕೊಡುವುದಿಲ್ಲ. ಒಂದು ದಿವಸದ ಆತಿಥ್ಯಕ್ಕೆ ಮನೆಗೆ ಬಂದವರಿಗೆ ಕೊಡುವಂತಹ ಕ್ರಮ ಅದು, ಶಿಷ್ಟಾಚಾರ ಅದು. ಹಾಗಂತ ಎಲ್ಲಿಯೂ ನೀನು ಹೋಗ್ಲಿಲ್ಲ, ಎಲ್ಲಿಯೂ ಹೋಗಲಿಲ್ಲ. ಹಾಗಾದ್ರೆ ಎಲ್ಲಿಯೂ ಹೋಗಲಿಲ್ವೋ? ನೀ ಹೋಗಿದ್ದಿ, ಊಟ ಮಾಡಿದ್ದಿ ಎಲ್ಲಿ? ಇವನ ಮನೆಗೆ ಹೋಗಿ ನೀವು ಊಟ ಮಾಡಿದ್ದಿ ಎನ್ನುವ ವರ್ತಮಾನ ನಮಗೆ ಬಂದಿದೆ. ಆ ಕಡೆಗೆ ಊಟ ಮಾಡಿದ್ದೇನೆ ಅಂತಲೂ ಇಲ್ಲ, ಮಾಡಲಿಲ್ಲ ಅಂತಲೂ ಇಲ್ಲ ಅಂತ ಆಗಬೇಕು ಅಂತ ಅವ ಎಲ್ಲಿ ಆವತ್ತಿನ ದಿವಸದ್ದ ಅಲ್ಲ ಮುನ್ನೆದ್ದು ಒಟ್ಟು ಒಂದು ಏನು ಹಾಲು ಕೊಟ್ಟಿದ್ದಾನೆ ಅಂತ ನಾ ಕೇಳಿದ್ದೇನೆ. ಅದು ಆ ದಿವಸದ್ದಾದ್ರೆ ಹಾಲು, ಮೊನ್ನೆದ್ದಾದ್ರೆ ಮಜ್ಜಿಗೆ. ಮಜ್ಜಿಗೆ ಹಾಕಿದ್ರೆ ಅಲ್ವಾ ಆಗುದು? ಮಜ್ಜಿಗೆ ಹಾಕಿದ್ರೆ ಅಲ್ವಾ? ಇಟ್ಟು ಹಾಳೇ ಅದು. ಇಲ್ಲ, ಹಾಲು ಒಂದು ದಿವಸಕ್ಕೆ, ಎರಡನೇ ದಿವಸಕ್ಕೆ ಹಾಳು. ಅದು ಹಾಳಾಗಿದ್ದನ್ನೇ ಕುಡಿದದ್ದು ಅಂತ ನನಗೆ ಸ್ಪಷ್ಟ ಆಗಿದೆ. ನೀನು ವಾಂತಿ ಮಾಡಿದ್ದಿ. ಒಳ್ಳೆ ಹಾಲಾದ್ರೆ ನಿನ್ನ ಹೊಟ್ಟೆ ಒಳಗೆ ಉಳಿತಿತ್ತು ಪುಣ್ಯಾತ್ಮ. ಅದರಲ್ಲಿ ಒಟ್ಟು ಹುಳಿ ಮಜ್ಜಿಗೆಯು ಸೇರಿತ್ತು ಅಂತ ಹೇಳುವುದು ಮತ್ತೆ ಗೊತ್ತಾದ್ದು. ಇದು ಹಸ್ತಿನಾವತಿಯ ಸತ್ಯದ ಮಣ್ಣಿದು. ಕುಡ್ದದ್ದು ನಿನ್ನ ಒಳಗೆ ಉಳಿದಿದ್ಯಾ?
ಹೇಳುವವರು ಹೇಳ್ತಾರೆ, ಹಾಲಿನ ಹೊಳೆ ಹರಿದದ್ದು, ಅದನ್ನು ಇಟ್ಟು ತಂಬಿಗೆಯಲ್ಲಿ ಇಟ್ಟವರಿಗೆ ಗೊತ್ತಾಯ್ತು, ಮರು ದಿವಸಕ್ಕೆ ಅದು ಉಳಿದಿರ್ಲಿಕ್ಕಿಲ್ಲ ಅದು. ಹಾಗಾದರೆ ಅದು ಹಾಳಾದ ಹಾಲನ್ನೇ ಅವ ಕೊಟ್ಟದ್ದು ಅಂತ ಹೇಳುವುದು ಸ್ಪಷ್ಟ ಆಯಿತು. ಹಾಗಾದರೆ ಸೊಗಸಿನಿಂದಲೇ ನೀನಲ್ಲಿಗೆ ಹೋಗಿ ಹಸಿವನ್ನು ನೀಗಿದೆ. ಹಾಗಾಗಿ ಇದು ನಮ್ಮ ಸಿಟ್ಟಿಗೆ ಕಾರಣವಾದದ್ದು. ಏನೇ ಇರಲಿ, ನಮ್ಮಲ್ಲಿ ಈಗ ರಾಜಕಾರಣದಲ್ಲಿ ಏನೋ ವ್ಯತ್ಯಾಸ 1000 ಇರಬಹುದು. ನಮ್ಮ ಯಾವ ಯಾವ ನಿಲುವುಗಳುಂಟು ಅದನ್ನೆಲ್ಲ ಬದ್ಧವಾಗಿ ದ್ವೇಷಿಸುವವ ವರ್ತಮಾನದಲ್ಲಿ ಚಲಾವಣೆಗೆ ಇಲ್ಲದೆ ಇದ್ದಂತಹ ನಾಣ್ಯ ಅಂತ ನಾವು ಅವರನ್ನು ಸ್ವೀಕರಿಸಿ ಆಗಿದೆ. ಅಂಥವನ ಮನೆಯಲ್ಲಿ ಹೋಗಿ ನಮ್ಮ ಮುಖಕ್ಕೆ ಮಂಗಳಾರತಿ ಮಾಡಬೇಕು ಎನ್ನುವ ಉದ್ದೇಶದಿಂದಲೇ ನೀನಲ್ಲಿ ಹೋಗಿ ಕುಡಿದಿದ್ದಿ ಅಂತ ಆದರೆ ಇದನ್ನು ನಾನು ಆಕ್ಷೇಪಿಸುವುದು. ಎಲ್ಲಿಯೂ ನೀನು ಸ್ವೀಕರಿಸದೇ ಇರ್ತಿದ್ರೆ ಆಕ್ಷೇಪ ಇರಲಿಲ್ಲ. ಹಾಗಂತ ನೀ ಕುಡಿದಿದ್ದಿ, ಅಲ್ಲಿ ತಿಂದಿದ್ದಿ. ಇದು ಏನಾಯ್ತು ಗೊತ್ತಾ? ನೀನು ಕುಡಿದ ಅಥವಾ ತಿಂದ ಈ ಪ್ರಕರಣ ಇದು ನಿಮ್ಮನ್ನು ಪರಸ್ಪರ ಸಮಾನವಾಗಿಸಿತು. ನಿನಗೆ ಅಲ್ಲಿಯೇ ಸಮ್ಮಿಳಿತ ಲೇಸು ಅಂತಾಗುವುದು ಯಾಕೆ ಗೊತ್ತಾ? ಇವ ಜಾತಿಯಲ್ಲಿ ಯಾರು ಅಂತ ಗೊತ್ತಾ? ಇವ ಕುಲಹೀನನಾದಂತಹ ಇವನ ಮನೆಗೆ ಹೋಗಿ ನೀನಲ್ಲಿ ಹೋಗಿ ಗೋವಳನಾಗಿ ಹಾಲನ್ನು ಕುಡಿದೆ. ಪರಿಣಾಮ ಏನು ಅಂತ ಕೇಳಿದರೆ ನಮಗೆ ಇತ್ಯರ್ಥ ಮಾಡುವುದಕ್ಕೆ ಸುಲಭ ಆಯಿತು. ಕುಲವಿಹೀನನ ಮನೆಯಲ್ಲಿ ಗೋವಳನಾದಂತಹ ನಿನಗೆ ಸಮ್ಮಿಳಿತ ಆಗದೆ ಇನ್ನೆಲ್ಲಿ ಆಗುವುದು? ಹಂದಿಗೆ ಯಾವತ್ತಿದ್ರೂ ಒಳ್ಳೆಯ ಜಾಗ ಯಾವುದು ಅಂತ ಕೇಳಿದರೆ ಕೆಸರಿರುವಲ್ಲಿಯೇ ಓಡುವುದು ಹಂದಿ. ಅದು ಯಾವ ಕಾರಣಕ್ಕೂ ಒಳ್ಳೆಯ ಜಾಗಕ್ಕೆ ಬರ್ಲಿಕ್ಕಿಲ್ಲ. ನಿಮ್ಮಿಬ್ಬರ ಸಮ್ಮಿಳಿತ ಲೇಸಾಯಿತು. ಹೇಗಾಯ್ತು ಅಂತ ಕೇಳಿದರೆ ಕೊಳೆತ ತೆಂಗಿನ ಹಾಯಿಗೆ ಹಾಳಾಗಿ ಹೋದಂತಹ ಕುಂಬಳಕಾಯಿ, ಇದೆರಡನ್ನು ಸೇರಿದ್ರೆ ಹೇಗಾದೀತು? ನಿಮ್ಮ ಸಮ್ಮಿಳಿತ ಹಾಗಾಯಿತು. ಆದದ್ದರಿಂದ ನನ್ನನ್ನು ಯಾಕೆ ಮುಖ ಕೆಳಗೆ ಹಾಕಿದ್ದಿ ಅಂತ ಕೇಳ್ತಿ? ನಿನ್ನಂಥವನ ಮುಖಾವಲೋಕನ ನನಗೆ ನಿಷಿದ್ಧವಾದದ್ದರಿಂದ ನಮ್ಮ ಮನೆಗೆ ಬಂದು ಊಟ ಮಾಡುವಷ್ಟು ನಿನಗೆ ದೊಡ್ಡಸ್ತಿಕೆ ಉಂಟು ಅಂತಾದ್ರೆ, ಅವನ ಮನೆ ಆದೀತು ಅಂತಾದ್ರೆ ನಿನ್ನ ರಾಜಕಾರಣಕ್ಕೆ ಬೆಂಕಿ ಬಿತ್ತು ಅಂತ ಸುಮ್ಮನೆ ಕೂತದ್ದು. ಆದರೆ ಈ ಕಾಲಕ್ಕಾಗುವಾಗ ನೀನು ಮಾಡಿದಂತಹ ಈ ಕೃತ್ಯಗಳು, ನೀನು ಆಡಿದಂತಹ ಮಾತುಗಳು, ಇವುಗಳಿಂದಲಾಗಿ ನಿನ್ನನ್ನು ಎಲ್ಲವೋ ಎನ್ನುವ ಹಾಗೆ ಸಂಬೋಧನೆ ಮಾಡಬೇಕು ಎನ್ನುವ ಹಾಗೆ ಇಂದಿನಿಂದ ನಾ ತೀರ್ಮಾನವನ್ನು ಗೈದಿದ್ದೇನೆ. ಆದರೆ ಮುಂದೆ ಏನು ಎನ್ನುವುದನ್ನು ಅರಿಯದೆ ಈ ದಿನ ಈ ಮಾತನ್ನಾಡ್ತಿ ಅಂತಾದ್ರೆ ಈತನ್ ಯಾರು ಅಂತ ನೀ ಭಾವಿಸಿಕೊಂಡೆ. ಭೂತ ಭವ್ಯ ಭವನ್ನಾತನಿದ್ದಾನೆ. ಅಂತಹ ಎಲ್ಲವನ್ನರಿತಂತಹ ಇವನನ್ನು ಸಾಮಾನ್ಯ ಗೋವಳ ಎನ್ನುವ ಹಾಗೆ ನೀನು ಆಡುವುದಕ್ಕೆ ತೊಡಗಿದ್ದೀಯ. ಗೋಪಾಲ ಎನ್ನುವ ಹಾಗೆ ನೀ ಸಾಮಾನ್ಯವನ್ನ ಅರ್ಥವನ್ನು ಕಲ್ಪಿಸಬಹುದು. ಗೋ ಎನ್ನುವಂತಹ ಶಬ್ದಕ್ಕೆ ಅನೇಕ ರೀತಿಯಾಗಿ ನಾವು ಅರ್ಥವನ್ನು ಕಲ್ಪಿಸುವುದಕ್ಕಾಗುತ್ತದೆ. ಭೂಮಿ ಎನ್ನುವ ಹಾಗೆ ಒಂದು ಅರ್ಥವನ್ನು ಕೊಡ್ತದೆ. ಅದನ್ನು ಪಾಲಿಸುವವನಿದ್ದಾನೆ ಶ್ರೀಕೃಷ್ಣ ಎನ್ನುವುದನ್ನು ನೀ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನೀನೇ ಈ ಭೂಮಿಗೆ ಅಧಿಪತಿ ಎನ್ನುವ ಹಾಗೆ ಭಾವಿಸುವುದಾದ್ರೆ ಗೋಪಾಲನಾದಂತಹ ಇವನ ಮುಂದೆ ನಿನ್ನ ಅಧಿಕಾರತ್ವ ಎನ್ನುವುದು ಏನುಂಟು? ಏನು ಹಂದಿಂತಾಡುವುದೋ? ಸಾಮಾನ್ಯ ಹಂದಿಂತ ಭಾವಿಸಬೇಡ. ಇದು ಭೂವರಾಹ ಎನ್ನುವುದನ್ನು ಆಲೋಚನೆ ಮಾಡು. ಇನ್ನು ನನ್ನನ್ನು ಜರೆದೆ, ದೇವನನ್ನು ಜರೆದೆ, ಎನ್ನ ಕುಲವನ್ನು ಪರೀಕ್ಷೆ ಮಾಡ್ತೀಯ. ಅಂತಹ ನೈತಿಕ ಅರ್ಹತೆಯನ್ನು ನೀನೇನು ಉಳಿಸಿಕೊಂಡಿದ್ದಿ ಎನ್ನುವ ಹಾಗೆ ನಿನಗೆ ಮೊದಲು ಪ್ರಶ್ನೆ ಮಾಡಿಕೋ. ನೀನು ಎನ್ನ ಕುಲವನ್ನು ಬಗೆದು ಅದನ್ನು ಪ್ರಸಾರ ಪಡಿಸುವುದಕ್ಕೆ ನೀನಾಗಬೇಕಾಗಿಲ್ಲ, ಅಥವಾ ಇಲ್ಲಿರುವವರಿಗೆ ಯಾರು ಎನ್ನ ಕುಲದ ವಿಚಾರವಾಗಿ ಗೊತ್ತಿಲ್ಲ ಎಂಬ ಕಾರಣಕ್ಕಾಗಿ ನೀನದನ್ನು ಬಾರಿ ಬಾರಿಗೆ ಆಡಿ ತೋರಿಸಬೇಕಾಗಿಲ್ಲ.
ಅಥವಾ ನಾ ಕುಲದಲ್ಲಿ ಕೆಳಗಿರಬಹುದು ಎನ್ನುವ ಕಾರಣಕ್ಕಾಗಿ ಒತ್ತಿ ಒತ್ತಿ ಮತ್ತು ಚುಚ್ಚು ಚುಚ್ಚಿ ಆಡಬೇಕಾಡುವಂತಹ ಪರಿಸ್ಥಿತಿ ನಿನಗೆ ಎದುರಾಗಬೇಕಾಗಿಲ್ಲ. ಆದರೆ ಒಂದರ್ಥ ಮಾಡಿಕೊ, ಎನ್ನ ಕುಲವನ್ನು ಕೇಳುವಂತಹ ಮೊದಲಾಗಿ ನಿನ್ನ ತಾಯಿಯಲ್ಲಿ ಹೋಗಿ ಕೇಳು, ಅವಳ ಗಂಡ ಯಾರು ಮುಂಚಿತವಾಗಿ ಎನ್ನುವ ಹಾಗೆ. ಏನೋ ಅಜ್ಜ ಪುತ್ರ ನೀನು ಯೋಚಿಸು. ಯಾಕೆ ಆಡ್ತಾ ಇದ್ದೇನೆ, ನಿನಗೆ ಹುಟ್ಟೇ ಇಲ್ಲ ಎನ್ನುವುದರ ಅರ್ಥ. ಕಾರಣ ಅಂದು ಆಕೆಗೆ ಬಂದಂತಹ ಒಂದು ಕಷ್ಟವನ್ನು ನೀಗಿಸುವುದಕ್ಕೆ ಬೇಕಾಗಿ ಆಡಿಗೆ ಮದುವೆ ಮಾಡಿ ಕೊಡಬೇಕಾಗಿದೆ. ಆ ಬಳಿಕ ನೀ ಹುಟ್ಟಲಿಲ್ಲ ಎನ್ನುವ ಹಾಗಾಡಿದೆ. ಯಾಕೆ? ನೀ ಗರ್ಭದಿಂದ ಇಳಿದು ಬಂದದ್ದಲ್ಲ, ಇನ್ನೊಬ್ಬರಿಗೆ ಮಕ್ಕಳಾಯಿತಲ್ಲ, ತನ್ನ ಹತ್ತಿರುವವರಿಗೆ ಮಕ್ಕಳಾಯಿತಲ್ಲ ಎನ್ನುವ ಕಾರಣಕ್ಕಾಗಿ ಆ ಗರ್ಭವನ್ನು ಕಿವುಚಿಕೊಂಡಂತಹ ಸಂದರ್ಭದಲ್ಲಿ ಉದುರಿಕೊಂಡವರು ನೀವು. ಆ ಬಳಿಕ ವೇದವ್ಯಾಸರೇ ಬರಬೇಕಾಗಿ ಬಂತು. ನೀವು ಹಾಗಾದ್ರೆ ನಿಮ್ಮನ್ನು ಬೆಳೆಸಬೇಕು ಅಂತಾದ್ರೆ ಕುಂಭದಲ್ಲಿ ಇಡಬೇಕಾದಂತಹ ಪರಿಸ್ಥಿತಿ ನಿಮಗೆ ಬಂತು. ಸಾಮಾನ್ಯರ ಹಾಗೆ ಹುಟ್ಟಿದ್ದಲ್ಲ. ನೀ ಎನ್ನ ಕುಲವನ್ನು ಪ್ರಶ್ನಿಸ್ತಿ ಅಂತಾದ್ರೆ ಇನ್ನು ಈ ಕಾಲದಲ್ಲಿ ಅರೆ ಕ್ಷಣ ಉಳಿಯುವುದಕ್ಕೆ ನಾನಿಲ್ಲ. ಏನು ಮಾಡ್ತೇನೆ ಬಲ್ಲಯ್ಯ? ಯಾಕೆ ಬಲ್ಲೆಯ? ಹುಡುಗ ಬುದ್ಧಿಯವರು ನೀವು ಎನ್ನುವಂತಹ ಕಾರಣಕ್ಕಾಗಿ. ಯಾವತ್ತಿದ್ದರೂ ಹುಡುಗ ಬುದ್ಧಿಯವರು ಎಡವಿ ಬೀಳುವುದು ಸಹಜ. ಆದರೆ ಹಿರಿಯರಾದಂತಹ ನಾವು ಅದನ್ನೆಲ್ಲವನ್ನು ಕಂಡು ಒಂದು ಬಾರಿ ಮಾತನ್ನಾಡಬಹುದು, ತಿದ್ದಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಬಹುದು. ಅದರಲ್ಲಿಯೂ ತಿದ್ದುವುದಿಲ್ಲ ಅಂತಾಗುವಾಗ ಮತ್ತೆ ಅವರಿಗೆ ಅನುಭವವೇ ಆಗಲಿ ಎನ್ನುವಂತಹ ಕಾರಣಕ್ಕಾಗಿ ಸುಮ್ಮನೆ ಕುಳಿತುಕೊಳ್ಳುವವರು. ಆದರೆ ನಿಮಗದು ಅರ್ಥವಾಗುವಂತಹ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಎಷ್ಟು ಆಡಿದರು ಇಲ್ಲ, ಇದನ್ನೇ ಮಾಡ್ತೇನೆ, ಇದನ್ನೇ ಸಾಧಿಸ್ತೇನೆ, ಇಂಥದ್ದನ್ನೇ ಮೀರಿ ನಿಲ್ತೇನೆ ಎನ್ನುವ ಹಾಗೆ ಹೊರಟ್ರೆ ಬಂದವ ಸಾಮಾನ್ಯ ಅಂತ ಭಾವಿಸಿಕೊಳ್ಳಬೇಡ. ಕದನದಿ ತಲೆ ಕಾಯುವೆನೆನ್ನುತ್ತಲಿ. ಯಾಕೆ ಬಲ್ಲೆಯ? ಹಿಂದೆ ನಾ ಇಟ್ಟಂತಹ ಒಂದು ಆ ಶಪಥವೇ ಆಗಿರಬಹುದು. ನಿನಗೆ ಕದನ ಎನ್ನುವುದು ಸಿದ್ಧವಾಗುತ್ತದೆ ಎನ್ನುವುದು ರೂಢಿಯಾಗುಂಟು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ. ಆದರೂ ಬರಬಹುದು ಎನ್ನುವಂತಹ ದೂರಾಲೋಚನೆಯಿಂದ ವಿದುರ ದೂರನಾಗಿಯೇ ಉಳಿದ. ಯಾಕೆ? ನಿನ್ನಪ್ಪನಿಗೆ ಕಣ್ಣಿಲ್ಲ ಎನ್ನುವಂತಹ ಕಾರಣಕ್ಕಾಗಿ. ಕಣ್ಣಿಲ್ಲದ ಅಪ್ಪನಿಗೆ ಈ ಹೊತ್ತಿಗೆ ದೃಷ್ಟಿಯಾಗಿ ನಾನು ನಿಂತದ್ದು ಯಾಕೆ? ಮಂತ್ರಿ ಸ್ಥಾನದಲ್ಲಿ ನಿಂತದ್ದು ಯಾಕೆ? ಹಸ್ತಿನಾಪುರವನ್ನು ಉಳಿಸಿಕೊಳ್ಳಬೇಕು ಎನ್ನುವ ಒಂದೇ ಒಂದು ಉದ್ದೇಶಕ್ಕಾಗಿ. ಅಣ್ಣ ತಮ್ಮಂದಿರಾದಂತಹ ಯಾವತ್ತಿಗೂ ಕಲಹ ಬರಬಾರದು ಎನ್ನುವಂತಹ ಕಾರಣಕ್ಕಾಗಿ. ಒಂದು ವೇಳೆ ಕಲಹ ಬಂದರೂ ಕೂಡ ನಿನಗೆ ಅಧೋಗತಿ ಎನ್ನುವುದು ಸ್ಪಷ್ಟವೇ ಆಗಿದೆ ಎನ್ನುವುದು ಸ್ಪಷ್ಟ. ಅದಕ್ಕೆ ಬೇಕಾಗಿ ನಿನ್ನ ತಲೆ ಕಾಯ್ತೇನೆ ಎನ್ನುವ ಹಾಗೆ ಈ ಚಾಪವನ್ನೇ ಧರಿಸಿಕೊಂಡಿದ್ದೇನೆ. ನೀ ತೊಡೆ ಮುರಿದು ಬೀಳ್ತಿ ಎನ್ನುವ ಹಾಗೆ ಹಿಂದೆ ಆಡಿದಂತಹ ಮಾತಿನ ಪ್ರಕಾರವಾಗಿ ಅದನ್ನು ಉಳಿಸ್ತೇನೆ ಎನ್ನುವ ಹಾಗೆ ಮತ್ತು ಬೆಂಬಿಡದೆ ಇದುವರೆಗೂ ಕಾದಂತಹ ತಾಳ್ಮೆಗೆ ಇನ್ನು ಮಿತಿ ಇಲ್ಲ ಸುಯೋಧನ. ಕೇಳು, ಈ ಚಾಪವನ್ನು ಮುರಿದಿದ್ದೇನೆ. ಇನ್ನೇನಿದ್ದರೂ ನನಗೆ ಶಸ್ತ್ರ ಸನ್ಯಾಸವೇ ಸರಿ. ಇಷ್ಟಾದ ಮತ್ತೆ ಇಲ್ಲಿರುವುದಿಲ್ಲ. ಯಾವ ಕಾಲಕ್ಕೆ ಕುಲವಿಹೀನ ಎನ್ನುವ ಹಾಗೆ ಭಾವಿಸಿದೆ ಅಲ್ವೋ, ಈ ಕುಲವಿಹೀನ ಇನ್ನು ನಿನ್ನ ಮುಂಭಾಗದಲ್ಲಿಲ್ಲ. ಸಭಾತ್ಯಾಗ. ಪುಣ್ಯಕ್ಕೆ ಹೋದ ಅಲ್ಲ, ನಾನು ಮುರಿದು ಮತ್ತೆ ಇಲ್ಲೇ ನಿಲ್ತಾನೋ ಅಂತ ಆಲೋಚನೆ ಮಾಡಿದ್ದು. ನಿಂತ್ರೇನು ಮಾಡುವುದು ಅಂತ. ಆದರೆ ಸಭೆ ಬಿಟ್ಟು ಹೋದ ಅಲ್ಲ, ಒಂದು ದೊಡ್ಡ ಉಪಕಾರ ಅಲ್ಲ. ಕಣ್ಣಿದ್ದವರಿಗೆ ಕಿವಿ ಇದ್ದವರಿಗೆ ಇದು ಅರ್ಥ ಆಗ್ಲಿಕ್ಕಿಲ್ವ? ಎಂತಹ ಒಂದು ವಂಚನೆಯ ಮಾತು. ನಾನು ಹುಟ್ಟಿದ ಕಾಲಕ್ಕೆ ಇವನೇ ಹೇಳಿದ್ದಂತೆ, ಈ ಮಗು ಅಪಶಕುನ, ಇದನ್ನಾದಷ್ಟು ಬೇಗ ಕೊಂಡೋಗಿ ಎಲ್ಲಿಯಾದರೂ ಇದು ಸಾಯುವ ಹಾಗಾಗಬೇಕು, ದೂರದಲ್ಲಿ ಬಿಟ್ಟುವ ಅಂತ ಹೇಳಿದ್ದಂತೆ ತಂದೆಗೆ. ಈಗ ಹೇಳುವುದು ನಿನ್ನ ರಕ್ಷಣೆಗೆ ಹಿಡ್ಕೊಂಡದ್ದು. ದೇವರಾಣೆಗೂ ಗೊತ್ತಿಲ್ಲ ಇವ ಪುಣ್ಯಾತ್ಮನ ಕೈಯಲ್ಲಿ ನನಗೊಂದು ಬೇಕಾಗಿ ಬಿಲ್ಲು ಹಿಡ್ಕೊಂಡಿದ್ದಾನೆ ಅಂತ. ಒಂದು ಕೆಲಸ ಮಾಡಿ, ಈ ಬಿಲ್ಲನ್ನು ಕೊಂಡೋಗಿ ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಜಾಗ್ರತೆಯಲ್ಲಿ ಒಂದು ಫಲಕ ಹಾಕಿ ಇಡಬೇಕು, ವಿದುರನ ಬಿಲ್ಲು ಅಂತ. ಇನ್ನು ಮುಂದಿನವರಿಗಾದರೂ ಇದು ನೋಡಿದರೆ ಗೊತ್ತಾಗಲಿ. ಅದನ್ನು ಹಾಗೇ ಇರಿಸಿ. ಅವ ಹೋದ, ಇವ ಈಗ ಸರಿ ಇಳೀತ ಹಾಳು. ನೆಮ್ಮದಿ ಆಯ್ತಾ? ಅಲ್ಲ, ನಿಮ್ಮ ವಸ್ತು ಸಂಗ್ರಹಾಲಯದಲ್ಲೆಲ್ಲ ಮುರಿದದ್ದೇ ಇರುವುದಂತ, ಸರಿ ಇದ್ದದ್ದು ಯಾವುದೂ ಇಲ್ವ ಅಂತ. ಇನ್ನೂ ಸೇರ್ಲಿಕ್ಕುಂಟು, ಅದಕ್ಕೆ ಕೆಲವು ಮುರಿಲಿಕ್ಕುಂಟು ಇನ್ನು.
ಇಲ್ಲಿಗೆ ಬಂದಾಗ ಯಾವುದನ್ನೆಲ್ಲ ಮುರಿಯಬೇಕು ಅಂತ ಸಂಕಲ್ಪ ಮಾಡಿದೆಯೋ ಸಾರ್ಥಕ ಆಯ್ತು ಅಂತ ನಗುವುದ ನೀನು? ಈಗ ನಾನು ನಗಾಡಿದ್ದಕ್ಕೆ ಬೇಸರವ ನಿನಗೆ? ಏನೋ ಒಂದು ಉಂಟು ಅಂತ ನಿನ್ನ ಹುನ್ನಾರ ಆಯ್ತು ಅಂತ ಸಂತೃಪ್ತಿಯಿಂದ ನಗುವುದು ಅಂತ ಕೇಳಿದ್ದು. ಅಲ್ಲ, ಇದು ಒಂದು ಊಟಕ್ಕಾಗಿ ಇಷ್ಟೆಲ್ಲ ನಿನ್ನದ್ದು ಸಿಟ್ಟ? ನೀ ಮಾಡಿದ ಕೆಲಸ ಹಾಗಾಯ್ತಲ್ಲ, ಒಂದು ಊಟ ಅಲ್ವಾ? ಹಾ. ಅದಕ್ಕೆ ನಗು ಬಂದದ್ದು ನನಗೆ. ರಾಯರ ಮನೆಗಳಲ್ಲಿ ಗೋಪಾಲರ ರೋಗಣಿಗೆ ಯೋಗ್ಯತರವೋ ರಾಯರ ಮನೆಗಳಲ್ಲಿ ಗೋಪಾಲರಿಗೆ ಯೋಗ್ಯತರಲ್ಲ. ಮಗುಳ ಪಾಂಡುದನಯರಿಗೆ ಘನ ವಿರೋಧಿಗಳಿದೆ. ಪಾಂಡುದನಯರಿಗೆ ಘನ ವಿರೋಧಿಗಳಿದೆ. ನೀವೊಂದನೆ ಬರಲಿ ಬಂಧುತ್ವವಾದುದು ತನಗೆ. ಘನ ವಿರೋಧಿಗಳಿದೆ. ನೀವು ಯೋಧನೆ ಬರಲಿ ಬಂಧುತ್ವವಾದುದು ತನಗೆ. ಕೇಳೈ ಪೇಳ್ವೆನಾ ಬನುದೊಳವ ನಿಮಗೆ ಓದ. ಕೇಳೈ ಪೇಳ್ವೆ ನಾ ಬಂದೊಳವ ನಾ ಬಂದವಳವ ನಿಮಗೆ ಓದ. ಸುಯೋಧನ, ಕೃಷ್ಣ, ಕೇವಲ ಒಂದು ಊಟದ ವಿಷಯಕ್ಕಾಗಿ ನೀ ತೊಡಗಿಸಿಕೊಂಡಿದ್ದನ್ನು ನೋಡುವಾಗ ಸಹಜವಾಗಿಯೇ ನಗು ಮೂಡಿದ್ದು ನನಗೆ. ಅದನ್ನು ಬಿಟ್ಟು ನನ್ನ ಮುಖವೇ ನಗುಮುಖ, ಯಾವತ್ತೂ ನಗಾಡುತ್ತಲೇ ಇರುವವ ನಾನು. ಆದರೂ ಈ ಹೊತ್ತಿಗೆ ನೀನಾಡಿದ ಮಾತು ಒಂದು ಸ್ಪಷ್ಟವಾದ ನಗು ತರಿಸಿದ್ದಂತೂ ಹೌದು. ಈಗ ಯಾವ ನೆಲೆಯಿಂದ ನಾ ಇದನ್ನ ಆಲೋಚಿಸಬೇಕು ಅಂತ ಅಂದ್ರೆ, ನಾನು ಇಲ್ಲಿಗೆ ಬರುವ ಪೂರ್ವದಲ್ಲಿ ನೀ ಬೇಕಷ್ಟು ವ್ಯವಸ್ಥೆಗಳನ್ನೆಲ್ಲ ಮಾಡಿಟ್ಟಿದ್ದು. ನೀನೇ ತೊಡಗಿಸಿದಂತೆ ಭೀಷ್ಮರ ಮನೆಯಲ್ಲಿಯೋ, ನಿನ್ನ ಅಪ್ಪಯ್ಯನ ಮನೆಯಲ್ಲಿಯೋ, ನಿನ್ನ ತಮ್ಮಂದಿರ ಮನೆಯಲ್ಲಿಯೋ, ಗುರುದ್ರೋಣರ ಮನೆಯಲ್ಲಿಯೋ, ಆಚಾರ್ಯವರರ ಮನೆಯಲ್ಲಿಯೋ ಎಲ್ಲ ಕಡೆಯಲ್ಲಿ ವ್ಯವಸ್ಥೆ ಇದ್ದಿತ್ತು. ಅದೆಲ್ಲವನ್ನು ಬಿಟ್ಟು ನಾ ಹೋದದ್ದು ವಿದುರನ ಮನೆಗೆ. ಇದು ನಿನ್ನ ಪ್ರಶ್ನೆಯ ಮೂಲ ಚಿಂತನೆ. ಹಾಗಾದರೆ ನಾನು ಯಾಕೆ ಎಲ್ಲಿ ಊಟವನ್ನು ಮಾಡಬೇಕು? ಇದು ನನ್ನದಾದ ಐಚ್ಛಿಕ ಮೊದಲನೆಯದಾಗಿ. ಯಾಕಂದ್ರೆ ನನ್ನ ಇಚ್ಛೆಗೆ ಅನುಸಾರವಾಗಿ ಬರುವವ ನಾನು. ಪಾಂಡವ ರಾಯಭಾರಿಯಾಗಿ ಬರಬಹುದಾದ ನಾನು ರಾಜಕಾರಣದ ನೆಲೆಯಿಂದಲೇ ಬರುವವ. ಈಗ ಒಂದು ಆಲೋಚನೆ ಮಾಡುವ. ಈಗ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡುವ ಹೊತ್ತಿಗೆ ಒಂದು ಸರಿ ಸಮಾನತೆ. ಈಗ ಸಾಧಾರಣವಾಗಿ ಕ್ಷತ್ರಿಯರಲ್ಲಿ ಒಂದು ಕ್ರಮ ಉಂಟಂತೆ, ವಿವಾಹಕ್ಕೆ, ವಿನೋದಕ್ಕೆ, ವಿವಾದಕ್ಕೆ, ಯಾವುದೇ ಆಗಿರಲಿ ಅದಕ್ಕೊಂದು ಸಮಾನತೆ ಬೇಕು ಅಂತ. ಹಾಗಿರುವಾಗ ನೀನೇ ಹೇಳಿದೆ ಅರಸು ಮಕ್ಕಳ ಸಭೆಯ ಹೊಕ್ಕರಿಯ ಇವ ಗೋವಳ ಅಂತ. ಹಾಗಾದ್ರೆ ಒಬ್ಬ ಗೋವಳನಾದಂತಹ ನಾನು ಈ ಅರಸರ ಮನೆಯಲ್ಲಿ ಬಂದು ಊಟ ಮಾಡುವುದು? ಈಗ ನಾನೇ ಆಲೋಚನೆ ಮಾಡಿದ್ದು. ಈಗ ನಿನ್ನ ನೆಲೆಯಲ್ಲಿ ನನ್ನನ್ನು ಗೋವಳ ಅಂತಲೇ ಇಟ್ಟಿದ್ದಿ. ನಮಗೆ ಮೃಷ್ಟಾನ್ನ ಉಂಡು ಅಭ್ಯಾಸ ಇಲ್ಲ. ನಾವೆಲ್ಲ ತಂಗಳನ್ನವನ್ನೇ ಉಂಡವರು. ಬೆಳಿಗ್ಗೆ ಆಗುವಾಗ ಬುತ್ತಿ ಕಟ್ಟಿಕೊಂಡು ಹೋಗಿ ನಾವು ಗುಡ್ಡಕ್ಕೆ ಹೋಗುವುದು. ಅಲ್ಲಿ ನಾವು ಹಸುಗಳನ್ನು ಮೇಯಿಸುವುದಕ್ಕೆ ಬಿಟ್ಟು ಆ ತಂಗುಳನ್ನವನ್ನೇ ಉಂಡವರು. ಹೀಗೆ ಊಟದ ಶಿಷ್ಟಾಚಾರಗಳು ಅರಸರ ಮನೆಯಲ್ಲಿ ಬೇರೆ, ಗೋವಳರ ಮನೆಯಲ್ಲಿ ಬೇರೆ. ಈಗ ಗೋವಳನಾದ ನಾನು ಅರಸನ ಮನೆಯಲ್ಲಿ ಉಣ್ಣುವುದು ಹೇಗೆ? ಒಂದು ನೆಲೆ ನೀನೇ ಆಡಿದ್ದಕ್ಕಾಗಿ. ಕೃಷ್ಣ, ಗೋವಳ ಅಂತ ನಾನು ಆಡಿದ್ದು ಯಾವಾಗ? ಒಬ್ಬ ಬರೇ ಗೋವಳನೇ ನೀನು ಹೌದು ಅಂತ ಆದ್ರೆ ಮೊನ್ನೆ ಬರುವಾಗ 4 ದನಗಳನ್ನೇ ಮುಂದೆ ಬಿಡ್ತಿದ್ದೆ. ಹೌದು, ಬರುವಾಗ ನಿನ್ನನ್ನು ಮೊದಲು ಹಟ್ಟಿಗೆ ಕೊಂಡೋಗಿ 4 ದನ ಹೀಗುಂಟು ಅಂತ, ಅಲ್ಲಿ ನಮ್ಮಲ್ಲಿ ಏನು ಗೋಶಾಲೆಗೆ ಕೊರತೆ ಇಲ್ಲ, ಅಲ್ಲಿಗೆ ಕೊಂಡೋಗ್ತಿದ್ದೆ. ಹಾಗಾದರೆ ನಾನು ನಿನ್ನನ್ನು ಕರೆದದ್ದು ಯಾಕೆ? ನಿನ್ನನ್ನು ಎದುರುಗೊಳ್ಳುವಂತಹ ವ್ಯವಸ್ಥೆಗೆ ಹೇಗೆ ಒಗ್ಗಿಕೊಂಡಿದ್ದೆ. ನನ್ನ ಮನೆಗೆ ನಮ್ಮ ಬೀಗ ಬರ್ತಾನೆ, ಆ ನೆಲೆಯಿಂದ ನಿನ್ನನ್ನು ಸ್ವೀಕರಿಸುವಾಗ ನೀನು ಅದಕ್ಕೆ ಒಗ್ಗದೇ ಇದ್ದದ್ರಿಂದ ನಿನ್ನ ಗೋವಳ ಸಂಸ್ಕೃತಿಯನ್ನು ತೋರಿಸಿದೆ ಅಂತ ಹೇಳಿದ್ದು ಬಿಟ್ರೆ. ಸುಯೋಧನ, ಈಗ ನೀ ನನ್ನನ್ನು ಬೀಗನಾಗಿ ಒಪ್ಪತಿ, ನಾನು ಒಪ್ಪಿಕೊಳ್ತೇನೆ. ನಮ್ಮಲ್ಲಿ ಒಂದು ಸಂಬಂಧ ಉಂಟು. ನನ್ನ ಮಗನಾದಂತಹ ಸಾಂಬನಿಗೆ ನಿನ್ನ ಮಗಳಾದ ಲಕ್ಷ್ಮಣಿಗೆ ಮದುವೆ ಆಗಿದೆ. ಹಾಗಾದ್ರೆ ಆ ಸಂಬಂಧ ಇಲ್ಲಿ ಊರ್ಜಿತವಾಗಿ ಉಂಟು. ಈಗ ಅಂದ್ರೆ ಸಂಬಂಧ ಉಂಟಾದರೂ ಕೂಡ ನಾನೀಗ ಬಂದ ಬಗೆಯಲ್ಲಿ ನಾ ಬೀಗನಾಗಿ ಇಲ್ಲಿಗೆ ಬಂದದ್ದಲ್ಲ. ಈಗ ಬೀಗನಾಗಿಯೇ ಬಂದದ್ದು ಹೌದು ಅಂತಾದ್ರೆ ನನಗೆ ಸ್ವಾಗತಕ್ಕೆ ಇಷ್ಟೆಲ್ಲ ವ್ಯವಸ್ಥೆಗಳು ಬೇಕಿತ್ತು ಅಲ್ಲ. ಹಾಗಾದರೆ ಆ ನೆಲೆಯಿಂದ
ಆದ್ರಿಂದ ಗೋವಳ ಅಂತ ಹೇಳುವ ಕಾರಣಕ್ಕಾಗಿ ನಿನಗೆ ಸರಿ ಸಮಾನತೆ ಆಗುವುದಿಲ್ಲ ಅಂತ ಹೇಳುವುದನ್ನು ಬಿಟ್ಟೆ. ಅಂದ್ರೆ ನಾನು ಊಟ ಮಾಡದೇ ಇರುವುದಕ್ಕೆ ಇದೆಲ್ಲ ಸ್ತರಗಳು ಅಂತ ಅಲ್ಲ, ಅದು ಬೇಡ. ಈಗ ಇದು ನೋಡುವ, ಇದು ನೋಡುವ, ಬೀಗನಾಗಿಯೇ ನೋಡ್ತಿ ಅಂತ ಆದ್ರೆ ಈಗ ನನ್ನನ್ನು ಗೋವಳ ಅಂತ ಹೇಳುವುದಕ್ಕೆ ಬೀಗನಾಗಿ ಬಾರದೆ ಹೋದದ್ದು. ಈಗ ಬೀಗನಾಗಿ ನಾ ಬರಲಿಲ್ಲ, ಯಾಕೆ? ಅದನ್ನೆಲ್ಲ ಇರುವುದು. ಈಗ ಬೀಗನಾಗಿ ನಾ ಬಂದಿದ್ದೇನು ಅನ್ನೋದು ಪ್ರಶ್ನೆ. ಈಗ ಬೀಗನಾಗಿ ಬರುವುದೇ ಹೌದು ಅಂತ ಆಗಿದ್ರೆ ಅದಕ್ಕೊಂದು ಕುಟುಂಬ ಸಮೇತವಾಗಿ ಬರಬೇಕು ಅಂತ ಉಂಟು. ಬೀಗರ ಮನೆಗೆ ಹೋಗುವಾಗ ಬರಬಾರದು ಅಂತ ಇಲ್ಲ, ಒಂದು ಕ್ರಮಗಳು. ಗೊತ್ತಿಲ್ಲ ನಿಮ್ಮ ಗೋವಳರಲ್ಲೆಲ್ಲ ಹಾಗೆ ಒಟ್ಟಿಗೆ ಹೋಗುದು ಅಂತ. ನಮ್ಮಲ್ಲಿ ಒಬ್ಬೊಬ್ರು ಹೋಗ್ತೇವೆ. ಅಲ್ಲ, ಮತ್ತೆ ಗೋವಳರು ಅಂತಿ ನೀನು, ಮತ್ತೆ ಬೀಗರು ಅನ್ನತಿ. ನಿನ್ನದೇ ಆದ ತರತಮ ಸ್ಥಾನ ಅಲ್ಲ. ಈಗ ನಿನ್ನ ಸ್ಥಾನದಲ್ಲಿ ಕಂಡ ಆಗಿದೆ ನಾನು. ಹಾಗಾಗಿ ಇನ್ನು ಬರಬೇಕಾದ ನನಗೆ ರಾಜಕಾರಣದ ನೆಲೆಯಲ್ಲಿ ಬೇಡ ಅಲ್ಲ, ಅಲ್ಲಿಗೆ ಯಾವ ಹೊತ್ತಿಗೆ ಬರಬೇಕು, ಯಾವ ಹೊತ್ತಿಗೆ ಹೋಗಬೇಕು, ಇದರ ಅಗತ್ಯಗಳಿರುವುದಿಲ್ಲ. ಬೀಗನಾದವ ಬೀಗನ ಮನೆಗೆ ಯಾವ ಕಾಲಕ್ಕೂ ಬರುವುದಕ್ಕೆ ಅವಕಾಶ ಉಂಟು. ಯಾಕಂದ್ರೆ ಅದೊಂದು ಸರಿಸಮಾನವಾದ ಸ್ಥಳ. ಆ ನೆಲೆಯಿಂದ ನಾನು ಬಂದದ್ದೇ ಅಲ್ಲ. ಬಂದದ್ದು ಹೇಗೆ? ಒಂದು ರಾಜಕಾರಣವನ್ನ ಅಂತು. ನೀ ಹೇಳಿದ ಹಾಗೆ ಧರ್ಮರಾಯನ ಪಕ್ಷವನ್ನ ಅಂತು ಆ ನಿಯೋಗವನ್ನು ಹೊತ್ತು ರಾಯಭಾರಿಯಾಗಿ ಬಂದದ್ದು. ಈಗ ರಾಯಭಾರಿಯಾಗಿ ಬಂದವನಿಗೆ ಊಟ ಮಾಡುವುದಕ್ಕೆ ಕೆಲವೊಂದಿಷ್ಟು ಕ್ರಮಗಳು ಅಂತ ಉಂಟು. ರಾಜಕಾರಣಿ ಆದವ, ರಾಯಭಾರಿ ಆದವ ಹೇಗೆ ಹೇಗೆ ಊಟ ಮಾಡಬೇಕು. ಈಗ ದೂತನಾಗಿ ಬಂದವ ಕಾರ್ಯ ಮುಗಿದ ಬಳಿಕ ಊಟ ಮಾಡಬೇಕು ಅಂತ ಉಂಟು ಒಂದು ಕ್ರಮ. ಕಾರ್ಯ ಮುಗಿದ ಮೇಲೆ ಊಟ ಮಾಡುವುದು ದೂತನ ಲಕ್ಷಣ. ಯಾಕೆ? ಕಾರ್ಯಕ್ಕಿಂತ ಮೊದಲೇ ಊಟ ಮಾಡಿದ ಅಂತಾದ್ರೆ ಕಾರ್ಯ ಸರಿಯಾಗುವುದಿಲ್ಲ. ಈಗ ನನಗೆ ಬಂದ ವರ್ತಮಾನ ಸಂಜಯನ ಮೂಲಕವಾಗಿ ಹೇಳಿ ಕಳುಹಿಸಿದಾಗ ಅಲ್ಲಿಂದ ಬಂದಂತಹ ಪ್ರತಿವಾರ್ತೆ, ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ. ಯಾಕಂದ್ರೆ ನಿನ್ನ ಬರೋಣದ ಕುರಿತಾಗಿ ಈಗ ನಮಗೆ ಸ್ಪಷ್ಟತೆ ಇಲ್ಲ. ನಮಗೆ ಬಂದದಷ್ಟು ಮಾತ್ರ. ಲಕ್ಷ್ಮೀ ರಮಣ ಬರ್ತಾನೆ ಅಷ್ಟೇ. ಹೇಗೆ ಬರ್ತಾನೆ? ಒಡೆಯ ಅಂತ ಅಲ್ಲಿ ಕೇಳಿದ್ದು. ಅವನಿಗೆ ಒಡೆಯ, ಅವನಿಗೆ ಒಡೆಯ ಎನ್ನುವ ನೆಲೆಯಿಂದ ಅವ ಹೇಳಿದ್ದಾನೆ. ಬಹುಶಃ ಅವ ನಿಮ್ಮಿಬ್ಬರನ್ನು ನಾನು ಒಡೆಯ ಅನ್ನುವ ಲೆಕ್ಕದಲ್ಲಿ ಹೇಳಿದ್ದ. ಅಲ್ಲ, ಒಡೆಯ ಅಂತಲೇ ನನಗೆ ಅರ್ಥ ಆಗುದು. ಒಡೆಯಲಿಕ್ಕೆ ಬರ್ತೀಯ? ನಿನ್ನ ಈಗಿನ ಪ್ರವೃತ್ತಿ ನೋಡುವಾಗ ನನಗೆ ಹಾಗೆ ಕಂಡದ್ರಿಂದ ನಾನು ಆಡುವುದು. ಈಗ ಎರಡು ಮಾತುಗಳಾಡುವ ಕಾರ್ಯ ಉಂಟು. ಈಗ ನೆಲೆಯಿಂದ ನೀನೀಗ ಆಡುವಾಗ ನನಗೆ ಜಿಜ್ಞಾಸೆ ಹುಟ್ಟುವುದು. ಹಾಗಲ್ವೇ ಅಲ್ಲ. ಒಂದು ನೀನು ದೂತ ಅಂತ ಹೇಳಿ ದೌತ್ಯದ ವಿಷಯ ಮಾತಾಡ್ತಿ, ಇನ್ನೊಂದು ವೇಳೆ ಸಂಧಾನ ಅಂತ ಹೇಳ್ತಿ. ಇನ್ನೊಂದು ನೆಲೆಯಿಂದ ಯಾವುದೋ ಒಂದು ಬೆಸುಗೆಯೋ ಖಡುಗವಾಗಲಿ ನೀತಿಯಾಗಲಿ ಅಂತ ಹೇಳುವಾಗ ನನಗೆ ಸಾವಿರ ಜಿಜ್ಞಾಸೆ. ನಿನ್ನ ನೆಲೆ ಯಾವುದು ಅಂತ ಗೊತ್ತಾಗುವುದಿಲ್ಲ. ನನ್ನ ನೆಲೆ ಸ್ಪಷ್ಟ ಉಂಟು. ಹೇಗೆ? ಪಾಂಡವರಾಯ ಬಾರಿಯಾಗಿ ಈಗ ದೌತ್ಯವನ್ನು ಒಪ್ಪಿ ಬಂದ ಬಳಿಕ ಕಾರ್ಯದ ಬಳಿಕ ಊಟ ಮಾಡಬೇಕಾದದ್ದು ಒಬ್ಬ ದೂತನ ಲಕ್ಷಣ. ಅದಕ್ಕೂ ಪೂರ್ವದಲ್ಲಿ ಊಟ ಮಾಡಿದ್ರೆ ಆ ಕಾರ್ಯ ಸಫಲ ಆಗುವುದಿಲ್ಲ. ಈಗ ದೂತನೋ ರಾಯಭಾರಿಯೋ ನೀನು ಯಾವುದಾದಿತ್ತು ನಿನಗೆ? ನನಗೆ ಬೇಡ, ನನಗೆ ಎಂತದ್ದು ಬೇಡ. ನೀನೇನು ಅಂತ ಹೇಳುದು ಸ್ಪಷ್ಟ ಆಗಬೇಕು. ನನಗೆ ಮಾತಾಡ್ಲಿಕ್ಕೆ ನನಗೆ ನೆಲೆ ಬೇಕೀಗ. ಈಗ ನಾನು ದೂತನೇ ಆಗಿ ಬಂದೆ ಅಂತ ಇಟ್ಟುಕೋ, ದೂತನಾದ್ರೂ ಊಟ ಮಾಡುವ ಹಾಗಿಲ್ಲ ನನಗೆ. ಅದೇ ಒಂದು ಬೇಕು ಏನಾದ್ರೂ. ಈಗ ನೀನು ಒಂದವೆಲ್ಲ ಆಗ್ಬೇಕು, ಅಲ್ಲದಿದ್ರೆ ಏನಾದ್ರೂ ಒಂದು ಅಂತ ಆಗ್ಬೇಕು. ನಾನು ರಾಯಭಾರಿ ಆಗಿರ್ತೇನೆ ಏನೀಗ? ಅದು ಹೇಳು, ಅದು ನನಗೆ ಅದು ಬೇಕು. ಮುಂದುವರಿಸಲಿಕ್ಕೆ ನಿನಗೆ ಮುಂದುವರಿಸುವುದಕ್ಕೆ ಸುಲಭ. ರಾಯಭಾರಿಯೇ ನಾನು. ಯಾಕಂದ್ರೆ ನಾನು ದೂತ ಅಂತ ಹೇಳಿದ್ರು ಧರ್ಮರಾಯ ನನ್ನನ್ನು ದೂತ ಅಂತ ಒಪ್ಲಿಕ್ಕಿಲ್ಲ. ಅದು ಬೇಡ. ಆ ನೆಲೆಯಿಂದ ನಾನು ಹೇಳಿದ್ದಂದ್ರೆ ನನಗೆ ನಿನ್ನ ನೆಲೆ ಏನು? ಧರ್ಮರಾಯ ಹೇಳಿ ಕಳುಹಿಸಿದ್ದು ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ. ಅವನ ಮಾತಿನಲ್ಲಿ ದೇವರು ಅಂತ ಹೇಳುವುದು ಒಂದು ಸಂದೇಶ ಉಂಟು. ಹೌದು. ನನಗೆ ಯಾವ ನೆಲೆ ಅಂತ ಹೇಳುವಾಗ ಒಂದು ಈಗ ಅವನ ನೆಲೆಯಿಂದ ಅವ ದೇವರು ಅಂತ ಕಾಣ್ಲಿ, ಅವ ಒಡೆಯ ಅಂತ ಕಾಣ್ಲಿ. ಈಗ ನಿನ್ನ ನೆಲೆಗೆ ನಾ ರಾಯಭಾರಿ ಆಗಿರ್ತೇನೆ, ದೌತ್ಯವನ್ನು ಒಪ್ಪುವುದು ಬೇಡ, ದೌತ್ಯವನ್ನು ಬಿಡುವ. ಈಗ ರಾಯಭಾರಿಯಾಗಿಯೇ ಬಂದು ರಾಜಕಾರಣವನ್ನೇ ಮೂಲವಾಗಿಸಿಕೊಂಡು ಊಟಕ್ಕೆ ಬಂದ್ರೆ ಊಟ ಮಾಡಬಹುದಿತ್ತಲ್ಲವ ಅನ್ನೋದು. ಈಗ ನೀನು ಹೇಳಿದ್ದೆ ನನ್ನನ್ನು ಆಳೆತ್ತರದ ಮೂರ್ತಿಯಲ್ಲಿ ಕಂಡ ದೇವಭಾವವನ್ನು ಕಂಡ ಆಚಾರ್ಯ ಭೀಷ್ಮರು ಅವರ ಮನೆಯಲ್ಲಿ ಹೋಗಿ ಊಟ ಮಾಡಬಹುದಿತ್ತು. ಈಗ ನನ್ನನ್ನು ಕಂಡದವರು ದೇವಭಾವದಲ್ಲಿ, ಹೌದಲ್ವಾ? ದೇವಭಾವದಲ್ಲಿ ಈಗ ದೇವರು ಹೋಗಿ ಊಟ ಮಾಡ್ಲಿಕ್ಕೆ ಉಂಟು? ದೇವರ ಮೂರ್ತಿಯಲ್ಲಿ ತಂದಿಡುವುದು, ಅದರ ವಾಸನೆ ಮಾತ್ರ ದೇವರು ಪಡೆಯುವುದು. ಆಚಾರ್ಯ ಭೀಷ್ಮರ ಮನೆ ಬಾಗಿಲಲ್ಲಿ ನಿಂತು ವಾಸನೆ ಪಡೆದಿದ್ದೇನೆ, ನಾನು ಆಗ್ರಹಿಸಿದ್ದೇನೆ. ಅವರ ಭಾವಕ್ಕೆ ಯಾವ ಚ್ಯುತಿಯೂ ಆಗ್ಲಿಲ್ಲ. ಅಲ್ಲ, ಹಾಗಾದ್ರೆ ಆ ಭಾವದಿಂದ ದೇವರು ಎನ್ನುವುದು ಒಂದು ಮೂರ್ತಿ ರೂಪದಿಂದ ಅವರು ಆರಾಧಿಸುವಾಗ ಹಾಗೆ. ಈಗ ಈ ದೇವರು ಹಾಗೆಯಾ? ಹಾಗಲ್ಲ, ಅವರ ಭಾವಕ್ಕೆ ಬೇಕಾಗಿ ಹೇಳಿದ್ದು ನಾನು ಸ್ಪಷ್ಟ ಇದೆ ಅಲ್ಲಿ. ಈಗ ನಾನು ಹಾಗೆ ಅವರ ಭಾವ ಹೌದಾಗಿದ್ರೆ, ಅವರ ಭಾವ ಹೌದಾಗಿದ್ರೆ ಈಗ ಪ್ರಪಂಚಕ್ಕೆ ಇಳಿದು ಬಂದವ ನಿನ್ನನ್ನೆಲ್ಲ ತಿಳ್ಕೊಂಡವರು ಹಾಗೆ ಹೇಳ್ತಾರೆ ಅಂತ ಆದ್ರೆ, ಈಗ ಅದೇ ಹೌದಾದ್ರೆ ನಿನಗೆ ನೈವೇದ್ಯ ಅಂತ ಆದ್ರೆ ಅಲ್ಲಿ ಹಾಲು ಕುಡಿದದ್ದು ಯಾಕೆ? ಅದಕ್ಕೆಲ್ಲ ಉತ್ತರ ಉಂಟು. ನಾನು ಒಬ್ಬೊಬ್ಬರದನ್ನು ಮುಗಿಸ್ತೇನೆ ಅಂತ ಹೇಳಿ ಅಂದ್ರೆ ಈಗ ಆಚಾರ್ಯ ಭೀಷ್ಮರು ಇದು ಸರಿಯಲ್ಲ ಅಂತ ಹೇಳಿಲ್ಲ. ಯಾಕೆ? ಅವರಿಗೆ ಸರಿ ಕಂಡಿದೆ ಅಂತ ಅಲ್ಲಿಗೆ ಹೋಗಿ ಹಾಗೆ ಪಡೆದದ್ದು. ಇನ್ನು ಆಚಾರ್ಯ ದ್ರೋಣರ ಮನೆಗಾಗ್ಲಿ ಅಶ್ವತ್ಥಾಮರ ಮನೆಗಾಗ್ಲಿ ಹೋಗ್ಲಿಲ್ಲ. ಯಾಕೆ? ವ್ಯವಸ್ಥೆ ಇದ್ದದ್ದು ನಿನ್ನದ್ದೇ ಅಲ್ಲಿಗೆ. ಈಗ ನಾನೊಂದು ಊಟ ಮಾಡುವಾಗ ಆಲೋಚಿಸಬೇಕು, ಊಟ ಎಲ್ಲಿ ಹಿತವರಲ್ಲಿ ಊಟ ಆಗಬೇಕು, ನಮ್ಮಲ್ಲಿ ಒಂದು ಹಿತ ಬೇಕು. ಈಗ ಆ ಒಂದು ಬಾಂಧವ್ಯವನ್ನು ನೆನಪಿಸಿದ್ರೆ, ಈಗ ಬಾಂಧವ್ಯ ಅಲ್ಲ, ನಾ ಬಂದದ್ದು ಯಾವುದು? ಪಾಂಡವರ ಪಕ್ಷದಿಂದ ಕೌರವರ ಪಡೆಗೆ ಬಂದಿದ್ದೇನೆ ಅಂತಾದ್ರೆ ನೀನೇ ಹೇಳಿದ್ದೀಯಂತೆ
ಸೋತ ನೆಲವನ್ನು ಪಡೆಯುವುದಕ್ಕೆ. ಅರಿಗಳಂ ದುರದಿ ಜಯಿಸಿಕೊಂಬುದು ಧರ್ಮ. ಹಾಗಾದ್ರೆ ಪಾಂಡವರನ್ನು ಯಾವ ನೆಲೆಯಲ್ಲಿಟ್ಟಿದ್ದೆ ನೀನು? ಅರಿಗಳು ಅಂತ ಸ್ಥಾಪಿಸಿದ್ದಿ. ಈಗ ಆ ಪಕ್ಷವನ್ನ ಅಂತ ಬರುವ ನಾನು ಎಲ್ಲಿ ನಿಲ್ಬೇಕಾಗ್ತದೆ? ಹಾಗಾದ್ರೆ ನಾನು ನಿಲ್ಲಬೇಕಾದ ಸ್ಥಾನವು ಅರಿಯೇ ಅಂತ ಆಯ್ತು. ಹಾಗಾದ್ರೆ ಅರಿಯಾದಂತಹ ನಾನು ಇಲ್ಲಿ ಊಟ ಮಾಡುವುದಕ್ಕೆ ಸಾಧ್ಯತೆ ಉಂಟು? ಅರಿಯಾದ ನೆಲೆಯಿಂದ ಇನ್ನೊಂದು ಊಟ ಮಾಡುವುದಕ್ಕೆ ಕ್ರಮ ಉಂಟು. ಭಯದಲ್ಲಿ ಊಟ ಮಾಡಬಹುದಂತೆ ಎಲ್ಲಿಯಾದ್ರು? ನನಗೆ ಭಯ ಉಂಟು ಎಲ್ಲಿಯಾದ್ರು? ಜೀವೋತ್ಕ್ರಮಣದಲ್ಲಿ ಊಟ ಮಾಡಬಹುದಂತೆ. ಇನ್ನೊಬ್ಬರಿಗೆ ಭಯೋತ್ಪಾದಕನೇ ಹೊರತು ನೀನೇ ಎಲ್ಲಿಯೂ ಭಯಪಟ್ಟದ್ದಿಲ್ಲ. ಅದು ನೀನೇ ಹೇಳ್ತೀನಿ ನೋಡ. ಇನ್ನೊಬ್ಬರಿಗೆ ಜೀವಮಾನ ಪೂರ್ತಿ ಹೆದರಿಸಿಯೇ ಬದುಕಿದವ, ನಿನಗೂ ಹೆದರಿಕೆ ಅದು ಅವರವರ ಮನದಂತೆ ದೃಷ್ಟಿಯು ಬೇರೆ. ಹೌದೌದು. ನೀನು ಕೊಳ್ಳುವಾಗ ನಮಗೆ ನಿನ್ನದ್ದು ಹಾಗೆ ಕಾಣ್ತದೆ. ಅದಿತ್ತು ಯಾವ ಕನ್ನಡಿಯ ಮುಂದೆ ನಿಂತಾಗ ನಮ್ಮ ಮುಖವೇ ಪ್ರತಿಬಿಂಬ ಬರುವುದು ಹಾಗೆ ಹಾಗಿರುತ್ತ. ಇನ್ನು ಪ್ರಾಣೋತ್ಕ್ರಮಣದಲ್ಲಿ ನನಗೆ ಪ್ರಾಣೋತ್ಕ್ರಮಣದ ಸ್ಥಿತಿಯೇ ಇಲ್ಲ. ಇನ್ನೊಂದು ನಿನ್ನದೇ ಊಟ ಆದದ್ದರಿಂದಾಗಿ ನನಗೊಂದು ಊಟ ಅಂತ ಹೇಳುವಾಗ ಒಂದು ಕಥೆ ನೆನಪಾಯ್ತು ನನಗೆ. ಒಬ್ಬ ವಿರಾಗಿಯಾದವ, ಸಂತನಾದವ, ಊರೂರು ತಿರುಗುವವ ಊಟ ಹೀಗೆ ಹೊರಟಂತೆ ತಿರುಗಾಡುವುದಕ್ಕೆ. ಒಬ್ಬ ಬಡ ಬ್ರಾಹ್ಮಣನ ಮನೆಯ ಬಾಗಿಲಲ್ಲಿ ಹೋಗಿ ನಿಂತು ಸಂಜೆಯ ಕಾಲಕ್ಕೆ ಕುಳಿತ ಅತಿಥಿಯಾಗಿ. ಆ ಮನೆಯಲ್ಲಿರಬಹುದಾದಂತ ಒಬ್ಬ ಬ್ರಾಹ್ಮಣ ಒಂದು ದೇವರ ಮೂರ್ತಿಯನ್ನಿಟ್ಟು ಆರಾಧಿಸ್ತಿದ್ದವ ಬಡವ. ಒಬ್ಬ ಬಂದ ಅತಿಥಿಗೆ ಊಟ ಹಾಕಬೇಕು ರಾತ್ರಿಗೆ, ಮನೆಯಲ್ಲಿ ಏನೂ ಇಲ್ಲ. ಬಂದವನನ್ನು ಹಾಗೆ ಕಳಿಸುವಾಗಿಲ್ಲ. ಬಂದ ಅತಿಥಿಗೂ ಅರ್ಥ ಆಯ್ತು ಇವರ ಮನೆಯಲ್ಲಿ ಏನೂ ಇಲ್ಲ, ಪಾಪ ಬಡವರು ಅಂತ. ಆದ್ರೆ ಬಂದಾಗಿದೆ, ಅವ ವಿರಕ್ತ, ಏನೂ ಇಲ್ಲ ಅವನಿಗೆ. ಆಗ ದೊಡ್ಡ ಮಗನನ್ನು ಕರೆದು ಹೇಳಿದ್ನಂತೆ ಮನೆಯ ಬ್ರಾಹ್ಮಣ, ಇವನಿಗೆ ಊಟ ಮಾಡುವುದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಆಗಬೇಕು, ಎಲ್ಲಿಂದ ಅದು ಸ್ವಲ್ಪ ಅಕ್ಕೈತ ಅಂತ. ಮಗ ಹೊರಟ, ಎಲ್ಲಿಂದಲೋ ತಂದಾಕಿ, ರಾತ್ರಿಗೆ ಊಟ ಆಯ್ತು. ಊಟ ಮಾಡಿದವ ಮಲಗಿದ ಸಂತ. ಮಲಗಿದವನಿಗೆ ರಾತ್ರಿ ಎಚ್ಚರ ಆಯ್ತಂತೆ, ಮಾವ ಪೂಜೆ ಮಾಡ್ತಾ ಇದ್ದ ಮೂರ್ತಿಯೇ ಇವನಿಗೆ ಕಣ್ಣಿಗೆ ಬರುವುದು. ಆ ಮೂರ್ತಿಯನ್ನು ಹೇಗಾದ್ರೂ ನಾನೊಂದು ತೆಗಿಬೇಕು ಅಂತ. ಹೇಗೋ ಗೊತ್ತಾಗ್ಲಿಲ್ಲ, ರಾತ್ರಿ ಕಾಲ ಆ ಮೂರ್ತಿಯನ್ನು ತೆಗೆದ ದೂರಕ್ಕೆ ಓಡಿ ಹೋದ. ಬೆಳಗಾಗುವಾಗ ಎಚ್ಚರ ಆಯ್ತಂತೆ, ಛೇ ಒಂದು ಮನೆಯಲ್ಲಿ ಊಟ ಮಾಡಿದ್ದೇನೆ ನಾನು, ಯಾಕೆ ನಾ ಎಲ್ಲ ಬಿಟ್ಟ ವಿರಾಗಿ ಎಲ್ಲವನ್ನು ಕಳ್ಕೊಂಡ ಮನಸ್ಥಿತಿಯಲ್ಲೂ ಮೂರ್ತಿ ಕದಿಬೇಕು ಅನ್ನುವ ಆಲೋಚನೆ ಬಂತಲ್ಲ. ತಪ್ಪು ಕಂಡವ ಮತ್ತೆ ಪುನಃ ಬೆಳಗಾಗುವಾಗ ಅವರ ಮನೆ ಬಾಗಿಲಿಗೆ ಬಂದ, ನನ್ನ ಮಾಡಿದ್ದು ತಪ್ಪಾಯ್ತು, ಇದನ್ನು ಇಡ್ತೇನೆ, ಯಾಕೆ ನನಗೆ ಆ ಪ್ರಚೋದನೆ ಬಂತ ಗೊತ್ತಿಲ್ಲ ಅಂತ. ಬ್ರಾಹ್ಮಣನಿಗೆ ಆಶ್ಚರ್ಯ ಆಯ್ತು, ಸಂತ ಇವ ಎಲ್ಲ ಬಿಟ್ಟವ, ಕದಿಬೇಕಂತ ಅನ್ನಿಸಿದೆ. ಮಗನಿಗೆ ಕೇಳಿದ್ನಂತೆ, ಯಾಕೆ ಹೀಗಾಯ್ತು, ನಿನ್ನ ಅಕ್ಕಿಯಲ್ಲಿ ಇದ್ದು ತಂದೆ ನೀನು ಅಂತ. ಎಲ್ಲ ಕಡೆ ಹುಡುಕಿದೆ ಅಪ್ಪ, ನನಗೆ ಎಲ್ಲಿಯೂ ಅಕ್ಕಿ ಸಿಗ್ಲಿಲ್ಲ. ಕೊನೆಗೆ ದೇವರ ಹುಂಡಿಯಲ್ಲಿ ದೇವಸ್ಥಾನದಲ್ಲಿ ಒಡೆದೆ, ಅದರಲ್ಲಿದ್ದ ಹಣದಿಂದಲೇ ಇದು ತಂದದ್ದು, ಮತ್ತೆ ನಾಳೆಗೆ ತಪ್ಪು ಕಾಣಿಕೆ ಸೇರಿಸಿ ಹಾಕುವ, ಆ ಕಾಲಕ್ಕೆ ಇಲ್ಲ ಅಂತ. ಆಗ ಆ ತರುವ ಅಕ್ಕಿಯ ಹಿಂದಿದ್ದದ್ದು ಕಳ್ಳತನದ ದ್ರವ್ಯ. ಆ ಕಳ್ಳತನದ ದ್ರವ್ಯದಿಂದ ಉಂಡ ಅನ್ನವು ಪ್ರಚೋದಿಸಿದ್ದು ಕಳ್ಳತನವನ್ನೇ. ಈಗ ಬೇರೆಯವರ ಮನೆಗೆ ವಿಷ ಹಾಕಿ ಬೇರೆಯವರಿಗೆ ಬೆಂಕಿ ಹಾಕಿದವನ ಅನ್ನ ತಿಂದ್ರೆ ಆ ಪ್ರಚೋದನೆ ಎಲ್ಲಿಯಾದ್ರೂ ನನಗೆ ಬಂದ್ರೆ, ಮತ್ತೆ ನಾ ಬಂದ ಕೆಲಸ ಅದಾಗುವುದಕ್ಕೆ ಎಲ್ಲಿಯಾದ್ರೂ ದೋಷ ಆದೀತು ಅನ್ನುವ ನೆಲೆಯಿಂದ. ಹಾಗೆ ಕಳ್ಳರ ಕುಲಗುರು ಹೇಳಬೇಕು. ಹೌದೌದು. ಶ್ರಾವಣ ಮಾಸದಲ್ಲಿ ಹುಟ್ಟಿದವ ನೀನೇ ಇದನ್ನು ಹೇಳಬೇಕು. ಹೌದು. ಸಿಕ್ಕಿದವರ ಮನೆಯಲ್ಲಿ ಬೆಣ್ಣೆ ಕದ್ದವನೇ ಉಪದೇಶ ಮಾಡಬೇಕು. ಹೌದೌದು. ಹಾಗಾಗಿ ಯಾಕೆ ಈಗ ಬೆಣ್ಣೆ ಕದ್ದದಾದ್ರೂ ಯಾಕೆ ಉಳಿದವರಿಗೆ ಸಿಕ್ಲಿ ಅನ್ನೋದು. ಈಗ ನೀ ಹೇಳಿದ ಹಾಗೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕಿ ಅದನ್ನು ಪಡ್ಕೊಂಡದ್ದು ಅದು ಇನ್ನೂ ಕೂಡ ಊರ್ಜಿತದಲ್ಲಿರುವುದೇ ವಿಷಯ. ಯಾಕೆ ಅಂತ ಕೇಳಿದ್ರೆ ಹಸ್ತಿನಾವತಿಯ ರಾಜಕಾರಣದಲ್ಲಿ ನನ್ನದ್ದೇನುಂಟು ಅದು ನನಗೆ ಸಿಗಬೇಕು ಎನ್ನುವುದೇ ನನ್ನ ವಾದ. ಅದು ಇನ್ನೊಬ್ಬರದ್ದು ಅಂತ ಹೇಳಿ ಇದುವರೆಗೆ ನೀ ಹೇಳಿದ ಆರೋಪ ನಿಲ್ಲುವುದಿಲ್ಲ. ಇನ್ನೊಬ್ಬರದನ್ನು ಪಡ್ಕೊಳ್ಳುವಲ್ಲಿ ಕಳ್ಳತನದ ಮಾರ್ಗವನ್ನು ಅವಲಂಬಿಸಿ ಎಲ್ಲಿ ಮಾಡಿದ್ದೇನೆ. ಕಳ್ಳತನ ಅಂತ ಹೇಳಿದ್ದಲ್ಲ, ಅಂದ್ರೆ ನಿನ್ನ ಗುಣಗಳು ಹೇಳಿದ ಕಳ್ಳನ ಉದಾಹರಣೆ ಒಬ್ಬಾತನ ಅನ್ನ ಉಣ್ಣುವಾಗ ಇದೆಲ್ಲ ಜಾಗ್ರತೆಗಳು ಬೇಕು ಅಂತ. ನಮಗೆ ಯಾವುದು ಪ್ರಚೋದಿಸ್ತದೆ. ಈಗ ನಿನ್ನ ಅನ್ನವನ್ನು ಉಂಡೆ ಅಂತ ಆದ್ರೆ ನೀ ಹೇಳಿದ್ದನ್ನೇ ಸರಿ ಅಂತ ನಾವು ವಾದಿಸಿದ್ರೆ ಮುಂದೆ ಪಾಂಡವ ಪಕ್ಷದಿಂದ ಬಂದ ನನಗದು ತೊಡಕು ಅಲ್ಲ, ಅದು ಮನಸ್ಸಿನ ಮೇಲೆ ಉಂಟು. ಹೌದು. ಕೆಲವರಿಗೆಲ್ಲ ದುರ್ಬಲ ಮನಸ್ಸಿನವರಾದ್ರೆ ಒಂದು ಹೊತ್ತು ಊಟ ಮಾಡಿದ್ರೆ ಆ ನೆಲೆಯಿಂದ ಹಾಗೆ ಹೇಳಬಹುದು. ನೋಡು, ನೀ ಹಾಗೆ ಹೇಳುವಾಗ ಪಕ್ಕದಲ್ಲಿ ಕುಳಿತಿದ್ದಾರೆ ಅವರು. ಇರ್ಲಿ, ನಮಗೆ ಸಂಬಂಧದಲ್ಲಿ ಚಿಕ್ಕಪ್ಪ ಆಗ್ಬೇಕು ಗೊತ್ತುಂಟು. ಆದ್ರೆ ಅದೆಲ್ಲ ನಿನಗೆ ಆದೀತು ಅಂತ. ಅದೇ ಲೋಕದಲ್ಲಿ ವಿಷ ಹಾಕಿದ್ರು ಸಾಯದೇ ಇದ್ದವ, ವಿಷ ಉಂಡ್ರೂ ಸಾಯದೇ ಇದ್ದವ, ಉಳಿದವರೆಲ್ಲ ಹೇಳಿದ್ರೆ ಈ ಮಾತು ನಡೆಯುತ್ತದೆ. ಈಗ ನಿನಗೂ ಅಂತದ್ದೊಂದು ಭಯ ಉಂಟಲ್ಲ, ಇನ್ನೊಬ್ಬರ ಅನ್ನ ಊಟ ಮಾಡಿದ್ರೆ ಹೀಗೆ ಆಗ್ತದೆ. ಸುಯೋಧನ ಹೆಚ್ಚಿನವರೆಲ್ಲ ತಿಳ್ಕೊಂಡದೇನು ಗೊತ್ತುಂಟು, ನಾವು ಏನು ತಿನ್ನುತ್ತೇವೋ ಅದು ಅನ್ನ ಅಂತ ತಿಳ್ಕೊಂಡಿದ್ದಾರೆ. ನಿಜವಾಗಿ ನಾವು ತಿನ್ನುವುದು ಅನ್ನ ಅಲ್ಲ, ನಮ್ಮನ್ನು ಯಾವುದು ತಿನ್ನುತ್ತದೆಯೋ ಅದಕ್ಕೆ ಅನ್ನ ಅಂತ ಹೆಸರು. ಹಾಗಾಗಿ ಒಂದು ಹಾಗೆ ಮತ್ತೊಂದು ಬ್ರಹ್ಮಾರ್ಪಣೋ ಬ್ರಹ್ಮಹವಿ ಅಂತ ಅದು ಗೊತ್ತುಂಟಲ್ಲ ನಿನಗೆ. ಹಾಗಿದ್ರೆ ಅನ್ನ ಎನ್ನುವುದೇನು, ಅದನ್ನು ಊಟ ಮಾಡಿದ ಮೇಲೆ ಅದು ನಮಗೆ ದೇಹ ಪೋಷಣೆಯನ್ನು ಕೊಡುವಲ್ಲಿ ಅದು ಬ್ರಹ್ಮವಾಗ್ತದೆ ಎನ್ನುವುದು ಹಾಗೆ. ಅದೇ ಆ ನೆಲೆಯಿಂದ ಹೌದು, ಅದು ನಮಗೆ ವೃದ್ಧಿಯನ್ನು ಕೊಡ್ತದೆ ಎನ್ನುವುದು ಒಂದು ಭಾವ ಉಂಟು. ಆ ನೆಲೆಯಿಂದ ಅನ್ನವನ್ನು ಉಣ್ಣುವ ಕಾಲಕ್ಕೆ ಇನ್ನು ನೀನು ವ್ಯವಸ್ಥೆ ಮಾಡದ ಎಲ್ಲಿಗೂ ಹೋಗದೆ ವಿದುರನ ಮನೆಗೆ ಹೋದೆ.
ಅದೇ ಆಕ್ಷೇಪ. ಈಗ ಅದೇ ಹೌದಾದ್ರೆ ನಮ್ಮದ್ದೇ ಒಂದು ವ್ಯವಸ್ಥೆ ಅಲ್ವಾ ಅದು? ಈಗ ನಿಮ್ಮದೇ ವ್ಯವಸ್ಥೆಯಲ್ಲಿದ್ದರೂ ಕೂಡ ಈಗ ಪಾಂಡವ ಪಕ್ಷದಿಂದ ರಾಯಭಾರಿಯಾಗಿ ಬಂದ ನನಗೆ ಪಾಂಡವರ ಅಮ್ಮ ಎಲ್ಲಿ ಊಟ ಮಾಡ್ತಾ ಇದ್ದಾಳು ಆ ಸ್ಥಳದಲ್ಲಿ ಊಟ ಮಾಡಿದ್ರೆ ಅದು ಪಾಂಡವರಿಗೆ ದ್ರೋಹ ಆಗ್ಲಿಕ್ಕಿಲ್ಲ, ಪಾಂಡವ ವಿರೋಧ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಕಾಲದಲ್ಲಿ ವಿದುರನ ಮನೆಯಲ್ಲಿ ಊಟ ಮಾಡುತ್ತಾ ಇರುವ ಕುಂತಿದೇವಿ ಪಾಂಡವ ವಿರೋಧಿಯಾಗಿದ್ದಾಳೋ? ಇಲ್ಲ, ಪಾಂಡವರ ಒಳಿತನ್ನೇ ಬಯಸ್ತಾ ಇದ್ದಾಳೆ. ಹಾಗಾಗಿ ಕುಂತಿದೇವಿ ಎಲ್ಲಿ ಊಟ ಮಾಡ್ತಾ ಇದ್ದಾಳೋ ಅಲ್ಲಿ ನಾವು ಉಂಟ್ರೆ ಪಾಂಡವರಿಗೂ ಸಮ್ಮತ ಆಗುತ್ತದೆ ಈ ಒಂದು ನೆಲೆಯಿಂದ. ಹಾಗಾಗಿ ನಾನು ಆಲೋಚನೆ ಮಾಡಿದ್ದಲ್ಲಿ ಇನ್ನೊಂದು ವಿದುರನ ಮನೆಯೇ ಯಾಕೆ ಅಂತ ಕೇಳಿದ್ರೆ ನಿನಗೂ ಅರ್ಥ ಆಗುವ ವಿಷಯ ಸ್ಪಷ್ಟ ಹೇಳ್ತೇನೆ. ಏನು? ದ್ರೌಪದಿಯ ವಸ್ತ್ರಾಪಹಾರ ಆಗುವ ಕಾಲದಲ್ಲಿ ಯಾರೆಲ್ಲ ಬಾಯಿ ಮುಚ್ಚಿತ್ತೋ ಅವರ ಮನೆಯ ಅನ್ನಕ್ಕೆಲ್ಲ ನನ್ನ ಬಾಯಿ ಮುಚ್ಚಿತ್ತು. ದ್ರೌಪದಿಯ ವಸ್ತ್ರಾಪಹಾರ ಆಗುವಾಗ ಯಾರ ಬಾಯಿ ತೆರೆದಿತ್ತೋ ಅವರ ಮನೆಯ ಅನ್ನಕ್ಕೆ ನನ್ನ ಬಾಯಿ ತೆರೆದಿತ್ತು ಅಷ್ಟೇ. ಏನೇ ಇರ್ಲಿ ಕೃಷ್ಣ, ಈಗ ವಿದುರನ ಮನೆಯಲ್ಲಿ ನೀನೊಂದು ಹಾಲು ಕುಡಿದಿದ್ದಿ, ಯಾವುದು ನಮ್ಮ ಮನೆಯದ್ದು ಪಥ್ಯ ಆಗುವುದಿಲ್ಲ, ಅವನ ಮನೆಯಲ್ಲಿ ಪಥ್ಯ ಆಯಿತು ಅಂತ ನೀನು ಹೇಳಬಹುದು. ಆದ್ರೆ ಪರೋಕ್ಷವಾಗಿ ನೀನು ಊಟ ಮಾಡಿದ್ದು ನಮ್ಮದ್ದನ್ನೇ, ನನಗಾಗುವುದನ್ನೇ, ಹಿತವಾದದ್ದನ್ನೇ. ಏನೇ ಇರ್ಲಿ, ಹಿತ ಆಗ್ಲಿ ಅಹಿತ ಆಗ್ಲಿ. ಈಗ ಇರುವುದೆಲ್ಲಿ ವಿದುರ? ನಿಮ್ಮ ಆಸ್ಥಾನದ ಹಸ್ತಿನಾವತಿಯವನೇ ಅಲ್ವಾ? ಹೌದೌದು. ನಮ್ಮಲ್ಲಿ 1000 ಇರಬಹುದು, ಆದ್ರೆ ಆ ವ್ಯಾಪ್ತಿಯ ಒಳಗೆ ಅವ ಬರ್ತಾನಲ್ಲ. ನೀನು ಪ್ರತ್ಯೇಕವಾಗಿ ನಾನು ಬೇರೆ ಕಡೆಯಲ್ಲಿ ಊಟ ಮಾಡಿದ್ದೇನೆ ಅಂತ ಹೇಳಬಹುದು, ಆದ್ರೆ ಹಸ್ತಿನಾವತಿಯ ವ್ಯಾಪ್ತಿಯಲ್ಲಿಯೇ ಇದ್ದದನ್ನೇ ನೀನು ಕುಡಿದಿದ್ದಿ ತಿಂದಿದ್ದಿ ಅಂತ ನಾವು ಹೇಳುವುದು. ಹಾಗಾಗಿ ನೀನು ಎಷ್ಟೇ ಬುದ್ಧಿವಂತಿಕೆ ಮಾಡಿದರು ನಾನು ಪ್ರತ್ಯೇಕವಾಗಿ ಹೊರತಾಗಿ ನಾ ಮಾಡಿದ್ದೇನೆ ಅಂತ ಹೇಳುವ ಬುದ್ಧಿವಂತಿಕೆ ಬೇಡ. ಅದೇ ಹೌದಾದ್ರೆ ಅದೇ ನಾ ಸ್ಪಷ್ಟನೆ ಕೊಟ್ಟಿದ್ದು. ಯಾವುದು ಪಾಂಡವರಿಗೆ ಹಿತವಾಗುತ್ತದೋ, ಪಾಂಡವರ ತಾಯಿಯಲ್ಲಿ ಉಣ್ಣುತ್ತಾಳೋ ಅದು ಪಾಂಡವ ಸಮ್ಮತವಾಗಿ ಧರ್ಮರಾಜ ಒಪ್ಪುವ ರೀತಿಯಲ್ಲಿ ನಾನು ಊಟ ಮಾಡಿದ್ದು. ಅದು ನಿಮ್ಮದ್ದು ಬೇರೆಯವ್ರದ್ದು ವಿಷಯ ಅಲ್ಲ. ಅಲ್ಲಿ ಆ ನೆಲೆಯಿಂದ ಆಲೋಚನೆ ಮಾಡುವುದಿದ್ರು ಇವತ್ತು ವಿದುರ ಹೇಳುವುದಿದ್ರು ಅದು ನಮ್ಮದ್ದೇ ಅಂತ ನಾ ಹೇಳುವುದು. ನಮ್ಮ ವ್ಯಾಪ್ತಿಯನ್ನು ಬಿಟ್ಟು ವಿದುರ ಇಲ್ಲ. ನೀನು ಅಲ್ಲಿ ಹೋಗಿ ಪ್ರತ್ಯೇಕತೆಯಿಂದ ನಮ್ಮದೊಂದು ನೆಲೆ ಬೇರೆ, ಪಾಂಡವರಿಗೆ ಬೇಕಾಗಿ ಅಲ್ಲಿ ಊಟ ಮಾಡುತ್ತೇನೆ. ಇವತ್ತು ಅಲ್ಲಿ ಕುಂತಿ ಊಟ ಮಾಡುವುದಿದ್ರು ನಮ್ಮ ಅನ್ನವನ್ನೇ ಊಟ ಮಾಡುವುದು, ನಮ್ಮದ್ದೇ ಅನ್ನ ಕುಂತಿ ಊಟ ಮಾಡುವುದು. ಹಾಗಿರುವಾಗ ನಮ್ಮ ನೆಲೆ ಪ್ರತ್ಯೇಕ ಅಲ್ಲ, ನಮ್ಮದು ಒಂದು ವ್ಯಾಪ್ತಿ. ನೀನು ನಮ್ಮಲ್ಲಿ ಪ್ರತ್ಯೇಕ ಮಾಡಿ ನೀನು ಲಾಭ ಮಾಡುವುದಕ್ಕೆ ಬರುವುದು ಬೇಡ. ರಾಯಭಾರಿ ಹೌದು ಅಂತಾದ್ರೆ ಪಾಂಡವರ ಪಕ್ಷ ಅಂತ ನೀ ಹೇಳಿ ಆಯ್ತಲ್ಲ, ಈಗ ಅಲ್ಲಿಂದಲೇ ತೊಡಗುವುದು ನೀನು. ಪಾಂಡವರ ಪಕ್ಷವೇ ಹೌದು ಅಂತಾದ್ರೆ ಇಲ್ಲಿಯ ಸುದ್ದಿಗೆ ಬರುವುದು ಬೇಡ. ಇಲ್ಲಿಯ ವ್ಯಾಪ್ತಿಯ ಊಟ ಎಲ್ಲ ಇವತ್ತು ಕುಡಿದದ್ದು ಎಂತದ್ದು ಇದ್ರು ಅದು ನನ್ನದ್ದೇ. ಅದು ಊಟ ಬಿಡು ಊಟ ಅಲ್ವಾ? ಹಾಗಾಗಿ ಹೇಳ್ತೇನೆ, ನಮ್ಮದ್ದೇ ಊಟ ಮಾಡಿ ನಾನು ಪ್ರತ್ಯೇಕ ನೆಲೆ ಅಂತ ಹೇಳಿಕೊಳ್ಳುವಲ್ಲಿ ನಿನಗೆ ಜೀರ್ಣ ಆಗುವುದಕ್ಕೆ ಅಲ್ಲಿದ್ದ ಅನ್ನದಿಂದ ಏನು ಬಂದಿದೆ ಅಂತ ಹೇಳುವುದನ್ನು ಕೇಳಬೇಕು ನನಗೆ. ನಾನು ಬಂದ ಕಾರಣ ಅಲ್ವಾ? ನಾನು ಬಂದದ್ದು ಪಾಂಡವರ ಕಡೆಯಿಂದಲೇ ಹೌದು, ರಾಯಭಾರಿಯೂ ಹೌದು. ಯಾಕೆ ಹೇಳು? ಅವರಾದದ್ದು ಅದೇ ಅಲ್ವಾ? ಏನು? ಜೋಜಿನಲ್ಲಿ ಮೇದಿನಿಯನುರೆ ಸೋದರು, ಜೋಜಿನಲ್ಲಿ ಮೇದಿನಿಯನುರೆ ಸೋದರು, ಆದಿಯಲ್ಲಿ ನಿನಗೆ ಬೇಡ ಭಾಷೆ ಸರಿಯಾದು ನೀ ನೆಲೆಗೆ ಸಿದ್ದಾಗ, ಆದಿಯಲ್ಲಿ ನಿನಗೆ ಬೇಡ ಆ ಭಾಷೆ ಸರಿಯಾಯಿತು ಈ ನೆಲೆಗೆ ಸಿದ್ದಾಗ, ನಿಲ್ನಾದರವರು ಬಂದು ನಿಲ್ನೊಡನೆ ಮುನ್ನಿನಲ್ಲಿರ್ಪೆವೆಂದು, ನಿಲ್ನೊಡನೆ ಮುನ್ನಿನಲ್ಲಿರ್ಪೆವೆಂದು, ಎಲ್ಲ ನಿಲ್ಲಿಗೆ ಸಂಧಿಗೆ ಕಳುಹಿದರು ಸಂಧಿಗೆ, ಎಲ್ಲ ನಿಲ್ಲಿಗೆ ಸಂಧಿಗೆ ಕಳುಹಿದರು ಮರಳಿಸೈ ಕರುಣದೊಳಗೆ, ಆದರ ಪಾಂಡು ಸುತರು ಆದರ
ಶತಶೃಂಗದಿಂದ ತೊಡಗಿದ ಪಾಂಡವರ ಯಾತ್ರೆ ಹಸ್ತಿನಾವತಿಗೆ ಬಂದು ಸೇರಿದ್ದು. ಆ ಬಳಿಕ ಅವರಿಗೆ ಬೇಕಾದಂತಹ ವಾರಣಾವತವನ್ನು ಕೊಟ್ಟು ಕಳಿಸಿದ್ದು, ಅಲ್ಲಿಂದ ತಪ್ಪಿಸಿಕೊಂಡದ್ದು. ಆ ಬಳಿಕ ದ್ರೌಪದಿಯ ಸ್ವಯಂವರದಿಂದ ತೊಡಗಿ ಮತ್ತೆ ಪುನಃ ಬಂದಾಗ ಇಂದ್ರಪ್ರಸ್ಥವನ್ನು ಅವರಿಗೆ ಕೊಟ್ಟ ಬಳಿಕ ಕಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥವಾಗಿಸುವ ಹೊತ್ತಿಗೆ ಬಂದಂತಹ ನಾರದ ಮುನಿಗಳು ಹೇಳಿದ ಮಾತಿಗೆ ಅನುಸಾರವಾಗಿ ದೇವಸಭೆಯಲ್ಲಿ ನೌಷಾದಿ ರಾಜರಿಗೆ ಇರಬಹುದಾದ ಸ್ಥಾನಮಾನಗಳು ಪಾಂಡು ಚಕ್ರವರ್ತಿಗಿಲ್ಲ. ಅದಕ್ಕೆ ಬೇಕಾದ ಹರಿಶ್ಚಂದ್ರಾದಿಗಳು ಹೊಂದಬಹುದಾದ ಸ್ಥಾನವನ್ನು ಪಾಂಡು ಚಕ್ರವರ್ತಿ ಹೊಂದುವುದಕ್ಕೆ ರಾಜಾದ್ವರವನ್ನು ಮಾಡಬೇಕೆನ್ನುವ ಸೂಚನೆ ಸಿಕ್ಕ ಕಾಲಕ್ಕೆ ತನ್ನ ಸಮಸ್ತವಾದಂತಹ ಸಹೋದರರನ್ನು ಸೇರಿಸಿಕೊಂಡು ನನ್ನ ನೇತೃತ್ವದಲ್ಲಿ ತೊಡಗಿದ್ದು ರಾಜಸೂಯಾದ್ವರ. ಆ ರಾಜಸೂಯಾದ್ವರವನ್ನು ಮಾಡಿ ಪಾಂಡು ಚಕ್ರವರ್ತಿಗೆ ಸದ್ಗತಿ ಕೊಟ್ಟರೆಂಬ ಮನಸ್ಸಿನ ಒಂದು ನೆಮ್ಮದಿಯೇ ಕಾರಣವಾಗಿ ನಿಜಾರ್ಥದಲ್ಲಿ ಪಾಂಡು ಸುತರಾದರವರಾಗ ಪಾಂಡು ಚಕ್ರವರ್ತಿ ಒಂದು ಸದ್ಗತಿ ಕೊಟ್ಟ ನೆಲೆಯಿಂದ ಅದರ ದ್ಯೋತಕವಾಗಿ ಅಂದ್ರೆ ನಮ್ಮಲ್ಲೊಂದು ಕ್ರಮ ಉಂಟು, ಬಹುತೇಕರದನ್ನು ಒಪ್ಪುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಕ್ಷತ್ರಿಯರು ಮಾಡಬಹುದಾದಂತಹ 4 ಪ್ರಮುಖ ಯಜ್ಞಗಳಲ್ಲಿ ಅದಕ್ಕೊಂದು ಸಾಂಕೇತಿಕವಾಗಿ ಒಂದೊಂದು ವ್ಯಸನಗಳನ್ನು ಮಾಡುವುದು ಅಂತ. ಈಗ ಸೌತ್ರಾಮಣಿಯೋ, ವಾಜಪೇಯವೋ, ಅಶ್ವಮೇಧವೋ, ರಾಜಸೂಯವೋ ಕ್ಷತ್ರಿಯರು ಮಾಡಬಹುದಾದ ಯಜ್ಞಗಳು. ಅದಕ್ಕೆ ಅದರ ಕೊನೆಯಲ್ಲಿ ಒಂದೊಂದು ವ್ಯಸನಗಳು ಬಿಟ್ಟದ್ದನ್ನು ಸಾಂಕೇತಿಕವಾಗಿ ಮಾಡುವುದು ಕೆಲವೊಂದು ಕ್ರಮ ಇರ್ತದೆ. ಒಂದೆಲ್ಲ ಹಬ್ಬ ಮಾಡಿದ ಬಳಿಕ ಕೊನೆಯಲ್ಲೊಂದು ಮಾಂಸಾಹಾರದ ಅಡಿಗೆ ಮಾಡುವುದು, ಅದಕ್ಕೊಂದು ಹಬ್ಬದ ಕೊನೆಯಲ್ಲಿ ಮಾಡುವುದು ಕ್ರಮ. ಆ ರೀತಿಯಲ್ಲಿ ಜಾತ್ರೆ ಆದ್ರೆ ಒಂದು ಮಾರಿ ಓಡಿಸುವುದು ಅಂತ ಉಂಟು. ಹಾಗೆ ಆ ನೆಲೆಯಲ್ಲಿ ನೋಡುವಾಗ ಈಗ ಅಶ್ವಮೇಧ ಮಾಡಿದವ ಮೃಗಬೇಟೆ ಮಾಡಬೇಕು ಅಂತ ಉಂಟು, ಸೌತ್ರಾಮಣಿ ಮಾಡಿದವ ರಥಪಂದ್ಯ ಆಡಬೇಕು ಅಂತ ಉಂಟು, ವಾಜಪೇಯವನ್ನು ಮಾಡಿದವ ಮದ್ಯಪಾನವನ್ನು ಮಾಡಬೇಕು ಅಂತ ಉಂಟು. ಆ ನೆಲೆಯಲ್ಲಿ ರಾಜಸೂಯವನ್ನು ಮಾಡಿದವ ದ್ಯೂತ ಸಾಂಕೇತಿಕವಾಗಿ ಆಡಬೇಕು. ಆ ನೆಲೆಯಿಂದ ಧರ್ಮರಾಯ ಒಪ್ಪಿ ನೀವು ಕರೆದ ಸೂರತ್ ದ್ಯೂತಕ್ಕೆ ಬಂದದ್ದು. ಆರಂಭದಲ್ಲಿ ಸೂರತ್ತಾಗೆ ನಡೆಯಿತಂತೆ. ನಡೆಯುವಾಗ ಪಣ ಬಂತು, ಪಣದಲ್ಲಿ ಸರ್ವವನ್ನು ಸೋತರು. ಅಲ್ಲಿ ಏನೆಲ್ಲ ಆಯಿತು, ಯಾವುದೆಲ್ಲ ಘಟನೆಗಳು ನಡೆಯಿತು ಎಲ್ಲವೂ ತೀರಿ ಭಾಷೆಗಳು ನಡೆಯಿತು, ಬೇಕಷ್ಟು ವಿಷಯಗಳೆಲ್ಲ ನಿಮ್ಮ ವ್ಯಾಪ್ತಿಯನ್ನು ಮೀರಿ ಸಾಗದ್ದು. ಅದರಲ್ಲಿ ನಿಮ್ಮದು ತಪ್ಪು ಅವರದ್ದು ತಪ್ಪು ಅನ್ನುವ ಹಾಗಿಲ್ಲ, ಅದು ಆಡಿಸಿದ್ದು ದ್ಯೂತವೇ ಕಾರಣವಾಗಿ ದ್ಯೂತದಲ್ಲಿ ತೊಡಗಿದ್ದಲ್ಲ. ಆ ಬಳಿಕ ಧೃತರಾಷ್ಟ್ರ ಭೂಪತಿಗಳೇ ಕರೆದರಂತೆ ಕಳೆದು ಬಿಡು ಕ್ಲೇಶಗಳನ್ನಂತ ಹೇಳಿಕೊಟ್ಟ ಬಳಿಕ ಅನುದ್ಯೂತಕ್ಕೆ ಅವರು ಹೋಗಿ ಮುಟ್ಟುವ ಪೂರ್ವದಲ್ಲಿ ಬಂದದ್ದು. ಅದಕ್ಕೆ ಒಪ್ಪಿದ್ದೇನು, ಸೋತ ಭೂಪತಿಗೆ 12 ವರ್ಷ ವನವಾಸ, ಅದರ ಮೇಲೊಂದು ವರ್ಷ ಅಜ್ಞಾತವಾಸ, ಮರಳಿ ಹೋಗುವುದು ತಮ್ಮ ಪಟ್ಟಣವ 14ನೆಯ ವರ್ಷದಲ್ಲಿ. 13 ವರ್ಷದ ಬಳಿಕ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಅವ ಮರಳಿ ಹೋಗುವುದು. ಹೌದು. ಈಗ ಪಾಂಡವರೇನು ಮಾಡಿದ್ದಾರೆ, ಜೂಜಿನಲ್ಲಿ ಮೇದಿನಿಯನ್ನೆಲ್ಲವನ್ನು ಕಳ್ಕೊಂಡವರು ಅದನ್ನು ನಿಮ್ಮಲ್ಲಿ ನ್ಯಾಸ ರೂಪದಲ್ಲಿಟ್ಟು 12 ವರ್ಷಗಳ ವನವಾಸವನ್ನು 1 ವರ್ಷದ ಅಜ್ಞಾತವನ್ನು ಮುಗಿಸಿ ಈಗ ಬಂದಿದ್ದಾರೆ. ಒಬ್ಬಾತ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ತೀರ್ಥಯಾತ್ರೆಗೆ ಹೊರಟಂತಹ ವ್ಯಕ್ತಿ ತನ್ನ ಮನೆಯದಾದಂತಹ ಬೀಗದ ಕೈಯನ್ನು ಪಕ್ಕದ ಮನೆಯಲ್ಲಿ ಕೊಟ್ಟು ಹೋಗಿರ್ತಾನೆ. ಅವ ಬರುವುದು ಗೊತ್ತಿರ್ತದೆ, ಮುಗಿಸಿ ಬರ್ತಾನೆ ಅಂತ. ಆದ್ರೆ ಒಂದು ಕ್ರಮ ಇರ್ತದೆ. ಬಂದು ಅವನ ಮನೆಗೆ ಹೋಗಿ ಇಷ್ಟು ದಿವಸ ನೀವು ನಮ್ಮದನ್ನು ಇಟ್ಟುಕೊಂಡಿದ್ದೀರಿ, ಈಗ ನಾವು ಬಂದಿದ್ದೇವೆ, ಅದನ್ನು ಕೊಡಿ ಅಂತ. ಅದನ್ನು ಕೇಳಿ ಕಳಿಸುವ ಕಾಲಕ್ಕೆ ದೃಪದ ಪುರೋಹಿತರನ್ನು ಕಳಿಸಿ ಕೊಟ್ಟದ್ದು. ಆದ್ರೆ ಬಂದ ದೃಪದ ಪುರೋಹಿತರಲ್ಲಿ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ನೀನು ಹೇಳಿದೆಯಂತೆ. ಅದನ್ನೇ ಸ್ಪಷ್ಟ ಮಾಡಿಸುವುದಕ್ಕೆ ಈಗ ಪಾಂಡವರು ಅಜ್ಞಾತ ವನವಾಸಾದಿಗಳನ್ನು ಮುಗಿಸಿದ ಬಳಿಕ ಅವರು ಅದನ್ನೆಲ್ಲ ಪೂರೈಸಿದ್ದಾರೆ. ಆ ನೆಲೆ ಸಂಪೂರ್ಣವಾದದ್ದರಿಂದಾಗಿ ಅವರದ್ದಾದ ಅರ್ಧ ರಾಜ್ಯವನ್ನು ಹೊಂದುವುದಕ್ಕೆ ಅವರು ಶಕ್ತರೇ ಈ ಕಾಲಕ್ಕೆ. ಹಾಗಾಗಿ ಇನ್ನಾದರವರು ಬಂದು ಮುನ್ನಿನಂತಿರ್ಪೆವೆಂದು ಎಲ್ಲಿಂದ ಅನ್ನೋದು ಪ್ರಶ್ನೆ ಬರ್ತದೆ. ಈಗ ಮೊದಲಿಂದ ಅಂದ್ರೆ ಎಲ್ಲಿಂದ ಅಂತ ತೊಡಗುವುದು. ಈಗ ನಿಮ್ಮದಾದ ಬಾಲ್ಯದಂತ ಹೇಳುವುದು, ಒಬ್ಬರಿಗೊಬ್ಬರು ವಿಷ ಹಾಕಿದ್ದು, ಹೊಡೆದಾಟವೋ, ವರ್ಣಾವತದಿಂದ ಅಂತ ತೊಡಗುವುದು, ಮನೆಗೆ ಬೆಂಕಿ ಹಾಕಿದ್ದೆ ಪ್ರಕರಣಗಳು ನೆನಪಿಗೆ ಬರ್ತದೆ. ಹಾಗಾದ್ರೆ ನಮ್ಮ ಬದುಕಿನಲ್ಲಿ ಮುನ್ನಿನಂತೆ ಅಂತ ಆಲೋಚಿಸುವುದು ಯಾವುದನ್ನು ಯಾವುದು ನಮ್ಮ ಬಾಳಿಗೆ ಒಳ್ಳೆಯದಾಗಿರ್ತದೆ, ಅಲ್ಲಿ ನಾವು ಎಲ್ಲವನ್ನು ಮರೆತಿರ್ತೇವೆ. ರಾಜಸೂಯಾದ್ವರದ ಪ್ರಕರಣ ಎಲ್ಲರೊಂದಾಗಿ ಮಾಡಿದ್ದ ಒಂದು ಪ್ರಕರಣ. ಆ ಕುರಿತು ನಿನ್ನದಾದ ಒಂದು ವಿಶೇಷತೆಯನ್ನು ನಾನು ಮೆಚ್ಚಿದ್ದೇನೆ. ಆ ಕಾಲಕ್ಕೆ ರಾಜಸೂಯ ನಡೆಯುವಾಗ ಭಂಡಾರದ ಅಧ್ಯಕ್ಷತೆಯನ್ನು ಹೊಂದಿದವ ನೀನು, ಎಲ್ಲವನ್ನು ಮುನ್ನಡೆಸಿದವ ನೀನು. ಮತ್ತೆ ನೀನು ಮಾಡಬೇಕಂತ ಹೊರಟ ಕಾಲಕ್ಕೂ ವಂಶದಲ್ಲಿ ಒಬ್ಬ ಮಾಡಿದ್ದಾನೆ, ಮತ್ತೆ ನಾನ್ ಮಾಡಬಾರದು ಅಂತ ತಡದವ ಅಂತ ನೀನು ಬೇರೆ ಮಾಡಬೇಕಾಗಿ ಬಂತು. ಹೌದು, ವೈಷ್ಣವ ಯಾಗವನ್ನು ಮಾಡಿ ಮುಗಿಸಿ. ಹೀಗೆಲ್ಲ ನೋಡುವಾಗ ಎಷ್ಟು ಸೂರತ್ತಲ್ಲಿ ಅವರು ಮಾಡಿದ್ದನ್ನು ನಾವು ಮಾಡುವುದು ಬೇಡ, ಅವರ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಳುವ, ಅವರಿಗೆ ಬೇಕಾದ ಭಂಡಾರದ ಕೆಲಸವನ್ನು ನಾವು ಮಾಡ್ತೇವೆ. ಹೀಗೆ ಮುನ್ನಿನಂತೆ ನೀವು ಒಂದಿದ್ದೀರಲ್ಲ, ಆ ನೆಲೆಗೆ ಇರಬೇಕು ಅನ್ನೋದು ಅವರ ಬಯಕೆ. ಆ ಅವರ ಬಯಕೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಸುಮ್ಮನೆ ದುಸ್ತರವಾದಂತಹ ಯುದ್ಧದಿಂದ ಯಾರಿಗೆ ಪ್ರಯೋಜನ ಉಂಟು ಹೇಳು? ಆ ಯುದ್ಧ ಉಂಟು ಮಾಡಬಹುದಾದ ಭೀಕರ ಪರಿಣಾಮಗಳನ್ನು ಅರ್ಥವಿಸಿಕೊಂಡಿದ್ದರಿಂದಾಗಿ ಬಹುಶಃ ನಿನಗೆ ಅದು ಸ್ಪಷ್ಟವಾದ ಅರಿವಿಲ್ಲವೋ ಎಂಬ ನೆಲೆಯಿಂದ ಅವರದ್ದಾದ ಅರ್ಧ ರಾಜ್ಯವನ್ನು ಈಗ ನಿನ್ನದರಲ್ಲಿ ಕೇಳುವುದಲ್ಲ, ಹಸ್ತಿನಾವತಿಯನ್ನು ಕೊಡುವಂತ ಕೇಳುವುದಲ್ಲ, ನಿನ್ನಲ್ಲಿ ನ್ಯಾಸ ರೂಪವಾಗಿರುವ ಅವರದ್ದಾದ ಅರ್ಧ ರಾಜ್ಯವನ್ನು ಕೇಳಿ ಪಡೆಯುವುದಕ್ಕಾಗಿ ಬಂದದ್ದು. ಈಗ ಅದೇ ಅವರೆಲ್ಲವನ್ನು ಮುಗಿಸಿ ಬಂದಿದ್ದಾರೆ, ಅವರದ್ದನ್ನು ಕೊಡುವಾಗ ಯುದ್ಧದಲ್ಲಿ ಪಡ್ಕೊಳ್ಬೇಕು, ಅದೆಲ್ಲ ನೆಲೆ ಯಾಕೆ ಅನ್ನೋದು ಪ್ರಶ್ನೆ ಅಷ್ಟೇ. ಈಗ ಕೃಷ್ಣ,
ಒಂದು ಮುಖದಿಂದ ನೀನು ವಿಮರ್ಶೆ ಮಾಡಿದ್ದಿ. ರಾಜಸೂಯಾಮ ವ್ರತವನ್ನು ಮಾಡಿದಂತಹ ವ್ಯಕ್ತಿಯೊಬ್ಬ ಪ್ರಚ್ಛನ್ನ ದೂರ್ತರನ್ನೋ ಹಿತಶತ್ರುಗಳನ್ನೋ ಗೆಲ್ಲುವುದಕ್ಕೆ ದ್ಯೂತವನ್ನಾಡಬೇಕು ಎನ್ನುವುದು ಆಮನಾಯ ವಿಧಿ. ಸಾಂಕೇತಿಕವಾಗಿ ಬೇಕದು. ಬೇರೆ ಬೇರೆ ಯಜ್ಞಗಳಲ್ಲಿ ಯಾವ ಯಾವ ವಿಧಾನಗಳುಂಟು ಎನ್ನುವುದನ್ನು ವಿವರಿಸಿದಂತಹ ನೀನು ರಾಜಸೂಯದ ಬಗ್ಗೆಯೂ ಆಡಿದ್ದಿ. ಹೌದು. ಅಕ್ಷೇ ದಿವ್ಯತಿ, ಅಕ್ಷವು ಒಂದು ದಿವ್ಯ. ಹೌದು. ಹಾಗಾದರೆ ಯಾಕೆ ಇಂಥದ್ದನ್ನು ಮಾಡಿದ್ರು? ಒಂದು ಕುದುರೆ ಓಡುವ ಸ್ಪರ್ಧೆಯನ್ನು ಮಾಡಬಹುದು ಅಂತ ಅದರಲ್ಲಿ ಆಯ್ಕೆ ಉಂಟು. ಆದರೆ ವಿಶೇಷವಾಗಿ ಇದನ್ನೇ ಆಡಬೇಕು, ದ್ಯೂತವನ್ನಾಡಬೇಕು. ದ್ಯೂತವೆನ್ನುವುದು ವ್ಯಸನ ಎನ್ನುವುದು ಒಂದು ನೆಲೆ. ಹೌದು. ಇನ್ನೊಂದರಿಂದ ಅದು ದಿವ್ಯವೂ ಹೌದು. ಈಗ ಹಾಗಾದರೆ ರಾಜಸೂಯ ಎನ್ನುವಂತಹ ಯಾಗದಲ್ಲಿ ಅವರು ಏನನ್ನು ಸಾಧಿಸಿದ್ರು, ಆ ನೆಲೆಯಿಂದ ಅದನ್ನು ವಿರೋಧಿಸಿ ಅಲ್ಲಿಂದ ಹೊರಟು ಬಂದವ ನಾನು. ಒಂದು ಹಂತಕ್ಕೆ ನೀ ಹೇಳಿದ ಹಾಗೆ ಅಲ್ಲಿ ಎಲ್ಲ ಲೆಕ್ಕಪತ್ರ ನನ್ನ ಕೈಯಲ್ಲೇ ಇತ್ತು. ಧರ್ಮರಾಯ ನನಗೆ ಕೊಟ್ಟದ್ದು. ಬಂದವರಿಗೆಲ್ಲ ಕೊಡ್ಲಿಕ್ಕೆ, ಯಾಕೆ ಅಲ್ಲಿ ಎಲ್ಲಿಯಾದ್ರೂ ಕಡಿಮೆ ಆದ್ರೆ ಸ್ವಲ್ಪ ಹಸ್ತಿನೆಯಿಂದ ಕೊಂಡೋಗ್ಲಿ ಅಂತ ಹೇಳುವ ಉದ್ದೇಶವೂ ಇರಬಹುದು. ಅಲ್ಲ, ಪುಣ್ಯಕ್ಕೆ ನಾನು ಲೆಕ್ಕಾಚಾರದಲ್ಲಿ ಸರಿ ಇದ್ದೇನೆ, ಏನು ಹೆಚ್ಚು ಕಡಿಮೆ ಆಗ್ಲಿಲ್ಲ, ಸರಿ ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದೆ. ನಿನ್ನದು ಲೆಕ್ಕ ಒಳ್ಳೇದು ಉಂಟು ಅಂತಲೇ ಕೊಟ್ಟದ್ದಲ್ವ? ಅದೇ ಹೇಳಿದ್ದು. ಈಗೆಲ್ಲ ಹೇಳುವವರು ಒಬ್ಬ ಒಳಗಾಗ್ತಾನೆ, ಅವ ಜನ ಸರಿ ಇಲ್ಲ, ಈಗ ನೀನೇ ಆಡುವುದಲ್ವ? ಈಗ ಲೆಕ್ಕಾಚಾರ ಸರಿ ಉಂಟು ಅಂತ ನೀನೇ ಹೇಳುವುದು. ಅಲ್ಲಿಯವರೆಗೆ ಅಂತ ಅಲ್ಲ, ನನ್ನದು ಯಾವತ್ತು ಸರಿಯೇ ಉಂಟು. ಇನ್ನೊಬ್ಬರದ್ದಕ್ಕೆ ನಾ ಕೈ ಹಾಕುವುದಿಲ್ಲ, ನನ್ನದನ್ನು ಕೊಡುವುದಿಲ್ಲ. ಕೆಲವರೆಲ್ಲ ಲೋಕದಲ್ಲಿ ಅದಕ್ಕೆ ಬಂದಿದ್ದು ನಾನು, ಇನ್ನೊಬ್ಬರದ್ದು ನಿನ್ನ ಹತ್ರ ಉಂಟು, ಅದಿಟ್ಟುಕೊಂಡು ನಿನ್ನ ಲೆಕ್ಕಾಚಾರ ಹೇಳುವುದು. ನೀ ಹೇಳಿದ್ದಕ್ಕೆ ನಾವು ಒಪ್ಪುವುದಿಲ್ಲ, ನಾ ಕೇಳುವುದು ನನ್ನದ್ದು ಮಾತ್ರ, ನನಗೇನು ಸಿಗಬೇಕು ಅದು ಮಾತ್ರ. ರಾಜಸೂಯ ಮುಗಿಯಿತು, ಇನ್ನೇನು ಮಯನ ಮಂಟಪದ ವೀಕ್ಷಣೆಯನ್ನು ಮಾಡುವುದಕ್ಕೆ ತೊಡಗುವ. ಒಮ್ಮೆ ಹೇಗುಂಟು ಅಂತ ಹೇಳಿ ನೋಡಿಕೊಂಡು ಬರುವ ಅಂತ ಹೇಳುವ ಕಾಲದಲ್ಲಿ ಚಂದ ಇತ್ತು. ಎತ್ತರದ ಉಪ್ಪರಿಗೆಯಲ್ಲಿ ಕೂತವಳು ದ್ರೌಪದಿ. ಹೌದು. ನೆಲ ಇರುವಲ್ಲಿ ನೀರು, ನೀರಿರುವಲ್ಲಿ ನೆಲ. ಮಾಯಾಮಂಟಪ ಅದು. ಮಾಯಾಮಂಟಪ, ಮಯ ನಿರ್ಮಿತವಾದ ಮಾಯಾಮಂಟಪ. ನೆಲ ಅಂತ ಹೇಳಿಕೊಂಡು ಹೋದೆ, ನೀರಿಗೆ ಬಿದ್ದೆ. ಆಗ ಮೇಲಿದ್ದವಳು ಹಾಗೆ ಹೇಳುವುದ, ಲೆಕ್ಕಪತ್ರ ಇಷ್ಟು ಚಂದ ಮಾಡಿ ಇಡೀ ಕಾರ್ಯಕ್ರಮ ಚಂದ ಮಾಡಿ ಕೊಟ್ಟು ಆ ಮನೆಗೆ ಹೋದವಳು, ಅರಿಯದೆ ಬಿದ್ದಿರೆ ಬಾವ, ನೀವು ಕುರುಡರೆ ಕುರುಕುಲ ದೇವ. ಎಂತ ಚಂದ ಪ್ರಾಸ ನೋಡಿ. ಯಾರಿಗಾದ್ರೂ ತ್ರಾಸ ಇಲ್ಲದೆ ಬರ್ತದೆ? ತ್ರಾಸ ಇಲ್ಲದೆ ಬರುವುದಿಲ್ಲ. ನನ್ನ ಅಪ್ಪನನ್ನು ನಿಂದಿಸುವುದು, ನನ್ನನ್ನು ಕುರುಡ ಅಂತ ಹೇಳುವುದು. ಆ ಮನೆಗೆ ಹೋಗಿ ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನನಗೆ ಅಂತಹ ಒಂದು ಮಾತು ಸಿಗ್ತದೆ ಅಂತ ಆದ್ರೆ, ಕೃಷ್ಣ ಅಂತರ್ಯ ಏನು? ಪಾಂಡವರಲ್ಲಿದ್ದದ್ದು ಅದು ದೊಡ್ಡಸ್ತಿಗೆ. ಅಲ್ಪರಿಗೆ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿಯಲ್ಲಿ ತಿಂಗಳ ಬೆಳಕಿಗೆ ಕೂಡ ಹಿಡಿದಿದ್ದಾರಂತೆ. ಅದನ್ನು ನೋಡಿ ನಾನು ಮತ್ತೆ ಸಿಟ್ಟಾದದ್ದು. ಹಾಗಾದ್ರೆ ಅಂತಹ ಒಂದು ಸಂಪತ್ತು ಅವರಲ್ಲಿ ಇರುವುದು ಯಾಕೆ? ಅವರಲ್ಲಿ ಒಳ್ಳೆಯ ಭಾವ ಇಲ್ಲ ಅಂತ ಆದ್ರೆ, ಅವರು ಯಾವುದನ್ನು ಪ್ರಚ್ಛನ್ನ ದೂರ್ತತೆ, ನನಗೆ ಅವ ಮುಗಿಯುವಾಗ ಒಂದು ಪ್ರತಿಜ್ಞೆ ಮಾಡಿದ ಅಲ್ಲ, ನಾನಾಗಿ ದ್ಯೂತ ಆಡುವುದಿಲ್ಲ, ಯಾರಾದ್ರೂ ಕರೆದರೆ ನಾನು ಹೋಗದೇ ಇರುವುದಿಲ್ಲ. ಧರ್ಮರಾಯ ಹೇಳಿದ್ದಾನೆ. ಅವ ಯಾವುದನ್ನು ಮರೆತಿದ್ದಾನೋ ಅಲ್ಲಿಗೆ ಬಂದಾಗ ಈ ನೋವಾದ ಕೂಡಲೇ ನಾನು ಶತ್ರುತ್ವ ಭಾವವನ್ನಿರಿಸಿಕೊಂಡು ಅವ ಮರೆತದ್ದನ್ನು ಎಚ್ಚರಿಸುವುದಕ್ಕೆ ಬೇಕಾಗಿ ಅವನನ್ನು ದ್ಯೂತಕ್ಕೆ ಕರೆದದ್ದು. ಹಾಗಿರುವಾಗ ಅದು ಕಪಟ ದ್ಯೂತ ಅಲ್ಲ, ಯಜ್ಞಮುಖವಾಗಿ ನಡೆದದ್ದು. ನಿಜವಾಗಿ ಏನು ಹಿಂದಿನ ಪರಂಪರೆ ನಡೆದು ಬಂದದ್ದು ಹೇಗೆ ಅಂತ ಕೇಳಿದ್ರೆ, ರಾಜ ಧರ್ಮಾತ್ಮ ಹೌದಾದ್ರೆ, ಅವನಿಗೆ ನಡೆದ ನಿಜವಾದಂತಹ ಒಂದು ಅವಭೃತ ಅದು ಸತ್ಯವಾದದ್ದು ಹೌದಾದ್ರೆ, ಅವ ಸೋಲಿಕ್ಕೆ ಇಲ್ಲ ಅದರಲ್ಲಿ. ಹಾಗಾದ್ರೆ ಇಲ್ಲಿ ಅವ ಸೋತ, ಆಟದಲ್ಲಿ ಸೋತದ್ದೇನು? ದೈವತ್ವ ಎನ್ನುವುದವನಲ್ಲಿಲ್ಲ, ನಿಜವಾಗಿ ನಿನ್ನಲ್ಲಿ ಉಂಟು ರಾಜತ್ವ. ಅದನ್ನು ಸೂಚಿಸುವುದಕ್ಕಾಗಿ ನನಗೆ ಗೆಲುವು ಬಂತು. ನೀ ಹೇಳಿದ ಹಾಗೆ ನಡೆಯಿತು, ಬೇಡದ್ದೆಲ್ಲ ಮರೆತು ಕಳೆ ಮಗಳೇ. ಅಲ್ಲಿ ಈಗ ಆದದ್ದನ್ನುವುದಕ್ಕಿಂತಲೂ ನೀನು ಆಡಿದ್ದಕ್ಕಿಂತಲೂ ಆಡಿದವ ಗಾಂಧಾರ ದೇಶದ ನಿನ್ನ ಮಾವ ಅಂತ ಕೂತ. ಇರ್ಲಿ ಅಪ್ಪ, ಏನಾಯ್ತು? ಅಲ್ಲಿ ಸರಿಯಾಯ್ತು ಸುಳ್ಳಾಯ್ತು ಅದು ವಿಷಯ ಬೇಡ ಅಂತ. ನಾನೇನು ಹೇಳಿಲ್ಲ, ನನ್ನ ಪರವಾಗಿ ಕೃಷ್ಣ ಬಂದು ಆಡ್ತಾನೆ ಆಡ್ಲಿ ಅಂತ ಹೇಳಿದ್ರೆ ನಾನೇನು ಆಕ್ಷೇಪ ಮಾಡ್ಲಿಲ್ಲ, ಹೇಳಿಲ್ಲ. ಅದಕ್ಕೆ ಏನ್ ಮಾಡುದು? ನಿನಗೊಂದು ವಿಷಯ ಗೊತ್ತುಂಟು, ಏನು? ನಾವೆಲ್ಲ ಸ್ವಲ್ಪ ಆಡುವುದರಲ್ಲಿ ಹಿಂದೆ. ಹೌದಪ್ಪ, ನೀನಲ್ಲಿ ಆಡ್ತಾ ಇದ್ದದ್ದು ಅದೇ ಅಂತ ನಮಗೆ ಗೊತ್ತುಂಟು. ಆ ಹೊತ್ತಿಗಾಗುವ ನಾನು ಆಡುವುದು ಮನೆಯಲ್ಲಿ ಆಡುವುದು. ಹೌದು, ಮನೆಯಲ್ಲೇ. ಅದು ಕೆಲವರು ಹಾಗೆ ಅಡ್ಡೆ ಮನೆಯಲ್ಲೇ ಮಾಡಿಕೊಂಡು ಆಡುವುದು, ಉಳಿದವರ ಮನೆ ತೆಗೀಲಿಕ್ಕೆ ಆಡುವುದು, ಮನೆಯಲ್ಲೇ ಆಡುವುದು. ವಿಷಯ ಅದಲ್ಲ. ಹಾಗಾದ್ರೆ ಆ ನೆಲೆಯಿಂದ ಅಲ್ಲಿ ಏನಾಯಿತು? ಮರೆತು ಕಳೆ ಮಗಳೇ, ಅಷ್ಟನ್ನು ಹೇಳಿದ್ರೆ ಮರೆತು ಕಳೆಯಬೇಕಿತ್ತು. ಹೋದವರು ಹೋಗುವಾಗ ಯಾವುದನ್ನು ಅವಳು ಕೇಳಿದ್ಲು, ಆ ವರ ಕೇಳುವಾಗ ನನಗೆ ಸೂಚನೆ ಸಿಕ್ಕಿತು, ಮರೆಯಲಿಲ್ಲ ಅಂತ. ಹೌದು, ದಾಸ್ಯ ಬಿಡುಗಡೆ ಆಯಿತು. ಪತಿಗಳಿಗೆ ದಾಸ್ಯತ್ವ ತೊಲಗಲಿ, ತೊಲಗಲಿ ಅಂತ ಹೇಳುವುದನ್ನು ಒಪ್ಪಿಕೊಂಡ್ಲು. ಆಯುಧಗಳು ಕೈಗೆ ಬರಲಿ, ಆಯುಧ ಕೈಗೆ ಬರಲಿ. ಕ್ಷಾತ್ರಪಕ್ರಮ ನಿಮ್ಮ 2 ವರ ಸಾಕೆ. ಮೂರನೇದ್ದಕ್ಕಾಗುವಾಗ ಮೂರನೇದ್ದು ಕೇಳಲಿಕ್ಕೆ ಕ್ಷತ್ರಿಯ ನಾನು ಪತಿವ್ರತೆ ಕೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ಲು. ಹೌದು. ಹಾಗಾದ್ರೆ ಅರ್ಥ ಏನು? ನನ್ನ ಗಂಡಂದಿರು ಶೌರ್ಯ ಸಾಮರ್ಥ್ಯವಂತರು, ಸೋತದ್ದನ್ನು ಪಡೆಯುವುದಕ್ಕೆ ಅವರಿಗೆ ಆಯುಧ ಸಿಕ್ಕಿದ್ರೆ ಅವರು ಪಡೆಯುತ್ತಾರೆ ಅಂತ ಹೇಳಿದ್ದು. ಹೌದು. ಅಷ್ಟಕ್ಕೆ ಆ ಆಯುಧವನ್ನು ಕೊಟ್ಟಂತಹ ಗಂಡಸರು ಅವರು ಸೋತದ್ದು ಹೌದಾದ್ರೆ ಅದನ್ನು ಎದ್ದು ನಿಂತು ಯುದ್ಧ ಮಾಡಿ ಪಡೆಯಬೇಕಿತ್ತು. ಅಷ್ಟಕ್ಕೆ ನಮ್ಮ ಅಪ್ಪ ಸ್ವಲ್ಪ ಗಡಿಬಿಡಿ ಮಾಡಿದ್ರು, ಅವರೇ ಕೊಟ್ರು.
ಹೋಗುವಾಗ ಮರೆತು ಕಳೆ ಮಗಳೇ ಹಾ. ಈ ಮಾತನ್ನಾಡುವಾಗ ಹಾ. ನಾವು ಮಾತ್ರ ಮರೆಯುವುದೋ ಅವರು ಮರಿಬೇಡುವೋ? ಹೋಗುವಾಗಲೇ ಕಬರಿಯನ್ನು ಕಟ್ಟಿಕೊಂಡು ಹೋಗುದಲ್ವಾ? ಕೌರವ, ಹಾ. ಈಗ ಸರಿ, ನೀ ಹೇಳಿದ್ದು ಸರಿಯೇ ಉಂಟು. ಹಾ. ಈಗ ಮರೆತು ಕಳೆ ಮಗಳೇ ಅಂತ ಹೇಳಿದ್ ಯಾವಾಗ? ಆಯುಧಗಳು ಕೈಗೆ ಸೇರಿ ದಾಸ್ಯತ್ವ ತೊಲಗಿದ್ದು. ಹೌದು. ಕೊನೆಯದಾಗಿ ನಿಮ್ಮಪ್ಪ ಕೊಟ್ಟದ್ದೇನು? ಹಾ. ಅಂದ್ರೆ ಮರೆತು ಕಳೆ ಮಗಳೇ ಅಂತ ಹೇಳಿದ್ದು ಅವಳು ಕೇಳಿದ 2 ವರಗಳಿಗಾಗಿ ಅಲ್ಲ, ಹಾ. ಅಪ್ಪಯ್ಯ ಕೊಟ್ಟ 3ನೇ ವರ. ಹೌದು. ಸರ್ವ ರಾಜ್ಯ, ಕೋಶ, ಆನೆ, ಸೇನೆ ಯಾವುದೆಲ್ಲ ಕಳ್ಕೊಂಡಿದ್ದಾರೆ ಆಯ್ತಾ? ಅದೆಲ್ಲ ಕೊಟ್ಟದ್ದು. ಹೌದು. ಅದನ್ನು ಕೊಟ್ಟ ಬಳಿಕ ಮರೆತು ಕಳೆ. ಹಾ. ಹೌದಾ? ಹಾ. ಅವರು ಊರಿಗೆ ಹೋಗುವಾಗ ಸಿಕ್ಕಿದೆಯೋ ಅವರಿಗದು? ಅಲ್ಲ, ನೀ ಹೇಳು. ಅಲ್ಲಲ್ಲ. ಸಿಕ್ಕಿದೆಯೋ ಅಲ್ಲಲ್ಲ, ಅವರಿಗೆ? ಅದಕ್ಕಿಂತ ಮೊದಲು ಕಾರಣ ಉಂಟು. ಹಾ. ಸಿಗದ ಹಾಗೆ ಮಾಡ್ಲಿಕ್ಕೆ ಹಾ. ಮರೆತು ಕಳೆ ಅಂತ ಅವಳಿಗೆ ಹೇಳಿದ್ದಲ್ವಾ? ಹಾ. ಅಲ್ಲಿ ಮೊದಲಾದ ಪ್ರತಿಜ್ಞೆಗಳುಂಟಲ್ಲ, ಹೌದು. ಅದಕ್ಕೇನು ಗತಿ? ಎಲ್ಲ ಉಂಟು. ಯಾಕೆ ಅದಕ್ಕೇನು? ಅದು ಪರಿಮಾರ್ಜನೆ ಅವರು ಮಾಡಿ ಹೋಗ್ಬೇಕಿತ್ತಲ್ಲ. ಉಂಟಲ್ಲಿ, ಯಾಕೆ ಹೇಳು? ಆಯ್ತು ದೊಡ್ಡಪ್ಪ, ನೀವೀಗ ಹೇಳಿದ್ದು ಮರೆತು ಕಳೆಯುತ್ತೇವೆ. ಸುಯೋಧನ. ಈಗ ನಾವು ಮರೆತು ಕಳೆಯುತ್ತೇವೆ, ಹಾ. ನೀವು ಕೂಡ ಹಾಗೆ. ಹಾ. ಆ ಕಡೆಯಿಂದ ನಮ್ಮ ಪ್ರತಿಜ್ಞೆ ಅಂತದ್ದು ಇಲ್ಲ, ಅದಾಗಿ ಹೋಯ್ತು. ನಮ್ಮ ಪ್ರತಿಜ್ಞೆಗೂ ಕೂಡ ನಾವು ಮರೆತು ಕಳೆಯುತ್ತೇವೆ ಅಂತ ಒಂದು ಮಾತಲ್ಲಿಂದ ಬರ್ಬೇಕಿತ್ತೋ ಬೇಡ? ಸುಯೋಧನ ಹಾ. ಅದನ್ನು ಹೇಳ್ತಿದ್ರು ಅವ್ರು. ಯಾಕೆ ಹೇಳು? ಯಾಕೆ? ಮೊದಲು ಕೇಳಿದವಳ 2 ವರಗಳಿಗೆ ಅವಳು ಅಪ್ಪಯ್ಯ ಕೊಟ್ಟಿದ್ದು. ಹಾ. ಅವರಾಗಿ ಬಿಟ್ಟದ್ದು ಅವರ ಕೈಗೆ ಸೇರಿದ್ರೆ ಹಾ. ಅದೆಲ್ಲ ಆಗಬೇಕಿತ್ತು. ಈಗ ಮುಡಿ ಕಟ್ಟುವುದಕ್ಕೂ ಹಾ. ಅವರ ವರದ ವಿಷಯಕ್ಕೂ ಹಾ. ಅವರು ಕಳ್ಕೊಂಡದ್ದ ಆಸ್ತಿ ಅವರಿಗೆ ಸಿಕ್ಕಿತ್ತು. ಈಗ ಅವರ ಕೈಗೆ ಸೇರುವ ಪೂರ್ವದಲ್ಲಿ ಹಾ. ಅವರದನ್ನು ಬಿಡಬೇಕು ಅಂತ ಉಂಟು. ಹಾಗಲ್ಲ ಅದು. ಇನ್ನೊಂದು ಅವರ ಪ್ರತಿಜ್ಞೆಯಲ್ಲಿ ಇದ್ದ ವಿಷಯ ಏನು? ಯದಿ ಯುದ್ಧಂ ಭವೇತ್, ಭವಿಷ್ಯದಲ್ಲಿ ಯುದ್ಧವೊಂದು ಸಂಘಟಿಸಿದ್ದು ಹೌದು ಅಂತಾದ್ರೆ ಕೌರವನ ತೊಡೆಯನ್ನು ನಾನು ಮುರಿತೇನೆ, ಕರ್ಣನನ್ನು ಧನಂಜಯ ಕೊಲ್ಲುತ್ತಾನೆ. ಇದಿಷ್ಟು ಸತ್ಯವಾಗಿಸುವುದು ಯಾರು? ಸತ್ಯ ಸಂಕಲ್ಪನಾದಂತ ಭಗವಂತ ಇದನ್ನು ಸತ್ಯವಾಗಿಸ್ತಾನೆ. ಅದು ನನ್ನ ಮೇಲೆ ಅವರು ಇಟ್ಟದ್ದು. ಹಾಗಿರುವಾಗ ಇದೆಲ್ಲ ಆಲೋಚನೆಗಳನ್ನು ಅವರು ಕಂಡಿದ್ದಾರೆ ಅಂತಾದ್ರೆ ನೀ ಹೇಳಿದ್ದೆಲ್ಲವೂ ದೊರೆತಿರಬೇಕಿತ್ತು. ಅಲ್ಲ, ಅದು ನೀನೀಗ ಸೇರಿಸುವುದು ಸತ್ಯ ಸಂಕಲ್ಪನಾದ ಭಗವಂತ ಹೇಳಿದ್ರೆ ಅಂತ. ಅಲ್ಲಿ ನಿನ್ನನ್ನು ನೆನಪಿಸಲೇ ಇಲ್ಲ. ಆ ಪುಣ್ಯಾತ್ಮರು ಜೂಜಾಡುವಾಗ ನಿನ್ನ ನೆನಪೇ ಮಾಡಲಿಲ್ಲ. ಅಲ್ಲ, ಪ್ರತಿಜ್ಞೆ ಮಾಡುವ ಕೊನೆಯಲ್ಲಿ ಹೇಳಿದಾರಲ್ಲ ಅದನ್ನೇ. ಅದೇ, ಅದು ಮತ್ತೆ ಹೇಳಿದ್ದು ಇದನ್ನು ದೈವ ಸತ್ಯವಾಗಿಸಬೇಕು, ಇದು ದೈವ ಸತ್ಯವಾಗಿಸಬೇಕು ಅಂತ ಹೇಳುವುದು ಹೌದಾದರೂ ಈಗ ಆ ನೆಲೆಯಿಂದ ಒಂದು ಕಡೆಯಿಂದ ಮಾತ್ರ ಇಂತಹ ಒಂದು ಪೂರಕವಾದ ಮಾತು ಬರುಂದ್ರೆ ಸಾಕಾಗುವುದಿಲ್ಲಲ್ಲ. ಈಗ ನಾನಾಡಿದ್ದು ಅದನ್ನು ಮರೆತು ಕಳೆಯುವಾಗ ಅವರಲ್ಲಿಯೂ ಆ ಭಾವ ಇಲ್ಲದೆ ಇರ್ತಿದ್ರೆ ನಮಗೆ ಮತ್ತೆ ಕರೆಯುವುದಕ್ಕೆ ಅವಕಾಶ ಇರಲಿಲ್ಲ. ಹಾಗಾದ್ರೆ ಅಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡದೆ ನಾನಲ್ವ ಅಲ್ಲಿ ಇದ್ದದ್ದು, ನೀನಿರ್ಲಿಲ್ಲ. ನಮ್ಮನ್ನು ದುರುಗುಟ್ಟಿಯೇ ನೋಡಿ ಯಾವುದೇ ಕಬರಿಗೆ ಒಂದು ವ್ಯವಸ್ಥೆ ಮಾಡದೆ ಅದನ್ನು ಹಾಗೆಯೇ ಬಿಟ್ಟು ಹಾಕಿಕೊಂಡು ಮಾಟ ಮಾಡ್ಲಿಕ್ಕೆ ಹೋದದ್ದು ಅವಳು. ಸುಯೋಧನ ಕಬರಿ ಬಿಟ್ಟುಕೊಂಡೊಂದು ಮನೆ ಹೋಗುವುದಕ್ಕಿಲ್ಲ. ಈಗ ಅವಳು ಕಬರಿಯನ್ನು ಕಟ್ಟುವುದಕ್ಕೋ ಅವರದ್ದಾದ ಪ್ರತಿಜ್ಞೆ ಬಿಡುವುದಕ್ಕೋ ಪೂರ್ವದಲ್ಲಿ ಅವರದ್ದಾದದ್ದು ಸಿಕ್ಕಿರಬೇಕಿತ್ತು. ಅದಕ್ಕೂ ಪೂರ್ವದಲ್ಲಿ ಅವರನ್ನು ನೀವು ಅಷ್ಟನ್ನು ಸಿಗುವುದಕ್ಕೆ ಅಲ್ಲಿಗೆ ಹೋಗುವಾಗ ನಾವು ಆಕ್ಷೇಪ ಮಾಡ್ತಿರ್ಲಿಲ್ಲ. ತಡೆ ಕೇಳುವುದನ್ನು ಕೇಳು. ಸಿಕ್ಕುವ ಪೂರ್ವದಲ್ಲಿ ಅವರಲ್ಲಿಗೆ ಹೋಗುವಾಗ ಹಿಂದಕ್ಕೆ ಕರೆಸಿಕೊಂಡ್ರಿ. ಹೌದು. ಅನುದ್ಯೂತ ಆಯ್ತು. ಅನುದ್ಯೂತದ ನಿಬಂಧನೆಗೆ ಅನುಸಾರವಾಗಿ ನ್ಯಾಸ ರೂಪದಲ್ಲಿ ನಿನ್ನಲ್ಲಿ ಇತ್ತು. ಆಗ ನೀವು ದ್ವೇಷವನ್ನು ಮರ್ತಿದ್ದೀರೋ? ಅವರೆಲ್ಲ ಹೊರಟು ನಿಂತ ಕಾಲಕ್ಕೆ ನೀವೆಲ್ಲ ಬೆಲೆಸಲದ ಮಾತುಗಳನ್ನು ಆಡಿದ್ರಿ, ಅವರನ್ನು ಕುಚೋದ್ಯಕ್ಕೆ ಒಳಪಡಿಸಿದ್ರಿ. ಹಾಗಾದ್ರೆ ಅವರ ಮನಸ್ಸಿನಲ್ಲಿ ಬಂದಿರಬೇಕು. ಬಹುಶಃ ಇವರು ದ್ವೇಷವನ್ನು ಮರಿಲಿಲ್ಲ. ಬಹುಶಃ ಇದು 2 ಕಡೆಯಿಂದ ಆದದ್ದು. ಹಾಗಲ್ಲ ಕೃಷ್ಣ, ಏನು ಗೊತ್ತೋ, 2 ಕಡೆಯಿಂದ ಆಗುವುದಲ್ಲ, ನಮ್ಮ ಕಡೆಯಿಂದ ಆದದ್ದು ಏನಾಗಿದೆಯೋ ನಾವು ಕರೆದದ್ದು ನ್ಯಾಯವಾಗಿಯೇ ಉಂಟು. ಅದು ಯಜ್ಞ ಸಮ್ಮತವಾದಂತಹ ದ್ಯೂತ, ಅದರಲ್ಲಿ ಸೋತರು. ಮತ್ತೆ ದ್ರೌಪದಿಯ ಪ್ರಕರಣದಲ್ಲಿಯೂ ಹಾಗೆ, ಅವಳು ದಾಸ್ಯತ್ವವನ್ನು ಅಂಗೀಕರಿಸದೆ ಇದ್ದದ್ರಿಂದ ಅದೆಲ್ಲ ಆದದ್ದು. ಅದನ್ನು ಒಪ್ಪಿದ್ದಿದ್ರೆ ಆ ಉತ್ಪಾತವೆಲ್ಲಿ ಆಗ್ತಿರ್ಲಿಲ್ಲ. ಆಮೇಲೆ ಅಲ್ಲಿಂದ ಹೋಗುವ ಕಾಲದಲ್ಲಿಯೂ ಅವರು ಮರೆಯದೆ ಹೋದದ್ದರಿಂದ ನಾವು ಮತ್ತೆ ಮರಳಿ ಕರೆಯಬೇಕಾಗಿ ಬಂತು, ಮತ್ತೆ ಮರುದ್ಯೂತವನ್ನಾಡುವಂತಹ ಸ್ಥಿತಿ ಬಂತು. ಆ ಕಾರಣಕ್ಕಾಗಿ ಈಗಲೂ ಊರ್ಜಿತದಲ್ಲಿರುವುದೇನು? ದ್ರೌಪದಿ ಹೇಳಿದ ಮಾತೆ ಊರ್ಜಿತದಲ್ಲಿರುವುದು. ಆಯುಧವನ್ನು ಕೊಡಿ, ಆಯುಧವನ್ನು ಕೊಟ್ಟ ಮೇಲೆ ಗಂಡಂದಿರದನ್ನು ಪಡೆಯಬೇಕು. ನಮ್ಮ ಅಪ್ಪ ಗಡಿಮಿಡಿ ಮಾಡಿದ್ರು ಅಂತ ನಾವು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾದದ್ದರಿಂದಲೇ ಈಗಲೂ ಇರುವುದೇನು? ಸೋತನೆಲ್ಲ ನಾನು ಹೇಳ್ತೇನೆ ಕೇಳು. ಯಜ್ಞ ಮುಖದಿಂದಲಾದರೂ ಯಾವ ವಿಧಿ ಉಂಟೋ ಅದಕ್ಕನುಸಾರವಾಗಿ ಯುದ್ಧ ಸಮಾನವಾದಂತಹ ದ್ಯೂತದಲ್ಲಿ ಸೋತಂತಹ ಭೂಮಿಯನ್ನು ಅಂತ ಇದ್ರೆ ಅದಕ್ಕೆ ಯುದ್ಧ ಮಾಡಿ ಅದನ್ನು ಪಡೆಯಬೇಕು. ಬಿಟ್ರೆ ಇಲ್ಲದಿದ್ರೆ ನಮ್ಮಿಂದ ಕೊಡಲ್ಪಟ್ಟದ್ದು ಅಂತ ಆಗ್ತದೆ ಹೊರತು ಕ್ಷತ್ರಿಯರಾಗಿ ಅದನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ ಅವರಿಗೆ. ಆದದ್ದರಿಂದ ಹೇಳ್ತೇನೆ, ನಾನು ಮಾಡಿದ್ದು ಸರಿ ಉಂಟು. ಸುಯೋಧನ, ನಿನ್ನ ನೆಲೆಯಲ್ಲಿ ನೀ ಮಾಡಿದ್ದು ಸರಿ ಅಂತ ಹೇಳ್ತೀನಿ. ಏನು ಅಪರಾಧ ಮಾಡಲಿಲ್ಲ ನಾನು. ನೀ ಹೇಳುವಾಗ ಆ ಕಡೆಯಲ್ಲಿ ನಾನು ಕೇಳಿದ್ರೆ ಕೌರವ ಮಾಡಿದ ಕಾರಣದಿಂದಾಗಿ ಆ ವಿದ್ವೇಷವನ್ನು ಅವನು ಹೊಂದಿದ್ದಾನೆ, ನಾವಿದಕ್ಕಾಗಿ ಪ್ರತಿಜ್ಞೆಗೆ ಬದ್ಧರಾಗಿದ್ದೇವೆ, ಕಬರಿಯನ್ನು ಕಟ್ಟದೆ ಬಿಟ್ಟಿದ್ದೇವೆ ಅಂತ. ಈಗ ಅಂದು ಸ್ಪಷ್ಟ ಆಗುತ್ತದೆ. ನಿನಗ ಅವರನ್ನು ಒಪ್ಪುವುದಕ್ಕೋ ಅಥವಾ ಅವರಿಗೆ ನಿನ್ನನ್ನು ಒಪ್ಪುವುದಕ್ಕೋ ನಿನಗೆ ತಡೆಯಾಗಿ ಕಾಣುವುದು ನೀ ಮಾಡಿದ ಅಪರಾಧ. ಏನಾಗ್ಲಿಲ್ಲ ಅಂತ ಹೇಳುದು. ನೀ ಮಾಡಿದ ಅಪರಾಧವ ಕ್ಷಮಿಸುತ್ತಾರ ಬದಲಿ ತಾಳ್ದದಳು, ಕ್ಷಮಿಸುತ್ತಾರ
ಕ್ಷಮಿಸುತ್ತ ರಾಮದಲ್ಲಿ ತಾಳ್ದದಣುವ ತಾಮರೆದು ನಿಲ್ಲೊಳಿದು ತಾಮರೆದು ನಿಲ್ಲೊಳಿದು ಕೋಡಿಬ್ಬರ ಮಹಿಮರೆ ನಲೆಯುವುದನು ತಾಮರೆದು ನಿಲ್ಲೊಳಿಯುವುದು ಕೋಡಿಬ್ಬರ ಮಹಿಮರೆ ನಲೆಯುವುದನು ಈಗ ನೀ ಮಾಡಿದ ಅಪರಾಧ ಅಲ್ಲ ಅಂತ ನೀ ಹೇಳ್ತಿ. ಆ, ಅವರು ತಾವು ಮಾಡಿದ್ದು ಅಪರಾಧ ಅಲ್ಲ ಅನ್ನುವ ನೆಲೆಯಲ್ಲಿ ಅವರಿದ್ದಾರೆ. ಹೀಗೊಂದು ವಿಷಯಕ್ಕೆ ಬರೋಣ. ಈಗ ಒಂದು ಸಂಧಾನವೋ ಒಂದು ರಾಜಿಯೋ ಆಗುವ ಕಾಲಕ್ಕೆ ತಪ್ಪುಗಳು ಎರಡು ಪಕ್ಷದಲ್ಲಿಯೂ ಜನಿಸ್ತದೆ, ಸಂಭವಿಸ್ತದೆ. ಆ ತಪ್ಪುಗಳಿಗೆ ಕಾರಣ ಏನು ಅಂತ ಹುಡುಕುವುದಕ್ಕಿಂತಲೂ ಆ ತಪ್ಪುಗಳು ಸರಿಯಾಗುವುದಕ್ಕೆ ಮಾರ್ಗ ಏನು ಅಂತ ಹುಡುಕುವ ಬುದ್ಧಿವಂತನಾಗುತ್ತಾನೆ. ಯಾಕಂದ್ರೆ ತಪ್ಪುಗಳನ್ನು ಮಾಡುವುದಕ್ಕಿಂತ ತಪ್ಪುಗಳು ಆಗುವುದು, ಆದ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವುದು ಬುದ್ಧಿವಂತನಾದವನ ಲಕ್ಷಣ. ಈ ನೆಲೆಯಲ್ಲಿ ನೋಡುವಾಗ ನೀ ಮಾಡಿದ ಅಪರಾಧವ ಅವರು ಮನ್ನಿಸ್ತಾರೆ. ನೀ ಯಾವ ತಪ್ಪುಗಳನ್ನು ಮಾಡಿದ್ರು ಅವರು ಅದಕ್ಕೆ ಕ್ಷಮಿಸ್ತಾರೆ. ಅವರು ಮಾಡಿದ ತಪ್ಪುಗಳಿದ್ರೆ ಅದನ್ನು ನೀ ಮರೆತು ಬಿಡಬೇಕು. ಇದು ನನ್ನ ಆಶಯ. ಯಾಕಂದ್ರೆ ನೀ ಏನು ದೊಡ್ಡ ಅಪರಾಧ ಮಾಡ್ಲಿಲ್ಲ. ಏನೋ ಅವರ ಮನೆಗೆ ಬೆಂಕಿ ಕೊಟ್ಟಿದ್ದಿರಬಹುದು, ಅವರ ಹೆಂಡತಿಯ ಸೀರೆಯನ್ನು ಸೆಳೆಸಿದ್ದಿರಬಹುದು, ಅವರ ರಾಜ್ಯವನ್ನು ಪಡೆದಿರಬೇಕು. ಅದೆಲ್ಲ ಸಣ್ಣ ಸಣ್ಣ ಅಪರಾಧಗಳು ಅಂತ ಇಟ್ಟುಕೊಳ್ಳುವ. ಅದನ್ನೆಲ್ಲ ಅವರು ಕ್ಷಮಿಸ್ತಾರೆ. ಅವರು ಮಾಡಿದ ದೊಡ್ಡ ದೊಡ್ಡದೇ ಇರೋಣ. ನೀ ಬಿದ್ದಾಗ ನಗಾಡಿದಂತ ದೊಡ್ಡ ಅಪರಾಧ, ಅಥವಾ ನಿನ್ನ ಕುರಿತಾಗಿ ಅವರು ಗಂಡ ಹೆಂಡತಿ ಕಂಡು ಆಡಿದಂತಹ ಕುಹಕದ ಮಾತುಗಳೆಂಬ ದೊಡ್ಡ ದೊಡ್ಡ ಅಪರಾಧ, ಅದಗಳನ್ನೆಲ್ಲ ನೀ ಮರೆತು ಬಿಡು. ಈಗ ಅದಕ್ಕಿಂತಲೂ ಒಂದೇ ಅಪರಾಧ ಸಾಕು. ನಾನು ಏರಬೇಕಾದದ್ದನ್ನು ಅವರು ಏರುವಲ್ಲಿ ಅವರು ಪರೋಕ್ಷವಾದಂತಹ ವಿಧಾನದಿಂದ ಮಾಡಿದಂತಹ ಒಂದು ಪ್ರಯತ್ನ ಒಂದೇ ಸಾಕು. ಅವರು ಮಾಡಿದ ಘನ ಅಪರಾಧ. ನೀನು ಉಳಿದದ್ದನ್ನೆಲ್ಲ ಸೇರಿಸುವುದು ಬೇಡ. ಈಗ ಭೀಷ್ಮಾಚಾರ್ಯರೇ 2 ಕವಲಾಗಿಸಿ ಕೊಟ್ಟಿದ್ದಾರೆ. ಇಂದ್ರಪ್ರಸ್ಥವನ್ನು ಅವರಿಗೆ ಕೊಟ್ಟಿದ್ದಾರೆ. ನಿಮ್ಮದಾದಂತಹ ಹಸ್ತಿನಾವತಿ ನಿಮಗೆ ಉಂಟು. ಹೀಗಿರುವಾಗ ಸೂರತ್ತಾದ ಸಂಬಂಧಕ್ಕೆ ರಾಜಸೂಯಾದ್ವರವೇ ಸಾಕ್ಷಿಯಾಗಿದೆ ಅಂತ ಆದ್ರೆ ಆ ಸಾಕ್ಷಿಯಾದ ಬದುಕನ್ನು ನೀವಿಬ್ಬರು ಹೊಂದುವುದಕ್ಕಾಗಿ ಈಗ ನೀ ಹೇಳಿದ ಹಾಗೆ ಅವರ ಅರ್ಧ ರಾಜ್ಯವನ್ನು ನೀನು ಅವರಿಗೆ ಕೊಟ್ರೆ ಯುದ್ಧ ಎನ್ನುವುದು ಭವಿಷ್ಯದಲ್ಲಿ ಘಟಿಸುವುದಕ್ಕಿಲ್ಲ. ಆ ದ್ರೌಪದಿಯ ಕಬರಿ ಕಟ್ಟುವುದಕ್ಕೋ ಅವರದ್ದಾದಂತಹ ಭಾಷೆಗಳಿಗೋ ಅದಕ್ಕೆ ನಾನು ಸಾಕ್ಷಿಯಾಗಿರ್ತೇನೆ. ಯಾಕಂದ್ರೆ ಅವರದ್ದೆಲ್ಲ ಅವರಿಗೆ ಸಿಗ್ತದೆ ಅಂತಾದ್ರೆ ಭವಿಷ್ಯದಲ್ಲಿ ಯುದ್ಧ ಎನ್ನುವುದು ಸಂಘಟಿಸುವುದಕ್ಕಿಲ್ಲ. ಯುದ್ಧ ಎನ್ನುವುದು ಸಂಘಟಿಸುವುದಿಲ್ಲ ಅಂತಾದ್ರೆ ಅವರ ಪ್ರತಿಜ್ಞೆಗಳೇ ಇಲ್ಲ ಅಂತ ಆಗುತ್ತದೆ. ಅದು ವ್ಯರ್ಥವೇ ಆಗುತ್ತದೆ. ಉಳಿದವರಿಗೆಲ್ಲ ನಾನು ಸಾಕ್ಷಿಯಾಗುತ್ತೇನೆ, ನನ್ನ ಭರವಸೆಯೇ ಆಗುತ್ತದೆ. ನೀ ಇದನ್ನು ಮರೆಯಬೇಕು. 2 ಕುಲಗಳ ಮಧ್ಯೆ ಸಾಮರಸ್ಯದ ಬದುಕನ್ನು ಹೊಂದುವುದಕ್ಕೆ ಘನಮಹಿಮರಾದಂತ ಅವರನ್ನೊಳಗೊಂಡು ಮೊದಲಿದ್ದ ಹಾಗೆ ನೀವಿರುವುದಕ್ಕೆ ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ಇದಕ್ಕಾಗಿ ಸಂಧಾನಕ್ಕೆ ನಾ ಬಂದದ್ದು. ನೀವು ಒಳ್ಳೆಯದಾಗಿ ಈ ಕಡೆಯಲ್ಲಿ ಬದುಕಬೇಕು, ಅವರು ಆ ಕಡೆಯಲ್ಲಿ ಒಳ್ಳೆಯದಾಗಿರಬೇಕು. ಶಶಿವಂಶದ ವಲ್ಲರಿ ಎಲ್ಲ ಕಡೆಯಲ್ಲಿಯೂ ಪಲ್ಲವಿಸಿ ಉತ್ತಮ ಬೆಳೆಯನ್ನು ಕೊಡುವುದನ್ನು ಜಗತ್ತು ಕಾಣಬೇಕು. ಜಗತ್ತೇ ಚಂದ್ರ ಹೇಗೆ ತಂಪನ್ನು ಕೊಡ್ತಾನೋ ಆ ನೆಲೆಯಲ್ಲಿ ಶಶಿವಂಶಜರಾದ ನೀವು ತಂಪನ್ನು ಕೊಡಬೇಕು. ಹಾಗಾಗಿ ಸಂಧಾನಕ್ಕೆ ನನ್ನನ್ನು ಕಳುಹಿದ್ದಾರೆ. ಯಾವ ಲೋಪದೋಷಗಳು ನಿನ್ನ ಆಲೋಚನೆಯಲ್ಲಿರಲಿ, ಧರ್ಮಾಧರ್ಮಗಳ ತುಲನೆಯಲ್ಲಿ ನೀ ತೊಡಕಿದ್ದರೂ ಕೂಡ ನಿನ್ನಪ್ಪ ಕೊಟ್ಟ ತೆರದಲ್ಲಿ ಯಾವುದನ್ನು ನಿನಗೆ ಕೊಡಬೇಕು ಅಂತ ಇತ್ತು ಅದನ್ನು ಈಗ ನೀ ಕೊಟ್ಟೆ ಅಂತಾದ್ರೆ ಆಗುವ ವಿಪ್ಲವವನ್ನು ತಪ್ಪಿಸ್ತೇನೆ. ಅರ್ಧ ರಾಜ್ಯ ಕೊಡು ಪುಣ್ಯಾತ್ಮ. ಅದಕ್ಕೆ ಜನ ನೀನಲ್ಲ, ನೀನದನ್ನು ಕೇಳಲಿಕ್ಕೆ ಬರುವ ಅಗತ್ಯವೂ ಇಲ್ಲ. ನಿನ್ನಲ್ಲಿ ಯಾವತ್ತೋ ಬರುವಾಗಲೂ ನಿನ್ನಲ್ಲಿ ಆಡಿದ್ದೇನೆ, ಬಲವಾಗಬೇಕು ಉಭಯರಿಗೆ ಅಂತ ಹೇಳುವಾಗ ನಿನ್ನ ನೆಲೆ ಹೇಗಿರಬೇಕು ಅಂತ ನಾನು ಮೊದಲೇ ನಿರ್ಧರಿಸಿ ಆಗಿದೆ. ನೀನು ಸಾಕ್ಷಿಯಾಗಿ ಅಲ್ಲಿ ನಿಲ್ತೀಯಲ್ವಾ? ನಮಗೆ ಸಾಕ್ಷಿಗೆ ಜನ ಇಲ್ಲ ಅಂತ ತಿಳ್ಕೊಂಡಿದ್ಯೋ? ಕೃಷ್ಣ, ಯಾವ ನೆಲೆಯಿಂದ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸ್ತಾರೆ, ಯಾವ ನೆಲೆಯಿಂದಲೂ ನಾನು ಅಪರಾಧವನ್ನು ಮಾಡಲಿಲ್ಲ ಅಂತ ಹೇಳುವ ಆ ದೃಢತೆ ಇದ್ದದರಿಂದಲೇ ನಾನು ಇವತ್ತು ನನ್ನವನಾದ ಕರ್ಣನ ಮುಖವನ್ನು ನೋಡಿ ನಿನ್ನಲ್ಲಿ ಆಡುವುದು. ಕೇಳಿದೆಯ ಕರ್ಣ ಅಂತ ಹೇಳಿದ್ದು ನನ್ನ ನೋಡಿ. ಹೌದು. ಯಾಕೆ
ಯಾವ ನೆಲೆಯಿಂದಲೂ ನಮ್ಮ ಹಸ್ತಿನಾವತಿಯ ಉತ್ತರಾಧಿಕಾರಿಗಳು ಯಾರಾಗಬೇಕು ಎನ್ನುವುದಕ್ಕೆ ನಾವು ದಾಯವಾದದ ಹುರಿತಾಗಿ ಹೋರಾಟವನ್ನು ಮಾಡುತ್ತೇವೆ. ನೀನಿದಕ್ಕೆ ಬಲವಾಗಿ ಬರಬೇಕು. ಅದು ಹೊರತಾಗಿ ಇದರಲ್ಲಿ ನೇರವಾಗಿ ನಿನ್ನ ಮಧ್ಯಸ್ಥಿಕೆ ಬೇಕು ಅಂತ ಒಪ್ಪಲೇ ಇಲ್ಲ ನಾನು. ಯಾಕೆ ಒಪ್ಪಲಿಲ್ಲ? ನಮ್ಮಲ್ಲಿ ಅದಕ್ಕೇನು ಕೊರತೆ ಇಲ್ಲ. ನಾವು ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡಿಕೊಳ್ತೇವೆ. ಈಗ ಆ ಕಡೆಯಿಂದ ನೀನು ರಾಯಭಾರಿಯಾಗಿ ಬಂದಿದ್ದಿ ಎನ್ನುವ ಕಾರಣಕ್ಕಾಗಿ ನಾನು ನಿನ್ನನ್ನು ಒಳಗೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಏನು ಧರ್ಮರಾಯನಿಗೆ ಅಷ್ಟು ಉಂಟು ಅಂತಾದ್ರೆ ನೀನು ಹೇಳಿದ ಇಷ್ಟು ಮಾತು ಅವನಿಂದ ಬಂತು, ನಾವು ಕ್ಷಮಿಸ್ತೇವೆ, ನಾವು ಮಾಡಿದ ಅಪರಾಧ ಉಂಟು ಅಂತ ಹೇಳುವುದನ್ನು ದೊಡ್ಡ ಮಟ್ಟದಲ್ಲಿ ಈಗ ನಾನಾ ಹೇಳಿದ ಹಾಗೆ ಅಲ್ಲದೆ ಇದ್ರು ಇನ್ನೊಂದು ನೆಲೆಯಿಂದ ಅವರು ಒಪ್ಪುತ್ತಾರೆ ಅಂತ ನೀನು ಹೇಳ್ತಿ ಅಂತ ಆದ್ರೆ ಬರ್ಲಿ ಅವ. ನೀನ್ ಯಾಕೆ ಬರುವುದು? ಅವರಿಗೇನು ಹಸ್ತಿನಾವತಿಯ ದಾರಿ ಗೊತ್ತಿಲ್ವಾ? ಇಲ್ಲಿ ದೊಡ್ಡಪ್ಪ ಇಲ್ವಾ? ಇಲ್ಲಿ ಅಜ್ಜ ಇಲ್ವಾ? ಬರ್ಲಿ, ಅವರೇ ಬಂದು ಮಾತಾಡ್ಲಿ, ಯಾರು ಬೇಡ, ಧರ್ಮರಾಯ ಬರ್ಲಿ. ನಾನು ಆಗ್ಲೇ ಆಡಿದ್ದ ಅದನ್ನೇ. ಅವನಿಗೆ ನಿಜವಾಗಿ ಈಗಲೂ ಮನಸ್ಸಿಲ್ಲ. ಅವನಿಗೆ ಗೊತ್ತುಂಟು, ಸರಿ ಗೊತ್ತುಂಟು, ನಾನು ಏರುವ ಸಿಂಹಾಸನವೇ ಅಲ್ಲ. ಸುದ್ದಿ ನಾವು ಕೇಳಿದ್ದೇವೆ, ದೊರೆತನ ಸುಡಲಿನ್ನು ಬಡತನ ವೆಮಗಕ್ಕೂ ಕುರುರಾಯ ಸುಖಿ ಎಂದು ಕೇಳ್ದರೆ ಸಾಕು. ಅಷ್ಟು ಒಳ್ಳೆಯ ಮನಸ್ಸಿನವ, ಸರಿ ಇದ್ದಾನೆ. ಅವನನ್ನು ಹಾಳು ಮಾಡುವುದು ನೀವೇ. ಅಲ್ಲಿ ಹೋಗಿ ಇಲ್ಲದನ್ನ ಹೇಳಿ ತುಂಬಿಸಿ, ಆದದ್ರಿಂದಲೇ ಆಗ ಆಡಿದ್ದು. ನೀನು ನಿಜವಾಗಿ ಅಗಾಡು ಅಂತ. ನಾನು ಅವನನ್ನು ಹಾಳು ಮಾಡುವುದಕ್ಕಿಂತಲೂ ನೀ ಹಾಳಾಗಬಾರದು ಅಂತ ಹೇಳಿ. ನೀನು ನನ್ನ ಬಗ್ಗೆ, ನೀನು ನನ್ನನ್ನು ಸರಿ ಮಾಡ್ಲಿಕ್ಕೆ ಬರುವುದು ಬೇಡ ಪುಣ್ಯಾತ್ಮ. ನೀನು ಲೋಕ ಬಾಕಿದ್ದವರನ್ನು ಸರಿ ಮಾಡು. ನಾನು ಸರಿ ಇದ್ದೇನೆ. ನೀನು ನಿನ್ನ ಕುಟುಂಬದಲ್ಲಿ ಮೊದಲು ಸರಿಯಾಗು. ನಿನ್ನ ಕುಟುಂಬದಲ್ಲಿ ಒಬ್ಬರಿಗೂ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕುಟುಂಬ ಸರಿ ಮಾಡ್ಲಿಕ್ಕೆ ನೀ ಬರುವುದು. ನಾನು ಕಾಗೆಯನ್ನು ಬಿಳುಪು ಮಾಡ್ತೇನೆ ಎನ್ನುವ ಪ್ರತಿಜ್ಞೆ ಎಲ್ಲಿದ್ದ? ಬೇಡಪ್ಪ. ಸಮುದ್ರದ ಉಪ್ಪು ಕಡಿಮೆ ಮಾಡ್ತೇನೆ ಎನ್ನುವ ಹುಚ್ಚು ಸಾಹಸು ನನಗಿಲ್ಲ. ಬೇಡ. ಅದಕ್ಕೆ ಅದೇ ಭೂಷಣ. ಸಮುದ್ರಕ್ಕೆ ಉಪ್ಪೇ ಭೂಷಣ, ಕಾಗೆಗೆ ಕಪ್ಪೇ ಭೂಷಣ. ಹಾಗಾದದ್ದರಿಂದ ಆಡ್ತೇನೆ. ಒಂದು ವೇಳೆ ಅದೇ ಧೋರಣೆ ಅವನಿಗೆ ಉಂಟು ಅಂತಾದ್ರೆ ಕೃಷ್ಣನಿಗೆ, ಧರ್ಮರಾಯನಿಗೆ ಬರ್ಲಿ. ಧರ್ಮರಾಯನೇ ಬಂದು ನಮ್ಮ ಅಪ್ಪನ ಮುಂದೆ ನಿಂತು ಹೇಳಿ. ಮಾತಾಡ್ಲಿಕ್ಕೇನು ಅವನಿಗೆ? ನಾಲಿಗೆಗೆ ದನ ಬಿಟ್ಟಿದೆ, ಬಂದು ಹೇಳುವುದಪ್ಪ. ದೊಡ್ಡಪ್ಪನ ಮುಂದೆ ಬಂದು ನಿಂತು ಕೈ ಮುಗಿದು ಹೇಳುವುದು, ದೊಡ್ಡಪ್ಪ, ಬದುಕಿನಲ್ಲಿ ನಾವು ಸೋತಿದ್ದೇವೆ. ಇದುವರೆಗೆ ನಾವೇನಾದರೂ ಬದುಕಿದ್ದಿದ್ರೆ ನಿಮ್ಮ ಒಂದು ಕೃಪೆಯಿಂದ. ಹಾಗಾಗಿ ನಾನು ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಯಾರನ್ನು ನಂಬಿ ಯುದ್ಧ ಮಾಡುವುದು? ಒಬ್ಬ ಇದ್ದಾನೆ, ಸಿಕ್ಕಿದ್ರೆ 4 ಮುಡಿ ಅಕ್ಕಿ ಒಮ್ಮೆ ಊಟ ಮಾಡ್ತಾನೆ. ಇನ್ನೊಬ್ಬ ತಮ್ಮ ಇದ್ದಾನೆ, ಅವ ಮೊನ್ನೆ ಸ್ವರ್ಗಕ್ಕೆ ಹೋದ ಮೇಲೆ ದ್ರೌಪದಿಯ ಅಣ್ಣನ ಹಾಗೆ ಮಾಡ್ತಾ ಇದ್ದಾನೆ. ಅವ ಆಚೆಗೂ ಗಂಡು ಅಲ್ಲ, ಈಚೆಗೆ ಹೆಣ್ಣು ಅಲ್ಲ. ಅವನನ್ನು ನಂಬಿ ಯುದ್ಧ ಮಾಡುವುದಾ? ಮತ್ತೆ ಇನ್ನಿಬ್ಬರು ಇದ್ದಾರೆ ಸಣ್ಣವರು, ಅವರು ಯಾವುದಕ್ಕೂ ಆಗುವುದಿಲ್ಲ. ಆಚೆಗೂ ಅಲ್ಲ, ಈಚೆಗೂ ಅಲ್ಲ. ಹಾಗಾಗಿ ಇಂಥವರನ್ನೆಲ್ಲ ನಂಬಿ ಯುದ್ಧ ಮಾಡುವ ಸಾಮರ್ಥ್ಯ ನನಗಿಲ್ಲ. ನೀವು ಬದುಕುವುದಕ್ಕೆ ಅವಕಾಶ ಕೊಟ್ರೆ, ನೀವು ನಮಗೆ ಔದಾರ್ಯದ ಭಿಕ್ಷೆ ಕೊಟ್ರೆ, ಸಾಯುವಲ್ಲಿಯವರೆಗೆ ನಿಮ್ಮ ಹೆಸರೇಳಿಕೊಂಡು ನಾವು ಬದುಕುತ್ತೇವೆ. ದೊಡ್ಡಪ್ಪ ಕೆಟ್ಟೆ ಹೀಗೆ ಬಂದು ಧರ್ಮರಾಯ ಹೇಳಿ ನೋಡು, ಅವನಿಗೆ ವ್ಯವಸ್ಥೆ ನಾನು ಮಾಡ್ತೇನೆ. ಬದುಕಲಿಕ್ಕೆ ಅಲ್ವಾ? ಬದುಕಲಿಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ ಅವನಿಗೆ. ನೀನು ಬರುವ ಅಗತ್ಯವೇ ಇಲ್ಲ ಅದಕ್ಕೆ. ಆದದ್ದರಿಂದ ನಿನ್ನಂತಹ ಚೋರ, ನೀನು ಯಾರ್ಯಾರಿಗೂ ಗಂಟು ಮುಳುಗಿಸಲಿಕ್ಕೆ ಬರುವವ. ಹಾಗಿರುವಾಗ ನಿನ್ನಂಥವನ ಸಂಧಾನ ಅಗತ್ಯವೇ ಇಲ್ಲ. ಇಷ್ಟ ಆಡುವುದು ನೀನು ಭೂಮಿಗೆ ಬೇಕಾಗಿ, ಕೊಡವಿಗಲ್ವ? ಹೌದು. ನೀ ಹೋಗುವುದು ಬೇಡ, ಕೊಡು ಕುಶಸ್ಥಳ, ಬಿಡು ಮೃಗಸ್ಥಳ, ವಾರಣಾವತವಾ ಬಿಡು ಬಿಡಲವ ಆವಾದಿಪುರವನು, ಒಡನೆ ಶಕ್ರ ಪ್ರಸ್ಥಪುರವನು, ಪೊಡವಿಗೋಯುಗ ಬಳಗ ಸಗಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ, ಕೊಡುಗು ಶಸ್ಥಳ ವರ ಮೃಗಸ್ಥಳ ವಾರಣಾವತವಾ, ಬಿಡು ಬಿಡಲು ಒಡನೆ ಶಕ್ರ ಪ್ರಸ್ಥಪುರವನು, ತಡೆಯದೆ ಸಾಮದಲ್ಲಿ ಧರ್ಮನಗಿಲ್ಲ ಅಸುರಾರಿ ತಡೆಯದೆ ಸಾಮದಳು ಧರ್ಮದಗೆಲ್ಲ ಅಸುರಾರಿ. ಪಾಂಡವ ಪಕ್ಷದ ರಾಯಭಾರಿಯಾಗಿ ನಾ ಬಂದ ಮೂಲ ಉದ್ದೇಶ
ಲೋಕಕ್ಕೆ ವಿಪ್ಲವವನ್ನು ಒಡ್ಡಬಲ್ಲಂತಹ ಭೀಕರವಾದ ರಣವನ್ನು ನಿಲ್ಲಿಸುವುದು. ಭೀಕರವಾದ ರಕ್ತ ಪ್ರವಾಹದಿಂದ ಈ ಭೂಮಿಯ ಮಣ್ಣನ್ನು ಕೆಂಪಾಗಿಸುವ ಒಂದು ಯತ್ನವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ಶಾಂತಿದೂತನಾಗಿ ಇಲ್ಲಿಯವರೆಗಾಗಿ ಬಂದದ್ದು ನಾನು. ಎರಡೂ ಪಕ್ಷದಲ್ಲಿಯೂ ಸೈನ್ಯ ಸನ್ನಾಹ ಆಗಿ ಯುದ್ಧಕ್ಕಾಗಿ ಹಾತೊರೆಯುತ್ತಾ ಇರುವ ಹೊತ್ತಿಗೆ ಆ ಪಕ್ಷದಲ್ಲಿ ಸೇನಾಧಿಪತಿಯೂ ಸಿದ್ಧನಾಗಿದ್ದಾನೆ ಈ ಹೊತ್ತಿಗೆ. ಆದರೂ ಬಂದದ್ದು ಯಾಕೆ ಹೇಳು? ಆಗಬಹುದಾದ ಫಲಿತಾಂಶ ಭೀಕರ ಪರಿಣಾಮವನ್ನು ಕೊಡ್ತದೆ. ಅದರ ಮೂಲಕವಾಗಿ ಲೋಕದಲ್ಲಿ ಎಂತಹ ಅನಾಹುತಗಳಾಗುತ್ತದೆ ನೋಡಿದ್ದಲ್ವ ಹಿಂದೆ ನಾವು. ದುಷ್ಟರಾಗಿ ಕ್ಷತ್ರಿಯರೆಲ್ಲ ಮೆರೆದ ಕಾಲಕ್ಕೆ ಭಾರ್ಗವರು ಕೊಡಲಿಯನ್ನು ಹಿಡಿದು ಹೊರಟು ಲೋಕದಲ್ಲಿದ್ದ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡಿದ ಹೊತ್ತಿಗೆ ದಕ್ಷಿಣದ ಮೂಲೆಯಲ್ಲಿದ್ದ ಯಾವುದೋ ಒಬ್ಬ ಬ್ರಹ್ಮರಕ್ಕಸ ಪ್ರವರ್ಧಮಾನಕ್ಕೆ ಬರುವುದಕ್ಕೆ ಸಾಧ್ಯ ಆದದ್ದು. ವರ್ಣ ಸಂಕರಗಳಾಗಿ ಹೋಯಿತು. ಜಗತ್ತಿನಲ್ಲಿ ಎಲ್ಲರನ್ನು ಕಳ್ಕೊಂಡವರು ಬಂದ್ರು, ಒಳ್ಳೆಯ ಕ್ಷತ್ರಿಯರೇ ಇಲ್ಲ ಅಂತಾಗಿ ಹೋದ್ರು. ಆಗ ಬಡವಾದದ್ದು ಭೂಮಿ. ಹಾಗಾಗಿ ಆ ಪೊಡವಿಯನ್ನು ಬಡವಾಗಿಸಬಾರದು ಎಂಬ ನೆಲೆಯಿಂದಲೇ ಇತಿಹಾಸವನ್ನು ಅರಿತು ಇತಿಹಾಸವನ್ನು ತಿಳಿದು ಅದು ಪುನರಾವರ್ತನೆ ಆಗದ ನೆಲೆಯಲ್ಲಿ ಶಾಂತಿಯೊಂದು ಸ್ಥಾಪನೆ ಆಗಬೇಕೆನ್ನುವ ಉದ್ದೇಶವನ್ನೇ ಹೊತ್ತು ಬಂದದ್ದು. ನೀ ಹೇಳಿದ ಹಾಗೆ ಧರ್ಮರಾಯ ಹೇಳಿದ ಮಾತುಗಳೆಲ್ಲ ಸ್ಪಷ್ಟ. ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕು. ಅವನ ಉದ್ದೇಶ ಅವನದ್ದಾದ ಅರ್ಧ ರಾಜ್ಯವನ್ನು ಹೊಂದುವುದು ಹೌದು. ಹಾಗಂತ ಅವನಿಗೂ ಸ್ಪಷ್ಟವಾಗಿ ಗೊತ್ತುಂಟು. ಇಷ್ಟು ದೀರ್ಘ ಅವಧಿಯ ಕಾಲ ಸಂಪೂರ್ಣವಾದಂತಹ ಈ ಭೂಮಿಯನ್ನು ಆಳಿದಂತಹ ನಿನಗೆ ಅದನ್ನು ಬಿಟ್ಟುಕೊಡುವುದು ಅಷ್ಟು ಸುಲಭದಲ್ಲ ಅಂತ. ಆದೀತು, ನೀ ಹೇಳ್ತಿ ಬಂದು ಧರ್ಮರಾಜನೇ ಕೆಟ್ಟ ಅಂತ ಕಾಲಿಗೆ ಬೀಳ್ಲಿ. ರಾಜಸೂಯದ ಅವಭೃತ ಸ್ನಾನವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಕಾಲಿಗೆ ಬೀಳ್ಲಿಕ್ಕಿಲ್ಲ. ಅದು ರಾಜನೀತಿ, ಶಾಸ್ತ್ರ ನೀತಿಯೂ ಹೌದು. ಆ ನೆಲೆಯಿಂದಲೇ ಅಜ್ಞಾತವಾಸದಲ್ಲಿರುವ ಕಾಲಕ್ಕೂ ಧರ್ಮರಾಜ ಕಂಕಭಟ್ಟನಾಗಿಯೇ ಬ್ರಾಹ್ಮಣ ವೇಷದಲ್ಲಿದ್ದದ್ದು ಯಾಕೆ? ಮತ್ತೊಬ್ಬರಿಗೆ ನಮಸ್ಕಾರ ಮಾಡುವ ಅಗತ್ಯ ಇರುವುದಿಲ್ಲ, ಅರಸನಾದ್ರೂ ನಮಸ್ಕಾರ ಮಾಡಬೇಕು ಎನ್ನುವ ನೆಲೆಯಿಂದ. ಹಾಗಾಗಿ ಅದನ್ನು ಅಜ್ಞಾತದಲ್ಲಿ ತನ್ನದಾದಂತಹ ವ್ಯಕ್ತಿತ್ವದ ಜ್ಞಾತವನ್ನು ನೆನಪನ್ನು ಇಟ್ಟುಕೊಂಡಿದ್ದರಿಂದ ಆದರೂ ಪೆಟ್ಟು ತಿಂದಿದ್ದಾನೆ ಅಲ್ಲಿ. ಪೆಟ್ಟು ತಿಂದರೂ ಕೂಡ ಅವ ಹೊರಬರುವಾಗ ಯಾವಾಗ ಅವನ ರಕ್ತವನ್ನು ಊರಿನವರು ಕಾಣಬಾರದು ಅಂತ ತೋರಿಸ್ಲಿಲ್ಲ. ಹೌದಾ? ಅಂದ್ರೆ ನೋಡು, ಅಂತ ಈಗ ತಲೆ ತಗ್ಗಿಸಬಾರದು ಎಲ್ಲ ಸರಿ, ಆದರೆ ಹಿರಿತನದಿಂದ ಕೂಡಿದಂತಹ ಧೃತರಾಷ್ಟ್ರನಿಗೆ ತಲೆ ಬಾಗಿಸಬೇಕು ಅಂತ ಹೇಳಿದ್ರೆ ಸಿಂಹಾಸನಕ್ಕೆ ಅಧೀನನಾಗಿರ್ಬೇಕು ಅಂತ ನಾನು ಆಡಿದ್ದು. ಆ ಗೌರವ ಆ ನೆಲೆಯಿಂದ ದೊಡ್ಡಪ್ಪನಿಗಿಂತ ದೊಡ್ಡ ಜನ ಆಗ್ಲಿಕ್ಕಿಲ್ಲ ರಾಜಸೂಯ ಮಾಡಿದ್ದಕ್ಕೆ. ಇಲ್ಲಿ ಬರುವುದು ತಪ್ಪು ಅಂತ ಅಲ್ಲ, ಬರಬಹುದಿತ್ತಾದರೂ ಕೂಡ ನಿಮ್ಮಲ್ಲಿ ಆಗಿ ಹೋದ ಕೆಲವು ಘಟನೆಗಳು, ಉಂಟಾದಂತಹ ಕ್ಲೇಶಗಳು ಇನ್ನು ಹಸಿಯಾಗಿರುತ್ತ. ಯಾಕಂದ್ರೆ ಈಗ ಎರಡೂ ಪಕ್ಷಗಳಿಂದ ತಪ್ಪಾದದ್ದು ಹೌದು, ಅವರ ಪ್ರತಿಜ್ಞೆಗಳಿಂದ ನೀನು ಘಾಸಿಯಾದದ್ದು ಹೌದು, ಅವರಿಗೆ ನೀವು ಆಡಿದ ಮಾತುಗಳಿಂದ ನೀವು ಮಾಡಿದ ನೋವುಗಳಿಂದ ಅವರು ಘಾಸಿಯಾದದ್ದು ಹೌದು. ಈಗ ಎರಡೂ ಪಕ್ಷಗಳ ಎದುರಿನಲ್ಲಿ ಒಂದು ಹಸಿಯಾದ ಗಾಯ ಇರುವಾಗ ಇಂಥದ್ದೊಂದು ಸೂರ ಸಂವಾದ ಅವರಿಗೆ ಕಷ್ಟ ಆಗ್ತದೆ. ಅವರ ಪರವಾಗಿ ಇಬ್ಬರಿಗೂ ಬೇಕಾದ ವ್ಯಕ್ತಿಯೊಬ್ಬ ಬಂದು ಮಾತಾಡಿದಾಗ ಆಗ ಒಂದು ಸಣ್ಣ ಸಂಧಾನಕ್ಕೂ ಒಂದು ಒಪ್ಪಿತಕ್ಕೂ ನೋಡು, ಅವರು ಅದನ್ನು ಬಿಡ್ತಾರೆ, ನೀ ಇದನ್ನು ಬಿಡು, ಅವರಿಗೆ ಅದನ್ನು ನಾನು ಒಪ್ಪಿಸ್ತೇನೆ, ನಿನಗೆ ಇದನ್ನು ನೀವು ಒಪ್ಪಬೇಕು, ಅವರಿಗಾಗಿ ಅಲ್ಲ ನನಗಾಗಿ ಒಪ್ಪಬೇಕೆನ್ನುವ ತೀರ್ಮಾನಕ್ಕೆ ಬಂದ್ರೆ ಆ ಬಳಿಕ ಮತ್ತೆ ಮೊದಲಿನ ಹಾಗೆ ಇರುವುದಕ್ಕಾಗುತ್ತದೆ. ಈ ಎಲ್ಲ ಆಲೋಚನೆಯಿಂದ ನೋಡುವಾಗ ಧರ್ಮರಾಯನ ಉದ್ದೇಶ ಸ್ಪಷ್ಟವಾಗುಂಟು. ಕೌರವ ಅರ್ಧ ರಾಜ್ಯವನ್ನು ಕೊಡುವುದಕ್ಕೆ ಒಪ್ಪದೇ ಹೋದ ಅಂತ ಆದ್ರೆ ಇಲ್ಲಿಯೂ ಆಯ್ಕೆ ಇಟ್ಟಿದ್ದಾನೆ. ಹೌದಾ? ಹಾಗಾಗಿ ನಾನು ಆಡಿದ್ದು, ಒಂದು ವೇಳೆ ಪೊಡವಿಯನ್ನು ಕೊಡಲಾರೆ ಅಂತ ನೀನ್ ನಿಂತ್ರೆ ಪೊಡವಿಗೋಸುಗ ಬಳಗ ಸಹಿತಲಿ ನಡೆಯಬೇಡ ಕೃತ ಅಂತ ನಲ್ಲಿಗೆ ಒಂದು ಹೋರಾಟ ಸಂಘಟಿಸ್ತದೆ ಅಂತ ಆದ್ರೆ ಯುದ್ಧವಾಗುತ್ತದೆ. ಆ ಯುದ್ಧದ ಮುಖಾಂತರವಾಗಿ ಸಾವು ನೋವುಗಳು ಉಂಟಾಗ್ತದೆ. ಕೇವಲ ನೀವು ಮಾತ್ರ ಯುದ್ಧ ಮಾಡುವುದಲ್ಲ, ನಿಮ್ಮನ್ನು ಅನುಸರಿಸಿ ಅಕ್ಷೋಹಿಣಿ ಸಂಖ್ಯೆಯ ಸೈನ್ಯ ಸನ್ನಾಹ ಆಗಿದೆ, ಅವರೆಲ್ಲರೂ ಹೋಗಬೇಕಾಗುತ್ತದೆ. ಇದೆಲ್ಲ ಆಗುವುದು ಯಾವುದು? ಕೇವಲ ಪೊಡವಿಗಾಗಿ ನಡೆಯುವ ಸಂಘರ್ಷದಲ್ಲಿ. ಸರಿ, ಅರ್ಧ ರಾಜ್ಯ ಕೊಡುವುದು ಬೇಡ, ಅರ್ಧ ರಾಜ್ಯದ ಬದಲಾಗಿ ಪಾಂಡವರ ಇವರು ಉಪಭೋಗಿಸುವ ಉಪಜೀವನಕ್ಕೆ ಬೇಕಾಗಿ 5 ಗ್ರಾಮಗಳನ್ನು 5 ಗ್ರಾಮ ಧರ್ಮರಾಜನೇ ಹೇಳಿದ್ದು. ಯಾವುದು ಆಗ್ತದ? ಕೊಡು ಕುಶಸ್ಥಳ, ವರ ಸ್ಥಳ, ವಾರಣಾವತವ, ಆವಂತಿ ನಗರವ, ಶಕ್ರಪ್ರಸ್ಥವ. ಕುಶಸ್ಥಳ ಒಂದು ಹುಲ್ಲುಗಾವಲು, ಬರೀ ಹುಲ್ಲು ಬೆಳೆದಿರುವ ಪ್ರದೇಶ. ಉರಕಸ್ಥಳ ತೋಳಗಳು ತಿರುಗಾಡುವ ಪ್ರದೇಶ. ಒಂದು ವಾರಣಾವತ, ಆವಂತಿ ನಗರ ಮೊದಲವರು ಇದ್ದದ್ದು, ಶಕ್ರಪ್ರಸ್ಥ ಅವರೇ ನಿರ್ಮಾಣ ಮಾಡಿದ್ದು. ಈ 5 ಗ್ರಾಮಗಳನ್ನು ಪಾಂಡವರ 5 ಮಂದಿಗೆ ಉಪಭೋಗಿಸುವುದಕ್ಕೆ ನೀ ಬಿಟ್ಟೇ ಅಂತಾದರೂ ಕೂಡ ಆದರೆ ಆಗಬಹುದಾದ ಯುದ್ಧವನ್ನು ನಾನು ತಪ್ಪಿಸ್ತೇನೆ, ಆಗಬಹುದಾದ ಯುದ್ಧವನ್ನು ನಾನು ನಿಲ್ಲಿಸ್ತೇನೆ. ಸುಮ್ಮನೆ ಯಮಸದನಕ್ಕೆ ಹೋಗುವುದಕ್ಕೆ ಆಶಯ ಪಡಬೇಡ. ಅರ್ಧ ರಾಜ್ಯ ಕೊಡು, ಮನಸ್ಸಿಲ್ವೋ 5 ಗ್ರಾಮ ಕೊಡು, ಯಾಕೆ ಸುಮ್ಮನೆ ಯುದ್ಧ ಎಲ್ಲ ಬೇಕು? ಕೃಷ್ಣ, ತಲೆಯಲ್ಲಿ ಕಣ್ಣುಂಟು, ತಲೆಯಲ್ಲಿ ಮೂಗುಂಟು, ತಲೆಯಲ್ಲಿ ಬಾಯಿ ಉಂಟು, ತಲೆಯಲ್ಲಿ ಮನಸ್ಸುಂಟು. ಆದ್ರೆ ತಲೆ ಸರಿ ಇರ್ಬೇಕಷ್ಟೇ. ಆದ್ದರಿಂದ ತಲೆ ಇದ್ದವರಿಗೆಲ್ಲ ತಲೆ ಉಂಟು ಅಂತ ಅರ್ಥ ಅಲ್ಲ. ನೀನು ಕೇಳಿದ್ದು 5 ಒಂದು ದೇಹದ 5 ಈ ಶಿರಪ್ರಧಾನವಾದಂತಹ ಭಾಗಗಳನ್ನೇ ಏನು ಅಂತ ಭಾವಿಸಿದ್ದಿ? ನಡೆಯುತ್ತೀಯೋ ಇಲ್ವೋ ಇಲ್ಲಿ?
ಗ್ರಾಮಕ್ಕೆ ನೀನು ಇಳಿದೆ. ಸಾಕು 5 ಗ್ರಾಮ. ಒಂದು ವೇಳೆ 5 ಗ್ರಾಮ ಕೊಡದೇ ಇದ್ರೆ? ಅಲ್ಲ 5 ಗ್ರಾಮ ಕೊಡು ಅಂತ ಹೇಳಿದ್ದು. ಅಲ್ಲ, ಚೌಕಾಶಿ ಮಾಡುದಿದ್ರೆ ಇನ್ನು ಸ್ವಲ್ಪ ಕಡಿಮೆ ಮಾಡಬಹುದಾ ಅಂತ. ಅಲ್ಲ ನೀನು ಕೊಡುದು ಹೌದು ಆದ್ರೆ ನಾನು ಇಳಿತೇನೆ, ಕೊಡುದು ಹೌದೋ ಇಲ್ವೋ ಅಂತ ಮತ್ತೆ ಸುಮ್ಮನೆ ಕೇಳಿ ಅಲ್ಲ, ಅದು ಮತ್ತೆ ನೋಡುವ. ಒಂದು ಸಿಕ್ಕಿದ್ರೆ ಸಾಕಾ? ಅಲ್ಲ 1 ಕೊಟ್ರೆ 5 ಮಾಡಿ ನಾನು. ಅಲ್ಲ, ಅದು ಗೊತ್ತುಂಟು, ಒಂದು ಸಾಕ ಅಂತ ಕೇಳಿ. ಅಲ್ಲ ಒಂದಾದ್ರೂ ಕೊಡ್ತೀಯೋ ಅಂತ. ಈಗ ಒಂದು ಕೊಡುವುದಕ್ಕೆ ಸಮಸ್ಯೆ ಆದದ್ದೇನು ಗೊತ್ತಾ? ಅಲ್ಲಿ 5 ಜನರಿಗೆ 5 ಅಲ್ವಾ? ಹೌದೌದು. ಇಲ್ಲಿ ಈಚೆಗೆ 99 ಇದ್ದಾರೆ. ಹೌದೌದು. ನಾಳೆ ಅವರು ಹೇಳ್ತಾರೆ ನಮಗೊಂದೊಂದು ಕೊಡಿ ಅಂತ. ಇದ್ದದನ್ನೆಲ್ಲ ತುಂಡು ಮಾಡಿ ಕೊಡ್ಲಿಕ್ಕೆ ಇದು ಎಂತದ್ದು ಅಂತ ಭಾವಿಸಿದ್ದು? ಹಟ್ಟಿಗೆ ಹುಲ್ಲು ಹಾಕುವುದ ದನಕ್ಕೆ ಇದು? ಏನಂತ ಭಾವಿಸಿದ್ದೆ ಕೃಷ್ಣ? ಅಖಂಡವಾದಂತಹ ಆರ್ಯಾವರ್ತ ಏಕಚಕ್ರದಲ್ಲಿ ಬೆಳಗಬೇಕಾದಂತಹ ನಮ್ಮ ಚಕ್ರವರ್ತಿ ಪೀಠ ಎನ್ನುವುದೇನುಂಟು, ಇದು ಯಾವತ್ತಿದ್ರೂ ಕೂಡ ಅವಿಚ್ಛಿನ್ನವಾಗಿ ಬಂದಂತಹ ಪರಂಪರೆ. ಇದು ಒಬ್ಬರೇ ಆಳಬೇಕಾದದ್ದು. ಅಂಥದ್ದನ್ನು ತುಂಡು ಮಾಡಿ ಅವರಿಗೆ ಇದು ಇಲ್ಲಿ 100 ಹಾಗೆಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದು ಆದದ್ದರಿಂದಲೇ ನಿನ್ನ ಲೆಕ್ಕಕ್ಕಂತೂ ನೀ ಹೇಳಿದಾಗೆ ಒಂದನ್ನು ಇಡೀ ಮಾಡ್ತಿ. ನೀನ್ ಯಾರ್ಯಾರನ್ನೆಲ್ಲ ಊರು ತೆಗೆದಿದ್ದಿ ಅಂತ ನಮಗೊತ್ತಿಲ್ವಾ? ಕ್ಷೋಣಿಯ ತ್ರಿಪಾದಗೈದ 3 ಅಡಿ ಭೂಮಿಯನ್ನು ಕೇಳಿ ವಾಮನನಾಗಿ ಹೋಗಿ ತ್ರಿವಿಕ್ರಮನಾಗಿ 7 ಲೋಕಗಳನ್ನು ಅಳೆದವ ಅಲ್ವಾ ನೀನು? ಹಾಗಿರುವಾಗ ನಿನ್ನ ಅಳತೆ ಎಷ್ಟು, ನಿನ್ನ ವ್ಯಾಪ್ತಿ ಎಷ್ಟು ಅಂತ ಹೇಳುವುದಕ್ಕೆ ನಿನ್ನ ಗ್ರಾಮದ ಲೆಕ್ಕ ಹೇಳಲಿಕ್ಕೆ ಯಾವ ಸಂಕಲ ಅಂತ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ನೀನು ಯಾವ ಸಂಕೋಲ ಹಿಡ್ಕೊಂಡು ಇಷ್ಟು ಗ್ರಾಮ ಅಂತ ಇವರಿಗೆ ಬಿಟ್ಟುಕೊಡ್ಲಿಕ್ಕೆ. ಹಾಗಿರುವಾಗ ನಿನ್ನ ಈ ಬುದ್ಧಿವಂತಿಕೆ, ನಿನ್ನ ಈ ಒಂದು ಕುತಂತ್ರದ ಬುದ್ಧಿ, ಅದನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡುವುದು ಬೇಡ. ಹಾಗಾಗಿ ಹೇಳ್ತಾ ಇದ್ದೇನೆ, ಇವತ್ತು ಪಾಂಡವರು ಅವರಾಗಿ ಇದನ್ನು ಕೇಳಿದ್ದಲ್ಲ. ಇದು ನಿನ್ನ ಬುದ್ಧಿವಂತಿಕೆಯಿಂದ ನೀನು ಬಂದು ಪಾಂಡವರಿಗೆ ಬೇಕಾಗಿ ನಾನು ತೆಗೆಸಿಕೊಟ್ಟೆ ಅಂತ ಹೇಳುವಂತಹ ಒಂದು ಹೆಸರು ಮಾಡುವುದಕ್ಕೆ ಬೇಕಾಗಿ ಮಾಡಿದಂತಹ ಹುನ್ನಾರ. ಆದದ್ದರಿಂದ ಹೇಳ್ತೇನೆ, ಪಾಂಡವರಲ್ಲಿ ಈಗಲೂ ನನಗೆ ಸಿಟ್ಟು ಬರುವುದಿಲ್ಲ. ನಿನ್ನನ್ನು ನೋಡುವಾಗಲೇ ಸಿಟ್ಟು ಬರುವುದು. ಇಷ್ಟೆಲ್ಲ ಕುಣಿಸುವುದು ನೀನು ಕುಣಿಸಿದ್ದರಿಂದ ಅವರು ಕುಣಿಯುವುದು. ಕುರಿಗಳ ಹಿಂಡಿಗೆ ನಾಯಕತ್ವಕ್ಕೆ ಆಡಿಗಿಂತ ದೊಡ್ಡ ಪ್ರಾಣಿ ಬೇಡ. ಯಾವುದ ರೀತಿಯಲ್ಲಿ ಆಡು ಹೋಗ್ತದೆ ಅದೇ ರೀತಿಯಲ್ಲಿ ಕುರಿಗಳ ಹಿಂಡು ಬರ್ತದೆ. ಹಾಗಾಗಿ ನೀನು ಕುಣಿಸುವುದು ಅಂತ ಹೇಳುವುದು ಸ್ಪಷ್ಟ ಆದ ಮೇಲೆ ಅವರ ಕುಣಿಸುವಿಕೆಯನ್ನು ನಿಲ್ಲಿಸಬೇಕಿದ್ರೆ ನಿನ್ನ ಕುಣಿತವನ್ನು ಇಲ್ಲಿ ನಿಲ್ಲಿಸಬೇಕು. ಆ ಕಾರಣಕ್ಕಾಗಿ ಆಜ್ಞೆ ಮಾಡ್ತಾ ಇದ್ದೇನೆ. ಬಂದವ ನೀನು ರಾಯಭಾರಿಯಾಗಿ ನನ್ನನ್ನು ಅಡಿಮೇಲು ಮಾಡಲಿಕ್ಕೆ 5 ಗ್ರಾಮ 10 ಗ್ರಾಮ ಅಂತ ಹೇಳಿಕೊಂಡು ಲೆಕ್ಕಾಚಾರ ಮಾಡಿಕೊಂಡು ಇಲ್ಲಿ ಬಂದು ವ್ಯವಹಾರ ಮಾಡ್ತಿ ಅಂತ ಆದ್ರೆ ಬಂದವ ಹಿಂದೆ ಹೋಗ್ತಿ ಅಂತ ಹೇಳುವ ಯಾವ ವಿಶ್ವಾಸದಿಂದ ಬಂದಿದ್ದಿ ಅಂತ ಗೊತ್ತಿಲ್ಲ. ನಿನ್ನ ಸೇನೆ ಉಂಟು ಅಂತ ಕೇಳಿದ್ದೇವೆ, ನೋಡೋಣ ಹೇಗೆ ಇಲ್ಲಿಂದ ಹೊರಗೆ ಹೋಗ್ತಿ. ಇದ್ದ ಎಲ್ಲ ನಮ್ಮ ಕದಗಳನ್ನು ಮುಚ್ಚುವುದಕ್ಕೆ ಆಜ್ಞೆ ಮಾಡಿದ್ದೇನೆ. ನಮ್ಮ ತಮ್ಮನಿಗೆ ಹೇಳಿದ್ದೇನೆ, ಹಗ್ಗ ತಕ್ಕೋ ಇವನನ್ನು ಕಟ್ಟು, ಎಲ್ಲ ಸೇರಿ ಎಲ್ಲಿ ಹೋಗ್ತೀನಿ ನೀನು. ಇಷ್ಟಾದ ಮೇಲೆ ಆಡ್ಲಿಕ್ಕಿದ್ದದ್ದು ಒಂದೇ ಮಾತು. ಇಲ್ಲಿಯವರೆಗೆ ಆಡಿದ್ದು ನಾನು ಧರ್ಮರಾಯನ ಮಾತು, ಅದು ಮುಗೀತು. ಈಗ ಆಡುವುದು ನನ್ನ ಮಾತು. ಏನು? ಪಾತಕಿ
ಏನು? ಪತನ ಹೇತುಕವಾದ ಕಾರ್ಯವನ್ನು ಮಾಡಿದವನಿಗೆ ಪ್ರಪಂಚದಲ್ಲಿ ಪಾತಕಿ ಅಂತ ಸಂಬೋಧನೆ ಇರುವುದು. ಅಂತಹ ಒಂದು ಸಂಬೋಧನೆಗೆ ಈ ಕಾಲಕ್ಕೆ ನಿನ್ನನ್ನು ನೀವು ಒಗ್ಗಿಸಿಕೊಂಡಿಯೋ ಅಂತ ನನಗನ್ನಿಸುವುದು. ಸಂಧಾನದ ಯತ್ನಕ್ಕಾಗಿ ಬಂದವನು ನಾನು. ಸಂಧಿಗಾನ ಈ ತಂದರೆನ್ನನ್ನು ಬಂಧಿಸುವ ಯತ್ನಗಳ ಮಾಡಿದೆ. ಒಬ್ಬ ದೂತನನ್ನು ಬಂಧಿಸುವುದಕ್ಕಾಗಿ ನೀ ಮುಂದಾದವ. ಆಯಿತು, ನಿನ್ನಲ್ಲಿ ಬಂಧಿಸುವುದಕ್ಕಾಯಿತು. ನಿನಗೆ ಹಗ್ಗ ತಕೊಳ್ಳಿಕ್ಕೆ ಹೇಳಿದೆ, ನೀನು ಏನಾಯ್ತು? ನಿನ್ನ ಕರಗಳೇ ಬಂಧಿಸಲ್ಪಟ್ಟವು. ಮರುಗಳಿಗೆಯಲ್ಲಿ ವಿರಾಟ ವಿಶ್ವರೂಪವನ್ನು ನಾದರಿಸಿ ನಿಂತ ಕಾಲಕ್ಕೆ ಕಣ್ಣಿಲ್ಲದ ನಿನ್ನ ಅಪ್ಪಯ್ಯನಿಗೂ ಕಣ್ಣು ಬಂದು ಕಂಡು ಇಂಥದ್ದನ್ನು ಕಾಣುವ ಕಣ್ಣು ನನಗೆ ಬೇಡ ದೇವರೇ ಅಂತ ಕೇಳಿಕೊಂಡ. ನಿನ್ನ ಹೆಂಡತಿ ಭಾನುಮತಿಯೇ ಬಂದು ನನ್ನ ಕಾಲಿಗೆ ಬಿದ್ದದಲ್ವೋ? ಬಿದ್ದು ನನ್ನಲ್ಲಿ ಕೇಳಿದ ಹೊತ್ತಿಗೆ ಹೋಗಿ ನಿನ್ನ ಗಂಡನಿಗೆ ಆಡುವಂತ ಆಡಿದ್ದೇನೆ. ಪುರುಷ ರತ್ನವೇ ಲಾಲಿಸು ಅಂತ ನಿನ್ನನ್ನು ಆಡಿದ್ಲು. ತುಂಬಿದ ಸಭೆಯಲ್ಲಿ ಹೆಂಡತಿಯೊಬ್ಬಳು ಗಂಡನಿಗೆ ಬುದ್ಧಿವಾದವನ್ನು ಹೇಳಬೇಕಾದ ಸ್ಥಿತಿಗೆ ನಿನ್ನನ್ನು ನೀ ಇಳಿಸಿಕೊಂಡೆ ಸುಯೋಧನ. ಇದೆಲ್ಲ ಆದದ್ದು ಯಾಕೆ? ಪತನ ಹೇತುಕವಾದ ಪಾತಕಿತ್ವ ನಿನ್ನಲ್ಲಿರುವ ನೆಲೆಯಿಂದ. ಯಾಕೆ ನೀ ಹೀಗೆ ಮಾಡುತ್ತಿ ಅನ್ನೋದು ಅರ್ಥ ಆಗುವುದಿಲ್ಲ. ಅರ್ಧ ರಾಜ್ಯ ಪಾಂಡವರದ್ದು ಅವರಿಗಾಗಿ ಕೊಡು ಅಂತ ಹೇಳಿದ್ರೆ ಕೊಡುವುದಿಲ್ಲ. ಸರಿ, ಕೊಡುವುದಕ್ಕಾಗದೇ ಇದ್ರೆ ಅವರ ಉಪಭೋಗಕ್ಕಾಗಿ 5 ಗ್ರಾಮಗಳನ್ನಾದರೂ ಕೊಡು ಅನ್ನುವ ಧರ್ಮರಾಯನ ವಿಷಯಕ್ಕೆ ಬಂದ್ರೆ 5 ಗ್ರಾಮವನ್ನು ನಾ ಕೊಡುವುದಕ್ಕಿಲ್ಲ. ಸೂಜಿಯ ಮೊನೆ ಊರುವಷ್ಟು ಜಾಗವನ್ನು ಈ ಹಿಂದೆ ಹೇಳಿದ್ದೇನೆ, ಕೊಡುವುದಿಲ್ಲ ಅಂತ. ಕೊಡುವುದಿಲ್ಲ. ವಾಮನಾವತಾರದ ಕಥೆಯನ್ನು ನೆನಪು ಮಾಡ್ತೀಯಲ್ವಾ? ಕೇಳಿದ್ದು 3 ಪಾದ. 2 ಪಾದಕ್ಕೆ ಕೆಳಗಿನ 7 ಲೋಕಗಳು ಮೇಲಿನ 7 ಲೋಕಗಳು ಸ್ಪಷ್ಟವಾಗಿ ಅಳೆದು ಹೋಯಿತು. ಏನದರ ಅರ್ಥ ಹೇಳು? ನಾನು ನನ್ನದ್ದು, ನಾನು ಕೊಡುವವ ನನ್ನದ್ದು ಎನ್ನುವ ಅಹಂಕಾರ ಇದ್ದ ಕಾಲಕ್ಕೆ 14 ಲೋಕ ಇದ್ರೂ ಅದು ದೇವರ 1 ಪಾದಕ್ಕೆ ಸಮ ಆಗುತ್ತದೆ. ಬಂದವ ಭಗವಂತ ಕೇಳ್ತಾ ಇರುವುದು ದೇವರು ಅಂತ ತಿಳಿದ ಕಾಲಕ್ಕೆ ಅವನಿಗೆ ಕೊಡಬೇಕು, ಅವ ಪಡೆದುಕೊಳ್ಳುವ ಎನ್ನುವ ಜ್ಞಾನ ಬಂದ ಹೊತ್ತಿಗೆ ಅಷ್ಟು ದೊಡ್ಡ ಪಾದಕ್ಕೆ ನಾವು ಹೊತ್ತ 1 ತಲೆ ಸರಿಯಾಗುತ್ತದೆ. ಅದು ಅದರ ನೆಲೆ ಇರುವುದು. ಬಲಿಯ ಕಥೆಯಿಂದ ಅರ್ಥ ಆಗುವುದು ಅದು. ಹಿಡಿದುಕೊಳ್ಳುವುದರಿಂದ ಅವ ದೊಡ್ಡವನಾಗಲಿಲ್ಲ, ಕೊಟ್ಟಿದ್ದರಿಂದ ಅವ ದೊಡ್ಡವ ಆದ. ಜಗತ್ತಿನಲ್ಲಿ ಜನ ಗುರುತಿಸುವುದು ಯಾರೆಷ್ಟನ್ನು ಗಳಿಸಿಟ್ಟಿದ್ದಾರೆ ಎನ್ನುವ ನೆಲೆಯಿಂದ ಅಲ್ಲ, ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಎನ್ನುವ ನೆಲೆಯಿಂದ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವುದು. ಪ್ರಪಂಚ ಈ ಹೊತ್ತಿಗೂ ಹರಿಶ್ಚಂದ್ರನನ್ನು ಆರಾಧಿಸ್ತದೆ. ಯಾಕೆ ಗೊತ್ತುಂಟೋ? ಅವ ಪ್ರಪಂಚಕ್ಕೆ ಸತ್ಯಕ್ಕಾಗಿ ಎಲ್ಲವನ್ನು ಬಿಟ್ಟ ಎಂಬ ನೆಲೆಯಿಂದ. ಹಾಗಾದ್ರೆ ಈ ಜಗತ್ತು ಗುರುತಿಸುವುದು ಅಂತವರನ್ನು ಅಂತ ಆಯಿತು. ಅಂತಹ ಒಂದು ಸುಂದರವಾದ ಚಂದ್ರವಂಶದಲ್ಲಿ ಪ್ರಾದುರ್ಭವಿಸಿದಂತಹ ನೀನು ಈ ಕಾಲಕ್ಕೆ ಪಾಂಡವರದ್ದಾದಂತಹ ದಾಯಭಾಗವನ್ನು ನಿನ್ನಲ್ಲಿ ಇರಿಸಿಕೊಂಡು ಕೊಡುವುದಿಲ್ಲ 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 ಅಂತ ಹೊರಟಿದ್ದಿ. ಕೇಳುವುದಕ್ಕೆ ಬಂದಂತ ನನ್ನನ್ನೇ ಬಂಧಿಸುವ ಯತ್ನವನ್ನು ಮಾಡ್ತಾ ಇದ್ದಿ. ಈಗ ಸ್ಪಷ್ಟವಾಗಿ ನಾನು ಆಡ್ತೇನೆ, ಕೇಳು. ಏನು ಇದು? ನಾನಾಡುವ ಮಾತುಗಳು ನನ್ನ ಸ್ವಂತ ಮಾತುಗಳು, ಅವನ ರಾಯಭಾರಿಯಾಗಿ ಆಡುವುದಲ್ಲ. ಕೊಲಿಸಲಾರೆನು ಸರ್ವತಾ, ಧರ್ಮ ರಕ್ಷಣೆಗಾಗಿಯೇ ಬಂದವ ನಾನು ಎನ್ನುವುದನ್ನು ಗಟ್ಟಿ ಮಾಡಿದ ಬಳಿಕ ಕೈಯಲ್ಲಿ ಪಾಂಡವಾಯುಧಗಳನ್ನು ಹಿಡಿದು ಯುದ್ಧಕ್ಕಾಗಿ ನಿಂತಿದ್ದೇನೆ. ಸ್ಪಷ್ಟವಾಗಿ ಘೋಷಿಸಿದ್ದೇನೆ, ನಾನು ಮಾಡುತ್ತಾ ಇರುವ ಯುದ್ಧ ನನ್ನದ್ದು. ಹಿಡಿದದ್ದು ಪಾಂಡವರೆನ್ನುವ ಆಯುಧಗಳನ್ನು. ಪಾಂಡವರನ್ನು ಕೂಡಿಕೋ ಅಂತ ಹೇಳಿದ್ದ ಆ ನೆಲೆಯಿಂದಲೇ. ಏನು ಭೀಮ 4 ಮೂಟೆ ಅನ್ನ ತಿನ್ನುವವ, ಅತ್ತ ಗಂಡು ಅಲ್ಲ ಇತ್ತ ಹೆಣ್ಣು ಅಲ್ಲದವ ಪಾರ್ಥನು. ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲಬಲ್ಲ ಎನ್ನುವ ನೆಲೆಯಲ್ಲಿ ಯುಧಿಷ್ಠಿರ ಎನ್ನುವಂತ ಹೆಗ್ಗಳಿಕೆಯನ್ನು ಹೊಂದಿದವ ಧರ್ಮರಾಯ. ಬಿಳಿ ಆನೆಯ ಮೇಲೆ ಕುಳಿತ ಅಂತಾದರೆ ಪ್ರತ್ಯಕ್ಷ ಯಮನೇ ಆಗಬಲ್ಲವ. ಅಂತಹ ಧರ್ಮರಾಜ ಆ ಪಕ್ಷದಲ್ಲಿದ್ದಾನೆ, ಜಾಗ್ರತೆ ಇರಲಿ. ಬಂಡೆಯ ಮೇಲೆ ಬಿದ್ದರೆ ಮಂಡೆ ಒಡೆಯದೆ ಬಂಡೆ ಒಡೆದು ಹೋದಂತಹ, ಶತ್ರಾಣವನ್ನು ತನ್ನದಾದಂತಹ ತೋಳದಂಡೆಯಲ್ಲಿ ಹೊಂದಿರಬಹುದಾದಂತಹ, ಭೂಮಿ ತೂಕದ ರುಧಿರಮುಖಿ ಎನ್ನುವ ಗದೆಯನ್ನು ಹಿಡಿದಂತಹ ಬಲಶಾಲಿಯಾದ ಭೀಮ ಆ ಪಕ್ಷದಲ್ಲಿದ್ದಾನೆ, ನೆನಪಿಟ್ಟುಕೋ. ಸಶರೀರಿಯಾಗಿ ಸ್ವರ್ಗವನ್ನು ಏರಿ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಕುಳಿತು ಅವನ ಕಿರೀಟವನ್ನು ತೈಲಲ್ಲಿಟ್ಟು ಕಿರೀಟಿ ಎನ್ನುವ ನೆಗಳತೆ ಪಡೆದು ನರರೂಪದಲ್ಲಿ ಬಂದ ಹರನೊಡನೆ ಹೋರಾಡಿ ಶಬರಾರ್ಜುನ ವಿಲಾಸವನ್ನು ಮಾಡಿ ತೋರಿಸಿ ಅವನಿಂದ ಪಾಶುಪತ ಎನ್ನುವ ಮಹಾಸ್ತ್ರವನ್ನು ಪಡೆದ ಅರ್ಜುನ ಆ ಪಕ್ಷದಲ್ಲಿ ಸ್ಥಿತವಾಗಿದ್ದಾನೆ. ಜೊತೆಯಾಗಿ ನಿಂತು ಹೋರಾಡಿದರೆ ಸರ್ವವನ್ನು ಗೆಲ್ಲಬಲ್ಲಂತಹ ಯಮಳರನಿಸಿದ ನಕುಲ ಸಹದೇವರು ಆ ಪಕ್ಷದಲ್ಲಿದ್ದಾರೆ. ಎಂಥದ್ದನ್ನಾದರೂ ತುಡುಕಬಲ್ಲಂತಹ ಅಭಿಮನ್ಯು ಆ ಪಕ್ಷದಲ್ಲಿದ್ದಾನೆ. ಸರ್ವವನ್ನು ಮಾಯವಾಗಿಸಬಲ್ಲಂತಹ ಘಟೋದ್ಗಜನು ಆ ಪಕ್ಷದಲ್ಲಿದ್ದಾನೆ. ತುಂಬಿದ ಸೇನೆ ಆ ಪಕ್ಷದಲ್ಲುಂಟು. ದೃಷ್ಟದ್ಯುಮ್ನಂತವನ ನಾಯಕತ್ವ ಉಂಟು ಆ ಪಕ್ಷಕ್ಕೆ. ಅವರೆಲ್ಲರನ್ನು ಹಿಡ್ಕೊಂಡು ಯುದ್ಧಕ್ಕಾಗಿ ಬರುವವನು ನಾನು. ಲೋಕದಲ್ಲಿ ಹಿಂದೆ ಎಣಿಕೆ ಬಾರದ ಅದೆಷ್ಟೋ ದಾನವರನ್ನು ಕೊಂದವನಿದ್ದೇನೆ ನಾನು. ನನ್ನ ಉದ್ದೇಶವೇ ಧನುಜತ್ವದ ನಿವಾರಣೆ ಎನ್ನುವುದು ಸ್ಪಷ್ಟ. ಆದರೂ ಈ ಕಾಲಕ್ಕೆ ಹೇಳ್ತಾ ಇರುವುದೇನು? ಕೇವಲ ಪಾಂಡವ ವಿದ್ವೇಷವನ್ನು ಮಾತ್ರ ಇಟ್ಟುಕೊಂಡು ಪಾಂಡವರಿಗೆ ಕೊಡಲಾರೆ ಅಂತ ಹೊರಟರೆ ಎಲ್ಲವೋ ಪಾತಕಿ ಬರಿದೇ ಸಾಯಲು ಬೇಡ. ಒಬ್ಬಾತ ಸತ್ರು ಅವನ ಸಾವು ಒಂದು ಲೋಕಕ್ಕೆ ಪಾಠವಾಗಬೇಕು. ಸಾವಿನಲ್ಲೊಂದು ಸಾರ್ಥಕತೆ ಬರಬೇಕು. ಸತ್ತ ಸಾವು ನಾಳೆ 4 ಜನರಿಗೆ ಉಪಯೋಗ ಬರುವ ಹಾಗೆ ಇರಬೇಕು.
ಒಂದರ್ಥದಲ್ಲಿ ಸತ್ತವ ಆ ರೀತಿಯಲ್ಲಿ ಬದುಕಬೇಕು ಬಿಟ್ರೆ ಅವ ಬದುಕಿ ಸಾಯುವ ಹಾಗೆ ಆಗಬಾರದು. ಅಂತಹ ಸಾವನ್ನು ಹೊಂದಬೇಕು. ಬರಿದೆ ಸಾಯಲು ಬೇಡ ಒಲಿದು ಪಾಂಡವರುಗಳ ಕೂಡಿಕೋ, ಕೊಲಿಸಲಾರೆನು ಸರ್ವತ. ಇದು ನನ್ನದೇ ಮಾತು. ಕೊಲ್ಲಿಸುವವ ನಾನೇ, ನನ್ನಿಂದ ಕೊಲಿಸಲಾರೆನು ಸರ್ವತ ಕೊಳಗುಳದಿ ನಿನ್ನ. ಯಾರಿದ್ದಾರಯ್ಯ ನಿನ್ನಂತವರು? ಲೋಕದಲ್ಲಿ ಭೂರಿ ಪರಾಕ್ರಮವನ್ನು ಹೊಂದಿದವರು. ನಿನ್ನಂತಹ ಒಬ್ಬ ದಾನಶೂರನನ್ನು ನಾನು ಕಾಣಲಿಲ್ಲ. ಯಾಕೆ? ಯಾರೋ ಗೊತ್ತು ಗುರಿ ಇಲ್ಲದ ಕರ್ಣನಿಗೆ ಬೇಕಾದಾಗ ಅಂಗರಾಜ್ಯವನ್ನು ಕೊಡ್ತೀನಿ ನೀನು, ಗೊತ್ತಿಲ್ಲದೆ ಇರುವ ಮತ್ತೊಬ್ಬರಿಗೆ ಇನ್ನೇನನ್ನು ಕೊಡ್ತಿ, ಎಲ್ಲವನ್ನು ಬಿಟ್ಟು ಬಂದವರನ್ನು ನಿನ್ನ ಪಕ್ಕದಲ್ಲಿ ಇರಿಸಿಕೊಳ್ತಿ, ಗುರುಗಳ ಮೇಲೆ ಭಕ್ತಿಯಿಂದ ಮತ್ತೊಂದನ್ನು ಕೊಡ್ತಿ, ಹಿರಿಯರ ಮೇಲಿಂದ ಭಕ್ತಿಯಿಂದ ಎಲ್ಲರಿಗೆ ಬೇಕಾದದನ್ನು ಕೊಡ್ತಿ. ಪಾಂಡವರು ಬಂದು ಅವರದ್ದಾದದ್ದನ್ನು ಕೇಳುವಾಗ ಮಾತ್ರ ಕೊಡುವುದಕ್ಕಾಗುವುದಿಲ್ಲ ಅಂತ. ಹಾಗಾದರೆ ಕೌರವ ಎನ್ನುವ ಒಬ್ಬ ಪುಟಕಿಟ್ಟ ಚಿನ್ನ, ಅವನಲ್ಲಿರುವ ದೋಷ ಯಾವುದು? ಪಾಂಡವ ವಿದ್ವೇಷ ಎನ್ನುವ ಒಂದು ದುರ್ಗುಣ ಮಾತ್ರ. ಪಾಂಡವ ವಿದ್ವೇಷ ಎನ್ನುವ ಒಂದು ದುರ್ಗುಣವನ್ನು ಬಿಟ್ರೆ ಸುಯೋಧನನಂತ ಒಬ್ಬ ಸ್ಪಷ್ಟವಾದ ಸ್ಫುಟವಾದ ಚಿನ್ನ ಮತ್ತೊಂದಿಲ್ಲ. ಆಲೋಚನೆ ಮಾಡಿ ನೋಡಯ್ಯ. ಧರ್ಮರಾಜನು ನೀನು ಒಂದಾಗಿ ನಿಂತಿರಿ ಅಂತಾದ್ರೆ ಆ ಪಕ್ಷದಲ್ಲಿ ಆ ಪಾಂಡವರ 5, ಈ ಪಕ್ಷದಲ್ಲಿ ನಿನ್ನ ತಮ್ಮಂದಿರು ನೀನು ಸೇರಿ 100 ಮಂದಿ, 105 ಮಂದಿ ಒಟ್ಟಾಗಿ ನಿಂತರೆ ಚಂದ್ರವಂಶದ ಕೀರ್ತಿಯನ್ನು ಅಲ್ಲಾಡಿಸುವುದಕ್ಕೆ ಯಾರಾದರೂ ಇದ್ದಾರೋ, ಚಂದ್ರವಂಶದ ವೈಭವವನ್ನು ವಿರೋಧಿಸುವುದಕ್ಕೆ ಯಾರಾದರೂ ಇದ್ದಾರೋ? ಪ್ರಪಂಚ ಚಂದ್ರವಂಶದಿಂದ ಏನನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಲೋಕಕ್ಕೆ ರಕ್ತಕಾರವಾದಂತಹ ಕ್ಷುಧೆಯನ್ನೇ ಕೊಡಬಹುದಾದಂತಹ, ಕ್ಷೋಭೆಯನ್ನೇ ಉಂಟು ಮಾಡಬಹುದಾದಂತಹ ಮಹಾ ವಿಪ್ಲವವಾದ ಯುದ್ಧವನ್ನು ನಿಲ್ಲಿಸುವುದಕ್ಕೆ ನಿನಗೆ ಮಾತ್ರ ಅವಕಾಶ ಉಂಟು. ಯುದ್ಧ ಪಾಂಡವರು ಮಾಡುವುದಿಲ್ಲ ಸುಯೋಧನ, ಯುದ್ಧ ಮಾಡುವವ ನಾನು. ಸ್ಪಷ್ಟ ಹೇಳ್ತೇನೆ ಕೇಳು. ಒಂದು ಕಾಲದಲ್ಲಿ ಘೋಷಯಾತ್ರೆಯ ಸಂದರ್ಭದಲ್ಲಿ ನೀವು ಹೊರಟ ಹೊತ್ತಿಗೆ ಚಿತ್ರಸೇನ ನಾಮಕನಾದ ಗಂಧರ್ವ ನಿಮ್ಮೆಲ್ಲರನ್ನು ಕಟ್ಟಿ ಎಳೆದ ಹೊತ್ತಿಗೆ ಧರ್ಮರಾಯನಿಗೆ ದೂರು ಹೋದಾಗ ಉಳಿದವರೆಲ್ಲ ಬೇಡ ಹಾಗೆ ಬಿಡುವಂತ ಆಡಿದ್ರಂತೆ. ಆಗ ಧರ್ಮರಾಯನಾಡಿದ ಮಾತಂತೆ, ನಮ್ಮಲ್ಲಾದ ಸಂಗ್ರಾಮಕ್ಕೆ ಕೌರವರು 100 ನಾವು 5 ಮತ್ತೋರ್ವರೋಳು ತೊಟ್ಟ ಸಂಗರ ರಂಗಕ್ಕೆ ಜಸಕ್ಕೆ ಕೂಡುವೆಡೆಯೋಳು 105 ನಾವು 105 ಮಂದಿ ಇದ್ದೇವೆ ಅಂತ ತಿಳಿದಂತಹ ಧರ್ಮರಾಯನ ಸತ್ಯವನ್ನು, ಅವನ ಧರ್ಮವನ್ನು ಅರಿತುಕೋ. ಧರ್ಮಾತ್ಮನಂತಹ ಒಬ್ಬ ಧರ್ಮಜ ನಿನಗೆ ಅಣ್ಣನಾಗಿ ಸಿಗ್ತಾನೆ, ಅರ್ಜುನನಂತಹ ಒಬ್ಬ ಪುರುಷ ನಿನಗೆ ತಮ್ಮನಾಗಿ ಒದಗಿ ಬರ್ತಾನೆ, ನನ್ನಂತವನ ಸಖ್ಯವೂ ಸಿಗುತ್ತದೆ. ಆಡುವಾಗ ಸ್ಪಷ್ಟವಾಗಿ ಹೇಳಿ ಬಂದಿದ್ದೇನೆ ಕೌರವ, ಅರ್ಧ ರಾಜ್ಯವನ್ನು ನೀ ಕೊಟ್ರೆ ಕೌರವರು ಪಾಂಡವರು 105, 5 ಗ್ರಾಮವನ್ನು ನೀ ಕೊಟ್ರೆ ಕೌರವರು 100 ಪಾಂಡವರ 5, ಏನನ್ನೂ ಕೊಡದೆ ಹೋದ್ರೆ ಪಾಂಡವರ 5. ಅರ್ಥ ಆಯ್ತು. ನಿನ್ನ ಬಾಯಿಂದ ಇಷ್ಟು ಬರ್ಬೇಕು ಅಂತಲೇ ಇಷ್ಟು ಮಾತಾಡಿತು. ನನಗೇನು ಗೊತ್ತಿಲ್ಲದೆ ಅಲ್ಲ. ಧರಾಧಿಪನಾಗಿ ನಾನು ಆಡುವ ಮಾತನ್ನು ಕೇಳ್ತೀಯ ಕೃಷ್ಣ? ಸುಯೋಧನ, ಕೊಲಿಸಲಾರೆನು ಸರ್ವತ ಕುಳುಗುಳದಿ ನಿನ್ನ. ಹಾಗಾದರೆ ಪಾಂಡವರನ್ನು ಕೈಯಾಯುಧವಾಗಿಸಿ ಯುದ್ಧ ಮಾಡದೇ ಇದ್ದರೂ ಕೂಡ ನೀನು ಕುಣಿಯದೇ ಕುಣಿಸ್ತಿ ಎನ್ನುವ ಹಾಗೆ ನಿನ್ನ ಧೋರಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಿ.
ಇದನ್ನು ತಿಳಿಯದೆ ನಾನು ಇಷ್ಟು ಆಡಿದ್ದು ಅಲ್ಲ. ನೀನೇನು ಎನ್ನುವ ನಿನ್ನ ಅಚಿಂತ್ಯವಾದಂತಹ ನೆಲೆಯನ್ನು ಅರಿತೆ ನಿನ್ನ ಬಾಯಿಯಿಂದ ಇಷ್ಟು ಬರಬೇಕು ಅಂತಲೇ ಮಾಡಿದ್ದು. ಅಲ್ಲದೆ ಇದ್ರೆ ನಿನ್ನ ಈ ಸಂಧಾನವೋ ಇದೆಲ್ಲ ನಿನ್ನ ಸೂತ್ರದ ಒಳಗೆ ಉಂಟು ಎನ್ನುವುದು ಇಲ್ಲಿದ್ದವರಿಗೆ ಅರ್ಥವೇ ಆಗ್ತಿರ್ಲಿಲ್ಲ. ಹಾಗಾದರೆ ಎಲ್ಲ ಮಾಡುವವ ನೀನೇ ಎನ್ನುವುದನ್ನು ಅನಾವರಣ ಮಾಡಬೇಕಿತ್ತು. ಅದು ನನ್ನ ಬದುಕಿನಲ್ಲಿ ಇದಕ್ಕೆ ಸಾರ್ಥಕ ಆಯಿತು ಅಂತ ನಾ ಭಾವಿಸ್ತೇನೆ. ಕೃಷ್ಣ, ಕಾಲದಾದಿಯಿಂದ ಯೋಗಿಗಳು, ಋಷಿಮುನಿಗಳು, ಸಾಧು ಸಂತರು ಒಂದು ಮುಹೂರ್ತ ಕಾಲವಾದರೂ ಕೂಡ ಭಗವಂತನ ದರ್ಶನಾಪೇಕ್ಷೆಗಳಾಗಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಬಂದು ಧ್ಯಾನಮಗ್ನರಾಗ್ತಾರೆ ಅಂತಾದರೆ, ಅಂತಹ ಭಗವದ್ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿಯೇ ದಿವ್ಯವಾದ ಪರಂಧಾಮದಿಂದ ಕೆಳಗಿಳಿದು ಬಂದು ಅವತರಣ ಎನ್ನುವ ಲೀಲಾ ವಿಭೂತಿಯಿಂದ ಪ್ರಪಂಚವನ್ನು ಕಾಪಿಡುವ ಸ್ವಾಮಿ ನೀನು ಎನ್ನುವುದನ್ನು ನಾವಲ್ಲೇ. ಉಳಿದವರು ಏನೇನು ವಿಭಾಗದಿಂದ ಅರ್ಥವಿಸಿಕೊಳ್ಳಿ, ನನ್ನ ನೆಲೆಯಿಂದ ನಾ ತರ್ಕಿಸಿಕೊಂಡಿದ್ದೇನೆ. ದಿಕ್ಕು, ದೇಶ, ಕಾಲ, ಕರ್ಮ ಈ ನಾಲ್ಕರ ಬಂಧುತ್ವ ಯಾವನಿಗಿಲ್ಲ. ಅವನಿಗೆ ತಾನೇ ಈ ಪ್ರಪಂಚದಲ್ಲಿ ಭಗವಂತ ಅಂತ ಹೇಳುವುದನ್ನು ಆರೋಪಿಸುವುದು. ಈ ಇಳೆಯ ಭಾರವನ್ನು ನೊಣೆಯುವುದಕ್ಕೆ ಬೇಕಾಗಿ ಮಾಯಾಮನುಜನಾಗಿ ನೀನು ಇಳಿದು ಬಂದಿದ್ದಿ ಎನ್ನುವುದನ್ನು ನಾ ಬಲ್ಲೆ ಕೃಷ್ಣ. ಹಾಗಾದದ್ದರಿಂದಲೇ ಆವತ್ತು ನಾನು ಆಡಿದ್ದು ಪ್ರಜ್ಞೆ ಇಲ್ಲದೆ ಹೇಳಿದ್ದಲ್ಲ. ಅವನು ಯಾರಿಗೆ ಸೇರ್ತಾಳೆ ಎನ್ನುವುದನ್ನು ನೀ ಬಲ್ಲೆ. ಹಾಗಾದರೆ ನನ್ನ ಧೋರಣೆ ಯಾಕೆ ಹೀಗಾಯಿತು? ಅವಿಚ್ಛಿನ್ನವಾಗಿ ಬಂದಂತಹ ಈ ಒಂದು ಪರಂಪರೆಯಲ್ಲಿ ಏಕಚಕ್ರಾಧಿಪತ್ಯ ಎನ್ನುವುದೇನುಂಟು ಅದು ಯಾವ ಕಾರಣಕ್ಕೂ ತಪ್ಪಿ ಹೋಗಬಾರದು. ಅದು ಇದ್ರೆ ಒಬ್ಬನಿಗೆ ಇರಬೇಕು. ಸ್ವಾರ್ಥಿ ಕೌರವ, ಅಭಿಲಾಷಿ ಕೌರವ, ಇನ್ನೊಬ್ಬರನ್ನು ದ್ವೇಷಿಸುವವ ಕೌರವ, ಬೇರೆ ಬೇರೆ ನೆಲೆಯಿಂದ ನನ್ನನ್ನು ಯಾರ್ಯಾರು ಬೇರೆ ಬೇರೆ ಮುಖದಿಂದ ಅವಲೋಕನ ಮಾಡಲಿ ಕೃಷ್ಣ. ಆದರೆ ನಾನು ಈಗಲೂ ಆಡುವುದು ಒಂದೇ, ನನಗೆ ಸಿಗಬೇಕು ಅಂತ ಅಲ್ಲ. ಸಿಗುವುದಿದ್ರೆ ಸರಿಯಾಗಿ ನನಗೆ ಸಿಗಬೇಕು ಅಲ್ಲ. ಆ ನೆಲೆಯಲ್ಲಿ ಅರ್ಹತೆ ಉಂಟು, ಧರ್ಮರಾಯ ಆಳ್ಳಿ. ಇಬ್ಬರಿಗಲ್ಲಿ ಒಬ್ಬರಿಗಲ್ಲದೆ ಇಬ್ಬರಿಗೂ ಎನ್ನುವುದು ಅದು ಸರಿಯಾಗುವುದಿಲ್ಲ. ಹಾಗಾದರೆ ಈಗ ಈ ನೆಲೆಯಿಂದ ನೀನು ಅವರ ಪಕ್ಷದಲ್ಲಿ ನಿಂತು ನಾನು ನಿನ್ನನ್ನು ಕೊಲ್ಲಿಸ್ತೇನೆ ಅಂತ ಹೇಳುವ ಹಂತಕ್ಕೆ ನೀ ಮುಂದಾಗತಿ ಅಂತ ಆದರೆ, ಕೃಷ್ಣ, ಹೊರಗೂ ನೀನೇ ಒಳಗೂ ನೀನೇ. ಒಂದು ಕಾಲಕ್ಕೆ ಅಂತರಂಗ ಬಹಿರಂಗ ಎರಡನ್ನೂ ಕೂಡ ಕಾಣುವುದಕ್ಕೆ ವಿಫಲನಾದ ಹೊತ್ತಿಗೆ ಪತನ ಹೊಂದಿದಂತಹ ಇಬ್ಬರು ಈ ಲೋಕದಲ್ಲಿ ರಾವಣ ಕುಂಭಕರ್ಣರಾಗಿ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಗಿ ಅವರು ಜನಿಸಿದ್ದಾರೆ ಅಂತಾದರೆ, ಇವರೆಲ್ಲರ ಪರಂಪರೆಯನ್ನು ತೆಗೆದು ನೋಡಿದರೆ ವಿರೋಧಿಸುವವರೆಲ್ಲ ಕೆಟ್ಟವರು ಅಂತ ಅರ್ಥ ಅಲ್ಲ. ಹಿಂದೆ ರಾವಣ ಕಂಸ ಮುಖ್ಯರ ನೀನು ಯಾವ ನೆಲೆಯಿಂದ ಅವರನ್ನೆಲ್ಲ ಮೋಕ್ಷದ ಒಂದು ಗತಿಗೆ ಕೊಂಡೋಗಿದ್ದಿ ಅಂತ ಕೇಳಿದರೆ ಅದರ ಪೂರ್ವ ಹಿನ್ನೆಲೆಯನ್ನು ಗಮನಿಸುವಾಗ ಅದರ ನೆಲೆ ಎನ್ನುವುದು ಬೇರೆಯೇ ಉಂಟು. ಆ ನೆಲೆಯಿಂದ ನಿನ್ನನ್ನು ಭಗವಂತ ಅಂತ ನಾನು ಅಂಗೀಕರಿಸಿ ಆಡುವಲ್ಲಿ ನನ್ನ ಅಂತರಂಗ ನೋಡು ಕೃಷ್ಣ. ಸಾರ್ಥಕ ಉಂಟು ನನ್ನ ಬದುಕಿನಲ್ಲಿ. ಅಪ್ಪನಿಗೆ ಮಗನಾಗಿ ನಾನು ಒಬ್ಬ ಒಳ್ಳೆಯ ಮಗನಾಗಿದ್ದೇನೆ ಅಂತ ಹೆಮ್ಮೆ ಉಂಟು. ಜನ್ಮಾದ್ಯರಾಗಿ ಹುಟ್ಟಿದವರು ನನ್ನ ಅಪ್ಪ. ನೋಡುವುದಕ್ಕೆ ಕಣ್ಣೇ ಇರಲಿಲ್ಲ. ಕಣ್ಣಿದ್ದವರಿಗೆ ಪ್ರಪಂಚದಲ್ಲಿ ಇದುವರೆಗೆ ಕಾಣುವುದಕ್ಕೆ ಅಸಾಧ್ಯವಾದ ಬಕದಾಲಭ್ಯಾದಿ ಋಷಿಗಳಿಗೂ ನೋಡಲಿಕ್ಕೆ ಸಾಧ್ಯ ಆಗದೇ ಇದ್ದ ವಿಶ್ವ ವಿರಾಟ್ ಸ್ವರೂಪವನ್ನು ಇವತ್ತು ನಮ್ಮಪ್ಪ ನೋಡಿದ್ರಲ್ಲ, ಅದನ್ನು ನೋಡುವುದಕ್ಕೆ ನಾ ಕಾರಣನಾದೇನಲ್ಲ. ನನ್ನ ಬದುಕು ಸಾರ್ಥಕ ಆಯಿತು ಕೃಷ್ಣ, ನನ್ನ ಬದುಕು ಸಾರ್ಥಕ ಆಯಿತು. ಒಬ್ಬ ಅಪ್ಪನಿಗೆ ಭವ ಬಂಧನವನ್ನೇ ಇಲ್ಲದೆ ಮಾಡುವ ಇಂತಹ ಸ್ವರೂಪ ದರ್ಶನವನ್ನು ನಾ ಮಾಡಿದ್ದೇನಲ್ಲ. ನನಗೆ ಇಲ್ಲದೇ ಇದ್ರೆ ಏನಂತೆ, ನನ್ನ ಅಪ್ಪನಿಗೆ ನಾ ಮಗನಾದೆನಲ್ಲ. ಅಪ್ಪನ ಬದುಕಿನಲ್ಲಿ ಇಂತಹ ದಿವ್ಯತೆಯನ್ನು ನಾ ತೋರಿಸಿಕೊಟ್ಟೆನಲ್ಲ. ಆ ಸಾರ್ಥಕತೆ ಉಂಟು. ಮತ್ತೆ ಹೇಳ್ತೇನೆ ಕೃಷ್ಣ, ಇಲ್ಲಿ ಅಂತರಂಗ ನೋಡು. ಮುಖ ನೋಡುವವರು ಮನುಷ್ಯರು ಮಾತ್ರ, ಹೊರಗೆ ನೋಡುವುದು ದೇವರು. ಅಂತರಂಗ ನೋಡುವುದು. ಆದದ್ದರಿಂದಲೇ ಹೃದಯ ಗುಹೆಯಲ್ಲಿ ಗುಹ್ಯತಮನಾಗಿರುವಂತಹ ಭಗವಂತ ನೀನು ಅಂತ ಹೌದಾದರೆ ಹೊರಗೂ ನೀನೆ ಒಳಗೂ ನೀನೆ ಈ ಸ್ವರೂಪದಿಂದ ನಿನ್ನನ್ನು ಕಾಣುವ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೇನೆ ನಾನು. ಹೊರಗಿನಿಂದ ನಿಂತು ಹೇಳುವ ಕೃಷ್ಣ ನನಗೆ ಬೇರೆ ಕಾಣ್ತಾನೆ, ಇಲ್ಲಿ ನಿಂತು ಹೇಳುವ ಕೃಷ್ಣ ಬೇರೆ ಕಾಣುತ್ತಾನೆ. ಪ್ರಪಂಚ ಎಲ್ಲ ನಿನ್ನ ಸೂತ್ರದ ಒಳಗುಂಟು ಎನ್ನುವುದನ್ನು ನಾನು ಅರಿತಿದ್ದೇನೆ ಕೃಷ್ಣ. ಹಾಗಿದ್ರೆ ನಾವೆಲ್ಲ ಪಾತ್ರಧಾರಿಗಳು, ನೀನು ಸೂತ್ರಧಾರಿ. ಸೂತ್ರ ಹಿಡುಕೊಂಡವನ ಸೂತ್ರಕ್ಕೆ ಅನುಸಾರವಾಗಿ ಪಾತ್ರಗಳ ರಂಗಸ್ಥಳದಲ್ಲಿ ಅದರ ಪಾತ್ರ ಮಾಡಬೇಕು. ಹಾಗಾದರೆ ಇಲ್ಲಿ ಇರುವ ನಾವೆಲ್ಲರೂ ಪಾತ್ರಧಾರಿಗಳು. ಯಾರು ಎಷ್ಟು ಪಾತ್ರ ಮಾಡಿದ್ದಾರೆ, ಹೇಗೆ ನಿರ್ವಹಿಸಿದ್ದಾರೆ ಗೊತ್ತಿಲ್ಲ ಕೃಷ್ಣ. ನನಗೆ ಅಭಿಮಾನ ಉಂಟು. ನಿಜವಾಗಿ ನೀ ಸೂತ್ರವನ್ನು ಹೇಗೆ ತಿರುಗಿಸ್ತೀಯೋ ಹಾಗೆ ರಂಗಸ್ಥಳದಲ್ಲಿ ಸರಿಯಾಗಿ ಪಾತ್ರ ಮಾಡಿದ ಪಾತ್ರಧಾರಿ ಇದ್ರೆ ಅದು ನಾನು. ಯಾಕೆ? ಒಳಗೆ ನಿಂತು ಹೇಳ್ತಾ ಇದ್ದಿ ಕೊಡಬೇಡ ಅಂತ, ಹೊರಗೆ ನಿಂತು ಹೇಳ್ತಾ ಇದ್ದಿ ಕೊಡು. ಹಾಗಾದರೆ ಅಂತರಂಗ ನೋಡುವ ಭಗವಂತನಾದದ್ದರಿಂದಲೇ ಈ ಕಾಲಕ್ಕೆ ನಿನ್ನ ಹೊರಗಿನದ್ದಾದ ಅಭಿನಯ ಬೇಡ, ಅಂತರಂಗದಲ್ಲಿ ಏನು ಹೇಳ್ತಾ ಇದ್ದಿ ಅದು ನನಗೆ ಪ್ರಧಾನವಾಗ್ತದೆ. ಹಾಗಿದ್ರೆ ಮೇಲು ನೋಟಕ್ಕೆ ಕಾಣಿಸುವಂತಹ ನಿನ್ನ ಈ ಹೆದರಿಸುವಿಕೆ ಅದು ಬಹಿರಂಗದಲ್ಲಿ ಪ್ರತ್ಯೇಕವಾಗಿ ಕಾಣುತ್ತದೆ, ಅಂತರಂಗದಲ್ಲಿ ಪ್ರತ್ಯೇಕವಾಗಿ ಕಾಣಿಸ್ತದೆ. ಯಾವುದಕ್ಕೆ ನಾನು ಹೆದರುವುದಿಲ್ವೋ ಅಂತಹ ದುರದ ಬಗ್ಗೆ ನನಗೆ ನೀನು ಹೇಳ್ತಾ ಇದ್ದೀಯ.
ಪ್ರಪಂಚದಲ್ಲಿ ಹುಟ್ಟಿದಂತಹ ಮನುಷ್ಯನಿಗೆ ಹುಟ್ಟುವುದಕ್ಕಿಂತ ಮೊದಲೆಲ್ಲಿದ್ದೆ ಅಂತ ಹೇಳುವ ಪ್ರಶ್ನೆ ಕೇಳಿದರೆ ಆಕಾಶ ನೋಡ್ತಾನೆ. ಸತ್ತ ನಂತರ ನೀನೇನಾಗ್ತಿ ಅಂತ ಕೇಳಿದರೂ ಕೂಡ ಆಕಾಶವನ್ನೇ ನೋಡಬೇಕಾದ ಅನಿವಾರ್ಯತೆ ಎನ್ನುವುದು ಅವನ ಬದುಕಿನಲ್ಲಿ ಉಂಟು. ಹಾಗಿದ್ರೆ ಅವತರಣದಿಂದ ಪ್ರಪಂಚಕ್ಕೆ ಇಳಿದು ಬಂದ ನಿನಗೆ ಮಾತ್ರ ಗೊತ್ತುಂಟು ನೀನು ಎಲ್ಲಿಂದ ಬಂದಿದ್ದಿ, ಮುಂದೆ ಏನಾಗುತ್ತದೆ ಎನ್ನುವ ಹಾಗೆ. ಹಾಗಾದರೆ ಈ ಪ್ರಪಂಚಕ್ಕೆ ಇಳಿದು ಬಂದಂತಹ ನಾವುಗಳೆಲ್ಲ ಜೀವ ವ್ಯಾಪ್ತಿಯ ಒಳಗೆ ಮಾತ್ರ ವ್ಯವಹರಿಸುವುದಕ್ಕೆ ಬದ್ಧರಾಗಿರಬೇಕಾದಂತಹ ಬದ್ಧ ಜೀವರು ಕೃಷ್ಣ. ಹಾಗಾದರೆ ಈ ಬದ್ಧತೆ ಎನ್ನುವುದು ಕೇವಲ ಬಾಯಿ ಮಾತಿನಲ್ಲಿ ಆಡಬಾರದು. ಆಡುವುದು, ಮಾಡುವುದು, ಆಲೋಚಿಸುವುದು ಒಂದೇ ಆಗಿರಬೇಕು. ಆ ನೆಲೆಯಿಂದ ಮಹಾತ್ಮನೇ ಆಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಹರಣದ ಆಸೆಯನ್ನಾದರೂ ಬಿಟ್ಟು ದೂರಕ್ಕೆ ಹೆದರದೆ ಯಾವ ಬದ್ಧತೆ ಉಂಟು ಅದನ್ನೇ ಉಳಿಸಿಕೊಂಡು ಇನ್ನೂ ಮುಂದುವರಿಯಬೇಕು ಅಂತ ಭಾವಿಸಿದ್ದೇನೆ. ಹಾಗಾಗಿ ಒದಗಿ ಬರುವಂತಹ ಮಹಾರಣದಲ್ಲಿ ನನ್ನದ್ದಾದಂತಹ ಯಾವ ತಲೆ ಇದೆಯೋ ಆ ತಲೆಯ ನೈದೆ. ನಾನು ಆಗಲೇ ಆಡಿದ ಹಾಗೆ ತಾಯೇತ ಶೀರ್ಷನ್ ಶ್ರೀಯ ಶೀತ ಚಕ್ಷು ಮನೋವಾಕ್ ಪ್ರಾಣ. ಈ 5 ಇದ್ದದ್ರಿಂದ 5 ಸಂಪತ್ತುಗಳನ್ನು ಹೊಂದಿದಂತಹ ಈ ತಲೆ ನಿನ್ನ ಕಾಲಬುಡದಲ್ಲಿ ಬಿದ್ದು ಹೋಗಲಿ. ಆ ಮೂಲಕವಾಗಿ ನನಗೆ ಏನು ಸಿಗಬೇಕೋ ಅದು ಸಿಗಲಿ. ಅದು ಹೊರತಾಗಿ ಯಾವ ಕಾರಣಕ್ಕೂ ನನ್ನ ವ್ಯಕ್ತಿತ್ವ ಎನ್ನುವುದು ಬಾಗುವ ವ್ಯಕ್ತಿತ್ವ ಅಲ್ಲ. ಅದು ಯಾವತ್ತಿದ್ರೂ ತುಂಡಾದೀತೆ ಹೊರತು ಬಾಗುವವ ಕೌರವ ಅಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದಂತಹ ನಿನ್ನಲ್ಲಿ ನನ್ನ ಅವಿಚ್ಛಿನ್ನವಾದಂತಹ ಭಾವ ಏನು ಇದನ್ನು ವ್ಯಕ್ತಪಡಿಸದೇ ಇದ್ರೆ ನೀನು ಬಂದದ್ದಕ್ಕೆ ಇಲ್ಲಿ ಸಾರ್ಥಕ ಅಂತ ಆಗುವುದಿಲ್ಲ. ನನ್ನ ಆದ್ಯಂತಿಕವಾದ ನೆಲೆ ಏನು ಎನ್ನುವುದನ್ನು ಹೇಗೆ ಕೇಳಬೇಕು ಕೃಷ್ಣ? ನೀನು ಮುರಾಂತಕನಾಗಿ ಕೇಳಬೇಕು. ಬೆಂಬಲಕ್ಕೆ ಭೂಪರನೆ ರಹಿ, ಬೆಂಬಲಕ್ಕೆ ಭೂಪರನೆ ರಹಿ, ಬೆಂಬಲಗೆ ಭೂಪರನೆ ರಹಿ, ಕುರುಮಂಡಲಗೆ ಸನ್ನಗವಾಗಿ ಸಮರಗೆ ಬರಲಿ ಪಾಂಡವರು. ಸಲ್ಲಗವಾಗಿ ಸಮರಗೆ ಬರಲಿ ಪಾಂಡವರು. ಕಲಗದಲ್ಲಿ ನಿನ್ನಡಿಯೊಳೆಯ ತಲೆಯ ಸಮರ್ಪಿಸುವೆ. ಕಲಗದಲ್ಲಿ ನಿನಗಳುಗೆ 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 ಎಲಮುರಾದಗಲಾಲಿದೈ ಬೆಂಬಲಗೆ ಭೂಮರನೆರಗಿ ಕುರುಮಂಡಲಗೆ ಸನ್ನಗವಾಗಿ ಸಮರಗೆ ಬರಲಿ ಪಾಂಡವರು. ಕಲಕದಲ್ಲಿ ನಿನ್ನಡಿಯೊಳೆನ್ನಯ ತಲೆಯ ನೈದೆ ಸಮರ್ಪಿಸುವೆ. ನಿನಗಳುಗೆ ಇದು ದಿಟ, ನಿನಗಳುಗೆ ಇದು ದಿಟವೆನುದ ವೀಳ್ಯವಯಿತ ಅಚ್ಚುತಗಿ, ವೀಳ್ಯವಲಿತ ಅಚ್ಚುತಗಿ ಕೃಷ್ಣ. ಮುರಾಂತಕನಾಗಿ ನೀನು ಲಾಲಿಸಬೇಕಾದಂತಹ ಮಾತುಗಳಿಷ್ಟೇ. ಯಾವಾಗ ಈ ರಣಕ್ಷೇತ್ರದಲ್ಲಿ ಯುದ್ಧವಾಗದೆ ನಮ್ಮದ್ದಾದಂತಹ ಬದುಕಿಗೆ ಒಂದು ನಿಲುಗಡೆ ಎನ್ನುವುದು ಸಿಗುವುದಿಲ್ವೋ, ಅದಾಗಬೇಕಿದ್ದರೆ ಕೌರವರು ಪಾಂಡವರು ಪರಸ್ಪರವಾಗಿ ಹೋರಾಡಲೇಬೇಕಾದ ಅನಿವಾರ್ಯತೆಗೆ ಬದ್ಧರಾಗಿ ಉಳಿಯಬೇಕಾದ ಪರಿಸ್ಥಿತಿ ಉಂಟು. ಹಾಗಾದರೆ ಎಲ್ಲಿ, ಯಾವ ರೀತಿಯಲ್ಲಿ, ಹೇಗೆ ದೂರ ಬರಲಿ ಪಾಂಡವರು ಸೇನೆಯನ್ನು ಸೇರಿಕೊಂಡು ಕುರುಮಂಡಲಕ್ಕೆ ಬರಲಿ.
ಯಾಕೆ ಕುರುಮಂಡಲವನ್ನೇ ಆಯ್ಕೆ ಮಾಡಿಕೊಂಡೆ? ನಮ್ಮ ಪೂರ್ವಜನಾದಂತಹ ಕುರು ಮಹಾರಾಜ ಒಂದು ಕಾಲದಲ್ಲಿ ಧರ್ಮದ ಬೆಳೆಯನ್ನು ಉತ್ತು ಬಿತ್ತು ತೆಗೆಯುತ್ತೇನೆ ಎನ್ನುವ ಹಾಗೆ ಕಾಲನದ್ದಾದಂತಹ ಕೋಣನನ್ನು ಕಾಲಾಂತಕನದ್ದಾದ ಹೋರಿಯನ್ನು ಕಟ್ಟಿ ಪ್ರಕೃತಿ ಶಕ್ತಿಯನ್ನೇ ನೇಗಿಲನ್ನಾಗಿಸಿ ಧರ್ಮದ ಬೆಳೆಯನ್ನು ಉತ್ತು ತೆಗೆಯುತ್ತೇನೆ ಎನ್ನುವ ಹಾಗೆ ಧರ್ಮದ ಬೆಳೆ ತೆಗೆದಂತಹ ಪುಣ್ಯಕ್ಷೇತ್ರವದು ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ. ಅಲ್ಲಿ ನಡೆಯುವುದೆಲ್ಲವೂ ಧರ್ಮಯುಕ್ತವಾಗಿಯೇ ನಡೆಯುತ್ತದೆ. ಹಾಗಾಗಿ ನನಗೆ ಧರ್ಮ ಉಂಟು ಅಂತ ಆದರೆ ಅದು ಧರ್ಮಯುಕ್ತವಾಗಿಯೇ ನನಗೆ ಸಲ್ಲಲಿ. ಅದಲ್ಲ ನಾನು ಅಧರ್ಮಿ, ನನಗೆ ಯೋಗ ಇಲ್ಲ, ಅದು ಧರ್ಮರಾಯನಿಗೆ ಸಿಗಬೇಕು ಹೌದು ಅಂತ ಆದರೆ ಆ ರಾಜ್ಯ ಧರ್ಮರಾಯನಿಗೆ ಸಿಗಲಿ. ಅದು ಇತ್ಯರ್ಥ ಆಗುವುದಕ್ಕೆ ಅಂತಹ ರಣಕ್ಷೇತ್ರ ಅದುವೇ ಸರಿಯಾದಂತಹ ವೇದಿಕೆಯಾಗಲಿ. ಹಾಗಾದದ್ದರಿಂದಲೇ ಆಡ್ತಾ ಇದ್ದೇನೆ. ಯಾವ ನೆಲೆಯಿಂದಲೂ ಸಂಗರಕ್ಕೆ ಅಲ್ಲದೆ ಈ ಸಂಧಾನಕ್ಕೆ ನಾನು ಒಡಂಬಡುವವನಲ್ಲ. ಅದಕ್ಕಾಗಿ ಅದರ ದ್ಯೋತಕವಾಗಿ ಬಂದಂತಹ ನಿನ್ನನ್ನು ಕಳುಹಿಸಿಕೊಡಬೇಕಾದದ್ದು ನನ್ನ ಲಕ್ಷ್ಯವಾದದ್ದರಿಂದಲೇ ನನ್ನ ದೃಢತೆಯನ್ನು ತೋರಿಸುವುದಕ್ಕೆ ಬೇಕಾಗಿಯೇ ಹೊಂಬಟ್ಟಲನ್ನು ತರಿಸಿದ್ದೇನೆ. ಈ ಹೊಂಬಟ್ಟಲೆನ್ನುವುದು ಇಡೀ ಹಸ್ತಿನಾವತಿಯ ದ್ಯೋತಕ ಕೃಷ್ಣ. ಅದರಲ್ಲಿ ಇರಿಸಿದ್ದೇನೆ 5 ವೀಳ್ಯದ ಎಲೆಗಳನ್ನು. ಯಾಕೆ? ಪಂಚಭೂತಗಳ ಸಾಕ್ಷಿಯಾಗಿ ಆ ವೀಳ್ಯದ ಎಲೆಗಳನ್ನು ಇರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಕೂಷ್ಟಮ ಫಲ ಎನ್ನುವ ಹಾಗೆ ಒಂದೇ ಕಣ್ಣಿರುವಂತಹ ಅಡಿಕೆಯನ್ನು ಅದರಲ್ಲಿರಿಸಿದ್ದೇನೆ. ಅದರ ಲಕ್ಷ್ಯ ಏನು? ಒಂದೇ ಲಕ್ಷ್ಯ ಎನ್ನುವ ಹಾಗೆ. ಹಾಗಾಗಿ ಯುದ್ಧವಲ್ಲದೆ ಯಾವ ಕಾರಣಕ್ಕೂ ಸಂಧಿಗೆ ನಾ ಒಡಂಬಡುವುದಿಲ್ಲ. ಒಂದು ಕೌರವರಿಗೆ ಇಲ್ಲ ಪಾಂಡವರಿಗೆ ಹಸ್ತಿನಾವತಿಯ ಏಕಚಕ್ರಾಧಿಪತಿತ್ವ ಎನ್ನುವುದು ಉಳಿಯಬೇಕು. ಇದನ್ನು ಸ್ಥಾಯಿಯಾಗಿ ಸಾರುವುದಕ್ಕೆ ಬೇಕಾಗಿ ಹೊಂಬಟ್ಟಲಿನಲ್ಲಿರುವಂತಹ ಈ ರಣವೀಳ್ಯವನ್ನು ನಿನಗೆ ನೀಡುತ್ತಾ ಇದ್ದೇನೆ ಕೃಷ್ಣ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋಮಿ ಅತ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಸ್ವೀಕರಿಸು ಕೃಷ್ಣ. ಎಷ್ಟು ನಾಟಕ ಮಾಡ್ತಾನೆ ನೋಡಿ. ಇಷ್ಟು ಹೇಳಿದ್ರು ಗೊತ್ತಾಗ್ಲಿಲ್ಲ ನಿಮಗೆ ಅವನಿಗೆ. ನಗುತಲ ಮಾಧವ ನಗುತಲ ಮಾಧವ ದ್ರೋಣಗಾಗೆ ಕೃಪರಿಗೆ ಬೇಡ್ದ ಮರಣಮವು ಬಯದಿ ಮರಣಮವು ಬಯದಿ ಈ ಖಳೋ ತಿಳುಹಿನೀತಿಯ ಮಗುಳೆ ಮಧುರದಿರಿ ಮಗುಳೆ ಮಧುರದಿರಿ ಮರಣವು ಬಯದಿಯ ಈ ಖಳವು ತಿಳುಹಿನೀತಿಯನೆಂದು ಬಂದು ಕುಂತಿಯ ಕರ್ಣದಿ ನಗುತ್ತಲ ಅಂತ ಅನ್ನಿಸಿರಬಹುದು. ಅದು ನನಗೆ ಮಾತ್ರ ಬಂದದ್ದು ನಗೆಯೇ. ಯಾಕೆ ಹೇಳುವುದಷ್ಟು ಇವನದು ನಾಟಕ ಅಂತ ಸ್ಪಷ್ಟ ಗೊತ್ತುಂಟು ನನಗೆ. ಹಿರಿಯರಾದಂತಹ ಭೀಷ್ಮ ದ್ರೋಣಾದಿಗಳನ್ನು ಉದ್ದೇಶಿಸಿ ಆಡುವ ಮಾತಿದು ನಾನು. ಮತ್ತೆ ನನ್ನನ್ನು ನೀವು ದೂರ್ಲಿಕ್ಕಿಲ್ಲ ಕೃಷ್ಣ. ಇದೋ ನಿನ್ನ ಕೈಯಲ್ಲಿ ವೀಳ್ಯವನ್ನು ಕೊಟ್ಟಿದ್ದೇನೆ ಎನ್ನುವಂತ ಉದ್ದಟತನದ ಮಾತನ್ನು ಆಡ್ತಾ ಇದ್ದೇನೆ. ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ ಆಚಾರ್ಯ ಭೀಷ್ಮರೇ, ಕೃಪರೇ, ದ್ರೋಣರೇ. ಅವ ವೀಳ್ಯ ಕೊಟ್ಟದ್ದಲ್ಲ, ವೀಳ್ಯ ನಾ ತಕೊಂಡಿದ್ದೇನೆ. ಅದು ನೆನಪಿರಲಿ ನಿಮಗೆ. ವೀಳ್ಯ ತಕೊಂಡವ ನಾನು. ಹಾಗಾದರೆ ನಿಮ್ಮಲ್ಲಿರಬಹುದಾದ ಹಿರಿಯರು ಯಾರಾದರೂ ಮುಂದೆ ಬಂದು ಅವನಿಂದ ಅರ್ಧ ರಾಜ್ಯವನ್ನು ಇಲ್ಲ 5 ಗ್ರಾಮವನ್ನು ಕೊಡಿಸುವುದು ಹೌದು ಅಂತಾದರೆ ಈಗಲೂ ಯುದ್ಧವನ್ನು ನಿಲ್ಲಿಸಬಹುದಾದಂಥ ಬದ್ಧತೆ ನನಗುಂಟು. ನನ್ನ ಮಾತು ಪಾಂಡವರು ಕೇಳ್ತಾರೆ. ಒಪ್ಪದೆ ಹೋದರು ಅಂತಾದರೆ ಆಗಬಹುದಾದ ಯುದ್ಧದಲ್ಲಿ ಸಮಸ್ತವಾದಂತಹ ಕೌರವರನ್ನು ಅವರನ್ನು ಅನುಸರಿಸಿ ಬಂದ ಎಲ್ಲರನ್ನೂ ನಾಶಗೊಳಿಸಬಲ್ಲುವುದಕ್ಕೆ ಬೇಕಾದ ಸಿದ್ಧತೆ ನಮ್ಮಲ್ಲಿ ಉಂಟೇ ಉಂಟು. ಆಮೇಲೆ ಮತ್ತೆ ನನ್ನನ್ನು ನೀವು ದೂರ್ಲಿಕ್ಕಿಲ್ಲ. ಬಂದ ಕೃಷ್ಣ ಹಾಗೆ ಮಾಡಿದ, ಕೃಷ್ಣ ಹೀಗೆ ಮಾಡಿದ, ತಪ್ಪಿಸಬಹುದಿತ್ತು ಅಂತ. ನಾ ಸಂಧಾನಕ್ಕೆ ಹೊರಟು ನಿಂತ ಕಾಲಕ್ಕೆ ಋಷಿಮುನಿಗಳದನ್ನು ಅನುಮೋದಿಸಿದರು. ದೇವತೆಗಳು ಜಯ ಜಯ ಅಂತ ಹೇಳಿದರು. ದೇವಕಲ್ಪವೋ ಋಷಿಕಲ್ಪವೋ ಅನುಮೋದಿಸಿದ್ದನ್ನು ಒಪ್ಪದೇ ಇರುವ ಕೌರವನನ್ನು ಹೊಡೆದು ಕೊಂಡ್ರೆ ಪಾಂಡವರಿಗಾಗಲಿ ಕೃಷ್ಣನಿಗಾಗಲಿ ಯಾವ ದೋಷವೂ ಬರಲಿಕ್ಕಿಲ್ಲ. ಇದು ಸ್ಪಷ್ಟ ಉಂಟು. ಈಗಲೂ ಆಯ್ಕೆ ನಿಮ್ಮ ಹತ್ರ ಉಂಟು. ನೀವು ಹಿರಿಯರು ಒಟ್ಟು ಕೂತು ಅವನಿಗೆ ಬುದ್ಧಿ ಹೇಳಿ ಅವನಿಂದ ಕೊಡಿಸಿ. ಯುದ್ಧ ನಾನು ನಿಲ್ಲಿಸ್ತೇನೆ, ಇಲ್ಲೋ ಮುಂದೆ ಏನು ಅಂತ ನೋಡ್ತೇನೆ. ಹೋಗುವ ಪೂರ್ವದಲ್ಲಿ ಕುಂತಿಗೆ ಕರೆದು ಹೇಳಿದ್ದೇನೆ, ನಾ ಬಂದದ್ದು ಸಂಧಾನಕ್ಕೆ ಮಾತ್ರ ಅಲ್ಲ, ಮಾಡಲಿಕ್ಕೆ ಕೆಲವುಂಟು. ಒಂದಾಗಿದೆ, ವಿದುರ ಕೈಯಲ್ಲಿದ್ದದ್ದನ್ನು ಮುರಿದಾಗಿದೆ. ಕೆಲವರಿಗೆ ಕೈಯಲ್ಲಿ ಹಿಡಿಲಿಕ್ಕೆ ಆಗದಿದ್ದ ಹಾಗೆ ಮಾಡಲಿಕ್ಕೆ ಉಂಟು ನನಗೆ.
ಅದನ್ನು ಹೇಳಬೇಕೆನ್ನುವ ಸೂಚನೆಯನ್ನು ಕುಂತಿಗೂ ತಿಳಿಸಿದ್ದೇನೆ. ಬರಬಹುದಾದ ಮಾರ್ಗಶಿರ ಪಕ್ಷದ ಶುಕ್ಲ ತ್ರಯೋದಶಿಗೆ ಸರಿಯಾಗಿ ಸಮಸ್ತ ಪಾಂಡವರನ್ನು ಸೇರಿಸಿಕೊಂಡು ಭರಣಿ ನಕ್ಷತ್ರಕ್ಕೆ ಸರಿಯಾಗಿ ಕುರುಕ್ಷೇತ್ರಕ್ಕೆ ಬರ್ತೇನೆ. ಕಳಿಸಿಕೊಡ್ಲಿಕ್ಕೆ ಜನ ಕಳಿಸಿಕೊಟ್ಟಿದ್ದಾರಲ್ವಾ? ಕಳಿಸಿಕೊಟ್ಟ ಒಂದು ಜನಕ್ಕೆ ಸ್ವಲ್ಪ ಬರಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ, ನೋಡುವ ಏನಾಗ್ತದೆ ಅಂತ.